868 ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರನ್ನು ಕೇಳಲಿಕ್ಕೆ ಬಯಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದಾರೆ ಸರ್. ಆದರೆ ತಪ್ಪು ಉತ್ತರ ಕೊಟ್ಟಿದ್ದಾರೆ ಸರ. ನಾ ಕೇಳಿದ್ದ ಬೇರೆ, ಅವ್ರು ಕೊಟ್ಟದ್ದ ಬೇರೆ. ಬೆಳಗಾವಿ ಜಿಲ್ಲೆ ರಾಯಬಾಗ್ ಮತಕ್ಷೇತ್ರದ ರಾಯಬಾಗ್ ಮತ್ತು ಚಿಕ್ಕೋಡಿ ತಾಲೂಕುಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಅಂತ ಕೊಟ್ಟದೇನು ಸರ. ನನ್ನ ಕ್ಷೇತ್ರಕ್ಕೆ ಸಂಬಂಧ ಇಲ್ಲದ ಇವು ಅಂಕಲಿ ಅಂತೇಳಿ ಕೊಟ್ಟಿದ್ದಾರೆ ಸರ್. ಅಂಕಲಿದಾಗ ಚಿಕ್ಕೋಡಿ ಸದಲ್ಗ ಕ್ಷೇತ್ರಕ್ಕೆ ಬರ್ತದೆ ಸರ. ಮುಂದೆ ಹಾರುಗೇರಿ ಕೊಟ್ಟಿದ್ದಾರೆ ಸರ, ಅದು ಕುಡ್ಚಿ ಕ್ಷೇತ್ರಕ್ಕೆ ಬರ್ತದೆ ಸರ. ಅದಕ್ಕೆ ನನ್ನ ಯಾವ ಇಲ್ಲ ಅದ್ರಾಗ ಸರ. ಈ ಬೇರೆ ಕ್ಷೇತ್ರದ ಉತ್ತರ ಕೊಟ್ಟಿದ್ದಾರೆ ಸರ. ಅದಕ್ಕೆ ದಯಮಾಡಿ ನಿಮ್ಮ ಮುಖಾಂತರ ನಾ ಸಚಿವರಲ್ಲಿ ಕಳ್ಕಳಿ ವಿನಂತಿಯನ್ನು ಮಾಡ್ತೇನೆ ಸರ. ನಾನು ರಾಯಬಾಗ್ ಮತಕ್ಷೇತ್ರದೊಳಗೆ ಚಿಂಚಲಿ ಪಟ್ಟಣ ಪಂಚಾಯಿತಿ ಒಳಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು. ಈಗ ಅಲ್ಲಿ ಪಟ್ಟಣ ಪಂಚಾಯಿತಿ ಇರೋದ್ರಿಂದ ಮತ್ತು ಅಲ್ಲಿ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಜಾತ್ರೆ ಏನು ಹಾಕತ್ಲಿ, ಹಂಗೆ ಮಾಯಾಕಾದೇವಿ ಜಾತ್ರೆ ತಿಂಗಳಗಟ್ಟಲೆ ನಡೀತೈತಿ. ಮತ್ತು ಪ್ರತಿ ಹುಣ್ಣಿಗೆ ಮಹಾರಾಷ್ಟ್ರ ಗೋವಾದಿಂದ ಅಲ್ಲಿ ಭಕ್ತ ಬರೋದ್ರಿಂದ ಅಲ್ಲಿ ಜನಸಂಖ್ಯೆ ಹೆಚ್ಚಿರೋದ್ರಿಂದ ಈಗಾಗಲೇ ನಾ ಚಿಂಚಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರನ ಮೇಲ್ದರ್ಜೆಗೆ ಏರಿಸಬೇಕಂತೇಳಿ ಈಗಾಗಲೇ ಪ್ರಸ್ತಾವನೆಯನ್ನು ಕೂಡ ಸಚಿವರಲ್ಲಿ ಕೊಟ್ಟಿದ್ದೇನೆ ಸರ. ಅದಕ್ಕೆ ದಯಮಾಡಿ ಅದನ್ನು ಚಿಂಚಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಆರೋಗ್ಯ ಕೇಂದ್ರವನ್ನಾಗಿ, ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಅದನ್ನು ಮೇಲ್ದರ್ಜೆಗೆ ಏರಿಸಿಕೊಡ್ಬೇಕು. ಮತ್ತು ಚಿಕ್ಕೋಡಿ ತಾಲೂಕಿನಲ್ಲಿ ಕರಗಾಂವ್ ಮತ್ತು ಜೈನಾಪುರ ಅವು ಕೂಡ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಬಂದಿರುವುದರಿಂದ ಮೂರು ಪ್ರಸ್ತಾವ ಕೇಳೋಣ, ಉತ್ತರ ಕೇಳೋಣ. ಮಾನ್ಯ ಸದಸ್ಯರು, ಬೆಳಗಾವಿ ಜಿಲ್ಲೆ ರಾಯಬಾಗ ಮತಕ್ಷೇತ್ರದ ರಾಯಬಾಗ ಮತ್ತು ಚಿಕ್ಕೋಡಿ ತಾಲೂಕುಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸುವಂಥ ಪ್ರಸ್ತಾವನೆ ಇದೆಯೇ ಅಂತ ಕೇಳಿದ್ದಾರೆ. ಹಾಗಾಗಿ ಈಗ ಚಿಕ್ಕೋಡಿ ತಾಲೂಕಿನಲ್ಲಿ ಮತ್ತು ರಾಯಬಾಗ್ ತಾಲೂಕಿನಲ್ಲಿ 2 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸಮುದಾಯ ಆರೋಗ್ಯ ಕೇಂದ್ರಗಳಾಗಿ ನಾವು ಮೇಲ್ದರ್ಜೆಗೆ ಏರಿಸ್ತಾ ಇದ್ದೇವೆ. ಇದಕ್ಕೆ ಆಡಳಿತಾತ್ಮಕ ಅನುಮೋದನೆಯೂ ಸಿಕ್ಕಿದೆ, ಟೆಂಡರ್ ಆಗಿದೆ, ಕಾಮಗಾರಿ ಕೂಡ ಪ್ರಾರಂಭ ಮಾಡ್ಕೋಬೋದು. ಆದರೆ ಈಗ ಮಾನ್ಯ ಸದಸ್ಯರು ಹೇಳಿರೋ ಹಾಗೆ ಇದು ಅವ್ರ ಕ್ಷೇತ್ರಕ್ಕೆ ಎರಡೂ ತಾಲೂಕುಗಳಲ್ಲಿ ನಾವು CHC ಕೇಂದ್ರಗಳು ಬರ್ತಾ ಇದ್ರು ಕೂಡ ಅವ್ರ ಕ್ಷೇತ್ರಕ್ಕೆ ಬರೋದಿಲ್ಲ ಅನ್ನೋಂಥ ಅಂಶವನ್ನ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಈಗ 100 ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳ ಏನು ಮೇಲ್ದರ್ಜೆಗೇರಿಸುವಂಥ ಪ್ರಸ್ತಾವನೆ ಮತ್ತು ಈ ವರ್ಷದ ನಮ್ಮ ಕಾರ್ಯಕ್ರಮ ಆಗಿದೆ. ಅದರಲ್ಲಿ 43ಕ್ಕೆ ಅನುಮೋದನೆ ಸಿಕ್ಕಿದೆ, ಇನ್ನು 57 ಬಾಕಿ ಇದೆ. ಆ 53ರಲ್ಲಿ ನಿಮ್ಮ ಕ್ಷೇತ್ರದ 1 ಪ್ರಾಥಮಿಕ ಚಿಕಿತ್ಸಾ ಕೇಂದ್ರವನ್ನು ಮೇಲ್ದರ್ಜೆಗೇರಿಸುವಂಥ ಕೆಲಸ ಮಾಡ್ತೇವೆ ಸರ್. ಈಗ ನಾ ರಾಯಬಾಗ್ ಮತಕ್ಷೇತ್ರದಾಗ ನನಗೆ ಚಿಕ್ಕೋಡಿ ತಾಲೂಕದಾಗ ಕೆಲವು ಹಳ್ಳಿ ಬರ್ತಾವು, ರಾಯಬಾಗ್ ತಾಲೂಕದಾಗ ಹಳ್ಳಿ ಬರ್ತಾವ, ಅದರಲ್ಲಿ ಕೇಳಿದ್ನ. ಆದರೆ ಈಗ ಬೇರೆ ಕಡೆ ನೀವು ಮಾಡಿದರೆ ಸಂತೋಷ, ಆ ತಾಲೂಕದಾಗ ಮಾಡಿದ್ದಕ್ಕೆ ನಂದೇನೆ ಬೇಸರಿಲ್ಲ. ಅದ್ರ ನನಗೆ ಚಿಕ್ಕೋಡಿ ತಾಲೂಕದಾಗ ನನ್ನ ಕ್ಷೇತ್ರ ಬರುವಂತ ನೀವು ಯಾವ್ದೊಂದು ಬರ್ದು ಕೊಡ್ರಿ, ಐವಳೆಯವರೇ, ನೀವು ಯಾವ್ದೊಂದು ಬರ್ದು ಕೊಡ್ರಿ, ಅವ್ರು ತಾವು ಒಂದು ಮಾಡ್ತೀವಿ ಅಂತ ಹೇಳ್ಯಾರ. ಕೊಟ್ಟದೇನಿ ಸರ, ಮತ್ತು ಕೊಡ್ತಾನೆ ಸರ್. ಓಕೆ, ಹೇಳ್ರಿ. ಈಗಾಗಲೇ ಕೊಟ್ಟದೇನಿ ಸರ, ಮತ್ತು ಪ್ರಸ್ತಾವನೆ ಬರೆದು ಕೊಡ್ತಾನು. ದಯಮಾಡಿ ಅದನ್ನ ಡಾಕ್ಟರ್ ಅಂಜಲಿ ಹೇಮಂತ್ ನಿಂಬಾಳ್ಕರ್ ಸಚಿವರಲ್ಲಿ ವಿನಂತಿ ಮಾಡ್ತಾರೆ ಸರ್. ಇಲ್ಲ, ಅನಿಲ್ ಚಿಕ್ಕಮಾದು ಇಲ್ಲ, ಪೂರ್ಣಿಮಾ. ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1300 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಸಚಿವರಲ್ಲಿ ಸುಧಾಕರ್ ಅವರು. ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನ ಕೊಟ್ಟಿದ್ದಾರೆ. ಆದರೆ ಕಳೆದ ಒಂದು 15-20 ದಿವಸದಿಂದ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ವರ್ಕ್ ಮಾಡ್ತಾ ಇರೋರು ಗುತ್ತಿಗೆ ಆಧಾರದ ಮೇಲೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವರ ಕೆಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಇಲ್ಲಿ ಉತ್ತರದಲ್ಲಿ ಕೊಟ್ಟಿದ್ದಾರೆ, ಸದರಿ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರಿಗೆ ವೇತನವನ್ನು ಸರ್ಕಾರದ ಮೂಲಕ ಪಾವತಿಸಲಾಗುತ್ತಿದೆ ಅನ್ನುವಂಥ ಪ್ರಶ್ನೆಗೆ ಹೌದು, ಒಂದು ಸೊಸೈಟಿಗೆ ರಾಜ್ಯದಿಂದ ಕೊಟ್ಟು ಜಿಲ್ಲಾ ಸೊಸೈಟಿಗೆ ಕೊಟ್ಟು ಜಿಲ್ಲಾ ಸೊಸೈಟಿಯಿಂದ ಅವ್ರಿಗೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿ. ಬಟ್ ಅಲ್ಲಿ ವಾಸ್ತವಿಕವಾಗಿ ಜಿಲ್ಲಾ ಸೊಸೈಟಿಯಿಂದ ಕೊಡ್ತಾ ಇಲ್ಲ, ಅಲ್ಲಿ ಮತ್ತೆ ಟೆಂಡರ್ ಕರೆದು ಕೊಡ್ತಾ ಇದ್ದಾರೆ. ನಮಗೆ ಸರಿಯಾಗಿ ಸಂಬಳ ಬರ್ತಾ ಇಲ್ಲ, PF ESI ಕಟ್ತಾ ಇಲ್ಲ. ಅವರು 18,200 ರೂಪಾಯಿ ಏನೋ ಸರ್ಕಾರ ಪೇ ಮಾಡ್ತಾ ಇದೆ. ಆದರೆ ಅವರಿಗೆ 10,000 8,000 ಮಾತ್ರ ಪೇಮೆಂಟ್ ಸಿಗ್ತಾ ಇದೆ ಅನ್ನೋಂಥ ಆರೋಪಗಳು ತುಂಬ ಬರ್ತಾ ಇದೆ, ಕೇಳಿ ಬರ್ತಾ ಇದೆ. ಯಾಕೆಂದರೆ
ಅಷ್ಟೊಂದು ಹಣ ಕೂಡ ಬೇರೆ ಬೇರೆ ಏಜೆನ್ಸಿಗಳು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇರೋದು ಸಚಿವರು ಮತ್ತು ಸರ್ಕಾರದ ಗಮನಕ್ಕೆ ಬಂದಿಲ್ವಾ? ನಾವಿಷ್ಟೆಲ್ಲ ಹಣ ಕೊಟ್ಟು ಅದು ಅವ್ರಿಗೆ ತಲುಪ್ತಾ ಇಲ್ಲ ಅಂತಂದರೆ ವರ್ಕ್ ಕೂಡ ಹ್ಯಾಂಪರ್ ಆಗುತ್ತೆ, ಮತ್ತು ಅವ್ರಿಗೂ ಕೂಡ ಉದ್ದೇಶ ಸಂಬಳ ಸರಿಯಾಗಿ ಸಿಗದೇ ಇದ್ರೆ ಅವರು ಕೂಡ ತೃಪ್ತಿಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಆ ಟೆಂಡರ್ ಪ್ರತಿ ವರ್ಷ ಬದಲಾಗ್ತಾ ಇದೆಯಂತೆ ಅಧ್ಯಕ್ಷರೇ. ಆ ಬದಲಾಗ್ತಾ ಇರೋದ್ರಿಂದ ಹೊಸದಾಗಿ ಮತ್ತೆ ಪ್ರತಿ ವರ್ಷ ಸೇರ್ಕೊಳ್ಬೇಕು. ಅವರು ಸೇರ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಸಾಕಷ್ಟು ಹರಾಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಮನವಿಯನ್ನು ಮಾಡಿದ್ದಾರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ. ಹಾಗಾಗಿ ಸಚಿವರು ಏನು ಉತ್ತರವನ್ನು ಕೊಡ್ತಾರೆ ಇದಕ್ಕೆ ಅಂತ ನಿಮಗೆ ಆಮೇಲೆ ಕೊಡ್ತೀನಿ ಬಂಡೆಪ್ಪ ಅವ್ರು ಕೊಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು NHM ನೌಕರರು ಇದು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ನಿಗದಿತವಾಗಿರ್ತಕ್ಕಂಥ ಯೋಜನೆಗೆ ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಶೇಕಡ 50ರಷ್ಟು ಅನುಪಾತದಲ್ಲಿ ನಾವು ಅನುದಾನಗಳನ್ನು ಕೊಡುವಂಥದ್ದು ಮತ್ತು ಈ ಕಾರ್ಯಕ್ರಮದ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ರಾಜ್ಯದಲ್ಲಿ ತರುವಂಥದ್ದು ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇದು ಕಾಂಟ್ರಾಕ್ಟ್ ಆಗಿರೋದ್ರಿಂದ ಒಟ್ಟು ನಮಗೆ ಸುಮಾರು 30-31 ಸಾವಿರ ನೌಕರರ ಅಗತ್ಯತೆ ಇದೆ. ಅದರಲ್ಲಿ ಇವತ್ತು ನಾವು ಸುಮಾರು 25,036 ಜನ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ನೇರವಾಗಿ ಸರ್ಕಾರದಿಂದ ಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು 21,542 ಸ್ಟಾಫ್ ಇದ್ದಾರೆ. ಹೊರಗುತ್ತಿಗೆಯಲ್ಲಿರ್ತಕ್ಕಂಥದ್ದು 3,494. ಈಗಾಗಲೇ ನಾನು ಈ ಒಂದು ಸಂಘ ಸಂಸ್ಥೆಯವರ ಜೊತೆಗೆ, ಇವರ ಒಂದು ಪದಾಧಿಕಾರಿಗಳ ಜೊತೆಗೆ ಕೆಲವು ಸುತ್ತಿನ ಮಾತುಕತೆಗಳನ್ನು ಮಾಡಿದ್ದೇವೆ. ಅವರ ಅನೇಕ ಬೇಡಿಕೆಗಳೇನಿತ್ತು ಅದರಲ್ಲಿ ರಾಜ್ಯ ಸರ್ಕಾರ ಏನೆಲ್ಲ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತದೆ, ಅವರ ಡಿಮ್ಯಾಂಡ್ಸ್ ಏನಿತ್ತು ಅದನ್ನೆಲ್ಲ ಕೂಡ ನಾವು ಭಾಳಷ್ಟು ಇವತ್ತು ನಾವು ಜಾರಿಗೆ ತಂದಿದ್ದೇವೆ. ಇವತ್ತು ರಜೆ ಇತ್ತು, ಕಡ್ಡಾಯ ರಜೆ ಕೊಡುವಂಥದ್ದು, ಮತ್ತು ಮೆಟರ್ನಲ್ ಲೀವ್ ಇತ್ತು, ಅದನ್ನು ಮಾಡಿದ್ದೇವೆ. ಮತ್ತು ಜಿಲ್ಲೆಯಲ್ಲೇ ಒಂದು ಬಾರಿ ಅವರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬೇಡಿಕೆಯನ್ನು ಇಟ್ಟಿದ್ದರು, ಅದನ್ನು ಮಾಡಿಕೊಟ್ಟಿದ್ದೇವೆ. ಅಂತಿಮವಾಗಿ ಅವರು ಕೇಳುವಂಥದ್ದು ಅವರ ವೇತನದಲ್ಲಿ ಹೆಚ್ಚು ಮಾಡಬೇಕು ಅಂತೇಳಿ 15%ವರೆಗೂ ಕೂಡ ಅವರು ಕೇಳಿದರು. ಆ 15% ವೇತನ ಹೆಚ್ಚು ಮಾಡಲಿಕ್ಕೆ ಈಗಾಗಲೇ ಆರ್ಥಿಕ ಇಲಾಖೆಯವರಿಗೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಹುಶಃ 1-2 ದಿವಸದಲ್ಲೇ ಆ ಆದೇಶ ಕೂಡ ಹೊರಗಡೆ ಬಂದು 15% ವೇತನ ಹೆಚ್ಚಾಗ್ತದೆ. ಮತ್ತು ಭಾಳ ಮುಖ್ಯವಾಗಿ ಅವ್ರ ಇನ್ನೊಂದು ಬೇಡಿಕೆ ಏನಿದೆ ಅಂತಂದರೆ, ಗುತ್ತಿಗೆ ಆಧಾರದಲ್ಲಿ ನೇಮಕ ಆಗಿರ್ತಕ್ಕಂಥವರನ್ನು ಕಾಯಂ ನೌಕರರಾಗಿ ನೀವು ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಕೇವಲ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಮಾತ್ರ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇಲ್ಲ, ಎಲ್ಲ ಇಲಾಖೆಗಳಲ್ಲಿ ಕೂಡ ಗುತ್ತಿಗೆ ವ್ಯವಸ್ಥೆ ಅನೇಕ ವರ್ಷಗಳಿಂದ ಇದೆ. ಅದರಲ್ಲೂ ಕೂಡ ಆರೋಗ್ಯ ಇಲಾಖೆಯ NHM ನೌಕರರು ರಾಷ್ಟ್ರೀಯ ಆರೋಗ್ಯ ಯೋಜನೆಯ ಕೆಲವು ನಿರ್ದಿಷ್ಟ ಕಾರ್ಯಕ್ರಮಗಳು ಇರೋವರೆಗೂ ಕೂಡ ಈ ಒಂದು ಪದ್ಧತಿ, ಈ ಒಂದು ವ್ಯವಸ್ಥೆ ಇರುತ್ತೆ. ಹಾಗಾಗಿ ಇವರನ್ನು ಕಾಯಂ ಮಾಡುವಂಥ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ. ಇದು ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತದೆ. ಆದರೆ ಇಲ್ಲಿವರೆಗೂ ಕೂಡ ನೇಮಕ ಆದಂಥ ಇವತ್ತು ಎಂಪ್ಲಾಯೀಸಲ್ಲಿ ಒಬ್ಬರನ್ನು ಕೂಡ ನಾವು ಯಾವುದೇ ಕಾರಣಕ್ಕೆ ಕಾರಣ ಇಲ್ಲದಿರ ಯಾರನ್ನೂ ಕೂಡ ತೆಗೆದುಹಾಕುವಂಥ ಪ್ರಕ್ರಿಯೆ ನಡೆದಿಲ್ಲ ಇಲ್ಲಿವರೆಗೂ ರಾಜ್ಯ ಸರ್ಕಾರದಲ್ಲಿ. ಓಕೆ, ಏನು ಬಂಡೆಪ್ಪ ಅವರು? ಸನ್ಮಾನ್ಯ ಅಧ್ಯಕ್ಷರೇ, ಮಂತ್ರಿಗಳೇನು ಉತ್ತರ ಕೇಳಿದೆ, ಸಿಸ್ಟ್ರು ಪೂರ್ಣಿಮಾ ಒಳ್ಳೆ ಕ್ವಶನ್ ಕೇಳಿದ್ದಾರೆ. ಈಗ ಅದಕ್ಕೆ ಪೂರ್ವಕವಾಗಿ ಈಗ ಸರ್ಕಾರನಲ್ಲಿ ಮುಂದೆ ಇಲ್ಲ ಪ್ರಸ್ತಾವನೆ ಅಂತ, ಈಗ ನಾವು ಎಲ್ಲ ಅವ್ರ ಪರವಾಗಿ ನಾವು ನಿಮಗೆ ಪರ್ಮನೆಂಟ್ ಮಾಡ್ಲಿಕ್ಕೆ ಪ್ರಸ್ತಾವನೆ ಇಡ್ಲತ್ತೀವಿ. ಇದು ಬರೇ ನಮ್ಮ ರಾಜ್ಯದಲ್ಲಿ ಒಂದೇ ಅಲ್ಲ ಅಧ್ಯಕ್ಷರೇ, NHMನಲ್ಲಿ ಏನು ಕೆಲಸ ಮಾಡ್ತಾ ಇದಾರ ಅವ್ರು ಭಾಳ ದಕ್ಷೆಯಿಂದ, ಈವನ್ ಕೋವಿಡ್ನಲ್ಲಿ ಇದರಲ್ಲಿ ಭಾಳ ಒಳ್ಳೆ ನಿರ್ವಹಣೆ ಮಾಡಿದ್ದಾರೆ. ಅವರು ಎಷ್ಟು ರೆಗ್ಯುಲರ್ ಸ್ಟಾಫ್ ಕೆಲಸ ಮಾಡ್ತದೋ ಅಷ್ಟೇ NHMನವ್ರು ಕೆಲಸ ಮಾಡ್ತಾರೆ. ಅದು ಬಿಟ್ಟು ಈಗ ಇವ್ರು ಹೇಳಿದ್ರು ಅವರಿಗೆ ಸ್ವಲ್ಪ 15% ಸ್ಯಾಲ್ರಿ ಹೈಕು, ಅದು ಎಲ್ಲ ಅಲ್ಲ. ಈಗ 15-20 ವರ್ಷದ ಸೇಮ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾವ್ರೆ ಅವರು. ಈಗ 20 ವರ್ಷದ್ದು 10 ವರ್ಷ ಮೇಲ್ಪಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ 25,000, 26,000 ಈಗ ಬರುತ್ತೆ ವೇತನ. ಅದೇ ಈಗ ಬೇರೆ ರಾಜ್ಯಗಳು ಮಣಿಪುರ, ಒಡಿಶಾ, ರಾಜಸ್ಥಾನ್, ಪಂಜಾಬ್, ಹಿಮಾಚಲ್ ಪ್ರದೇಶ ಅವ್ರಿಗೆಲ್ಲರಿಗೆ ಪರ್ಮನೆಂಟ್ ಮಾಡಿದ್ದಾರೆ.
ನೀವು ಬೇಕಾದ್ರೆ ಅಲ್ಲಿಂದ ತರ್ಸ್ಕೋರಿ ಆ ಸರ್ಕಾರಗಳು ಯಾವ ತರ ಮಾಡಿದಾವ ಅಂತೇಳಿ. ಓಕೆ, ಈ ಕೊನೆಯದಾಗಿ ಆಯ್ತು. ಅವ್ರಿಗೆ ಏನ್ ಕುಮಾರ್? 30,000 ಜನರಿಗೆ ಪರ್ಮನೆಂಟ್ ಮಾಡ್ಬೇಕು. ಓಕೆ, ಗೊತ್ತಾಯ್ತು ಒಳ್ಳೆ ಹೆಗ್ಗಳಿಕೆ ತಗೋಬೇಕು ಅಂತೇಳಿ ಮಾನ್ಯ ಮಂತ್ರಿಗಳಿಗೆ ನಾ ಕುಮಾರ್. ಹೇಳ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಆರೋಗ್ಯ ಸಚಿವರು ನಾನು ಕ್ರಮವನ್ನು ಕೈಗೊಂಡಿದ್ದೀನಿ ಅಂತಕ್ಕಂಥದ್ದು ಸ್ವಾಗತ. ಎರಡು ವಿಚಾರ ನಾನು ಆರೋಗ್ಯ ಸಚಿವರು ನಾನು ವಿನಂತಿ ಮಾಡ್ಕೊಳೋದು, ಈ ಹೊರಗುತ್ತಿಗೆ ಆಧಾರದ ಮೇಲೆ ಇರ್ತಕ್ಕಂಥದ್ದು ಮತ್ತು ಗುತ್ತಿಗೆ ಆಧಾರದ ಮೇಲೆ ಇರ್ತಕ್ಕಂಥದ್ದು ಏನಿದ್ದಾವೆ, ಅವರಿಗೆ ಏಜೆನ್ಸೀಸ್ಗಳನ್ನ ನಾವೇನು ಫಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಆ ಏಜೆನ್ಸೀಸ್ಗಳು ಇವ್ರು ಯಾರ್ದು ಕೂಡ PFನ ಮತ್ತೊಂದನ್ನ ಯಾರ್ದು ಕೂಡ ಮಾಡೋದೇ ಇಲ್ಲ. ಇಯರ್ಸ್ ಟುಗೆದರ್, ಮಂತ್ಸ್ ಟುಗೆದರ್ ಅವರಿಗೆ ಅದು ಡಿಡಕ್ಷನ್ಸ್ ಏನಿದೆ ಆಗೋದೇ ಇಲ್ಲ. ಮತ್ತು ಅವರಿಗೆ ಸ್ಯಾಲ್ರಿ ಏನು ನೀವು ಇಲ್ಲಿಂದ ಕಳಿಸ್ಕೊಡ್ತೀರಿ, ಅವರಿಗೆ ಕರೆಕ್ಟ್ ಟೈಮಿಗೆ ಕೊಡೋದೇ ಇಲ್ಲ. ಅದರಲ್ಲಿ ಭಾಳಷ್ಟು ಹತ್ರ ಏನು ಮಾಡಿದ್ದಾರೆ ಅಂದರೆ, ಇಷ್ಟೊಂದು ಬೇಜಾರಾಗುತ್ತೆ ಅಂದರೆ ಅರ್ಧ ಕೊಡ್ತಾರೆ, ಮುಕ್ಕಾಲು ಕೊಡ್ತಾರೆ, ಈ ಥರ ಎಲ್ಲ ಸಮಸ್ಯೆಗಳು ಇದ್ದಾವೆ ಅವರಿಗೆ. ಹಾಗಾಗಿ ನೀವೇನು ಸಂಬಳ ಕೊಡಬೇಕು ಅಂತ ಇದ್ದೀರಿ ಅದನ್ನ ಡೈರೆಕ್ಟ್ ಅವ್ರ ಅಕೌಂಟಿಗೆ ಪೇಮೆಂಟ್ ಮಾಡಿಬಿಡಿ, ಅವ್ರ ಅಕೌಂಟಿಗೆ ಮಾಡಿಬಿಡಿ. ಮತ್ತು ಈ PFನ ಇವ್ರನ್ನ ನೀವು ಡಿಟೆಕ್ಟ್ ಮಾಡ್ತಕ್ಕಂಥದ್ದು ಏನಿದೆ ಇದನ್ನ ಮಾಡಿ, ಔಟ್ಸೋರ್ಸಿಂಗ್ ಏಜೆನ್ಸಿಗೆ ನೀವು ಏನು ಕೊಡಬೇಕು ಅಂತ ಇದ್ದೀರಿ ಅವ್ರ ವರ್ಕಿಗೆ ಅಷ್ಟು ಮಾತ್ರ ಅವ್ರಿಗೆ ಕೊಡತಕ್ಕಂಥ ಕೆಲಸ ಮಾಡಿದ್ರೆ ನಿಮ್ಮ ಇಲಾಖೆ ಏನಾಗುತ್ತೆ ಬಹಳ ಸುಲಲಿತವಾಗಿ ನಡೆಯೋದಕ್ಕೆ ಇದು ಸಾರ್ಥಕ ಆಗುತ್ತೆ ಅನ್ನೋದು ನನ್ನ. ಈಗಾಗಲೇ ಪ್ರಾರಂಭದಲ್ಲಿ ಹೇಳಿದಂಗೆ ಮಾನ್ಯ ಸಭಾಧ್ಯಕ್ಷರೇ, 90% ಗುತ್ತಿಗೆ ನೇರವಾಗಿ ಸರ್ಕಾರದಿಂದಾನೇ ಆಗಿದೆ. 21,000 ವರ್ಕರ್ಸ್ಗೆ ನೇರವಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಥ್ರೂ ಡಿಸ್ಟ್ರಿಕ್ಟ್ ಹೆಲ್ತ್ ಸೊಸೈಟಿಯಿಂದ ಅವರಿಗೆ ವೇತನ ಹೋಗುತ್ತೆ. ಆದರೆ ಇನ್ನು 3,500 ಸಿಬ್ಬಂದಿ ಏನಿದ್ದಾರೆ ಇವರಿಗೆ ಔಟ್ಸೋರ್ಸ್ ಏಜೆನ್ಸಿ ಮೂಲಕ ಹೋಗುತ್ತೆ. ಅವ್ರ ಮೇಲೆ ನಾವು ನಿಗಾ ಇಡುವಂಥದ್ದು ಆಗ್ತದೆ. ಮುಂದಿನ ದಿನಗಳಲ್ಲಿ ಬೇಕಿದ್ರೆ ನಾವು ಅವರನ್ನು ಕೂಡ ನೇರವಾಗಿ ಗುತ್ತಿಗೆ ನಮ್ಮ ಸರ್ಕಾರದಿಂದಾನೇ ಅವ್ರಿಗೆ ವೇತನ ಕೊಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ. ಏನು ಸರ ಮಹೇಶ್? ಡಿಸ್ಟ್ರಿಕ್ಟ್ ಅಲ್ಲಿ ನೀವೇನು ಗುತ್ತಿಗೆದ ಆಧಾರದ ಮೇಲೆ ನೀವು ಮಾಡಿದ್ದೀರಲ್ಲ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲೂ ಕೂಡ ಈ ಪ್ರಾಬ್ಲಮ್ ಇದೆ. ಡಿಸ್ಟ್ರಿಕ್ಟ್ ಲೆವೆಲ್ ನಿಮ್ಮ ಅಕೌಂಟ್ ಏನಿದೆ ಅಲ್ಲೂ ಕೂಡ ನೀವು ಡೈರೆಕ್ಟ್ ಆಗಿ ಸೊಸೈಟೀಸ್ ನಾ ಹೇಳೋದು. ಬಟ್ ಸಮಸ್ಯೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಅಲ್ಲಿ ನಮ್ಮ ತಾಲೂಕಾ ಮಟ್ಟದಲ್ಲಿ ವರ್ಕರ್ಸ್ ತುಂಬಾ ಸಫರ್ ಆಗ್ತಾ ಇದ್ದಾರೆ ಈ ವಿಚಾರದಲ್ಲಿ. ಈಗ ಅವರು ಕುಮಾರ್ ಅವ್ರು ಏನ್ ಹೇಳಿದ್ರು, NHM ಜೊತೆಗೆ ಈಗ D ಗ್ರೂಪ್ ಅಂತ ತಗೊಂಡಿದೀವಲ್ಲ, ಅವ್ರದ್ದು ಇದೇ ಪರಿಸ್ಥಿತಿ ಆಗಿದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ. ಆ ಏಜೆನ್ಸಿಯವನು ಕೊನೆ 3 ತಿಂಗಳು ಕೊಡಲ್ಲ. ಅದಾದ್ಮೇಲೆ ಈಗ ನೋಡಿ ನಮ್ಮ ತಾಲೂಕಲ್ಲೂ ಆಲೆ 4 ತಿಂಗಳಿಂದ ಅವ್ರಿಗೆ ಸಂಬಳ ಆಗಿಲ್ಲ. ಅದರಿಂದ ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ. ಇಲ್ಲ ಅವ್ರ ಪಾಪಕ್ಕೆ ನಾವು ಕೊಡೋದೇ ಸ್ಯಾಲ್ರಿ ಕಮ್ಮಿ, ಅವ್ರ ಜೀವನ ಹೆಂಗ್ ನಿರ್ವಹಣೆ ಆಗ್ಬೇಕು ಅದ್ರ ಕಡೆ ಗಮನ ಹರಿಸಿ. ಸರ್ ಮನೆ ನಂದು 1 ಸೆಕೆಂಡ್. ಏನ್ ನಾಡ್ಗೌಡ್ರೆ ಮತ್ತೆ ತಾವ್ ಹೇಳಿದ್ರಿ ಯಾರನ್ನೂ ಕೂಡ ಈ ಕೋವಿಡ್ ನಲ್ಲಿ ತಗೊಂಡಿರೋರ್ನ ಯಾರನ್ನೂ ತೆಗ್ದಿಲ್ಲ ಅಂತಕ್ಕಂಥದ್ದನ್ನ ಮಂತ್ರಿಗಳು ಹೇಳಿದ್ರು ಮಾನ್ಯ ಅಧ್ಯಕ್ಷರೇ. ಬಟ್ ಬಹಳಷ್ಟು ಜನ ಕೋವಿಡ್ ನಲ್ಲಿ ಕೆಲಸ ಮಾಡಿದವರಿಗೆ ಈಗ ರೀಸೆಂಟ್ಲಿ ತೆಗ್ದಿದ್ದೀರಿ ಸರ್. ಪೂರ್ಣಿಮಾ ಕೊನೆಯದೇನಾದ್ರು ಸುಧಾಕರ್ 1 ನಿಮಿಷ ಮೇನ್ ಕ್ವಶನ್ ಕೇಳೋದು. ಸುಧಾಕರ್ ಮೇಡಮ್ ಏನೋ ಅಂತ ಕೇಳ್ತಿದ್ದಾರೆ. ಒಟ್ಟಾರೆಯಾಗಿ ನಮ್ಮೆಲ್ಲರ ಒಂದು ಅಭಿಲಾಷೆ ಇರುವಂಥದ್ದು, ಮಂತ್ರಿಗಳಿಗಾಗಲೇ ಕೆಲವು ಸಮಸ್ಯೆಗಳನ್ನ ಪರಿಹರಿಸ್ಕೊಟ್ಟಿದ್ದಾರೆ, ಅವ್ರ ಬಗ್ಗೆ ನಮ್ಗೆ ವಿಶ್ವಾಸ ಇದೆ. ಆದರೆ 21,000 ಏನೀಗಾಗಲೇ ನೇರವಾಗಿ ಹಣ ಪಾವತಿಸ್ತಾ ಇದ್ದಾರೆ, ಈ 3,500 ಜನಕ್ಕೂ ಸಹಿತ ಆ ಸಿಸ್ಟಮ್ ತಂದರೆ ಒಳ್ಳೆಯದು. ಮತ್ತು ಸರ್ ಹೇಳಿದ ಹಾಗೆ, ಉಳಿದಂಥ ನಮ್ಮ ಸದಸ್ಯರು ಹೇಳಿದ ಹಾಗೆ PF ESI ಸರಿಯಾಗಿ ಕೊಡ್ತಾ ಇಲ್ಲ, ಮತ್ತು ಸಂಬಳ ಕೂಡ ತಾವೇನು ಇಲ್ಲಿಂದ ಕೊಡ್ತಿದ್ದೀರಾ ಅಲ್ಲಿ ಅವ್ರಿಗೆ ರೀಚ್ ಆಗ್ತಾ ಇರುವಂಥದ್ದು ರೂಲ್ಸ್ ಪ್ರಕಾರ ಆಗ್ತಾ ಇಲ್ಲ. ಹಾಗಾಗಿ ಅವರು ಹೆಚ್ಚು ಕೆಲಸವನ್ನು ಮಾಡ್ತಾ ಇದ್ದಾರೆ, ಕಡಿಮೆ ಸಂಬಳವನ್ನು ಪಡ್ಕೋತಾ ಇದ್ದಾರೆ. ಅವ್ರ ಕುಟುಂಬಗಳ ನಿರ್ವಹಣೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ದಯವಿಟ್ಟು ಸಚಿವರು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಮಿನಿಮಮ್ ವೇಜಸ್ ಆಕ್ಟ್ ಅಲ್ಲಿ ಕೂಡ ಈಗಾಗಲೇ ವೇತನ ಹೆಚ್ಚಾಗಬೇಕು ಅಂತೇಳಿ ಕೂಡ ಆದೇಶ ಆಗಿದೆ. ಅದು ಕೂಡ ಬಹುಶಃ 1-2 ತಿಂಗಳಲ್ಲೇನೆ ಬೇಸಿಕ್ ಸ್ಯಾಲ್ರಿ ಕೂಡ ಹೆಚ್ಚಾಗ್ತಾ ಇದೆ ಎಲ್ರಿಗೂ ಕೂಡ. ಇದ್ರ ಜೊತೆಗೆ ನಾವು ಇವಾಗ 15% ವೇತನನೂ ಹೆಚ್ಚು ಮಾಡ್ತಾ ಇದ್ದೀವಿ. ಈಗಾಗಲೇ ಮಾನ್ಯ ಸದಸ್ಯರು ವ್ಯಕ್ತಪಡಿಸಿರ್ತಕ್ಕಂಥ ಸಲಹೆ ಏನು ಕೊಟ್ಟಿದ್ದಾರೆ ಇದನ್ನು ಖಂಡಿತವಾಗಿಯೂ ನಾವು ಪರಿಶೀಲಿಸಿ 3,500 ಜನಕ್ಕೂ ಕೂಡ ನಾವು ಯಾವ ರೀತಿ 21,000 ಜನಕ್ಕೆ ನೇರವಾಗಿ ನಮ್ಮ ಸೊಸೈಟಿ ಮೂಲಕ ವೇತನ ಕೊಡ್ತೇವೆ ಅದೇ ರೀತಿ ಕೊಡಲಿಕ್ಕೆ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಆಯ್ತು, ತೆಗೆದಿಲ್ಲ ಓಕೆ. ಯುಟಿ ಖಾದರ್ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1265 ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ.
ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿ. ಸಭಾಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಗ್ರಾಮೀಣ ಮಟ್ಟದಲ್ಲಿರುವಂಥ ನಮ್ಮ ಕುರುನಾಡು ಪದವಿ ಪೂರ್ವ ಪ್ರಥಮ ದರ್ಜೆ ಕಾಲೇಜ್ ಬಹುಶಃ 2015 ಅವತ್ತು ಫಸ್ಟ್ ಸ್ಟಾರ್ಟ್ ಆಯಿತು. ಗಡಿ ಪ್ರದೇಶವೂ ಕೂಡ ಅವತ್ತು ಬಹುಶಃ ತಾವು ಕೊಟ್ಟಿದ್ದೀರಿ 2 ಕೋಟಿ 2015-16 ಮತ್ತು 2 ಕೋಟಿ ಅದು ಒಟ್ಟಿಗೆ 4 ಕೋಟಿ ಅವತ್ತು ಕಾಲೇಜ್ ಕಟ್ಟಿ ಸ್ಟಾರ್ಟ್ ಮಾಡಿದ ನಂತರ ಹೈಸ್ಕೂಲಲ್ಲಿ ಸ್ಟಾರ್ಟ್ ಮಾಡಿ ಜಾಗ ಮೀಸಲಿಟ್ಟ ನಂತರ ನಮಗೆ ಅವತ್ತೇ 4 ಕೋಟಿ ಸ್ಯಾಂಕ್ಷನ್ ಆಗಿತ್ತು. ಅದರಲ್ಲಿ ಫಸ್ಟ್ 2 ಕೋಟಿ ಕೆಲಸ ಆಯಿತು, ಮತ್ತೆ 2 ಕೋಟಿ ಕೆಲಸ ಆಯಿತು. ಈಗ ನಮಗೆ ಮತ್ತೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಗತ್ಯ ಇದೆ ಆ ಇದರಲ್ಲಿ. ಅದಕ್ಕೆ ಮತ್ತೆ ಮೊನ್ನೆ ನ್ಯಾಕ್ನವ್ರು ಬಂದು ಕೂಡ ಒಂದು ಗೌರ್ಮೆಂಟ್ ಕಾಲೇಜಿಗೆ B+ ಒಂದು ಅಕ್ರಿಡೇಷನ್ ಕೂಡ ಇವತ್ತಲ್ಲಿ ಆ ಕಾಲೇಜಿಗೆ ನಮಗೆ ಕೊಟ್ಟಿದ್ದಾರೆ. ಬಹುಶಃ ಶಿಕ್ಷಕರ ಮತ್ತು ಸಮಿತಿಯವರನ್ನು ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೇರ್ ಆ ಒಂದು ಗ್ರಾಮೀಣ ಮಟ್ಟದ ಕಾಲೇಜಿಗೆ B+ ಬರುವಂಥದ್ದು. ನಮಗೀಗ ನೀವು ಹೇಳಿದ್ದೀರ ಪೀಠೋಪಕರಣ ಅದು ಇದು ಅಂತೇಳಿ ಎಲ್ಲ ಕಾಲೇಜಿಗೆ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಪೀಠೋಪಕರಣ ಲ್ಯಾಬ್ ನಮ್ಗೆ ಯಾರಾದರೂ CS ಅಲ್ಲಿ ಕೇಳಿದ್ರು ಕೂಡ ಕೊಡ್ತಾರೆ, ಒಂದು ಕಂಪನಿ ಅವರು. ಮೇನ್ ಅಲ್ಲಿ ಬಿಲ್ಡಿಂಗ್ ಇಲ್ಲದ್ರೆ ಏನು ಮಾಡಲಿಕ್ಕೆ ಸಾಧ್ಯ? ಬಿಲ್ಡಿಂಗ್ ಯಾರು ಕಟ್ಟಿ ಕೊಡೋದಿಲ್ಲ. ಅದಕ್ಕೆ ಸರ್ಕಾರ ಆಲೋಚನೆ ಮಾಡಬೇಕು. ಒಂದು ಕಾಲೇಜಿಗೆ ಎಷ್ಟು ಹೆಚ್ಚು ಸ್ಟ್ರಕ್ಚರ್ ಬಿಲ್ಡಿಂಗ್ ಬೇಕು, ಫಸ್ಟ್ ಆ ಬಿಲ್ಡಿಂಗ್ ಒಂದು ಅನುದಾನ ಬಿಡುಗಡೆ ಮಾಡಿ. ಒಮ್ಮೆ ಬಿಲ್ಡಿಂಗ್ ಅನುದಾನ ಬಿಡುಗಡೆ ಮಾಡಿದರೆ ನಂತರ ಬೇಕಾದರೆ ನಮ್ಮ MLA ಗ್ರಾಂಟಲ್ಲಿ ಕೊಡ್ಬೋದು. ಯಾವುದಕ್ಕೆ? ಬೆಂಚ್ ಡೆಸ್ಕಿಗೆ, ಅಥವಾ ನಾವು ಬೇರೆ ಕಂಪನೀಸ್ ಅವರು ಕೂಡ ಕೊಡ್ತಾರೆ. ನಮಗೆ ಅಲ್ಲಿ ಬೇರೆ ಇನ್ಸ್ಟಿಟ್ಯೂಟ್ ಕಾಲೇಜ್ ಲ್ಯಾಬ್ ಮಾಡಿ ಬ್ಯೂಟಿಫುಲ್ ಕಂಪ್ಯೂಟರ್ ಲ್ಯಾಬ್ ಮಾಡಿ ಕೊಟ್ಟರು, ಇನ್ನೊಂದು ಕಾಲೇಜ್ ಸೈನ್ಸ್ ಲ್ಯಾಬ್ ಮಾಡಿರೋದು ಕೊಡ್ತಾರೆ. ಅದಕ್ಕೆ ನಾನು ಸರ್ಕಾರ ಗಮನಕ್ಕೆ ತರುವುದಿಷ್ಟೇ, ಅಲ್ಲಿ ಏನು ನಮ್ಮ ಒಂದು ಕಟ್ಟಡದ ಮೂಲಭೂತ ಸೌಕರ್ಯದ ಕೊರತೆ ಇದೆಯಾ, ಅದಕ್ಕೆ ಬೇಕಾಗುವಂತಹ ಒಂದು ತಮ್ಮ ಅನುದಾನ ತಾವು ಇವತ್ತು ಬಿಡುಗಡೆ ಮಾಡಬೇಕು. ಮತ್ತೆ ಅಲ್ಲಿ ನಮಗೆ ಬೇರೆ ಕೋರ್ಸ್ ಕೂಡ ಸ್ಯಾಂಕ್ಷನ್ ಮಾಡಲಿಕ್ಕೆ ಅದನ್ನು ಅರ್ಜಿ ಕೊಟ್ಟಿದ್ದೇವೆ, ಆದಷ್ಟು ಬೇಗ ಕೂಡ ಸ್ಯಾಂಕ್ಷನ್ ಮಾಡಿಕೊಳ್ಳಿ ಅಂತ ಕೇಳಿ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಮುಡಿಪು ಪದವಿ ಕಾಲೇಜಿನ ವಿಚಾರದಲ್ಲಿ ನಮ್ಮ ಸನ್ಮಾನ್ಯ ಸದಸ್ಯರು UT ಖಾದರ್ ಅವರು ಬಹಳಷ್ಟು ಆಸಕ್ತಿ ವಹಿಸಿ ಅಲ್ಲಿ ಅದರ ಅಭಿವೃದ್ಧಿಗಾಗಿ, ಕ್ಷೇಮಾಭಿವೃದ್ಧಿಗಾಗಿ ಕೆಲಸವನ್ನು ಮಾಡಿದ್ದಾರೆ. ಆ ಸಂಸ್ಥೆ ಚೆನ್ನಾಗೂ ಬೆಳೆದಿದೆ. ಇವತ್ತು B+ ಅಕ್ರಿಡೇಷನ್ ಆಗಿದೆ. ಇನ್ನೂ ಬೇಕಾಗಿರುವಂಥ ಸೌಕರ್ಯ ಸೌಲಭ್ಯವನ್ನು ನಾವು ಒದಗಿಸ್ತೀವಿ ಅಂತ ಈ ಸಂದರ್ಭ. ಎಷ್ಟು ಹುಡುಗರು ಇದ್ದಾರೆ? ಹುಡುಗರು ಮಕ್ಕಳು ಕಮ್ಮಿನೇ ಅಲ್ಲ, ಗ್ರಾಮೀಣ ಮಕ್ಕಳು ಕಮ್ಮಿ ಆದ್ರೆ, ಬಟ್ ನಿಮ್ ನಂಬರ್ಸ್ ಕಂಪೇರ್ ಮಾಡಂಗಿಲ್ಲ. ಅಲ್ಲ, ನಮ್ದು 3,000 ಬಿಡಿ. ನಿಮ್ದು ಎಷ್ಟು? ಯಾವುದು? ಡಿಗ್ರಿ ಕಾಲೇಜಲ್ಲಿ ಅಲ್ಲ, ಈಗ ನೀವು ಕೇಳಿರೋದು 220 ಡಿಗ್ರಿ ಕಾಲೇಜಲ್ಲಿ 3,000 ಇದೆ. ಅಲ್ಲಿ ಕ್ಯಾಂಪಸ್ ಅಲ್ಲಿಯಾ? ಅಲ್ಲ, ನೀವು ಕೇಳಿರೋ ಈ ಮುಡಿಪು 220. ಮತ್ತೆ ನಮ್ಗೆ ಅಲ್ಲಿ ಇನ್ಫೋಸಿಸ್ ಅವರು ಕೂಡ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ ಆ ಸಂಸ್ಥೆಯಲ್ಲಿ. ಅಲ್ಲೇ ಅವ್ರಿಗೆ ಕ್ಲಾಸ್ ರೂಮ್ ಬೇಕು ಈಗ ಅಷ್ಟೇ. ಆಲ್ಟರ್ನೇಟಿವ್ಸ್ ತುಂಬಾ ಇದೆ ಅವರಿಗೆ. ತುಂಬಾ ಎಲ್ಲ ಇರೋ ಸಂಸ್ಥೆಗಳೆಲ್ಲ ಅಲ್ಲೇ ಇದಾವೆ ಅಧ್ಯಕ್ಷ. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಕೊಟ್ಟಿದ್ದು ಅಲ್ಲಿ ಬರ್ತಾರೆ, ಅದು ಬೇರೆ ಪ್ರಶ್ನೆ. ಅದು ಇಲ್ಲಿಗೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಆಪರ್ಚುನಿಟೀಸ್ ಜಾಸ್ತಿ ಆಗ್ಬಿಟ್ಟಿದೆ, ಸಪ್ಲೈ ಜಾಸ್ತಿ ಆಗ್ಬಿಟ್ಟಿದೆ. ಓಕೆ, ಪುಟ್ಟರಂಗ ಶೆಟ್ಟಿ ಅವ್ರ ಪರವಾಗಿ R ನರೇಂದ್ರ. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ ಪ್ರಶ್ನೆ 852 ಮಾನ್ಯ ಗೃಹ ಸಚಿವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಗೃಹ ಸಚಿವರು ಆರ್ಗ ಜ್ಞಾನೇಂದ್ರ ಅವರು ಉತ್ತರ ಕೊಡಬೇಕು. ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಪ್ರತಿ ಪೊಲೀಸ್ ಠಾಣೆಗೆ ವರ್ಗವಾರು ನಿಗದಿ ಮಾಡುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಸಂಖ್ಯೆ ಮತ್ತು ಗ್ರಾಮವಾರು ತಾಲೂಕು ವಿವರ ಕೊಟ್ಟಿದ್ದಾರೆ ಅವರು. ಆದರೆ ಅವ್ರು ಹೇಳಿದ್ದಾರೆ, ಜನಸಂಖ್ಯೆ ಆಧಾರದ ಮೇಲೆ, ವಿಸ್ತೀರ್ಣ ಆಧಾರದ ಮೇಲೆ, ಪ್ರಕರಣದ ಆಧಾರದ ಮೇಲೆ ನಾವು ಕೊಟ್ಟಿದ್ದೀವಿ ಅಂತ ನಿಜ. ಯಾಕಂದರೆ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಕೊಡ್ತಕ್ಕಂಥದ್ದು ಜನಸಂಖ್ಯೆ, ವಿಸ್ತೀರ್ಣ ಮತ್ತು ಪ್ರಕರಣ ಆಧಾರದ ಮೇಲೆ ಕೊಡ್ತಕ್ಕಂಥದ್ದು. ಜೊತೆಗೆ ಚಾಮರಾಜನಗರದಲ್ಲಿ ಭಾಳಷ್ಟು ವಿಸ್ತೀರ್ಣ ಇದೆ. ಚಾಮರಾಜನಗರ ಕೇಂದ್ರ ಸ್ಥಳದಿಂದ ಬಾರ್ಡ್ರಿಗೆ 60 ಕಿಲೋಮೀಟರ್ 70 ಕಿಲೋಮೀಟರ್ ಬರ್ತದೆ. ಆದರೆ ಎಲ್ಲೆಲ್ಲಿದೆ ಸ್ಟೇಷನು? ಚಾಮರಾಜನಗರ ಪಟ್ಟಣ ಪೊಲೀಸ್ ಸ್ಟೇಷನು ಪಟ್ಟಣದಲ್ಲಿದೆ, ಚಾಮರಾಜನಗರ ಗ್ರಾಮಾಂತರ ಸ್ಟೇಷನು ಪಟ್ಟಣದಲ್ಲಿದೆ, ಚಾಮರಾಜನಗರ ಪೂರ್ವ ಸ್ಟೇಷನು ಪಟ್ಟಣದಲ್ಲಿದೆ, ಸಂಚಾರಿ ಪೊಲೀಸ್ ಸ್ಟೇಷನು ಪಟ್ಟಣದಲ್ಲಿದೆ, ಮಹಿಳಾ ಸ್ಟೇಷನು ಪಟ್ಟಣದಲ್ಲಿದೆ. ಎಲ್ಲ ಸ್ಟೇಷನ್ಗಳು ಪಟ್ಟಣದಲ್ಲಿ ಹಾಕೊಂಡು ಬಾರ್ಡಲ್ಲಿ ಏನಾದ್ರು 60 ಕಿಲೋಮೀಟರ್ ದೂರದಲ್ಲಿ ಏನಾದ್ರು ಒಂದು ಕೃತ್ಯ ನಡೆದ್ರೆ ಅದಕ್ಕೆ ತಲುಪೋ ತನಕ 1 ಗಂಟೆ ಟೈಮ್ ಆಗ್ತದೆ. ಆದ್ದರಿಂದ ಈ ಹೆಚ್ಚಿಗೆ ಪೊಲೀಸ್ ಸ್ಟೇಷನ್ ಏನು ಬೇಕಿಲ್ಲ, ಇರೋದನ್ನ ಹೊರಗಡೆಗೆ ಚೇಂಜ್ ಮಾಡಿಕೊಟ್ರೆ ಅನುಕೂಲ ಆಗ್ತದೆ ಮಾನ್ಯ ಅಧ್ಯಕ್ಷೆ. ಮತ್ತು ಎರಡನೇದಾಗಿ ನೂತನ ಕಟ್ಟಡ ಬಗ್ಗೆ ಕೇಳಿದ್ದಾರೆ. ಆ ನೂತನ ಕಟ್ಟಡ ಎಲ್ಲೆಲ್ಲಿ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ಅವ್ರು ವಿವರ ಕೊಟ್ಟಿದ್ದಾರೆ, ಅದನ್ನು ಆಗಲಿ ಮಾನ್ಯ ಅಧ್ಯಕ್ಷ. ಮೂರನೇದಾಗಿ ಪ್ರಕರಣಗಳು ಎಷ್ಟಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ, ಅದು ಚಾಮರಾಜನಗರದಲ್ಲಿ ಯಾವ್ಯಾವ ಹಂತದಲ್ಲಿದೆ, ಏನೇನಿದೆ ಎಲ್ಲವನ್ನು ಕೂಡ ಕೇಳಿದ್ದಾರೆ. ಅದನ್ನೆಲ್ಲವನ್ನು ಕೂಡ ನಾನು ನೋಡಿದಂಥ ಸಂದರ್ಭದಲ್ಲಿ ಹಲವಾರು ಕೇಸ್ಗಳು ಸಾಕಷ್ಟು ಕೇಸ್ಗಳು ಬಿಡುಗಡೆ ಆಗೋಗಿದೆ. ಸುಮಾರು ಜಾಸ್ತಿ ಬಿಡುಗಡೆ ಸಂಖ್ಯೆನೇ ಜಾಸ್ತಿ ಆಗಿದೆ ಅಲ್ಲಿ ಶಿಕ್ಷೆಗಿಂತ. ಹಾಗಾಗಿ ನನ್ನ ಮನವಿ ಇದನ್ನು ಏನಂದರೆ,
ನಾನು ಇದು ಆದೇಶ ಅಥವಾ ಇದು ಅಂತಲ್ಲ, ನನ್ನ ಮನವಿ ಇದು. ಏನು ಪ್ರಕರಣಗಳು, ಇಷ್ಟೊಂದು ಪ್ರಕರಣಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದಲ್ಲಿ ಬಿಡುಗಡೆ ಸಂಖ್ಯೆಗಳು ಕೂಡ ಜಾಸ್ತಿ ಆಗ್ತದೆ. ಅದರಲ್ಲೂ ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ಸಾಕ್ಷಿಗಳು ಕಲೆಕ್ಟ್ ಮಾಡ್ತಕ್ಕಂಥದ್ದೇನು ಭಾಳ ದೊಡ್ಡ ಕೆಲಸ ಏನಿಲ್ಲ ಮಾನ್ಯ ಅಧ್ಯಕ್ಷ. ತಂತ್ರಜ್ಞಾನ ಇದೆ ಇವಾಗ. ಹಿಂದೆ ಆದರೆ ಯಾರೋ ಒಬ್ಬರು ಮರ್ಡರ್ ಮಾಡಿದ್ದನ್ನು ನೋಡಿದೆ ಅಂತ ಇದ್ರು, ಬೇರೆ ಟೈಮಲ್ಲಿ ಸಾಕ್ಷಿ ಕರ್ಕೊಂಡು ಕೋರ್ಟ್ ನಿಲ್ಲಿಸಿದಾಗ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಬೇರೆ ಬೇರೆ ಥರದ ಸಾಕ್ಷಿಗಳೆಲ್ಲ ಇರೋದ್ರಿಂದ ಏನಿವಾಗ ಮರ್ಡರ್ ಕೇಸ್ಗಳು 302 ಇದೆ, 307 ಇದೆ, ಮಹಿಳಾ ದರ್ಜನ ಪ್ರಕರಣ ಇದೆ, ಪೋಕ್ಸೋ ಕಾಯ್ದೆ ಇದೆ, ರಾಬರಿ ಕೇಸ್ ಇದೆ. ಮುಂದೆ ಇಂಥ ಒಂದು ಹೀನವಾದಂಥ ಕೃತ್ಯಗಳು ಏನಿದೆ, ಇಂಥ ಕೃತ್ಯಗಳಲ್ಲಿ ನರೇಂದ್ರ ಅಲ್ಲ ಮಾನ್ಯ ಅಧ್ಯಕ್ಷ, ಇದು ಜನರಲ್ ಆಗಿ ಕೇಳ್ತಿರೋದು. ಯಾಕಂದ್ರೆ ನಾನು ಇವ್ರ ಪಟ್ಟಿ ಕೇಳಿದ್ದಾರೆ, ಇಲ್ಲಿ ಪಟ್ಟಿ ಕೊಟ್ಟಿದ್ದಾರೆ, ಯಾವ ಕೇಸ್ ಏನೇನಾಗಿದೆ ಏನೇನಾಗಿದೆ ಎಲ್ಲ ಹತ್ರ ಪಟ್ಟಿ ಕೊಟ್ಟಿದ್ದಾರೆ, ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಇಂಥವೆಲ್ಲ ಬಿಡುಗಡೆ, ಇಂಥ ಕಾಲದಲ್ಲೂ ಕೂಡ ಬಿಡುಗಡೆ ಜಾಸ್ತಿ ಆದಾಗ ನಾವು ಯಾವ ರೀತಿಯಾಗಿ ತಡೆಗಟ್ಟತಕ್ಕಂಥದ್ದು ಅಪರಾಧ, ಕೋರ್ಟ್ನಲ್ಲಿ ಅವ್ರು ಏನ್ ಮಾಡ್ಬೇಕ್ರಿ? ಹಾಗಾಗಿ ಸ್ವಲ್ಪ ಇನ್ನೂ ಹೆಚ್ಚು ಉತ್ತಮವಾದಂತ ಕೆಲಸಗಳು ಪೊಲೀಸ್ನವ್ರು ಮಾಡಬೇಕಾಗ್ತದೆ. ಮತ್ತೆ ಶಿಕ್ಷೆ ಪ್ರಮಾಣ ಜಾಸ್ತಿ ಆಗೋ ರೀತಿಯಲ್ಲಿ ಡಿಪಾರ್ಟ್ಮೆಂಟ್ ನೋಡ್ಕೋಬೇಕಾಗ್ತದೆ. ಕೋರ್ಟ್ ಮಾನ್ಯ ಅಧ್ಯಕ್ಷರೇ, ಸಾಕ್ಷ್ಯಾಧಾರಗಳನ್ನೆಲ್ಲ ಇವ್ರು ಕೊಡಬೇಕು. ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಗೊತ್ತಾಯ್ತು. ಪ್ರಕರಣ ಸಂಖ್ಯೆ ಕೇಳಿದ್ರೆ ಅದು ಸುಮ್ಮನೆ ನೋಡಿದೆ. ನಾನೊಬ್ಬ ವಕೀಲನಾಗಿ ನನಗೆ ಗೊತ್ತು ಏನೇನಾಗಿದೆ ಅಂತ. ಈ ಟೈಮಲ್ಲೂ ಕೂಡ ಇಷ್ಟೊಂದು ಬಿಡುಗಡೆ ಆಗೋಗ್ಬಿಟ್ರೆ ಏನ್ ಮಾಡೋಣ ಅಂತ. ಸರಿಗ ಇವರ ಕೇಳಿದಂತ ಎಲ್ಲ ಪ್ರಶ್ನೆಗಳಿಗೂ ಸವಿವರವಾದಂಥ ಉತ್ತರವನ್ನು ಒದಗಿಸಲಾಗಿದೆ. 6 ಪೊಲೀಸ್ ಸ್ಟೇಷನ್ಗಳು ಅವರ ವ್ಯಾಪ್ತಿನಲ್ಲಿ ಬರ್ತದೆ. ವಿಸ್ತೀರ್ಣ, ಕ್ರೈಮ್ ಸಂಖ್ಯೆ, ಜನಸಂಖ್ಯೆ 3 ಕ್ರೈಟೀರಿಯಾ ಆಧಾರದ ಮೇಲೆ ಎಲ್ಲಿ ಪೊಲೀಸ್ ಸ್ಟೇಷನ್ನ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಮಧ್ಯಭಾಗದಲ್ಲಿ ಮಾಡಲಾಗಿದೆ. ಈಗ ದೂರ ಅಂತ ಹೇಳ್ತಾರೆ, 112 ವ್ಯವಸ್ಥೆ ಇದೆ. 112ಗೆ ಈಗಾಗಲೇ ಫೋನ್ ಮಾಡಿದರೆ ಸಾಕು, ಹೆಚ್ಚು ಕಮ್ಮಿ ನಿಮ್ಮ ಭಾಗದಲ್ಲಿ 30 ನಿಮಿಷದ ಒಳಗಾಗಿ ಕೃತ್ಯ ನಡೆದಂಥ ಸ್ಥಳಕ್ಕೆ ಪೊಲೀಸರು ಹೋಗ್ತಾರೆ. ಆ ವ್ಯವಸ್ಥೆ ಕೂಡ ಇದೆ. ಮೊದಲು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಬರೆದು ಕೊಟ್ಟು ಪೊಲೀಸರು ಕರ್ಕೊಂಡು ಹೋಗ್ಬೇಕು ಅಂತ ಹೇಳುವಂಥದ್ದಿತ್ತು. ಆ ಸಿಸ್ಟಮನ್ನು ಸರಿ ಮಾಡಿದ್ದೀವಿ. ಇನ್ನೊಂದು, ಈಗಾಗಲೇ ಅವ್ರು ಹೇಳ್ದಾಗೇನೆ ಅವರು ಒಬ್ಬ ಅಡ್ವೊಕೇಟ್ ಇದ್ದಾರೆ, ಅವರಿಗೆ ಅನಿಸಿದೆ ಕನ್ವಿಕ್ಷನ್ ಪರ್ಸೆಂಟೇಜ್ ಕಮ್ಮಿ ಇದೆ ಅಂತ. ಇದು ನಮಗೂ ಕೂಡ ಅನಿಸಿದೆ ಅಧ್ಯಕ್ಷ. ಮೊದಲು ಏನಾಗ್ತಿತ್ತು, ಕೇಸು ಟ್ರಯಲಿಗೆ ಬರೋದೇ 3, 4, 5 ವರ್ಷ ಆಗ್ತಿತ್ತು. ತಮ್ಗೆ ಗೊತ್ತಿದೆ. ಯಾಕೆಂದರೆ FSL ಲ್ಯಾಬಿಂದ ರಿಪೋರ್ಟ್ಗಳು ಬರೋದು ತಡ ಆಗ್ತಿತ್ತು, ಇದಾಗ್ತಿತ್ತು. ಈ ಹಿನ್ನೆಲೆಯಲ್ಲಿ FSL ಲ್ಯಾಬ್ಗಳನ್ನು ಜಾಸ್ತಿ ಮಾಡಿದ್ದೀವಿ. ಈಗ FSL ಲ್ಯಾಬ್ಗಳನ್ನು ಜಾಸ್ತಿ ಮಾಡಿದ್ವಿ. FSL ಯೂನಿವರ್ಸಿಟಿಯನ್ನೇ ಕರ್ನಾಟಕಕ್ಕೆ ಈ ಸಾರಿ ತಂದು ಉದ್ಘಾಟನೆ ಮಾಡಿಸಿದ್ದೀವಿ ಹುಬ್ಳಿನಲ್ಲಿ. ತಾವು ಸಂತೋಷ ಪಡಬೇಕು. ಹಾಗಾಗಿ ಮೊನ್ನೆ ಹುಬ್ಳಿಲಿ ಒಂದು ಮತ್ತು ಇದರಲ್ಲಿ ಬಳ್ಳಾರಿಯಲ್ಲಿ ಒಂದು FSL ಲ್ಯಾಬು. ಈಗ ಮೊನ್ನೆ ಬಜೆಟ್ನಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಶಿವಮೊಗ್ಗ ಮತ್ತು ತುಮಕೂರಿನಲ್ಲಿ ಲ್ಯಾಬನ್ನು ಮಾಡಲಿಕ್ಕೆ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಕೂಡ ಆಗ್ತದೆ. ಅದರ ಜೊತೆಗೆ ನಾವು ಈಗ ಸೋಕೋ ಆಫೀಸರ್ಸ್ಗಳನ್ನ ನೇಮಕ ಮಾಡ್ಕೊಂಡಿದ್ದೀವಿ. ಯಾವುದೇ ಅತ್ಯಾಚಾರ ನಡೆದಿರ್ಬೋದು, ಮರ್ಡರ್ ಕೇಸ್ ನಡೆದಿರ್ಬೋದು, ಈ ರೀತಿ ಪ್ರಕರಣಗಳಾದಾಗ ಅಲ್ಲಿಗೆ ಸಬ್ ಇನ್ಸ್ಪೆಕ್ಟರ್ ಹೋಗ್ತಾರೆ, ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡ್ತಾರೆ. ಆದರೆ ಅದು ಒಬ್ಬ ಎಕ್ಸ್ಪರ್ಟ್ ಆಫೀಸರ್ ಕಡೆಯಿಂದ ಅದು ಸಾಕ್ಷ್ಯಾಧಾರಗಳು ಕಲೆಕ್ಟ್ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸನ್ನು 206 ಜನರನ್ನು ಕರ್ನಾಟಕ ರಾಜ್ಯಕ್ಕೆ ಅಪಾಯಿಂಟ್ ಮಾಡಿದ್ದೇವೆ. ಅವರಿಗೆ ವಿಶೇಷವಾಗಿರ್ತಕ್ಕಂಥ ತರಬೇತಿಯನ್ನು ಗುಜರಾತಿನ FSL ಯೂನಿವರ್ಸಿಟಿನಲ್ಲೂ ಕೂಡ ಕೊಡಿಸಿ ಅವ್ರನ್ನ ಕರೆಸಿದ್ದೇವೆ. ಮುಂದಿನ ದಿನಗಳಲ್ಲಿ ಪ್ರತಿ ತಾಲೂಕಿಗೆ ಒಬ್ಬ FSL ಆಫೀಸರ್ ಅಲ್ಲಿ ಇರ್ತಾರೆ. ಕೃತ್ಯಗಳ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೊಡಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆ ಇದೆ. ಸೈಬರ್ ವಿಭಾಗವನ್ನು ಗಟ್ಟಿ ಮಾಡಿದ್ದೇವೆ. ಅದು ಕೂಡ ಇವತ್ತು ಸಾಕ್ಷ್ಯಾಧಾರಗಳಾಗ್ತದೆ. ಯಾಕೆಂದರೆ ಹಾಸ್ಟೆಲ್ ಆಗ್ತಾರೆ ಅನೇಕ ಸಾಕ್ಷ್ಯಗಳು, ತಮ್ಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ನಮಗೆ ಕೇಸ್ಗಳು ಬಿದ್ದೋಗ್ತಾ ಇತ್ತು ಮತ್ತು ಡಿಲೇ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಎಲ್ಲ ಏರ್ಪಾಡುಗಳನ್ನು ಮಾಡಿದ್ದೇವೆ. ತಾವು ಹೇಳಿದಾಗೇ ನಮ್ಮ ಪೊಲೀಸರು ಕಷ್ಟಪಟ್ಟು FIR ಹಾಕ್ತಾರೆ, ಚಾರ್ಜ್ ಶೀಟ್ ಹಾಕ್ತಾರೆ. ಕನ್ವಿಕ್ಷನ್ ಆಗದೆ ಹೋದರೆ ಹತಾಶರಾಗ್ತಾರೆ ಮತ್ತು ಅಪರಾಧಿಗಳಿಗೆ ನಾನು ಇಂಥದ್ದನ್ನ ಮತ್ತೆ ಮಾಡ್ಬೋದು ಅನ್ನುವಂಥ ಪ್ರೇರಣೆ ಕೂಡ ಇದರಲ್ಲಿ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಗೃಹ ಇಲಾಖೆಯಿಂದ ವಿಶೇಷವಾಗಿರ್ತಕ್ಕಂಥ ಒತ್ತನ್ನು ಇತ್ತೀಚಿನ ದಿವಸದಲ್ಲಿ ಕೊಟ್ಟಿದ್ದೇವೆ ಅಧ್ಯಕ್ಷರೇ. ಅವರು ಬಿಲ್ಡಿಂಗಿನ ಬಗ್ಗೆ ಕೇಳಿದ್ದಾರೆ. ಇದು ಒಂದೇ ವರ್ಷ 200 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 100 ಸ್ಟೇಷನ್ಗಳು, 117 ಸ್ಟೇಷನ್ಗಳನ್ನು ಕಟ್ತಾ ಇದ್ದೀವಿ. ಅದರಲ್ಲಿ ನಿಮ್ಮ 2 ಸ್ಟೇಷನು ಅದರಲ್ಲಿ ಬಂದಿದೆ, ಕಂಪ್ಲೀಟ್ ಆಗ್ತಾ ಇದೆ, ಪೇಂಟಿಂಗ್ ಆಗ್ತಾ ಇದೆ. ನೀವು ಒಂದೇ ಒಂದು ನಿಮಿಷ, ನೀವು ಎಲೆಕ್ಷನ್ ಒಳಗೆ ಉದ್ಘಾಟನೆ ಮಾಡಿಬಿಡು 2 ಸ್ಟೇಷನ್. ನೀವು ಹೋಗ್ಬೇಕಲ್ಲ, ನೀವು ಹೋಗ್ಬೇಕಲ್ಲ. ನನ್ಗೆ ಅವ್ರು ಕರೆದ್ರೆ ಹೋಗ್ತೇನೆ. ಅವ್ರು ಕರೆಯೋದೇನೋ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ, ನಿಮ್ಮ ಬಿಲ್ಡಿಂಗ್ ಅದು.
ಥ್ಯಾಂಕ್ ಯು ಸರ್. ಮಾಡಿದೀವಿ ಸರ್. ಇನ್ನೊಂದು ಮಾನ್ಯ ಸಚಿವರಲ್ಲಿ ಮಹದೇಶ್ವರನ ಬೆಟ್ಟಕ್ಕೆ ಒಂದು ಕೇಳ್ಕೊಂಡಿದ್ದೆ, ಒಂದು ಸ್ಟೇಷನ್ ಕೊಡಿ ಅಂತ. ಮಹದೇಶ್ವರನ ಬೆಟ್ಟಕ್ಕೆ ಒಂದು ಕಟ್ಟಡ ಕೊಡಿ ಅಂತ. ಮಹದೇಶ್ವರನ ಬೆಟ್ಟದಲ್ಲಿ ಬಹಳ ಹಳೆ ಕಟ್ಟಡ, ನೀರು ಸೋರುತ್ತೆ, ಮಹದೇಶ್ವರ ಬೆಟ್ಟದಲ್ಲಿ ಹೊಸ ಬಿಲ್ಡಿಂಗ್ ಬೇಕು, ಬಿಲ್ಡಿಂಗ್ ಕೊಡಿ ಅಂತ ಹೇಳಿ ನಿಮ್ಗೆ ಒಂದು ವರ್ಷದಿಂದ ಕೇಳೋಣ ನರೇಂದ್ರ, ಕೇಳೋಣ. ಮಾನ್ಯ ಅಧ್ಯಕ್ಷರೇ, ಸರ್ ಸಾಹೇಬ್ರು ಒಂದು ಬಹಳ ಮಹತ್ವಪೂರ್ಣವಾದಂಥ ವಿಷಯ ಹೇಳಿದ್ರು. ಈ ಫೊರೆನ್ಸಿಕ್ಗೆ ಮತ್ತೆ ಸೈಬರ್ ಸೆಕ್ಯೂರಿಟಿ ಟ್ರೈನಿಂಗಿಗೆ ಗುಜರಾತ್, ತೆಲಂಗಾಣ ಹೋಗ್ತೀವಿ ಅಂತ. ನಿರ್ಭಯ ಫಂಡ್ನಲ್ಲಿ ಹೋದ ಬಾರಿ ನಮ್ಮ ಸರ್ಕಾರ ಇದ್ದಾಗ ಒಂದು ತರಬೇತಿ, ಎಸ್ಪೆಷಲಿ ಫೊರೆನ್ಸಿಕ್ ಆಮೇಲೆ ಸೈಬರ್ ಕ್ರೈಮ್ ಟ್ಯಾಕಲ್ ಮಾಡೋಕ್ಕೆ ಒಂದು ಭಾಳ ಅದ್ಭುತವಾದಂಥ ಒಂದು ಪ್ರಪೋಸಲನ್ನು ರೆಡಿ ಮಾಡಿದ್ವಿ ಸರ್. ಲಾಸ್ಟ್ ಟೈಮು ತಮ್ಮ ಗಮನಕ್ಕೆ ತಂದಿದ್ದೆ. ಆ ತರಬೇತಿ ಕೇಂದ್ರಗಳನ್ನು ನಾವು ಇಲ್ಲೇ ಮಾಡಿದ್ರೆ, ಅಂದರೆ ಒಂದು ಸ್ಟೇಟ್ ಆಫ್ ಆರ್ಟ್ ಸೆಂಟರ್ ಆಫ್ ಎಕ್ಸಿಲೆನ್ಸ್ ಇನ್ ಸೈಬರ್ ಕ್ರೈಮ್ ಆ್ಯಂಡ್ ಫೊರೆನ್ಸಿಕ್ಸ್ ಆ್ಯಂಡ್ ಡಿಜಿಟಲ್ ಫೊರೆನ್ಸಿಕ್ಸ್ ಆ್ಯಂಡ್ ಫೊರೆನ್ಸಿಕ್ಸ್ ಮಾಡಿದ್ರೆ ಬೇರೆ ಕಡೆ ಹೋಗೋದು ಅಗತ್ಯ ಇಲ್ಲ. ಯಾಕಂದರೆ ಎಲ್ಲ IT ಕಂಪನಿಗಳು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಗುಲ್ಬರ್ಗದಲ್ಲಿ, ಧಾರವಾಡದಲ್ಲಿ ಬರ್ತಾ ಇದ್ದಿಲ್ಲ ಅದೇನು? ಅದು ಇಲ್ಲ, ಫೊರೆನ್ಸಿಕ್ ಅಲ್ಲ ಸರ್, ಅದು ಫೊರೆನ್ಸಿಕ್. ಇಲ್ಲಿ ಬೆಂಗಳೂರಿನಲ್ಲಿ R&D ಸೆಂಟರ್, ಸೈಬರ್ ಕ್ರೈಮ್ ಸೆಂಟರ್, ಅಫೆನ್ಸಸ್, ಸೈಬರ್ ಕ್ರೈಮ್ ಅಂಡ್ ಫೊರೆನ್ಸಿಕ್ಸ್ ಅಂಡ್ ಡಿಜಿಟಲ್ ಫೊರೆನ್ಸಿಕ್ಸ್. ಅನ್ನದಾನಿ ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಅನ್ನದಾನಿ, ನಮ್ಮಲ್ಲಿ ಹೊಸ ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಕಟ್ಟಡ ಅದು ಎಲ್ಲ ಆಗಿ ಹೊಸ ಕಟ್ಟಡ ಉದ್ಘಾಟನೆಗೆ ನಾನು 3-4 ಸಾರಿ ಹೇಳಿದ್ದೀನಿ. ಅದೇನು ಜವಾಬ್ದಾರಿನ ತಗೋತಾ ಇಲ್ಲ ಸರ್ಕಾರ. ನೀವು ಕರೆದು ಬರದೇ ಇರ್ತಾರೇನ್ರಿ ಅವರು? ರಾಮಸ್ವಾಮಿ ಅವರು, ಓಕೆ ರಾಮಸ್ವಾಮಿ ಅವರು, ಹೊಸ ಕಟ್ಟಡ ನೀವು ಬರ್ತಾರ್ರಿ. ಕೇಳಿದ್ರೆ ಒಂದ್ ನಿಮಿಷ ಕೇಳಿದ್ರೆ ಉಸ್ತುವಾರಿ ಸಚಿವರು ಇನ್ನು ನೇಮಕ ಇಲ್ಲ, ಮಂಡ್ಯ ಜಿಲ್ಲೆ ಮಾಡ್ತೀವಿ ಅಂತಾರೆ. ಅದು ಕಟ್ಟಡ ನಿರ್ಮಾಣ ಆಗಿ ತಿಂಗಳಾನ್ಗಟ್ಲೆ ಕಳೀತಿದೆ. ಆಯ್ತು, ಬರ್ತಾರೆ. ಕೂತ್ಕೊಳ್ಳಕ್ ಜಾಗ ಇಲ್ಲ, ಕೆಲಸ ಮಾಡ್ಲಿಕ್ಕೆ. ದಯಮಾಡಿ ಹೇಳಿ, ಇಲ್ಲಾಂದ್ರೆ ನಾನು ಉದ್ಘಾಟನೆ ಮಾಡ್ಕೊಳ್ತೀನಿ. ದಯವಿಟ್ಟು ಡೈರೆಕ್ಷನ್ ಕೊಡ್ಲಿ ಸರ್ಕಾರ. ಓಕೆ ರಾಮಸ್ವಾಮಿ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಸರ್ಕಾರದ ಗಮನಕ್ಕೆ ಸೆಳೀತಕ್ಕಂಥದ್ದು, ನಮ್ಮಲ್ಲಿ ಕ್ರೈಮ್ ಅಪರಾಧಗಳನ್ನು ಪತ್ತೆ ಹಚ್ಚಿ ಶೀಘ್ರ ವಿಲೇವಾರಿಗೆ ಫೊರೆನ್ಸಿಕ್ ಲ್ಯಾಬ್ಗಳು ಕಡಿಮೆ ಇದ್ದು. ಈಗ ಹುಬ್ಳಿಲಿ ಮಾಡಿದ್ದೀವಿ ಸೆಂಟ್ರನ್ನ ಅಂತ ಹೇಳಿದ್ದಾರೆ, ಶಿವಮೊಗ್ಗ ಒಂದು, ತುಮಕೂರು ಒಂದು. ಮೈಸೂರಿಗೆ ಯಾಕೆ ಮಾಡ್ತಾ ಇಲ್ಲ? ಮೈಸೂರು ಡಿವಿಷನ್ ಇಲ್ಲ, ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಬೆಂಗಳೂರಿಗೆ ಬರ್ತದೆ. ಬೆಂಗಳೂರಿಗೆ ಬರ್ತಾ ಇದೆ ಅಂದ್ರೆ ನಮ್ಮಿಂದ ಎಲ್ಲ ಬೆಂಗಳೂರಿಗೆ ಇದೆಯಂತೆ. ಮೈಸೂರಲ್ಲಿ ಇದೆ ಅಂತ ಹೇಳಿದ್ರು, ಚೆಕ್ ಮಾಡಿಸ್ರಿ. ಜ್ಞಾನೇಂದ್ರ ಅವರು ಎಲ್ಲ ನೀವು ಎಲ್ಲ ರಾಮಸ್ವಾಮಿ ಅವರು ಅಂತ ಹೇಳ್ಬಿಟ್ರೆ ಆಗೋದಿಲ್ಲ ಸರ್. ಈಗಾಗಲೇ ಮಾನ್ಯ ಖರ್ಗೆ ಅವರು ಹೇಳಿದಾಗೇನೆ ನಮ್ಮ CID ಸೆಂಟರ್ನಲ್ಲಿ ಸೈಬರ್ ವಿಭಾಗವನ್ನು ಭಾಳ ಚೆನ್ನಾಗಿ ಮಾಡಿದ್ದೀವಿ. ಬೇರೆ ಬೇರೆ ರಾಜ್ಯದವರು ಕೂಡ ಕಲೀಲಿಕ್ಕೆ ಇಲ್ಲಿಗೆ ಬರ್ತಾರೆ, ಟ್ರೈನಿಂಗ್ ಪಡ್ಕೊಳ್ಳಲಿಕ್ಕೆ. ಅಷ್ಟು ಗಟ್ಟಿಯಾಗಿ ಆ ಸೈಬರ್ ವಿಭಾಗವನ್ನು ನಾವು ಮಾಡಿದ್ದೇವೆ. ಅನ್ನದಾನಿಯವರು ಹೇಳಿದಾಗೇ ಮಳವಳ್ಳಿ ಗ್ರಾಮಾಂತರ ಸ್ಟೇಷನ್ನು ಕಂಪ್ಲೀಟ್ ಆಗಿದೆ. ನಮಗೆ ಬರಲಿಕ್ಕೆ ಆಗದೆ ಇದ್ದರೆ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ, ಉದ್ಘಾಟನೆ ಮಾಡ್ಕೊಳ್ಳಿ ಅಂತೇಳಿ ಹೇಳಿ. ರಾಮಸ್ವಾಮಿ ಅವರು ಈಗಾಗಲೇ ಹೇಳಿದ್ರು ಸರ್, ಮೂರನ್ನ ಆಯ್ತಲ್ರಿ, ಮಾಡ್ಕೊಳ್ಳಿ ಹೇಳಾಯ್ತು. ಇನ್ನೆಂತ ಮತ್ತಲ್ಲಿ ಇಲ್ಲ, ಅದೇ ಅವ್ರ ಪರ್ಮಿಟ್, ಅವ್ರ SP ಕೇಳಿದ್ರೆ ಆಯ್ತು, ಇವ್ರು ಬಂದ್ ಮಾಡ್ತಾರೆ, ಇಲ್ಲಾಂದ್ರೆ ಡೈರೆಕ್ಷನ್ ಕೊಡ್ತಾರೆ, ಮುಗಿತದ ಅಲ್ಲಿಗೆ. ಈಗ ರಾಮಸ್ವಾಮಿ ಅವ್ರು ಹೇಳಿದ್ದ ಕೇಳ್ರಿ. ನಾನು ಅವರಿಗೆ ಆಯ್ತು, ನಾವು ಉದ್ಘಾಟನೆ ಮಾಡ್ತೀವಿ ಕೂಡ ನಾನು ಡೈರೆಕ್ಷನ್ ಕಳಿಸ್ತೀನಿ ದಯವಿಟ್ಟು. ಯಾಕಂದ್ರೆ ಆಯ್ತು, ಮಾನ್ಯ ಅನ್ನದಾನಿಯವರೇ, ನಿಮ್ಗೆ ಹೇಳ್ತೀನಿ, ಇಡೀ ಸ್ವಾತಂತ್ರ್ಯ ಬಂದ ಮೇಲೆ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸಿಗೆ ಇಷ್ಟು ಫಂಡ್ ಕೊಟ್ಟು, ಪೊಲೀಸರ ವಾಸ ಮಾಡುವಂಥ ಮನೆ, ಪೊಲೀಸರ ಕೆಲಸ ಮಾಡುವಂಥ ಪೊಲೀಸ್ ಸ್ಟೇಷನ್ ಅತ್ಯಂತ ಹೆಚ್ಚು ಕನ್ಸ್ಟ್ರಕ್ಷನ್ ಆಗಿದ್ದಿದ್ರೆ ಈ ಸರ್ಕಾರದಲ್ಲಿ 2 ವರ್ಷದಲ್ಲಿ. ನಮ್ಗೆ ಹೇಳ್ತೀನಿ, ನಮ್ಗೆ ಈಗ ಹೋಗಿ ಉದ್ಘಾಟನೆ ಮಾಡಲಿಕ್ಕೆ ಸಮಯ ಇಲ್ಲದೆ ಇರೋಷ್ಟು ಕಟ್ಟಡಗಳು ಆಗಿದ್ದಾವೆ. ಎಲ್ಲ ಕಡೆಯಿಂದ ಕರೆ ಬರ್ತಾ ಇದೆ. ಮತ್ತೊಂದು, ಈಗಾಗಲೇ ರಾಮಸ್ವಾಮಿ ಅವರು ಹೇಳಿದಾಗೇ ನಾನು ಈಗಾಗಲೇ ಹೇಳಿದ್ದೀನಿ, FSL ಯೂನಿವರ್ಸಿಟಿಯೂ ಆಗಿದೆ, FSL ಲ್ಯಾಬ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಮತ್ತು ಕೆಲವು ಸಬ್ಜೆಕ್ಟ್ಗಳು ಕೆಲವು ಕಡೆ ಇಲ್ಲ, ಕೆಲವು ಕಡೆ ಇದೆ. ಹಾಗೆ ನಿಮಗೆ ಈ ಫ್ರಾಡ್, ಇದು ಸಿಗ್ನೇಚರು, ಆಮೇಲೆ ಇದನ್ನು ವಿಸರ ಇದು ಮಾಡೋದು, ಅವೆಲ್ಲ ಬೇರೆ ಬೇರೆ ಇದಿದೆ. ಹಾಗಾಗಿ ಬೇರೆ ಬೇರೆ ಸಬ್ಜೆಕ್ಟಿಗೆ ಬೇರೆ ಬೇರೆ ಕಳಿಸ್ತಾರೆ, ಅದು ವ್ಯವಸ್ಥೆ ಇದೆ. ಇದುವರೆಗೂ ಹೈದರಾಬಾದಿಗೆ ಹೋಗ್ತಿತ್ತು ಎಲ್ಲವೂ ಕೂಡ, ಈ ಬುಲೆಟ್ ಇದನ್ನ ಕಂಡು ಹಿಡಿಲಿಕ್ಕೆ ಎಲ್ಲ. ಇವತ್ತು ನಮ್ಮಲ್ಲೇ ಇದು ಎಲ್ಲವೂ ಕೂಡ ಇದೆ. ಇಷ್ಟು ಗಟ್ಟಿಗೊಳಿಸಿದ್ದೀವಿ ಸರ್. ನಿಮ್ಗೆ ಹೇಳ್ತೀನಿ, ಮೊನ್ನೆ ದಿನ ಹರಿಯಾಣದಲ್ಲಿ ಮಾನ್ಯ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಎಲ್ಲ ರಾಜ್ಯಗಳ ಹೋಮ್ ಮಿನಿಸ್ಟರ್ಸ್, ACS ಮತ್ತು DGಗಳ ಕಾನ್ಫರೆನ್ಸ್ 2 ದಿವಸದ ನಡೀತು.
ಮುಕ್ತವಾಗಿ ಅಪ್ರಿಸಿಯೇಟ್ ಮಾಡಿದ್ರು. ಕರ್ನಾಟಕ ರಾಜ್ಯದ ಪೊಲೀಸ್ ವ್ಯವಸ್ಥೆಯನ್ನು ಹೋಗಿ ನೋಡಿ ಬನ್ನಿ ಅಂತ. ಇಷ್ಟು ಚೆನ್ನಾಗಾಯ್ತು, ಚೆನ್ನಾಗಿ ಮಾಡಿದ್ದೇವೆ ನಾವು. ನ್ಯೂನತೆಗಳು ಎಲ್ಲವೂ ಸರಿಯಾಗಿದೆ ಅಂತ ಹೇಳ, ಬೇರೆ ಕಡೆಗಿಂತ ನಮಗೆ ಚೆನ್ನಾಗಿದೆ. ಇನ್ನಷ್ಟು ಗಟ್ಟಿಗೊಳಿಸ್ತಾ ಇದೀವಿ. ಮತ್ತೆ ಮುಂದಿನ ಬಜೆಟ್ನಲ್ಲೂ ನಮ್ಮ ಮಾನ್ಯ ಸದಸ್ಯರು ಹೇಳಿದಾಗೇನೆ ಮುಂದಿನ ಬಜೆಟ್ನಲ್ಲೂ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಪೊಲೀಸ್ ಸ್ಟೇಷನ್ಗಳ ಕಟ್ಟಡ ಯಾವ್ದ್ಯಾವ್ದು ಬಹಳ ಶಿಥಿಲಾವಸ್ಥೆಯಲ್ಲಿದೆ ಅದನ್ನು ಮಾಡುವಂತ ಕೆಲಸವನ್ನ ಇಲ್ಲಿ ಈಗ ಜ್ಞಾನೇಂದ್ರ ಅವರು, ನೀವು ಹಿಂಗಿದ್ದೆಲ್ಲ ಮಾಡ್ತಾ ಹೋದಂಗೆ ಕೇಸ್ ಎಲ್ಲ ಪ್ರೂವ್ ಆಗ್ತಾ ಹೋಗುತ್ತೆ ಕೋರ್ಟ್ನಲ್ಲಿ. ಆಮೇಲೆ ಕನ್ವಿಕ್ಷನ್ ಹೇಳ್ತಾರೆ. ಜೈಲುಗಳಲ್ಲಿ ಈಗಲೇ ಫುಲ್ ಆಗಿದೆ, ಅದನ್ನು ಕಟ್ಟೋದಕ್ಕೆ ಪ್ಲಾನ್ ಮಾಡ್ಬಿಡಿ ಸರ್. ಕಟ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ 100 ಕೋಟಿ ವೆಚ್ಚದಲ್ಲಿ ಒಂದು ವಿಶೇಷವಾದಂತ ಜೈಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ನೀವು ಶಿವಮೊಗ್ಗದಲ್ಲೇ ಎಲ್ಲ ಕೈದಿಗಳನ್ನ ಇಟ್ಕೊಂಡ್ರೆ ಹಂಗೆ ಬೇರೆ ಬೇರೆ ಕಡೆಗೂ ಮಾಡ್ಬೇಕಲ್ಲ. ಸೆಂಟ್ರಲ್ ಜೈಲ್ಗಳು ಯಾವ್ದಾಗಿದೆ, 8 ಸೆಂಟ್ರಲ್ ಜೈಲ್ಗಳಿದ್ದಾವೆ. ಅದಕ್ಕೆಲ್ಲವಕ್ಕೂ ಕೂಡ ಅಡಿಷನಲ್ ಬ್ಯಾರಕ್ಗಳನ್ನ ಕಟ್ಟಿಸ್ತಾ ಇದೀವಿ. ದುರ್ದೈವ ಅಧ್ಯಕ್ಷರೇ, ನಮಗೆ ಎಜುಕೇಶನ್ ಜಾಸ್ತಿ ಆದಾಗನೋ ಆರ್ಥಿಕವಾಗಿ ನಾವು ಮೇಲ್ ಬಂದಾಗನೋ ಕ್ರೈಮ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದೇ ಪಶ್ಚಾತ್ತಾಪದ ಸಂಗತಿ. ಕ್ರೈಮ್ಗಳು ಕಮ್ಮಿ ಆಗಬೇಕಾಗಿತ್ತು, ಹಾಗಾಗಿ ಇದು ಉಲ್ಟಾ ಆಗ್ತಾ ಇದೆ. ಶಿಕ್ಷಣದ ಪರಿಣಾಮ, ಜನಜಾಗೃತಿಯು ಅವಶ್ಯಕತೆ ಇದೆ. ಶಿಕ್ಷಣದ ಪರಿಣಾಮ. ಓಕೆ, ಯಶವಂತರಾಯ ಗೌಡ ಪಾಟೀಲ್ ಅವರ ಪರವಾಗಿ ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 112 ಮಾನ್ಯ ಆರೋಗ್ಯ ಸಚಿವರಲ್ಲಿ ಕೇಳಲು ಬಯಸುತ್ತೇನೆ. ಸುಧಾಕರ್ ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಇಂಡಿ ಮತಕ್ಷೇತ್ರ ಅಂದ್ರೆ ಇಂಡಿ ಪಟ್ಟಣ ಜನಸಂಖ್ಯೆ ಸುಮಾರು 50,000 ಇದೆ. ಬಹುಶಃ ನಂಗೆ ತಿಳಿದಿರುವಂತೆ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ, ಬಿಜಾಪುರ ಬಿಟ್ಟರೆ ಹೆಚ್ಚಿನ ಒಂದು ಜನಸಂಖ್ಯೆ ಇರೋದು ಇಂಡಿ ಪಟ್ಟಣದಲ್ಲಿ, ಸುಮಾರು 50,000. ಅಲ್ಲೂ ಕೂಡ ಒಂದು ಬೇಡಿಕೆ ಇದೆ. ಒಂದು ತಾಯಿ ಮತ್ತೆ ಮಕ್ಕಳ ಆಸ್ಪತ್ರೆ ಆಗಬೇಕು ಅಂತ ಒಂದು ಬೇಡಿಕೆ ಸುಮಾರು ದಿನಗಳಿಂದ ಇದೆ. ಮತ್ತು ನಂಜುಂಡಪ್ಪ ವರದಿ ಮುಖಾಂತರ ಅತ್ಯಂತ ಹಿಂದುಳಿದ ತಾಲೂಕದಲ್ಲಿ ಇಂಡಿ ಬರ್ತದೆ. ಅದಕ್ಕಾಗಿ ದಯವಿಟ್ಟು ತಾವು ಈ ಒಂದು ಅವಧಿಯಲ್ಲೇ ಅಲ್ಲಿ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ಕರೋನಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ 2ನೇ ಮತ್ತು 3ನೇ ಕರೋನಾ ಮಕ್ಕಳಿಗೆ ಹೆಚ್ಚಿನ ಒಂದು ತೊಂದರೆ ಆಗ್ತದಂತ ಬಂದಿತ್ತು. ಈ ತರ ಒಂದು ಆಸ್ಪತ್ರೆ ಇದ್ರೆ ಅಲ್ಲಿ, ಯಾಕಂದ್ರೆ ಈಗ ಇಂಡಿಯಿಂದ ಎಲ್ಲಾದ್ರೂ ಶೋಲಾಪುರ್ ಹೋಗ್ಬೇಕು ಅವರು, ಇಲ್ಲ ಅಂದ್ರೆ ಅವರು ಬಿಜಾಪುರ್ ಸುಮಾರು 50 ಕಿಲೋಮೀಟರ್ ಆಗ್ತದೆ, ತೊಂದರೆ ಆಗ್ತದೆ. ದಯವಿಟ್ಟು ಮಾಡಿಸ್ಕೊಡ್ಬೇಕು ಮುಖಾಂತರ ಮಾನ್ಯ ಸಚಿವರಲ್ಲಿ ಕೇಳ್ಕೊಳ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಇಂಡಿ ಕ್ಷೇತ್ರದಲ್ಲಿ, ಇಂಡಿ ಪಟ್ಟಣದಲ್ಲಿ ಒಂದು 100 ಹಾಸಿಗೆ ಸಾಮರ್ಥ್ಯ ಇರತಕ್ಕಂಥ ಆಸ್ಪತ್ರೆ ಇದೆ, ಈಗ ಕಾರ್ಯನಿರ್ವಹಿಸ್ತಾ ಇದೆ. ಇದರಲ್ಲೇನೆ ಈಗ ಪ್ರಸ್ತುತ ಗರ್ಭಿಣಿ ಆರೈಕೆ ಆಗಲಿ, ಪ್ರಸೂತಿ ಆರೈಕೆ ಆಗಲಿ, ನವಜಾತ ಶಿಶು, ಮಕ್ಕಳ ಆರೈಕೆ, ಈ ಎಲ್ಲ ವಿಭಾಗಗಳು, ಮಕ್ಕಳಿಗೆ ಸಂಬಂಧಿಸಿರುವಂಥ ಸೇವೆಗಳೆಲ್ಲ ಕೂಡ ಲಭ್ಯ ಇದೆ. ಆದರೆ ತಮಗೆ ತಿಳಿದಿರೋ ಹಾಗೆ ಕೇಂದ್ರ ಸರ್ಕಾರದ ನೀತಿ ಏನಿದೆ, ಹೊಸ ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಆಗಬೇಕು ಅಂತಂದರೆ ಒಂದು ತಾಲೂಕಿನಲ್ಲಿ ಕೆಲವು ನಿಯಮಗಳಿದೆ. ಕನಿಷ್ಠ ಅಲ್ಲಿ ಒಂದು ಮಕ್ಕಳ ಆಸ್ಪತ್ರೆ ಆಗಬೇಕು ಅಂತಂದರೆ ಪ್ರತ್ಯೇಕವಾಗಿ 70%ಕ್ಕೂ ಹೆಚ್ಚಿಗೆ ಇವತ್ತು ಬೆಡ್ ಆಕ್ಯುಪೆನ್ಸಿ ರೇಟ್ ಇರಬೇಕಾಗ್ತದೆ, 37ರಷ್ಟು. ಮತ್ತು ಈಗಾಗಲೇ ಹೆರಿಗೆ ಸೌಲಭ್ಯಗಳು ಕೂಡ ಇರಬೇಕಾಗ್ತದೆ. ಈಗಾಗಲೇ ನಮಗೆ ಕೆಲವು ಬಾರಿ ಮಾನ್ಯ ಶಾಸಕರು, ಆ ಭಾಗದ ಶಾಸಕರು ನನಗೆ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡುವಂಥದ್ದಾಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದು ಉತ್ತರದಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಸಿಸೇರಿಯನ್ ಸೆಕ್ಷನ್ ಆಗಲ್ಲ ಅಂತ. ಅದು ಹೆಂಗ್ ಸಾಧ್ಯ? ಅದು ಇವಾಗ ಆಸ್ಪತ್ರೆಯಲ್ಲಿ ಬಹುಶಃ ರಿಪೋರ್ಟ್ ಸರಿ ಇಲ್ಲ. ಮತ್ತೆ ಇನ್ನೊಂದು ಇಲ್ಲ ಕಾರಣ ಅಲ್ಲಿ ನಮ್ಮ ಗೈನಕಾಲಜಿಸ್ಟು ಅಲ್ಲಿ ಇಲ್ಲ. ಅಲ್ಲಿ 1-2 ಸಲ ಪ್ರಯತ್ನ ಮಾಡಿದ್ದೇವೆ, ಕೆಲವು ದಿನಗಳಲ್ಲಿ ಕೆಲಸ ಮಾಡಿ ಮತ್ತೆ ಅಲ್ಲಿ ಬಿಟ್ಟಿದ್ದಾರೆ. ಈಗ ಅಲ್ಲಿ ಗೈನಕಾಲಜಿಸ್ಟು ಹೋಗ್ಲಿಕ್ಕೆ ಆಗಿಲ್ಲ. ಇನ್ನೂ ನಾವು ಸತತ ಪ್ರಯತ್ನ ಮಾಡಿ ಅಲ್ಲಿ ಪೋಸ್ಟ್ ಮಾಡುವಂಥದ್ದು ಆಗ್ತದೆ. ಆ ಕಾರಣಕ್ಕೆ ಸಿಸೇರಿಯನ್ ಆಗಿಲ್ಲ, ಬಿಟ್ರೆ ಆಗೋದಿಲ್ಲ ಅಂತೇನಿಲ್ಲ, ಆಗುತ್ತೆ. ಅಲ್ಲಿ ಗೈನಕಾಲಜಿಸ್ಟೇ ಇರೋದ್ರಿಂದ ಅಲ್ಲಿ ಸ್ವಲ್ಪ ತೊಂದರೆ ಆಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ನಾನು ಒಬ್ಬ ಶಾಸಕನಾಗಕ್ಕಿಂತ ಮೊದಲು ಒಬ್ಬ ವೈದ್ಯನಾಗಿದ್ದೀನಿ. ಮದರ್ ಅಂಡ್ ಚೈಲ್ಡ್ ಆಸ್ಪತ್ರೆ
ಪ್ರತಿಯೊಂದು ತಾಲೂಕಿನಲ್ಲಿ ಆಗ್ತಕ್ಕಂಥ ಬಹಳ ಅವಶ್ಯಕತೆ ಇದೆ. ಇವತ್ತು ಎಲ್ಲ ತಾಲೂಕು ಮಟ್ಟದಲ್ಲಿ ಬಹುಶಃ ನಂಗೆ ತಿಳಿದಿರುವಂತೆ ಒಂದು 100 ಬೆಡ್ ಹಾಸ್ಪಿಟಲ್ಗಳಿವೆ. ಅದರ ಜೊತೆಯಾಗಿ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟ್ಲು, ಅದು ಯಾರಾದರೆ ಯಾವ ಸರ್ಕಾರ ಕೂಡ ಇರಲಿ, ನಾವು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಯಾಕಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 41 ಕ್ಷೇತ್ರದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳಂದ್ರೂ ಸುಮಾರು ಒಂದು 20ರಿಂದ 21 ತಾಲೂಕುಗಳಿವೆ. ಎಲ್ಲ ಕಡೆ ಮದರ್ ಆ್ಯಂಡ್ ಚೈಲ್ಡ್ ಆಸ್ಪತ್ರೆ ನಾವು ಮಾಡ್ತೀವಂತ ನಮ್ಮ ಪ್ರಣಾಳಿಕತೆಯಲ್ಲೂ ಕೂಡ ನಾವು ಕೊಟ್ಟಿದ್ದೀವಿ. ತಾವು ಕೂಡ ಎಷ್ಟು ಆಗ್ತದೆ ಅಷ್ಟು ನಾವು ಮಾಡಿದ್ರೆ ಇಡೀ ಭಾಗದಲ್ಲಿ ಬಹಳಷ್ಟು ಅನುಕೂಲ ಆಗ್ತದೆ ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ. ಸರ್ಕಾರ ಬಂದ್ಮೇಲೆ ತಮಗೆ ಗೊತ್ತಿದೆ, ತಮ್ಮ ಕ್ಷೇತ್ರನೂ ಸೇರಿಸ್ಕೊಂಡು ಎಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ. ಅನೇಕ ಕಡೆ ಅದರಲ್ಲಿ ಕೂಡ ಆಸ್ಪಿರೇಷನಲ್ ತಾಲೂಕ್ಸನ್ನು ನಾವು ಮಾಡಿದ್ದೇವೆ. ಆಸ್ಪಿರೇಷನಲ್ ತಾಲೂಕ್ಸಲ್ಲಿ ಅಂದರೆ ಒಂದೇನು ಅಂದರೆ ಕೇಂದ್ರ ಸರ್ಕಾರದ ನಿಯಮವನ್ನು ನಾವು ದಾಟಿ ಮಾಡೋ ಹಾಗೆ ಇಲ್ಲ. ಯಾಕೆಂದರೆ ಅದು ಕೇಂದ್ರ ಸರ್ಕಾರದಿಂದ ಕೂಡ ಅನುದಾನ ಬರೋದ್ರಿಂದ ಈ ಮಿನಿಮಮ್ ಏನಾಗ್ತದೆ, 70% ಔಟ್ ಆಫ್ 100 ಬೆಡ್ಸು ಇವತ್ತು ಹೆರಿಗೆ ಪ್ರಕರಣಗಳು ಕಳೆದ 3 ವರ್ಷಗಳಲ್ಲಿ ಭರ್ತಿಯಾಗಿದ್ದರೆ ಅವರು ಒಂದು ಹೊಸ ಆಸ್ಪತ್ರೆಯನ್ನು ಮಂಜೂರು ಮಾಡುವಂಥದ್ದು ನಿಯಮ ಇದೆ. ಹಾಗಾಗಿ ಇದಕ್ಕೆ ಮೀರಿ ಮಾಡಬೇಕು ಅಂತಂದರೆ ಕೇವಲ ರಾಜ್ಯ ಸರ್ಕಾರದಿಂದ ಮಾತ್ರ ನಾವು ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಮಾಡಬೇಕಾಗ್ತದೆ. ಆದರೂ ಕೂಡ ಉತ್ತರ ಕರ್ನಾಟಕದಲ್ಲಿ ಆಸ್ಪಿರೇಷನಲ್ ತಾಲೂಕ್ಸಲ್ಲಿ ಇನ್ನೂ ಕೂಡ ಹೆಚ್ಚು ಮಾಡಲಿಕ್ಕೆ ನಾವು ಕೂಡ ಈ ಬಾರಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ಕೊಡ್ತೀವಿ. ಓಕೆ, ಏನು ಪ್ರಿಯಾಂಕ್? ಸರ್, ಮಾನ್ಯ ಸಚಿವರು ಗೈನಕಾಲಜಿಸ್ಟ್ ಇಲ್ಲ ಅಂತ ಅವ್ರು ಹೇಳಿದ್ರು. ಪ್ರಾಬ್ಲಮ್ ಏನಾಗ್ತಾ ಇದೆ ಅಧ್ಯಕ್ಷರೇ, ಅವರಿಗೆ ಅಪಾಯಿಂಟ್ಮೆಂಟ್ ಆದರೂ ಕೂಡ ಎಲ್ಲರೂ ನಗರಕ್ಕೆ ಬಂದು ಇರಬೇಕು ಅಂತ ಇದ್ದಾರೆ. ಅದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ ಅಪಾಯಿಂಟ್ಮೆಂಟ್ ಆದರೂ ಕೂಡ. ಈಗ ಉದಾಹರಣೆ ಆಸ್ಪಿರೇಷನಲ್ ತಾಲೂಕ್ಸ್ ಅಂತಾನು ತಾವು ಹೇಳಿದ್ರಿ, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತಾನು ಕೇಂದ್ರ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಚಿತ್ತಾಪುರ ತಾಲೂಕಿನಲ್ಲೇ ಸರ್ 44 ಸಿಬ್ಬಂದಿಗಳು ಯಾರು ಅಪಾಯಿಂಟ್ ಆಗಿದ್ದಾರೆ ಬೇರೆ ಬೇರೆ ಕಡೆ ಡೆಪ್ಯುಟೇಷನ್ ಆಗಿದೆ. ಲಾಸ್ಟ್ ಟೈಮ್ ಸಚಿವರಿಗೆ ಗಮನಕ್ಕೆ ತಂದಾಗ ಅವರು ಒಂದು ಖಡಕ್ಕಾಗಿ ವಾರ್ನಿಂಗ್ ಇಶ್ಯೂ ಮಾಡಿದ್ರು. ಆದರೆ ಬಂದಿರೋದು ನನ್ನ ಪ್ರಕಾರ ಬರೀ 8-10 ಜನ ಬಂದಿರ್ಬೋದು. ಸೊ ಎಲ್ಲಿ ತನಕ ನಾವು ಇದ್ರ ಬಗ್ಗೆ ಕ್ರ್ಯಾಕ್ ಡೌನ್ ಮಾಡೋದಿಲ್ಲ, ಎಲ್ಲಿ ಅವ್ರು ಅಪಾಯಿಂಟ್ ಆಗಿದ್ದಾರೆ ಅಲ್ಲೇ ಹೋಗಿ ಕೆಲಸ ಮಾಡಬೇಕು ಅಂತ ನೀವು ಸ್ವಲ್ಪ ಕಠಿಣವಾದಂಥ ಕ್ರಮ ತಗೊಂಡಿಲ್ಲ ಅಂದರೆ ನಮ್ಮ ಹಿಂದುಳಿದ ತಾಲೂಕುಗಳು ಅತ್ಯಂತ ಹಿಂದುಳಿದಾಗೆ ಉಳಿದೋಗುತ್ತೆ ಅಧ್ಯಕ್ಷರೇ. ಸುಧಾಕರ್ ಅವರು, ತಾವು ತಮಗೂ ಗೊತ್ತಿದೆ ಈಗೇನು ಇನ್ನೇನು ಚುನಾವಣೆ ಬಂತು ಇತ್ಯಾದಿ, ಬಟ್ ಆದ್ರೂ ಒಂದು ನಾವೆಲ್ಲರೂ ಇಡೀ ಸದನ ಗಂಭೀರವಾಗಿ ಯೋಚಿಸಬೇಕಾದಂಥದ್ದು ಮತ್ತು ಆ ವೈದ್ಯಕೀಯ ವೃತ್ತಿಯನ್ನ ಒಂದು ಪವಿತ್ರ ವೃತ್ತಿ ಅಂತ ನಂಬಿಕೊಂಡು ಅಲ್ಲಿ ಓದಿರೋ ವಿದ್ಯಾರ್ಥಿಗಳಿದಾರಲ್ಲ ಅವರು ಯೋಚಿಸಬೇಕಾದಂಥದ್ದು ಮತ್ತು ಆ ಸಂಸ್ಥೆ ಯೋಚಿಸಬೇಕಾದಂಥದ್ದು, ಪ್ರಾಧ್ಯಾಪಕರು ಯೋಚಿಸಬೇಕಾದ್ದು ಅಂದ್ರೆ ಈಗ ಅವರು ಶಹರವಲದಲ್ಲೇ ಉದ್ಯೋಗ ಬಯಸ್ತಾರೆ, PHCಗಳಿಗೆ ಹೋಗೋದಕ್ಕೆ ರೆಡಿ ಇಲ್ಲ. ಅರೆ ಹಾಗಾದ್ರೆ ಸರ್ಕಾರ ಎಷ್ಟು ಅಂತ ನಾವು ಪ್ರಯತ್ನ ಮಾಡ್ಬೋದು, ಎಷ್ಟು ನೀವು ಸುತ್ತೋಲೆ ಓಡಿಸ್ಬೋದು, ಆ ಶಿಕ್ಷೆ ಈ ಫೈನು ಆ ಫೈನು ಎಷ್ಟೇ ಹೇಳಿದ್ರು ಈಗ ಅವರಿಗೆ ಸ್ವತಃ ತಾವು ಮಾಡಬೇಕು ಅನ್ನುವಂಥ ಸೇವಾ ಭಾವ ಜಾಗೃತ ಆಗದೆ ಹೋದ್ರೆ ಅವ್ರು ಹೇಗೆ ಹಳ್ಳಿಗೆ ಬಂದು ಕೆಲಸ ಮಾಡ್ತಾರೆ ಹೇಳಿ? ನೀವು ಎಲ್ಲ ಆಸ್ಪತ್ರೆ ಕೊಟ್ಟಿದ್ದೀರಿ, ANMs, ಆಶಾ ಕಾರ್ಯಕರ್ತೆಯರು, ಔಷಧಿಗಳು ಎಲ್ಲವೂ ಇದೆ, ನೀವು ಅಪ್ಗ್ರೇಡೇಷನ್ ಮಾಡ್ತಾ ಇದ್ದೀರಿ. ಆದ್ರೆ ಆ ವೈದ್ಯರು ಬಂದು ಕೆಲಸ ಮಾಡೋದಿಲ್ಲಪ್ಪ. ಅತಿ ಹೆಚ್ಚು ಓದಿದವರು, ಸಾಮಾಜಿಕವಾಗಿ ಅವರಿಗಿರೋ ಜವಾಬ್ದಾರಿ ಬಗ್ಗೆ ಅರಿವಿರುವಂತವ್ರು, ಅವರು ವೈದ್ಯಕೀಯ ವೃತ್ತಿಗೆ, ಆ ಪವಿತ್ರ ವೃತ್ತಿಗೆ ಗೌರವ ತರುವಾಗಿ ಅವರು ಹೋಗಿ ಸೇವೆ ಸಲ್ಲಿಸ್ಬೇಕಲ್ಲ. ನಾವು ಎಲ್ಲಿ ಹೋದ್ರು ಆಸ್ಪತ್ರೆಗೆ ಡಾಕ್ಟರ್ ಇಲ್ಲ. ಯಾರು MLA ಕೇಳಿ, ಎಲ್ಲಿ ಕೇಳಿ, ನೀವು ಮಾಡಿಲ್ವಾ? ನೀವು ಮಾಡಿದ್ದೀರಿ. ಅವ್ರು ಹೋಗಿ ಅಲ್ಲಿ ಸೇವೆ ಮಾಡ್ಲಿಕ್ಕೆ ಸಿದ್ಧ ಇಲ್ಲ. ಹಾಗಾಗಿ ನಾವು ಆಯುರ್ವೇದಾರು ಕೊಡ್ರಿ, ಕೊನೆಗೆ ನಮ್ಗೆ ಯಾರನ್ನಾರು ಕೊಡ್ರಿ, ಅವ್ರನ್ನ ಕೊಡ್ರಿ, ಇವ್ರನ್ನ ಕೊಡ್ರಿ ಅಂತ ಈ ಕಡೆಗೆ ಇನ್ನೂ ಅಲ್ಲಿ ಆಶಾ ಕಾರ್ಯಕರ್ತರಿಗೆ ಸಾಕು ಹೇಳೋ ಸ್ಥಿತಿಗೆ ಒಂದು ಬಂದಿಲ್ಲ ನಾವು ಅಷ್ಟೇ. ಅದಕ್ಕೆ ನಾವು ಸಮಾಜದಲ್ಲಿ ಇದಕ್ಕೊಂದು ಈ ವೈದ್ಯಕೀಯ ವೃತ್ತಿ ಬಗ್ಗೆ ಇರುವಂತ ಪ್ರಾಮುಖ್ಯತೆ ಹಿನ್ನೆಲೆಯಲ್ಲಿ ಆ ಸಂಸ್ಥೆಯವರಿಗೆ, ಅಲ್ಲಿ ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಶನ್ ಏನಾದ್ರು ಮಾಡ್ಬೇಕು, ಅವ್ರ ಸೇವೆ ಅಂತ ಮಾಡ್ಬೇಕು. ನಮ್ಮ ಸಮಾಜದ ಜವಾಬ್ದಾರಿ. ಸರ್ಕಾರ ಎಷ್ಟು ಹಣ ಖರ್ಚು ಮಾಡ್ತೀವಿ ನಾವು ಅವ್ರಿಗೆ ಒಂದು MBBS MD ಓದಿಸ್ಲಿಕ್ಕೆ, ಬರೀ ಅವ್ರು ದುಡ್ಡು ಕೊಡೋದಷ್ಟೇ ಇಲ್ಲಲ್ಲ, ನಾವು ಸರ್ಕಾರವೂ ಖರ್ಚು ಮಾಡ್ತೀವಿ. ತಾವೆಲ್ಲೋ ಒಂದು ಕಡೆಗೆ ನಾವೆಲ್ಲರೂ ಸೇರಿ, ವಿಶೇಷವಾಗಿ ನಮ್ಮ ಅಧಿಕಾರಿ ವರ್ಗ ಒಂದು ಸ್ಟ್ರಾಂಗ್ ಸಿಗ್ನಲ್ ಕೊಡದೆ ಹೋದ್ರೆ ಅದು ಎಷ್ಟೇ ನೀವು ಆದೇಶ ಮಾಡ್ತಾ ಇದ್ರು ಅದು ಬಗೆಹರಿಯೋದಿಲ್ಲ. ನಾವು ಆ ಹಿನ್ನೆಲೆಯಲ್ಲಿ ಯೋಚಿಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ತೀನಿ. ಸಭಾಧ್ಯಕ್ಷರೇ, ಬಹಳಷ್ಟು ಕಡೆ ಎಲ್ಲರೂ ಕೂಡ ನಗರ ಪ್ರದೇಶಗಳಲ್ಲಿ ವಾಸ ಮಾಡಬೇಕು ಅಂತೇಳಿ ಇಚ್ಛೆ ಪಡಲಾಗಿ ಹಳ್ಳಿಗಳ ಕಡೆ ಬರಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಡಾಕ್ಟರ್ಗಳು. ಈಗ ಉದಾಹರಣೆಗೆ ನನ್ನ ತಾಲೂಕಿನಲ್ಲಿ, ಮಳವಳ್ಳಿ ತಾಲೂಕಿನಲ್ಲಿ ತಾಲೂಕ್ ಹೆಡ್ ಕ್ವಾರ್ಟರ್ನಲ್ಲಿ ಕ್ವಾರ್ಟರ್ಸ್ ಇದೆ,
ಎಲ್ಲ ಫೆಸಿಲಿಟೀಸ್ ಇದ್ರು ಕೂಡ ಎಲ್ಲ ಮೈಸೂರಿಂದ ಬರ್ತಾರೆ ಡಾಕ್ಟರ್. ಹೌದ್ರಿ, ಅದನ್ನೇ ಹೇಳಿದ್ದು. ಮೈಸೂರು ನಗರದಲ್ಲಿ ವಾಸ ಮಾಡಿ ಬೆಂಗಳೂರಿಂದ ಕೇಳೋಣ ತಡ್ರಿ. ಸುಧಾಕರ್ ಅವ್ರು ಏನ್ ಮಾಡ್ತಾರೆ? ಸರಿ, ನಾನು ಹೇಳಿದ್ದು ಅದೇ, ನೀವ್ ಹೇಳಿದ್ದು ಅದೇ. ಸುಧಾಕರ್ ಏನ್ ಹೇಳ್ತಾರೆ? ಸರ್, ತಾವು ಹೇಳ್ತಾ ಇರೋದು ಅದೆಲ್ಲ ಸರಿ ಸರ್, ಐ ಅಗ್ರಿ. ಇನ್ ಅ ವೆರಿ ಕಂಡ್ಯೂಸಿವ್ ಎನ್ವೈರನ್ಮೆಂಟ್, ಫೇವರೇಬಲ್, ಅದು ನೀವು ಹೇಳೋದು ಸರಿ. ಇವರು ಸರ್ಕಾರಿ ನೌಕರಿ ಬೇಕಾದಾಗ ಮಾತ್ರ ಲೈನ್ ಹತ್ತಾರೆ, ಶಿಫಾರಸ್ಗಳಿಗೆ ಓಡಾಡ್ತಾರೆ. ದೇ ಆರ್ ಪ್ರೊಫೆಷನಲ್ಸ್, ಟ್ರೀಟ್ ದೆಮ್ ಆಸ್ ಪ್ರೊಫೆಷನಲ್ ಸರ್. ಏನ್ ಪುಕ್ಸಟ್ಟೆ ದುಡಿತಾ ಇಲ್ಲ ಸರ್ ಅವರು. ಆಯ್ತು, ಬರ್ತಾ ಇಲ್ಲಲ್ಲ ಸೇವಾ ಮನೋಭಾವನೆ, ಅದು ಬಿಟ್ಬಿಡಿ ಸರ್. ಸರ್ಕಾರ ದುಡ್ಡು ಕೊಡ್ತಾ ಇದ್ದಾರೆ ಅವರಿಗೆ ಸರ್ವಿಸಿಗೆ. ಬೇರೆ ಬದಿ ಟ್ರಾನ್ಸ್ಫರ್ ತಗೊಂಡು ಹೋಗ್ತಾರೆ. ಕ್ಯಾನ್ಸಲ್ ಮಾಡಿ, ಬಾಳಲ್ಲ ಅಂದ್ರೆ ಸರ್ಕಾರದ ಇದರಿಂದ ವಜಾ ಮಾಡಿ ಅವರಿಗೆ. ವಜಾ ಮಾಡಿದ್ರೆ ಇದ್ದು ಡಾಕ್ಟರ್ ಇಲ್ಲ ಅಂತ ನಮ್ ಚಿಂತೆ ನಮ್ಗೆ. ಇದು ವಜಾ ಮಾಡಿದ್ರೆ ಅವ್ರು ಹೋಗ್ತಾರೆ, ಯಾರಾದ್ರೂ ಒಬ್ಬ ಒಂದ್ ತಾಸಾರು ಬರ್ತಾನೆ ಇರ್ಲಿ ಅಂತ. ಬಟ್ ವೈದ್ಯಕೀಯ ವೃತ್ತಿ ಬಗ್ಗೆ ಓದ್ತಾ ಇರೋ ವಿದ್ಯಾರ್ಥಿಗಳು ಅವರಿಗೆ ಸ್ವಂತ ಜವಾಬ್ದಾರಿ ಬರದೆ ಕೇವಲ ಶಹರದ ಜೀವನವನ್ನು ಬಯಸಿ ಶಹರಕ್ಕೆ ಬರ್ತಾ ಇರೋ ಪ್ರವೃತ್ತಿ ಮುಂದುವರೆದ್ರೆ ಗ್ರಾಮೀಣ ಭಾಗದ ನಮ್ಮ PHCಗಳು ಉಳಿದಂತ ಸೆಂಟರ್ಗಳಲ್ಲಿ ನಾವು ಈ ಸೇವೆಗಳನ್ನ ಸಮರ್ಪಕವಾಗಿ ಕೊಡ್ಲಿಕ್ಕೆ ಆಗೋದಿಲ್ಲ. ತಾವೆಲ್ಲ ಮಾಡ್ತಿದ್ದೀರಿ ಅಂತ, ಅದು CHC ಸೆಂಟರ್ಸ್ ಇಂದ ಹಿಡಿದು ಏನೇನು ಕೊಡ್ಬೇಕು ಕೊಡ್ತಿದ್ದೀರಿ. ಡಾಕ್ಟ್ರೇ ಇಲ್ಲ ಅಂದ್ರೆ ಏನ್ ಮಾಡೋಣ ನಾವು? ನಿಮ್ಮ ಒಬ್ಬೊಬ್ರು ಡಾಕ್ಟರ್ ಕಥೆ ಎಲ್ಲ ನಾನು ಹೇಳ್ಬಿಟ್ರೆ, ನನ್ನ ಕ್ಷೇತ್ರದಲ್ಲಿ ಇರೋರ ಕಥೆ ಎಲ್ಲ ಹೇಳ್ಬಿಟ್ರೆ ಗಂಭೀರತೆ ಎಷ್ಟಿದೆ ವೈದ್ಯಕೀಯ ವೃತ್ತಿ ಅಂತ, ವೃತ್ತಿಯನ್ನು ಓದ್ದವ್ರದ್ದು ಅನ್ನೋದು ಅರ್ಥ ಆಗುತ್ತೆ. ತಾವು ಅಂದ್ರೆ ಈಗ ಆಯ್ತು, ನನಗೂ ಗೊತ್ತಾಗುತ್ತೆ, ಬಟ್ ಸಮಾಜದಲ್ಲಿ ಇದ್ರ ಬಗ್ಗೆ ಒಂದು ಅವ್ರ ಮಧ್ಯದಲ್ಲಿ ಒಂದು ಜಾಗೃತಿ ಬರ್ಬೇಕಲ್ಲ. ನೀವೇನು ಹಿಂಗ್ ಮಾಡ್ತಿದ್ದೀರಿ ಅಂತ ಡಾಕ್ಟರ್ಗಳಿಗೆ ಕೇಳೋ ಸ್ಥಿತಿ ಬರ್ಬೇಕಲ್ಲ. ಇಲ್ಲ, ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಸುಧಾಕರ್ ಅವ್ರು ನೋಡಿ, ತಾವೇನ್ ಮಾಡ್ತೀರಿ ನೋಡಿ. ತಾವೊಂದು ಸಂದೇಶ ಅಂತೂ ಕೊಡೋದು ಒಳ್ಳೇದು ಸಮಾಜಕ್ಕೆ. ನೋಡಿ, ಕೇಳೋಣ, ಅವ್ರು ಕೇಳೋಣ ಆಮೇಲೆ ಒಂದ್ ನಿಮಿಷ ಕೇಳೋಣ. ಮಾನ್ಯ ಸಭಾಧ್ಯಕ್ಷರೇ, ತಾವು ಸಲಹೆ ಕೊಟ್ಟಿರುವಂಥದ್ದು, ತಾವು ಪ್ರಸ್ತಾವನೆ ಮಾಡಿರುವಂಥ ವಿಷಯ ನಿಜವಾಗಿಯೂ ಕೂಡ ಅತ್ಯಂತ ಪ್ರಸ್ತುತವಾಗಿರುವಂಥದ್ದು, ಸತ್ಯಕ್ಕೆ ಹತ್ತಿರ ಇದೆ. ಯಾಕೆಂದರೆ ಇವತ್ತು ವೈದ್ಯರಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಸಮಾಜ ಕೊಟ್ಟಿದೆ, ಸರ್ಕಾರಗಳು ಕೊಟ್ಟಿದೆ. ಆದರೆ ಇವತ್ತು ವೈದ್ಯರನ್ನು ನಾವೆಲ್ಲ ಕೂಡ ವೈದ್ಯೋ ನಾರಾಯಣೋ ಹರಿ ಅಂತೇಳಿ ಕೂಡ ಈ ಸಮಾಜದಲ್ಲಿ ಅವರಿಗೆ ಗೌರವವನ್ನು ಕೊಡ್ತೇವೆ. ಈ ನೋಬಲ್ ಪ್ರೊಫೆಷನಲ್ಲಿ ನೋಬಲ್ ಆಗಿ ಅವರು ಕಾರ್ಯನಿರ್ವಹಿಸದೆ ಹೋದರೆ ಇದು ಮೌಲ್ಯಾಧಾರಿತವಾಗಿರ್ತಕ್ಕಂಥ ವೃತ್ತಿ ಆಗಿರೋದ್ರಿಂದ ಅವರು ಅದನ್ನು ಅಂತಃಕರಣದಿಂದ ನೋಡಬೇಕಾಗ್ತದೆ. ಇವತ್ತು ಸರ್ಕಾರ ಒಂದು ಸಮಯದಲ್ಲಿ ಕೆಲವು ವರ್ಷಗಳ ಹಿಂದೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ 1,000 ಒಂದು ಜನಸಂಖ್ಯೆಗೆ ಇವತ್ತು ಕನಿಷ್ಠ ಒಬ್ಬ ವೈದ್ಯರು ಇರಬೇಕಾಗಿತ್ತು. ಆದರೆ ಕೆಲವು ವರ್ಷಗಳ ಹಿಂದೆ ನಮಗೆ 1,400 ಜನಸಂಖ್ಯೆಗೆ ಒಂದು ವೈದ್ಯರು ಕೂಡ ಇರಲಿಲ್ಲ ಭಾರತ ದೇಶದಲ್ಲಿ. ಈ ಕಳೆದ 8-9 ವರ್ಷಗಳಲ್ಲಿ ಅನೇಕ ಬದಲಾವಣೆಗಳಾಗಿದೆ. ವೈದ್ಯರು ಇವತ್ತು ಏನು 10,000ಕ್ಕೂ ಹೆಚ್ಚು ವೈದ್ಯರು ಹೆಚ್ಚಿಗೆ ಬರ್ತಾ ಇದ್ದಾರೆ. ಇವತ್ತು ಮೆಡಿಕಲ್ ಎಜುಕೇಷನ್ ಕೂಡ, ಮೆಡಿಕಲ್ ಕಾಲೇಜಸ್ ಕೂಡ ಡಬಲ್ ಆಗಿದೆ ಇವತ್ತು ದೇಶದಲ್ಲಿ. ಪೋಸ್ಟ್ ಗ್ರಾಜ್ಯುಯೇಟ್ಸು ಜಾಸ್ತಿ ಆಗಿದ್ದಾರೆ. ಇವತ್ತು ತಾವು ಕೆಲವು ವರ್ಷಗಳ ಹಿಂದೆ ಹೋಲಿಕೆ ಮಾಡಿ ಇವತ್ತು ನೋಡಿದರೆ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳಲ್ಲಿ ಎಲ್ಲ ವೈದ್ಯರುಗಳು 95%ಕ್ಕೂ ಹೆಚ್ಚು ವೈದ್ಯರುಗಳು ನೇಮಕಾತಿ ಆಗಿದೆ. ನಮ್ಮ ಒಂದು ಆಡಳಿತದಲ್ಲೇನೆ ಸುಮಾರು 1,480 ಜನ GDMOಸ್ನ ತೆಗೆದುಕೊಂಡಿದ್ದೀವಿ, MBBS ಡಾಕ್ಟರ್ಗಳನ್ನು ನೇಮಕಾತಿ ಆಗಿದೆ. ಆ ಕಾರಣಕ್ಕೇ ಈಗ ನಿಮಗೆ ಭಾಳಷ್ಟು PHCs ಅಲ್ಲಿ ಇವತ್ತು ನೇಮಕಾತಿ ಆಗಿರೋದ್ರಿಂದ ಇವತ್ತು PHCಗಳಲ್ಲಿ ವೈದ್ಯರಿದ್ದಾರೆ. ಇನ್ನೂ ಕೂಡ 5% ವೈದ್ಯರು ಅಲ್ಲಿ ತುಂಬಲಿಕ್ಕಾಗಿಲ್ಲ. ಅಲ್ಲಿ ನಾವು ಆಯುಷ್ ವೈದ್ಯರನ್ನು ಕಳಿಸುವಂಥ ಪ್ರಯತ್ನ ಆಗ್ತಾ ಇದೆ. ಇದರ ಹೊರತಾಗಿಯೂ ಕೂಡ ಕೆಲವು ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ವೈದ್ಯರು ಹೋಗ್ಲಿಕ್ಕೆ ಹಿಂದೇಟಾಗ್ತಾ ಇರತಕ್ಕಂಥದ್ದು ಕೂಡ ವಾಸ್ತವ. ಇದಕ್ಕೆ ಬಹಳ ಮುಖ್ಯವಾಗಿ ನಾವು ಕೌನ್ಸಿಲಿಂಗನ್ನು ತಂದಿದ್ವಿ ಹಿಂದೆ. ಇದೇ ಸದನದಲ್ಲಿ ಕೂಡ ಕೌನ್ಸಿಲಿಂಗನ್ನು ಭಾಳ ಸ್ಟ್ರಿಕ್ಟಾಗಿ ಮಾಡಬೇಕು ಅಂತ ಮಾಡಿದ್ವಿ. ಆದರೆ ನಾವು ಕೂಡ ಎಲ್ಲೋ ಒಂದು ಕಡೆ ಅದಕ್ಕೆ ಜವಾಬ್ದಾರರಾಗಿದ್ದೀವಿ. ನಮ್ಮ ಕ್ಷೇತ್ರಗಳಲ್ಲಿ ಇಂಥ ವೈದ್ಯರು ಬೇಕು ಮತ್ತು ಇಲಾಖೆ ಮೇಲೆ, ಸರ್ಕಾರದ ಮೇಲೆ ಒತ್ತಡ ತಂದು ವರ್ಗಾವಣೆಯನ್ನು ಕೇಳುವಂಥದ್ದು, ಇದನ್ನು ಕೂಡ ನಾವು ಕೂಡ ನಮ್ಮನ್ನು ಪ್ರಶ್ನೆ ಮಾಡ್ಕೋಬೇಕಾಗ್ತದೆ. ಆತ್ಮಾವಲೋಕನ ನಾವು ಮಾಡ್ಕೋಬೇಕಾಗಿದೆ. ಇದನ್ನು ಎಜುಕೇಷನಲ್ಲಿ ಟೀಚರ್ಸ್ ಕಡ್ಡಾಯವಾಗಿ ಕೌನ್ಸಿಲಿಂಗ್ ಯಾವ ರೀತಿ ಒಂದು ಪದ್ಧತಿ ಇದೆ, ಅದೇ ಪದ್ಧತಿಯನ್ನು ನಾವು ಆರೋಗ್ಯ ಇಲಾಖೆಯಲ್ಲಿ ಮಾಡಿದರೆ ಖಂಡಿತವಾಗಿಯೂ ಕೂಡ ಈ ರೀತಿಯಲ್ಲಿ ಡೆಪ್ಯುಟೇಷನ್ಸು, ಈ ರೀತಿಯಲ್ಲಿ
ಅವೈಜ್ಞಾನಿಕವಾಗಿ ಟ್ರಾನ್ಸ್ಫರ್ಸ್ ಅನ್ನ ಮಾಡುವಂಥದ್ದನ್ನ ನಿಲ್ಲಿಸಿದ್ರೆ ಖಂಡಿತ ಅಲ್ಲ, ನೀವು ಅದನ್ನು ಮಾಡಿ ನೋಡ್ರಿ. ನಾನು ಶಿಕ್ಷಣ ಮಂತ್ರಿ ಇರುವಾಗ ಆ ಕೌನ್ಸಿಲಿಂಗ್ ಸಿಸ್ಟಮ್ ಅನ್ನ ನಮ್ಮ ಇಲಾಖೆಯಲ್ಲಿ ಜಾರಿಗೆ ತಂದೆ ನಾನು. ಈಗ ನೀವು ಅದನ್ನು ಉದಾಹರಿಸ್ತಿದ್ದೀರಲ್ಲ, ಅದನ್ನೇ ಜಾರಿಗೆ ತರುವಾಗ ಮಾಡಿ ಅಂತ. ಮಂತ್ರಿಯಾಗಿ 1.5 ವರ್ಷ ಬಹಳ ಕಠಿಣವಾಗಿ ವರ್ತಿಸಿದ್ದೆ, ನಿರ್ವಹಿಸಿದ್ದೆ ಕಾರ್ಯನ. ಅದಾದ್ಮೇಲೆ ತಮಗೆ ಗೊತ್ತಿದೆ, ನಾವೆಲ್ಲ ಕೂಡ ರಾಜಕೀಯ ವ್ಯವಸ್ಥೆಯಲ್ಲಿದ್ದೀವಿ. ನನಗೆ ಅನೇಕ ಟೀಕೆಗಳು ಬಂತು, ಟೀಕೆ ಟಿಪ್ಪಣಿಗಳು ಎಲ್ಲರಿಂದ ಕೂಡ ಬಂತು. ಹಾಗಾಗಿ ಅಂತಿಮವಾಗಿ ಇವತ್ತಿನ ಮುಖ್ಯಮಂತ್ರಿಗಳು ನನಗೆ ಸಲಹೆ ಕೊಟ್ಟು ಮಾಡಬೇಕಾಗ್ತದೆ. ಸರ ಮಹೇಶ್ ಗೊತ್ತಾಯ್ತು ನೋಡಿ, ಇನ್ನೇನ್ ಮಾಡ್ಬೋದು ನೋಡಿ. ಸರ ಮಹೇಶ್ ಆಯ್ತು ಬಿಡ್ರಿ. ಮಹೇಶ್, ನಾನು ಸಮಯ ಜಾಸ್ತಿ ಕೊಟ್ಟೆ ನಾನು. 1047ನೇ ಪ್ರಶ್ನೆಯನ್ನ ಮಾನ್ಯ ಶಿಕ್ಷಣ ಸಚಿವರಲ್ಲಿ ಓಕೆ, ಶಿಕ್ಷಣ ಸಚಿವರ ಪರವಾಗಿ ನಾಗೇಶ್, ಪರವಾಗಿ ಸುನಿಲ್ ಕುಮಾರ್. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಿದರೆ ಅಧ್ಯಕ್ಷರೇ, ಇಲ್ಲಿ ಮಕ್ಕಳಿಗೆ ಅಡುಗೆ ಮಾಡ್ತಾ ಇರ್ತಕ್ಕಂಥ ಅಡುಗೆ ಸಿಬ್ಬಂದಿಗಳಿಗೆ ಸಮಸ್ಯೆ ಏನಾಗಿದೆ ಅಂದರೆ 2,700 ರೂಪಾಯಿ ಇಲ್ಲಿವರೆಗೆ ಕೊಡ್ತಿದ್ರಿ ಅವ್ರಿಗೆ ಗೌರವಧನ ಅಂತೇಳಿ. ಈಗ 3,700 ರೂಪಾಯಿ ಮಾಡಿದ್ದೀರಿ. ಇವತ್ತು NREG ಸಂಬಳ ಅಲ್ಲಿ ಕೂಲಿಗೆ ಹೋದ್ರೂ ಕೂಡ ಒಂದು 240 ರೂಪಾಯಿಗಿಂತ ಜಾಸ್ತಿ ಇದೆ. ನೀವು 3,600 ರೂಪಾಯಿನ ಕೊಟ್ಟರೆ ಅವ್ರ ಜೀವನನ ಹೇಗೆ ನಿರ್ವಹಣೆ ಮಾಡ್ತಾರೆ? ಅವ್ರ ಮಕ್ಳಿಗೆ ಅಡುಗೆ ಹೇಗೆ ಮಾಡ್ತಾರೆ? ದಯವಿಟ್ಟು ಈಗ 1,000 ರೂಪಾಯಿ ಜಾಸ್ತಿ ಮಾಡಿದ್ದೀರಿ. ಕೊನೆಯ ಪಕ್ಷ ಅವ್ರಿಗೊಂದು ದಿವಸಕ್ಕೆ ಊಟ ಖರ್ಚಿಗಾದ್ರೂ ಒಂದು 300 ರೂಪಾಯಿ ಬೇಡವಾ? ಇದನ್ನು ಮಾಡಬೇಕು. ಯಾಕೆಂದರೆ ನಮ್ಮನ್ನು ಈಗ ಇಲ್ಲಿವರೆಗೆ ಅವ್ರು ಪ್ರಶ್ನೆ ಕೇಳ್ತಿರ್ಲಿಲ್ಲ ಅಧ್ಯಕ್ಷರೇ. ಅವರೆಲ್ಲ ಒಂದು 500-600 ಜನ ಅವರೇ ಒಂದೊಂದು ತಾಲೂಕಲ್ಲಿ ಹೋದ್ರೆ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಓಕೆ, ಕೇಳೋಣ. ಇದು ದಯಮಾಡಿ ಸುನಿಲ್ 1 ನಿಮಿಷ. ಇದು ಒಂದು. ಎರಡನೇದು, ಈಗ 25 ಮಕ್ಳಿಗೆ ಒಂದು ಅಡಿಗೆಯವರು ಅಂತ ತಗೊಂಡಿರ್ತೀರಿ. ಅಲ್ಲಿ ಕಮ್ಮಿ ಆದ ತಕ್ಷಣ ಪಾಪ ಅವ್ರು 10 ವರ್ಷ 12 ವರ್ಷ 15 ವರ್ಷ ಕೆಲಸ ಮಾಡಿರ್ತಾರೆ, ಏಕಾಏಕಿ ತೆಗೆದಾಕ್ಬಿಡ್ತಾರೆ. ಅವ್ರ ಜೀವನ ಏನಾಗಬೇಕು? ಈ ಎರಡನ್ನ ದಯವಿಟ್ಟು ಗಮನಿಸಬೇಕು ಅಂತೇಳಿ ಮನವಿ ಮಾಡ್ತೇವೆ. ಮಾನ್ಯ ಅಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಒಟ್ಟು 97,371 ಜನ ಅಡಿಗೆ ಸಿಬ್ಬಂದಿಗಳು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಾನು ಮಾನ್ಯ ಸದಸ್ಯರ ಗಮನಕ್ಕೆ ತರುವಂಥದ್ದು, ಇದನ್ನ ಇಲಾಖೆಯಿಂದ ಗೌರವಧನದ ರೂಪದಲ್ಲಿ ಅವರನ್ನ ನೇಮಕ ಮಾಡಿರುವಂಥದ್ದು. ನೀವು ಹೇಳಿದಂತೆ ಅವರಿಗೆ ಗೌರವಧನ ಕಡಿಮೆ ಆಗುತ್ತೆ ಅನ್ನೋದನ್ನ ನಾನು ಒಪ್ಕೊಳ್ತೀನಿ. ಹಿಂದೆ ಈ ವಿಷಯದ ಕುರಿತಂತೆ ತುಂಬಾ ಸರಿ ಚರ್ಚೆ ಆಗಿದೆ. ಕಳೆದ ವರ್ಷದ ತನಕ 2,700 ರೂಪಾಯಿ ಇತ್ತು. ಕಳೆದ ವರ್ಷ ಬಜೆಟ್ನಲ್ಲಿ 1,000 ರೂಪಾಯಿ ಜಾಸ್ತಿ ಮಾಡಿ ಅದು 3,700 ರೂಪಾಯಿ ಆಯಿತು. ಈ ವರ್ಷ ಬಜೆಟ್ನಲ್ಲಿ ಮತ್ತೆ 1,000 ರೂಪಾಯಿಯನ್ನ ಹೆಚ್ಚಿಗೆ ಮಾಡಿದೆ. ಅಂದ್ರೆ ಅಡಿಗೆ ಸಿಬ್ಬಂದಿಗೆ 3,700 ರೂಪಾಯಿ ಈ ವರ್ಷ ಜಾಸ್ತಿ ಮಾಡಿರೋ ಸೇರಿ 1,000. ಅಡಿಗೆ ಸಹಾಯಕರಿಗೆ 3,600 ರೂಪಾಯಿ ಈ ವರ್ಷದ ಬಜೆಟ್ನಲ್ಲಿ 1,000 ಎಕ್ಸ್ಟ್ರಾ ಸೇರಿಸಿದೆ. ಒಟ್ಟು ಈಗ ಈ ಬಜೆಟಿನ ನಾಳೆ ಅದು ಪಾಸ್ ಆದ್ರೆ 4,700 ರೂಪಾಯಿ ಸಿಗುವಂತ ಅವಕಾಶಗಳನ್ನ ಕೊಟ್ಟಿದೆ. ಇದು ಜಾಸ್ತಿನಾ ಅಂತ ಕೇಳಿದ್ರೆ ನಾನೇನು ಜಾಸ್ತಿ ಅಂತ ಹೇಳೋದಿಲ್ಲ, ನೀವು ಹೇಳದಂತೆ ಕಡಿಮೆನೆ ಒಪ್ಕೊಳ್ತೀನಿ. ಆದರೆ ಇಲಾಖೆಯ ಇತಿಮಿತಿನಲ್ಲಿ ಇದು ಗೌರವಧನದ ರೂಪದಲ್ಲಿ ಕೊಡ್ತಾ ಇರೋದ್ರಿಂದ ಇದಕ್ಕೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಇಲಾಖೆ ಜೊತೆ ಚರ್ಚೆ ಮಾಡಿ ಇದನ್ನ ಹೆಚ್ಚಳ ಮಾಡ್ಲಿಕ್ಕೆ ಏನು ಕ್ರಮ ಕೈಗೊಳ್ಳಬಹುದು ನಾವು ಯೋಚನೆ ಮಾಡೋಣ. ಎರಡನೇದು, 25ಕ್ಕಿಂತ ಕಡಿಮೆ ಇದ್ರೆ ಆ ಸಿಬ್ಬಂದಿಗಳನ್ನ ತೆಗೆದುಹಾಕ್ಬಿಡ್ತಾರೆ ಎನ್ನುವಂತ ಒಂದು ಸಮಸ್ಯೆ ಇದೆ. ನೀವು ಅರ್ಥ ಮಾಡ್ಕೊಳ್ಳಿ, ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದ್ರೆ ಅವ್ರು ಎಲ್ಲಿಗೆ ಕಳಿಸ್ಬೇಕು ಇಂಥದ್ದೆಲ್ಲ ಒಂದು ಚರ್ಚೆ ಇದ್ದೇ ಇದೆ. ಖಂಡಿತ ಮಾನ್ಯ ಸಚಿವರ ಜೊತೆಗೆ ನಾಗೇಶ್ ಅವರು ಬಂದ ನಂತರ ಇದಕ್ಕೆ ವಿಸ್ತೃತವಾದಂತ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಬೇಕಾದಂತ ಉಪಕ್ರಮಗಳನ್ನು ಕೈಗೊಳ್ಳುತ್ತೆ. ರಾಮಸ್ವಾಮಿ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಸರ್ಕಾರವೇ ಸುನಿಲ್ ಮಿನಿಮಮ್ ವೇಜಸ್ ಆಕ್ಟ್ ತಂದಿದ್ದೀರಿ, ಇವ್ರಿಗೆ ಅನ್ವಯ ಸರ್ಕಾರಕ್ಕೆ ಅನ್ವಯ ಆಗೋದಿಲ್ವಾ? ಒಂದು. ಎರಡನೇದು, ಗೌರವ ಸಂಭಾವನೆ ಅಂತ ಹೇಳಿಬಿಟ್ರಿ. ಯಾರಿಗೆ? ಮುಸ್ರೆ ತಿಕ್ಕೋರಿಗೆ, ಪಾತ್ರೆ ತೊಳೆಯೋರಿಗೆ, ಮನೆ ಒರೆಸೋರಿಗೆ ಗೌರವ ಸಂಭಾವನೆನ ಅದು. ನಿಮಗೆ ನಮಗೆ ಅಲ್ಲಿ ಕೂತೋರಿಗೆ ಗೌರವ ಸಂಭಾವನೆ ಅಂತ ಹೇಳಿ ಅವ್ರಿಗಂತ ಗೌರವ ಸಂಭಾವನೆ? ಮನುಷ್ಯತ್ವ ಇದ್ರೆ ಅವರಿಗೆ ನಾವು ಮಿನಿಮಮ್ ವೇಜಸ್ ಆಕ್ಟ್ನಲ್ಲಿ ಸಂಬಳ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಮಾನ್ಯ ಅಧ್ಯಕ್ಷರೇ, ನಾನು ಇದನ್ನ ತುಂಬಾ ವಿವರಣೆಗೆ ಹೋಗೋದಿಲ್ಲ. ಇಲ್ಲಿಯ ತನಕ ಕಳೆದ ವರ್ಷದ ತನಕ 2,700 ರೂಪಾಯಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರಿಗೆ ತುಂಬಾ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಂದೇನು ಭಿನ್ನಾಭಿಪ್ರಾಯ ಇಲ್ಲ, ಖಂಡಿತ ಅವ್ರಿಗೆ ಕಡಿಮೆ ಆಗುತ್ತೆ. ಆದ್ರೆ ನಮ್ಮ ಸರ್ಕಾರವೇ ಕಳೆದ 2 ವರ್ಷಗಳಲ್ಲಿ 1,100 ರೂಪಾಯಿ ಜಾಸ್ತಿ ಮಾಡ್ಕೊಳ್ತಾ ಬಂದಿದೆ. ಇನ್ನೂ ಕಡಿಮೆ ಆಗಿದೆ, ಅದನ್ನು ಜಾಸ್ತಿ ಮಾಡಬೇಕು ಅಂತ ಏನು ಸದಸ್ಯರದ ಮಾತುಗಳಿದೆ
ಖಂಡಿತ ಅದಕ್ಕೆ ನನ್ನ ಸಹಮತ ಇದ್ದೇ ಇದೆ. ಆರ್ಥಿಕ ಇಲಾಖೆ ಜೊತೆಗೆ ಚರ್ಚೆಯನ್ನು ಮಾಡಿಕೊಂಡು ಇದನ್ನ ಮಿನಿಮಮ್ ವೇಜಸ್ಸಿಗೆ ತೆಗೆದುಕೊಳ್ಳಿಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೋ ಇತಿಮಿತಿಯ ಒಳಗೆ ಅದನ್ನ ನೋಡ್ಕೊಂಡು ಪರಿಹಾರ ಕ್ರಮಗಳು ಏನಿಲ್ಲ. ಆ ಗೌರವಧನ ಅಂತ ಇದಾಕಿ ಗೌರವಧನ ಅನ್ನೋರು ಗೌರವಧನ ಅನ್ನೋದು ನಮ್ಗೆ ಅಥವಾ ಆ ಕಡೆ ಕೂತಿರೋರ್ಗೆ. ಸ್ವಾಮಿ ಆಯ್ತು, ರಾಮಸ್ವಾಮಿ ಅವ್ರಿಗೆ ಡೈಲಿ ವೇಜಸ್ ಆಯ್ತು ಹೇಳಿದ್ರು ಸ್ವಾಮಿ. ಇವತ್ತ ಉದ್ಯೋಗ ಖಾತ್ರಿಯಲ್ಲಿ ಕೂಡ 300 ರೂಪಾಯಿ ಕೊಡ್ತೀವಿ ಹೇಳಾಯ್ತು ಅದನ್ನ. ಅವ್ರ ಕನಿಷ್ಠ ಪಕ್ಷ ಬುಸ್ರತಿಕೋರ್ಗೆ ಗೌರವ ಅಂತ ಹೇಳ್ಕೊಂಡು ನಾವು ಕೂಲಿ ಕೊಡ್ತಾ ಇಲ್ಲ ಎರಡನೇದು ನನ್ನ ತಾಲೂಕಿನ ಅಧ್ಯಕ್ಷರೇ ಸೇಮ್ ವಿಷಯ ಅದು ರಿಪೀಟ್ ಆಗ್ತಾ ಇದೆ ಅಧ್ಯಕ್ಷರೇ. ನನ್ನ ತಾಲೂಕಲ್ಲಿ ಕಳೆದ ಸರ್ಕಾರಕ್ಕೆ ಅನುಕಂಪ ಮತ್ತು ಕಾಳಜಿ ಇದ್ದಿದ್ದ ಕಾರಣಕ್ಕೆ ಕಳೆದ ವರ್ಷ 1,000 ರೂಪಾಯಿ ಜಾಸ್ತಿ ಮಾಡಿದೆ, ಈ ವರ್ಷ ಜಾಸ್ತಿ ಮಾಡಿದೆ. ಹಾಗಂತೇಳಿ ಬಹಳ ಹೆಚ್ಚು ಮಾಡಿದೀವಿ ಅಂತ ನಾನೇನು ಹೇಳ್ತಾ ಇಲ್ಲ. ಜಾಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಿನಿಮಮ್ ವೇಜಸ್ ತೆಗೆದುಕೊಳ್ಬೇಕಾದ್ರೆ ಅದಕ್ಕೆ ಅದರದೇ ಆದಂತ ಒಂದು ಇತಿಮಿತಿಗಳಿದೆ. ಅದನ್ನ ಚರ್ಚೆ ಮಾಡಿ ಏನ್ ಮಾಡಬಹುದು ಅಂತ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದೇನೆ. ಇಷ್ಟು ವರ್ಷದ ನಂತರ ಡಾಕ್ಟರ್ ಯತೀಂದ್ರ ಏನ್ ನಾರಾಯಣಸ್ವಾಮಿ ಬೇರೆ ಏನಾದ್ರು ಹೊಸ ವಿಷಯ ಇದ್ರೆ ಹೇಳ್ರಿ. ನನ್ನ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ ಅವರು ಸ್ಟ್ರೈಕು. ಈಗ 2,000 ಜಾಸ್ತಿ ಕೊಟ್ಟಿದ್ದಾರೆ ಈಗ ಈ 2 ವರ್ಷದಲ್ಲಿ. ಬಿಸಿ ಊಟಕ್ಕೆ ಕಳೆದ 1 ತಿಂಗಳಿಂದ ನನ್ನ ತಾಲೂಕಲ್ಲಿ ಬೆಳೆ ಸಪ್ಲೈ ಮಾಡಿಲ್ಲ. ಅದೆಲ್ಲ ಏನು ಪ್ರತ್ಯೇಕ ವಿಷಯ. ಅವರು ಬಿಸಿ ಊಟಕ್ಕೆ ಬೇಳೆ ಸಪ್ಲೈ ಮಾಡ್ಲಿಲ್ಲ ಅಂತ ಅದು ಬೇರೆ ಪ್ರಶ್ನೆ. ಅದು ಇದು ಈ ಪ್ರಶ್ನೆಗೆ ಬರೋದಿಲ್ಲ. ಅದು ಮಾಹಿತಿ ತರಿಸ್ಕೊಂಡು ಕೊಡ್ರಿ ಡಾಕ್ಟರ್ ಯತೀಂದ್ರ. ಯಾವ ಕಾರಣ ಹೇಳಿ, ಆ ತರದ ಸರಬರಾಜಿನಲ್ಲಿ ವ್ಯತ್ಯಾಸ ಇದ್ರೆ ದಯಮಾಡಿ ಅಧಿಕಾರಿಗಳು ಈಗಲೇ ಹೇಳ್ತೇವೆ, ತಕ್ಷಣ ಅದನ್ನ ಕ್ರಮ ತೆಗೆದುಕೊಳ್ತೇವೆ. ಓಕೆ. ಹಾಲಪ್ಪರ್ತಾಳ್. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 998 ಆರೋಗ್ಯ ಸಚಿವರಿಗೆ ಕೇಳ ಬಯಸ್ತೇನೆ. ಓಕೆ. 1003 ಕೇಳಿದ್ದಾರೆ, ಒದಗಿಸಿದ್ದೇನೆ, ಉತ್ತರ ಕೊಟ್ಟಿದ್ದಾರೆ. ಈಗ ಒದಗಿಸಿ ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ಸರ್. ಪರಿಕರಗಳನ್ನ ಕೇಳಿದ್ವಿ, ಬೇಗ ಒದಗಿಸಿದ್ರೆ ಓಕೆ ಕೇಳೋಣ, ರೋಗಿಗಳಿಗೆ ಅನುಕೂಲ ಆಗ್ತದೆ. ಈಗಾಗಲೇ ಮೊನ್ನೆ ಸಭಾಧ್ಯಕ್ಷರೇ ಇದಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಈ 4 ಉಪಕರಣಗಳನ್ನು ಆದಷ್ಟು ಶೀಘ್ರದಲ್ಲಿ ಅವ್ರಿಗೆ ಒದಗಿಸುವಂತ ಪ್ರಯತ್ನ ಮಾಡ್ತೀವಿ. ಆಯ್ತಲ್ಲ ಅಂತ ಹೇಳಿದ್ದಾರೆ, ಕೊಡ್ಲಿ ಒಳ್ಳೇದು. ಅಧ್ಯಕ್ಷರೇ ಒಂದು ನಿಮಿಷ ಚರ್ಚೆ ಆಯ್ತು. ಡಾಕ್ಟರ್ಗಳು ಶಾರ್ಟೇಜು, ನಮ್ಮಲ್ಲೂ ಶಾರ್ಟೇಜು. ಒಂದು ನಿಮಿಷ ಮಾತಾಡ್ಲಾ? ಹೇಳಿ ಏನು. ಈ ಡಾಕ್ಟರ್ಗಳಿಗೆ ಯಾಕೆ ಬರೋದಿಲ್ಲ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ಇದು ಉಪಕರಣದ ಪ್ರಶ್ನೆ. ನೀವು ಉಪಕರಣ ಕೇಳಿದ್ರದ್ದು ಪ್ರಶ್ನೆ ಅಲ್ಲ, ಕೇಳದೆ ಮಾತು. ಒಂದು ನಿಮಿಷ ಕೊಟ್ರೆ ಮಾತಾಡ್ತೀನಿ ಅಂತ. ಅಲ್ಲ, ವಿವರವಾಗಿ ಮಾತಾಡೋದ್ರ ಬೇಡ. ಒಂದೇ ಅರ್ಧ ನಿಮಿಷದಲ್ಲಿ ಏನ್ ವಿಷಯ ಹೇಳ್ಬಿಡಿ ಅವ್ರಿಗೆ. ಅಲ್ಲ, ಈ ಡಾಕ್ಟರ್ಗಳಿಗೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಅವ್ರಿಗೆ ಸಂಬಳ ಕಮ್ಮಿ ಕೊಡ್ತೀವಿ. ನಮ್ಮ ಪ್ರೊಫೆಸರ್ಗಳಿದ್ದಾರೆ ಕಾಲೇಜಲ್ಲಿ ಪಾಠ ಮಾಡ್ತಾರೆ, ಒಳ್ಳೊಳ್ಳೆ ಪ್ರೊಫೆಸರ್. ಅವ್ರ ಹಿಸ್ಟ್ರಿ, ಸೋಸಿಯಾಲಜಿ, ಜಿಯೋಗ್ರಫಿ 2 ತಾಸು ಪಾಠ ಮಾಡಿ 3 ತಾಸು ಪಾಠ ಮಾಡಿ ಹೋಗ್ತಾರೆ. 1.5 ಲಕ್ಷ ಕೊಡ್ತೀವಿ. ಈ ಡಾಕ್ಟರ್ಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹಗಲು ರಾತ್ರಿ ಆ ಮಕ್ಕಳು ಓದ್ತವೆ, ಓದಿ ಡಾಕ್ಟರ್ ಆಗಿ ಬರ್ತಾರೆ. 1 ನಿಮಿಷ ಕೊಡ್ತೀವಿ ಅಂದ್ರೆ 45,000 ಕೊಡ್ತೀವಿ. ಇನ್ನೂ ಜಾಸ್ತಿ ಕೊಡಿಸ್ಬೇಕು ಅಂತ ನಿಮ್ದು ಇಲ್ಲ. 1 ನಿಮಿಷ ಅದಕ್ಕೆ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡ್ ಬರ್ತಾರೆ, ಪೋಸ್ಟ್ ಗ್ರಾಜುಯೇಷನ್. ಅವ್ರಿಗೆ 90,000 ಸಂಬಳ ಕೊಡ್ತೀವಿ. ಹೇಗೆ ಬರ್ತಾರೆ? 1 ನಿಮಿಷ ಬಿಡಿ, 1 ನಿಮಿಷ ಬಿಡಿ ಸರ್. ಏನು ಇವತ್ತೇನು ಬಹಳ ಅರ್ಜೆಂಟ್ ಇಲ್ಲ, ಇನ್ನು ಮಧ್ಯಾಹ್ನ ಬಿಟ್ಕೊಂಡು ಕೂತಿದ್ದೀನಿ ನಾನು. ಅಲ್ಲ, ಡಾಕ್ಟರ್ಗಳಿಗೆ ಸ್ಯಾಲ್ರಿ ನಿಜವಾಗಿ ಸೇವೆ ಮಾಡೋರು ಡಾಕ್ಟರ್ಗಳು, ಮತ್ತೆ ಅವರ ಸಿಬ್ಬಂದಿ, ಅವ್ರಿಗೆಲ್ಲರಿಗೂ ಸ್ಯಾಲ್ರಿ ಕಮ್ಮಿ ಇದೆ. ಅದ್ರ ಬಗ್ಗೆ ಒಂದು ಯೋಚನೆ ಮಾಡಿ. ನಮ್ಮ IAS ಆಫೀಸರ್ಸ್ ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ, ಇವರು ಒಂದು ಡಿಗ್ರಿ ಪಾಸ್ ಮಾಡ್ಕೊತಾರೆ, ಒಂದು ನೆನಪಿನ ಶಕ್ತಿ ಇಟ್ಕೊಂಡು IAS ಪಾಸ್ ಮಾಡ್ಕೊಂಡ್ ಬರ್ತಾರೆ. ಅವ್ರಿಗೆ ಆಳು ಕಾಲು ಬಂಗ್ಲೆ 2 ಕಾರು ಎಲ್ಲ ಇದೆ. ಗೊತ್ತಾಯ್ತು ಇದೆ. ನಮ್ಮ ಡಾಕ್ಟರ್ಗೆ ಎಷ್ಟು ಕೊಡ್ತಾ ಇದೀವಿ ನಾವು? ಏನ್ ಮಂಜುನಾಥ್? 1 ನಿಮಿಷ ಆಯ್ತು ಬೇಡ ಮತ್ತೆ ಗೊತ್ತಾಯ್ತು ನಂಗೆ. ನೀವು ಏನ್ ಹೇಳ್ತಿದ್ದೀರಿ ಅನ್ನೋದು ಇಡೀ ಸದನಕ್ಕೆ ಗೊತ್ತಾಯ್ತು ಬಿಡಿ. ಏನು ಮಂಜುನಾಥ್? 1 ನಿಮಿಷ ಆಯ್ತು, ನಿಮಿಷ ಆಯ್ತಲ್ಲ. ನೀವು ಹೇಳಿದ್ದು ಜಾಸ್ತಿ ಮಾಡಬೇಕು. ನಮ್ಮ ಹಾಲಪ್ಪನವ್ರು ಹೇಳ್ತಿರೋದು ಅಲ್ಲ, ಸರಿ ಇದೆ. 1 ನಿಮಿಷ. MBBS ಈಗ ಇದು ಪ್ರಶ್ನೋತ್ತರ, ಉಪ ಪ್ರಶ್ನೆ ಕೇಳಬೇಕು. ಅದು ವಿಷಯ ಮುಗಿದಿದೆ, ಬೇರೆ ಏನೋ ವಿಷಯ. 1 ನಿಮಿಷ. ನನ್ನ ಪ್ರೊಫೆಸರ್ಗಳನ್ನಾಗ್ಲಿ
ಕಾಲೇಜ್ ಲೆಕ್ಚರ್ಗಳನ್ನಾಗ್ಲಿ ನಮ್ಮ IAS ಆಫೀಸರ್ನಾಗ್ಲಿ ಕಿಂಡಲ್ ಮಾಡ್ತಾ ಇಲ್ಲ. ಆಯ್ತು, ಅವ್ರು ಮುಂದೋಗ್ರಿ, ಟೀಕೆ ಮಾಡ್ತಾ ಇಲ್ಲ. ನೀವು ಗೊತ್ತಾಯ್ತು ನಮ್ಗೆಲ್ಲ. ಅವ್ರು ಅರ್ಥ ಮಾಡ್ಕೋಬೇಕು, ಸಂಬಳ ಜಾಸ್ತಿ ಮಾಡಿ ಅಂದ್ಕೂಡೆ ಫೈನಾನ್ಸಿಗೆ ಹೋಗ್ಬೇಕು, FDಗೆ ಹೋಗ್ಬೇಕು ಅಂತಾರೆ. ಈ ಡಾಕ್ಟರ್ ಏನ್ ಮಾಡ್ತಾರೆ, ಈ ಮಂತ್ರಿ ಏನ್ ಮಾಡ್ತಾರೆ? ಸುಧಾಕರ್ ಇದನ್ನೆಲ್ಲ ಪರಿಶೀಲನೆ ಮಾಡ್ರಿ. ಅವ್ರು ಹೇಳಿದ ವಿಷಯ ಮಂಜುನಾಥ್ ಏನೋ ಆಯ್ತು ಬಿಡ್ರಿ, ಸಾಕು ಮತ್ತೆಲ್ಲ ಚರ್ಚೆ ಮಾಡ್ತಾ ಇರೋದು ಏನೋ ಮಂಜುನಾಥ್ ಏನೋ ಒಂದೇ ನಿಮಿಷ ತಡ್ರಿ. ಮಂಜುನಾಥ್ ಈಗ ಉಪಕರಣಗಳ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಒಂದು ಸಂಬಳ ಮಾಡ್ಬೇಕು, ಅದು ನಾವು ಅದಕ್ಕೆ ಬೆಂಬಲಿಸ್ತಾ ಇದೀವಿ. ಹುಣಸೂರ್ದು ಯಾವ ಸ್ಥಿತಿಗೆ ಬಂತು ಇದು 4ನೇ ಸಲ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕಳಕಪ್ಪ ಕುತ್ಕೊಳ್ರಿ ಅಲ್ಲಿ, ಮತ್ತಲ್ಲಿ ಕೂತ್ಕೊಳ್ರಿ, ಸಾಕು ಕೂತ್ಕೊಳ್ರಿ. ಆಯ್ತು, ನೀವು ಹೇಳೋದೆಲ್ಲ ನಮ್ಗೆಲ್ಲರಿಗೂ ಅರ್ಥ ಆಗಿದೆ. ಅವ್ರು ಏನು ಅಂತ ಪರಿಶೀಲಿಸ್ತಾರೆ. ಅವ್ರ ಇಕ್ವಿಪ್ಮೆಂಟ್ಸ್ ಓಕೆ ಹೇಳಾಯ್ತಲ್ರಿ. ನೀವು ಮತ್ತೆ ಎಷ್ಟು ಸಲ ಕೇಳಿದ್ದೆ ಕೇಳೋದು. ನೀವು ಬೇಡ ಅಂದ್ರೂ ಅದೇ ಸಬ್ಜೆಕ್ಟ್ ಕೊಟ್ಟಿದ್ದೀನಿ ನಾನು. ಹುಣಸೂರ್ದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆದು ಯಾವ ಹಂತಕ್ಕೆ ಕಳಕಪ್ಪ ಮಾತಾಡ್ತಾರ, ನೀವು ಮಾತಾಡ್ತೀರ? ಅಲ್ಲ, ಕಳಕಪ್ಪ ಮಾತಾಡೋದವ್ರು ಕೊಡ್ತೀನಿ. ಅವ್ರು ಇಟ್ಟೋ ತನಕ ಹಾಲಪ್ಪನವ್ರ ಬಗ್ಗೆ ಅಡ್ವೊಕೇಸಿ ಮಾಡ್ತಾ ಇದ್ರು ಅವರು, ಅದಕ್ಕೆ ಕೇಳಿದೆ. ಮಂಜುನಾಥ್, ನಿಮ್ ಒಂದ್ ನಿಮಿಷ ಕೂಡಿಸ್ತೀನಿ ತಡ್ರಿ, ನಿಮ್ ಕೊಡ್ತೀನಿ. ಕಳಕಪ್ಪ ಕೇಳ್ಬಿಡೋಣ ಏನು ಅಂತ. ಅಲ್ಲ ಅಧ್ಯಕ್ಷರೇ, ನನಗೆ ಯಾಕ ಸಂಶಯ ಬರ್ತಾ ಇದೆ, ನೀವು ಬೇಗ ಓಡಿ ಮನೆಗೆ ಹೋಗ್ಬೇಕು ಅಂತ. ಏನೇನ ಬೇಗ ಮನೆಗೆ ಹೋಗ್ಬೇಕು? ಪರವಾಗಿಲ್ವೇ, ವಾರಗಟ್ಲೆ ಅಧಿವೇಶನಕ್ಕೆ ಬರ್ದೆ ಇವತ್ತು ಬಂದ್ಕೊಂಡು ನನ್ನ ಬಗ್ಗೆ ಮಾತಾಡ್ತೀರಾ? ಒಳ್ಳೆ ಕತೆ ಆಯ್ತು ನಿಮ್ದು. ಹೇಳ ಬಿಚ್ಚಿಡ್ಲ ಎಲ್ಲ, ಸುಮ್ನೆ ನನ್ನ ಹತ್ರ ಬರ್ಬೇಡ್ರಿ. ಇಲ್ಲಿ ನಾನು ಈ ಸ್ಥಾನದಲ್ಲಿ ಕೂತಾಗ ನನ್ನ ಹತ್ರ ಬರ್ಬೇಡ್ರಿ. ಅಲ್ಲಿ ರೂಮಿಗೆ ಬಂದಾಗ ನಾನು ನೀವು ಬೇರೆ. ಅಧ್ಯಕ್ಷರೇ, ಅಟೆಂಡೆನ್ಸ್ ನೋಡಿ ನಮ್ದು. ಆಯ್ತು, ನೋಡಿದೀನಿ, ಎಲ್ಲ ನೋಡಿದೀನಿ. ಹೇಳ್ರಿ ಏನ್ ಹೇಳ್ಬೇಕು ಅದನ್ನ ಹೇಳ್ರಿ. ಬೇರೆ ಮಾತಾಡೋದು ಕಡಿಮೆ ಮಾಡಿದ್ರಲ್ಲ. ಡಾಕ್ಟರ್ಸ್ ಬಗ್ಗೆ ನಮ್ಮ ಹಳ್ಳಿ ಕಡೆ ಡಾಕ್ಟರ್ಸೇ ಬರಲ್ಲ. ಬಂದ್ರು ಅವ್ರಿಗೆ ಪೇಮೆಂಟ್ ನಾನು ಕೇಳಿ ಭಾಳ ಬೇಸರ ಅನ್ನಿಸ್ತು. ಪ್ರೊಫೆಸರ್ಗೆ 1.5 ಲಕ್ಷ ಕೊಡ್ತಾರೆ, ಕೊಡ್ಲಿ, ಅವ್ರಿಗೆ ಬೇಡ ಅಂತ ಹೇಳ್ತಾ ಇಲ್ಲ. ನನಗೆ ಮೇಸ್ಟ್ರಿಗೆ ಕೊಡ್ತಾರೆ. ನಿಮ್ಮ KB ಎಸ್ಕಾಂ ಲೈನ್ಮನ್ಗೆ 80,000 90,000 ರೂಪಾಯಿ ಎಸ್ಕಾಂ ಲೈನ್ಮನ್ಗೆ ಇದೆ. ಏನ್ ಮಾಡೋಣ ಹೇಳ್ರಿ. ಆದ್ರೆ ಡಾಕ್ಟರ್ಗೆ ನೀವು 30,000-40,000 ಕೊಟ್ಟರೆ ಯಾರು ಬರ್ತಾರಮ್ಮ? ಸರಿ, ಅವರು ಪ್ರೈವೇಟ್ ಏನೋ ಗೌರ್ಮೆಂಟ್ ಸೀಟ್ ಕೊಟ್ಟರೆ ಅವ್ರಿಗೆ ಸಿಕ್ಕಾಪಟ್ಟೆ ಫೀ ಕಟ್ಟಬೇಕು. ಇನ್ನು ಡೊನೇಷನ್ ಸೀಟ್ ಹೋದ್ರೆ ಕೋಟಿ ಕೊಟ್ಟು ಡಾಕ್ಟರ್ಗೂ ಓದ್ತಾರೆ. ಬಂದ ನೀವು 30,000-40,000ಕ್ಕೆ ನೀವು ಡಾಕ್ಟರ್ಗೆ ಮಾಡಿ ಅಂದ್ರೆ ಯಾರು ಮಾಡ್ತಾರ? ಏನು 30,000-40 ಸಾವಿರಕ್ಕೆಲ್ಲ MBBS ಆದವ್ರಿಗೆ MD ಆದವ್ರಿಗೆ ಇದೆಯಾ? ಒಂದ್ ನಿಮಿಷ ಕೇಳ್ಬಿಡೋಣ. ಅವ್ರು ಡಾಕ್ಟ್ರೇ ಅಲ್ಲ, ಒಂದ್ ನಿಮಿಷ ಡಾಕ್ಟ್ರೇ, MBBS MD ಆದವರಿಗೆ 30-40 ಸಾವಿರ ಇದೆಯಾ? ಅಲ್ಲ, ಮಿನಿಮಮ್ ಎಷ್ಟಿದೆ ಅಂತ ಹೇಳ್ಬಿಡಿ. ಯೋಜನೆಗಳೆಲ್ಲ ಅಷ್ಟೇ ಇದೆ ಮಾನ್ಯ. ಯಾರಿಗೆ ಇವತ್ತು 40,000 45,000 ಯಾರಿಗೆ? ನಮ್ಮ ಕ್ಲಿನಿಕ್ಗಳಿಗೆಲ್ಲ ಅಷ್ಟೇ ಕಡಿಮೆ. ನಮ್ಮ ಕ್ಲಿನಿಕ್ ಓಕೆ, ಇದು ಹೊಸದು. ಆದ್ರೆ ಒಂದ್ ನಿಮಿಷ, PHCಗಳಲ್ಲಿ ಇರೋರಿಗೆ ಸರಿಯಾಗಿದೆ, ಸಮಂಜಸವಾಗಿದೆ. ಇನ್ನೂ ಹೆಚ್ಚು ಕೊಡಬೇಕಾದ ಅಗತ್ಯ ಇದೆ. ವೈದ್ಯರಿಗೆ ಪರಿಶೀಲನೆ ಮಾಡಿ ಕೂಡ ವೇತನ ಹೆಚ್ಚು ಮಾಡುವಂತ ಅವಶ್ಯಕತೆ ನಮ್ಮ ರಾಜ್ಯದಲ್ಲಿದೆ. ಪರಿಶೀಲನೆ ಮಾಡಿ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಕೂಡ ನಾನು ಮಾತನಾಡ್ತೇನೆ. ಓಕೆ, ಮಾತಾಡಿ. ಮಂಜುನಾಥ್ ಏನೋ ತಡ್ರಿ. ಮಂಜುನಾಥ್ ಒಂದ್ ನಿಮಿಷ, ಪಾಪ ನಾನು ಕೂಡ್ರಿಸಿದ್ದೆ ತಡ್ರಿ. ಯುಟಿ ಖಾದರ್ ಒಂದ್ ನಿಮಿಷ, ಮಂಜುನಾಥಿಗೆ ಕೂಡ್ರಿಸಿದ್ದೆ. ತಡ್ರಿ, ಆಮೇಲೆ ಕೊಡ್ತೀನಿ ತಡ್ರಿ. ನೀವು ಡಾಕ್ಟರ್ಗಳ ವಿಚಾರದಲ್ಲಿ ಪರಿಷ್ಕರಣೆ ಆಗ್ಬೇಕಾದ್ರೆ ಬಹಳ ಮುಖ್ಯ ಆಯ್ತು. ಅದು ಪರಿಷ್ಕರಣೆ. ನನ್ನ ರಿಕ್ವೆಸ್ಟ್ ಇದು, ವರ್ಷದಲ್ಲಿ 4ನೇ ಸಲ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹುಣಸೂರು ಹಾಸ್ಪಿಟ್ಲನ್ನ ಯಾವ ಸ್ಥಿತಿ ಇದ್ರಿ? ನೀವೇ ಹೇಳಿದ್ರಿ ಚುನಾವಣೆ ಮುಂಚೆ ಏನಾರ ಮಾಡಿಸ್ತೀರಾ ಅಂತ. ಅದಕ್ಕೊಂದು ಉತ್ತರ ಕೊಟ್ಬಿಟ್ರೆ ಇಲ್ಲಿ ಉತ್ತರ ತರಿಸ್ಕೊಂಡಿಲ್ಲ. ಅವ್ರಿಗೆ ಗೊತ್ತಿಲ್ಲ ಏನು ಯುಟಿ ಖಾದರ್ ಏನು ತಡ್ರಿ. ಇವರು ಆರೋಗ್ಯ ಸಚಿವರಾಗಿದ್ರು ತಡ್ರಿ, ಇವರೇನೋ ಹೇಳ್ತಾರೆ. ಆಯ್ತು, ನಿಮ್ದಾಯ್ತು. ಬೇರೆ ಪ್ರಶ್ನೆ. ಸಭಾಧ್ಯಕ್ಷರೇ, ವೈದ್ಯರ ಸಂಬಂಧಪಟ್ಟಾಗೆ ಚರ್ಚೆ ಆಯಿತು. ಅವರ ಸೇವೆ ನಮ್ಮ ಸಮಾಜಕ್ಕೆ ಅತಿ ಅಗತ್ಯ. MLA ಕೆಲಸ ಯಾರು ಮಾಡ್ಬೋದು, ವೈದ್ಯರ ಕೆಲಸ ವೈದ್ಯರೇ ಮಾಡ್ಬೇಕು, ಯಾರು ಕೂಡ ಮಾಡ್ಲಿಕ್ಕೆ ಹೋಗಿ ಆಗುದಿಲ್ಲ. ಇಲ್ಲಿ ವಿಚಾರ ಏನಂತ ಹೇಳಿದ್ರೆ ಸಭಾಧ್ಯಕ್ಷರೇ, ಹಿಂದೆ ಫಸ್ಟ್ 25 ಇತ್ತು. ನಮ್ಮ ಲಾಸ್ಟ್ ಟೈಮ್ 2013 ನಮ್ಮ ಸರ್ಕಾರ ಬಂದಾಗ ಮಿನಿಮಮ್ MBBS ಡಾಕ್ಟರ್ಗೆ ನಾವು 60,000 ಮಾಡಿದ್ದೆವು. PG ಅವರಿಗೆ ಸುಮಾರು 1 ಲಕ್ಷ, ಅದು ಮಿನಿಮಮ್. ಅದು ಬಹುಶಃ ಹಂತವಾಗಿ ಅವರಿಗೆ ಜಾಸ್ತಿ ಆಗ್ತಾ ಹೋಗ್ತದೆ. MBBS ಡಾಕ್ಟರ್ ಯಾರು ಸರ್ಕಾರಿ ಕಾಲೇಜ್ ಇದಕ್ಕೆ ಸೇರ್ತಾರೆ, ಅವರು 7-8 ವರ್ಷ ಸರ್ವಿಸ್ ಮಾಡಿದರೆ ಉಚಿತವಾಗಿ MD ಸೀಟು ಕೂಡ ಅವರಿಗೆ ಕೊಡ್ತೇವೆ. ಆ ಉಚಿತ MD ಸೀಟ್ ಅಂತ ತಗೊಂಡು ನಾವು ಅವರಿಗೆ ಆಯ್ತಪ್ಪ ನೀವು ಮಾತಾಡಿ ಮುಗಿಸ್ತಾರೆ, ಮತ್ತೆ ಮಾತಾಡೋದು ಆಗ್ತದೆ ನಿಮ್ಮದು. ಮತ್ತೆ ಅವ್ರಿಗೆ ಸವಲತ್ತು ಇಲ್ಲ ಅಂತಲ್ಲ, ಸವಲತ್ತು ಎಲ್ಲವೂ ಕೂಡ ಸುಮ್ಮನೆ ನಾವು ಕೂತ್ಕೊಂಡು ಏನು ಗೊತ್ತಿಲ್ಲ, ಸವಲತ್ತು ಇಲ್ಲ, ಮತ್ತೆ ಬರುವವರು ಕೂಡ ಬರುವುದಿಲ್ಲ ನಮ್ಮ ಗೌರ್ಮೆಂಟ್ ಸರ್ವೆಂಟ್ ಕೆಲಸಕ್ಕೆ. ಒಂದು ಎರಡನೇ ದಿನ ಒಂದು ಕೆಲಸಕ್ಕೆ ಯಾಕೆ ಗೌರ್ಮೆಂಟ್ ಸರ್ವಿಸ್ಗೆ ಯಾಕೆ ಕಡಿಮೆ, ಅದು ಸಂಬಳ ಮಾತ್ರ ಅಲ್ಲ,
ಡಾಕ್ಟರ್ಗಳಿಗೆ ವೇತನ ಮಾತ್ರ ಮುಖ್ಯ ಅಲ್ಲ, ಅವ್ರಿಗೆ ಗೌರವ ಕೂಡ ಮುಖ್ಯ. ಅವರು ಕೆಲವೊಂದು ಕಡೆ ಅವರನ್ನು ಜನಸಾಮಾನ್ಯರು, ಜನಪ್ರತಿನಿಧಿಗಳು, ಸ್ಥಳೀಯ ಲೋಕಲ್ ಜನಪ್ರತಿನಿಧಿಗಳು ಅವ್ರು ಹೋಗಿ ಅವ್ರಿಗೆ ಬೈಯುವುದು, ಏಕವಚನದಲ್ಲಿ ಬೈಯುವುದು, ಅವ್ರ ತಂದೆಗೆ ಬೈಯುವುದು, ತಾಯಿಗೆ ಬೈಯುವುದು, ಅರೆ ಯಾರು ನಿಲ್ತಾರೆ ಈ ಸರ್ವಿಸಲ್ಲೆಲ್ಲ? ಅವರು ಡಾಕ್ಟರ್ ಅಂತ ಅವರು. ಸೊ ಅವರಿಗೆ ಗೌರವ ಕೂಡ ಕೊಡುವಂಥ ಕೆಲಸ ಸಮಾಜದಲ್ಲಿ MLA ನೀವು ನಾವು ಎಲ್ಲವನ್ನು ಒಪ್ಕೊಂಡಿಲ್ವಾ? ಅಲ್ಲ ಸ್ವಲ್ಪ ನಾವಲ್ಲ ನೋಡಿ, ಅವರೊಂದು ಗ್ರಾಮೀಣ ಮಟ್ಟದ ಕೆಲಸ ಮಾಡೋದು ರಕ್ಷಣೆ ಬೇಕು. ಏನಿಲ್ಲ, ನಾನು ಕೂಡ ನೋಡಿ ಬಹಳಷ್ಟು ರಕ್ಷಣೆ ಕಾಯ್ದೆ ತಂದಿದ್ದಾರೆ, ವಿಚಾರ ಪ್ರೊಟೆಕ್ಷನ್ ಎಲ್ಲಕ್ಕಿಂತಲೂ ಜಾಸ್ತಿ ಪ್ರೊಟೆಕ್ಷನ್ ಆಕ್ಟ್ ಇದೆ ಅಲ್ಲಿ. ನಮ್ಗೆ ಒಂದು ಸರ್ವಿಸ್ ಬೇಕಾದಾಗ ಜನಸಾಮಾನ್ಯ ಅರ್ಥ ಮಾಡಿಕೊಂಡು ನಾವು ಯಾಕೆ ಒಂದು ಗ್ರಾಮೀಣ ಮಟ್ಟದಲ್ಲಿ ಸರಿಯಾಗಿ ನಿಭಾಯಿಸ್ಲಿಕ್ಕೆ ಆಗುದಿಲ್ಲ. ಎಲ್ಲದಕ್ಕೂ ಪ್ರೊಟೆಕ್ಷನ್. ಈ ದೇಶದಲ್ಲಿ ಯಾವುದಕ್ಕೆ ಕಾನೂನು ಇಲ್ಲ. ಆಂಟಿ ಪಾವರ್ಟಿ ಕಾನೂನು ಇದೆ, ಆಂಟಿ ಕಮ್ಯುನಲ್ ಕಾನೂನು ಇದೆ, ಆಂಟಿ ಟೆರರಿಸ್ಟ್ ಕಾನೂನು ಇದೆ, ಆಂಟಿ ಕಾನೂನು. ಈ ದೇಶದ ಕಾನೂನು ಯಾವ ದೇಶದಲ್ಲಿ ಕೂಡ ಅನುಷ್ಠಾನ ಮಾತ್ರ ಆಗುದಿಲ್ಲ. ಒಂದೇ ಸಭಾಧ್ಯಕ್ಷ ಒಂದ್ ಸೆಕೆಂಡ್ ಅಲ್ಲ, ಒಂದು ಸಭಾಧ್ಯಕ್ಷ. ಡಾಕ್ಟರ್ಗಳಿಗೆ ಇನ್ನೊಂದು ಫೆಸಿಲಿಟಿ ಏನಂತ ಹೇಳಿದ್ರೆ, ಅವ್ರು ಹೇಳ್ತಾರೆ ಅವ್ರು ಇಲ್ಲ ಫೆಸಿಲಿಟಿ ಇದೆ. ಅವರು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಮಾತ್ರ ಡ್ಯೂಟಿ. ಅದರ ನಂತರ ಅವ್ರಿಗೆ ಪ್ರೈವೇಟ್ ಪ್ರಾಕ್ಟೀಸ್ ಅವರು ಮಾಡ್ತಾರೆ. ಸೊ ಏನಿಲ್ಲ, ಸವಲತ್ತು ಇಲ್ಲ ಅಂತೆಲ್ಲ ಬೇಡ, ಬೇಕಾದಷ್ಟು ಇದೆ, ಇನ್ನು ಕೂಡ ಕೊಡಬೇಕಾಗ್ತದೆ. ಓಕೆ, ಆಯ್ತು. ಕೆ ಮಹಾದೇವ್ ಇಲ್ಲ, ತನ್ವೀರ್ ಸೇಠ್ ಇಲ್ಲ, ಕೃಷ್ಣಾರೆಡ್ಡಿ ಇಲ್ಲ. ನಾನು ಯಾಕೆ ಬಿಟ್ಕೊಂಡು ಕೂತಿದ್ದೆ ಅಂತ ಗೊತ್ತಾಯ್ತಲ್ಲ. ಅನ್ನದಾನಿ ಇದೀರಿ. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1142 ಸುನೀಲ್ ಕುಮಾರ್. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಉತ್ತರ ಕೊಟ್ಟಿದ್ದಾರೆ. ನಾನು 2018ರಲ್ಲಿ ಸರ್ಕಾರ ಬಂದ ಅಂದಿನಿಂದ ಇಂದಿನವರೆಗೂ ಕೂಡ ಪ್ರತಿ ವರ್ಷನೂ ಕೂಡ ಕೇಳ್ತಾ ಇದ್ದೀನಿ. ಗಗನಚುಕ್ಕಿ ಮತ್ತು ಭರಚುಕ್ಕಿ ಭಾಳ ವಿಶ್ವ ಪ್ರಸಿದ್ಧವಾದಂಥ ಪ್ರವಾಸಿ ತಾಣ ಮತ್ತು ಫಾಲ್ಸ್ಗಳಿವು. ಇಲ್ಲಿಗೆ ಒಂದು ರೋಪ್ ವೇ ಮಾಡಿಕೊಡಿ ಅಂತೇಳಿ ನಾನು ಹಲವಾರು ಬಾರಿ ಮನವಿ ಮಾಡಿದ್ದೇನೆ. ಸರ್ಕಾರ ಕೇಳಿದಾಗ ಅಂದಾಜು ಪಟ್ಟಿಯನ್ನು ತಯಾರು ಮಾಡಿ ಕೊಟ್ಟಿದ್ದೇವೆ. ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೋಪ್ ವೇಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಗಗನಚುಕ್ಕಿಗೆ ಅಂತೇಳಿ. ಈ ಜಲಪಾತ ಹೇಗೆ ಅಂದರೆ ಕಾವೇರಿ ನದಿ ಕವಲೊಡೆದು ಆ ಫಾಲ್ಸ್ ಇದೆಯಲ್ಲ ಜಲಪಾತ, ಆ ಜಾಗದಲ್ಲಿ 2 ಭಾಗವಾಗಿ ನೀರು ಧುಮುಕುತ್ತಲ್ಲಿ ಆ ಜಲಪಾತದಲ್ಲಿ. ಅದಂತೂ ವಿಶೇಷತೆ. ಈ ಜೋಗ ಜಲಪಾತವನ್ನು ಬಿಟ್ಟರೆ ಇಡೀ ದೇಶದಲ್ಲಿ ಗಗನಚುಕ್ಕಿ ಜಲಪಾತ 2ನೇದು. ಭರಚುಕ್ಕಿ ಜಲಪಾತ ಅಮೆರಿಕದ ನಯಾಗರ ಫಾಲ್ಸ್ ರೀತಿ 2ನೇ ನಯಾಗರ ಫಾಲ್ಸ್ ಅಂತ ಹೇಳ್ತೀವಿ. ಅದು ಅನೂರು ಕ್ಷೇತ್ರಕ್ಕೆ ಬರುತ್ತೆ, ಚಾಮರಾಜನಗರ ಜಿಲ್ಲೆ. ಇವೆರಡು ಕೂಡ ಸಂಪರ್ಕ ಕಲ್ಪಿಸೋಕ್ಕೆ ಒಂದು ರೋಪ್ ವೇ ಮಾಡಿಕೊಡಿ ಅಂತೇಳಿ ಭಾಳ ದಿನಗಳಿಂದ ನಾನು ಮನವಿ ಮಾಡ್ಕೋತಾ ಇದ್ದೇನೆ. PWD ಇಲಾಖೆಯಿಂದ 50 ಕೋಟಿಗೆ ಎಸ್ಟಿಮೇಟು ಕೂಡ ಆಗಿದೆ. ಇವತ್ತು ಹಣ ಬರೋದು ನೋಡ್ಬೇಕು ಸರ್ಕಾರ, ಯಾವುದ್ರೆಲ್ಲ ಹಣ ಬರುತ್ತೆ, ಲಾಭ ಬರುತ್ತೆ, ಸರ್ಕಾರಕ್ಕೆ ಆದಾಯ ಇದೆ ಅಂತೇಳಿ. ಅಂಥ ಒಂದು ಅತ್ಯದ್ಭುತವಾದಂಥ ಪ್ರವಾಸಿ ತಾಣವನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಾವು ಹಲವಾರು ಮನವಿ ಕೊಟ್ಟರು ಕೂಡ ಇವರು ಇತ್ತ ಕಡೆ ಕಿಂಚಿತ್ತೂ ಕೂಡ ಗಮನ ಹರಿಸ್ತಾ ಇದ್ರೆ ದುಡ್ಡು ಎಲ್ಲಿಂದ ಬರುತ್ತೆ ಸರ್ಕಾರಕ್ಕೆ? ಎಲ್ಲಿಂದ ಬರಬೇಕು? ಬರ್ತಕ್ಕಂಥ ಜಾಗಗಳನ್ನು ಹುಡುಕಬೇಕು ಸರ್ಕಾರ, ಎಲ್ಲೆಲ್ಲಿ ಹಣ ಬರುತ್ತೆ ಅಂತೇಳಿ. ಅದನ್ನ ಮಾಡದ ಕಷ್ಟ ಆಗ್ತದೆ. ಮಾನ್ಯ ಅಧ್ಯಕ್ಷರೇ, ಹೇಳಿಕ್ ಬಯಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಗಗನಚುಕ್ಕಿ ಮತ್ತು ಭರಚುಕ್ಕಿಯ ಜಲಪಾತಕ್ಕೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ರೋಪ್ ವೇ ಅಗತ್ಯ ಇದೆ ಎನ್ನುವಂಥದ್ದನ್ನ ಸದನದ ಗಮನಕ್ಕೆ ತಂದಿದ್ದಾರೆ. ಅವರೇ ಹೇಳಿದಂತೆ ಇದಕ್ಕೆ 50 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಎನ್ನುವಂಥದ್ದನ್ನ ಅವರೇ ಎಸ್ಟಿಮೇಟ್ ಅನ್ನು ಮಾಡಿ ಗಮನಕ್ಕೆ ತಂದಿದ್ದಾರೆ. ನಿಮಗೆ ಗೊತ್ತಿದೆ, ಅನುದಾನದ ಲಭ್ಯತೆಗಳು ಆಧಾರದ ಮೇಲೆ ಅದನ್ನು ಕೈಗೆತ್ತಿಕೊಳ್ಬೇಕು ಅಂತೇಳಿ ಈಗಾಗಲೇ ಇಲಾಖೆಯಿಂದ ಯೋಚನೆ ಮಾಡಿದೆ. ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಬೇಕು, ತನ್ಮೂಲಕ ಆದಾಯಗಳು ಜಾಸ್ತಿ ಮಾಡಿಕೊಳ್ಬೇಕು ಅನ್ನುವಂಥ ನಿಮ್ಮ ಕಳಕಳಿ ಏನಿದೆ, ಖಂಡಿತ ಅದನ್ನು ನಾನು ಒಪ್ತೇನೆ. ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಸರ್ಕಾರ ಕೊಡ್ಲಿಕ್ಕೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೆ. ಮಹೇಶಣ್ಣ, ಒಂದು ನಿಮಿಷ ಅರ್ಜೆಂಟ್ ಮಾಡಿಬಿಟ್ರೆ ಹೆಂಗೆ ನೀವು ಮಾಡುತ್ತೆ. ಆದರೆ ಈ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತೆ ಅನುದಾನದ ಲಭ್ಯತೆಗಳು ನಮ್ಮ ಹತ್ರ ಇಲ್ಲ. ಈ ವರ್ಷದಲ್ಲಿ ಅನುದಾನದಲ್ಲಿ ಎಲ್ಲಾರೆ ನೋಡಿಕೊಂಡು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಅಧ್ಯಕ್ಷರೇ, ಹಿಂದೆ ನನ್ನನ್ನು ಟೂರಿಸಂ ಮಿನಿಸ್ಟರ್ ಮಾಡಿದಂಥ ಸಂದರ್ಭದಲ್ಲಿ ಸೆಕ್ರೆಟರಿ ಅವರು ಕೂಡ ಇಲ್ಲೇ ಇದ್ದಾರೆ. ಕೇಬಲ್ ಕಾರ್ನ ಮಾಡಬೇಕು ಅಂತೇಳಿ ನಾವು ಪ್ರಪೋಸಲ್ ಇಟ್ಟು ಅದಕ್ಕೆ ಹಣವನ್ನು ಕೂಡ ಮೀಸಲಿಟ್ಟಿರೋ ಅಂಥ ಕೆಲಸನ ಮಾಡಿದ್ದೀವಿ. ದಯಮಾಡಿ ಅದನ್ನು ಗಮನ ಹರಿಸಿ. ಮಾನ್ಯ ಅಧ್ಯಕ್ಷ, ಆಮೇಲೆ ಹೇಳಿ ಸರ್, ಆಮೇಲೆ ಹೇಳಿ ಉತ್ತರ ಹೇಳಿ. ಮಾನ್ಯ ಅಧ್ಯಕ್ಷರೇ,
ಮನೆ ಅಧ್ಯಕ್ಷರೇ, ಹೇಳಿ ಏನು ಇದು ಬೆಂಗಳೂರಿಗೆ ಕೇವಲ 120 ಕಿಲೋಮೀಟರ್ ಇರ್ತಕ್ಕಂಥದ್ದು. ಒಂದು ಕಡೆ ನಂದಿ ಬೆಟ್ಟ, ಈ ಕಡೆ ಪ್ರವಾಸೋದ್ಯಮ, ಈ ಕಡೆ ಸಿದ್ಧಗಂಗೆ ಶಿವಗಂಗೆ ಇದೆ. ಅದು ಬಿಟ್ಟರೆ ಹತ್ತಿರದಲ್ಲಿರ್ತಕ್ಕಂಥದ್ದು ನಮ್ಮ ಗಗನಚುಕ್ಕಿ ಭರಚುಕ್ಕಿ ಜಲಪಾತಗಳು. ಹೇಳಿ ಕೇಳಿ ಮಳವಳ್ಳಿ ತಾಲೂಕು ಪುರಾಣ ಪ್ರಸಿದ್ಧವಾದಂಥ ದೊಡ್ಡ ಮುತ್ತತ್ತಿ ಅಂದರೆ ಸೀತಾ ರಾಮ ಕಾಡಿನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅವಳ ಮೂಗುತಿ ಬಿದ್ದೋಗ್ಬಿಡುತ್ತೆ ಕಾವೇರಿ ನದಿಗೆ. ಅಲ್ಲಿ ಆಂಜನೇಯ ಅವನ ಬಾಲದಿಂದ ಅದನ್ನ ನೀರನ್ನ ಕಡಿದು ಅದಕ್ಕೆ ತಿರುಗಣ ಮಡಗ ಅಂತ ಕರೀತವನ, ತಿರುಗಣ ಮಡ ಅಂತ ಹಳ್ಳಿ ಜನ ಕರೀತಾರೆ. ಬಾಲದಲ್ಲಿ ತಿರುಗಿಸಿ ಅಲ್ಲಿ ಆ ಮೂಗುತಿಯನ್ನ ಆ ಸೀತೆಗೆ ಆಂಜನೇಯ ತೆಗೆದುಕೊಟ್ಟ ಅಂತೇಳಿ ಒಂದು ಪುರಾಣ ಪ್ರಸಿದ್ಧವಾದಂತಿದೆ. ಅಂತಂತ ಪ್ರಸಿದ್ಧವಾದಂಥ ಪ್ರವಾಸಿ ತಾಣ ಇರ್ತಕ್ಕಂಥ ಮತ್ತೆ ಹೆಚ್ಚು ಕಾಡನ್ನ ಹೊಂದಿರತಕ್ಕಂಥ ಅರಣ್ಯ, ದಟ್ಟವಾದಂಥ ಅರಣ್ಯ ಹೊಂದಿರತಕ್ಕಂಥ ಮಲೆ ಮಹದೇಶ್ವರು, ಪವಾಡ ಪುರುಷರು ಮಲೆ ಮಹದೇಶ್ವರು, ಮಂಟಸ್ವಾಮಿ, ಸಿದ್ದಪ್ಪಾಜಿಯವರು ಸಾಂಸ್ಕೃತಿಕ ನಾಯಕರು ಇರ್ತಕ್ಕಂಥ ಮಳವಳ್ಳಿ ತಾಲೂಕು ಪ್ರವಾಸ ತಾಣಕ್ಕೆ ಅತಿ ಪ್ರಸಿದ್ಧವಾದಂಥ ಒಂದು ಜಾಗ ಮತ್ತು ಬೆಂಗಳೂರಿಗೆ ಬಹಳ ಹತ್ತಿರವಾಗಿರ್ತಕ್ಕಂಥದ್ದು. ಅಂತ ಒಂದು ಸ್ಥಾನವನ್ನು ಅಭಿವೃದ್ಧಿ ಪಡಿಸ್ಕೊಡಿ ಅಂತೇಳಿ ನಮ್ಮ ಪದೇ ಪದೇ ನಾವು ಮನವಿ ಮಾಡಿದ್ರೆ, ಕೇಬಲ್ ಕಾರು ಮಾಡಿ ಕೊಡಿ ಅಂತ ಕೇಳಿದ್ರೆ ಇನ್ನೂ ಕೂಡ ಸರ್ಕಾರ ಇತ್ತ ಕಡೆ ಗಮನ ಹರಿಸಲಿಲ್ಲ ಅಂದ್ರೆ, ಇಂಥ ಒಂದು ಯೋಜನೆಗಳನ್ನ ಜಾರಿಗೆ ತರಲಿಲ್ಲ ಅಂದ್ರೆ ಪ್ರವಾಸೋದ್ಯಮವನ್ನ ನೀವು ಹೆಂಗ ಅಭಿವೃದ್ಧಿ ಪಡಿಸ್ತೀರಿ ಅಂತಕ್ಕಂಥದ್ದು ಸರ್ಕಾರಕ್ಕೆ ನನ್ನ ಪ್ರಶ್ನೆ. ದಯಮಾಡಿ ಹೇಳ್ಬೇಕು ಮಂತ್ರಿಗಳು, ಇಲ್ಲೇ ಭರವಸೆ ಕೊಡ್ಬೇಕು ನೀವು, ಇಲ್ಲಾರು ಮಾಡಲ್ಲ ಅಂತ ಹೇಳ್ಬಿಡಿ. ಅನ್ನದಾನಿ ಸ್ವಲ್ಪ ಕೇಳ್ರಿ ಉತ್ತರ ಕೇಳ್ರಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಉಲ್ಲೇಖ ಮಾಡಿದಂತ ಗಗನಚುಕ್ಕಿ ಭರಚುಕ್ಕಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೋಸ್ಕರ ಲೋಕೋಪಯೋಗಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಈಗಾಗಲೇ 8.5 ಕೋಟಿ ರೂಪಾಯಿ ಹಣವನ್ನ ಈಗಾಗಲೇ ವೆಚ್ಚ ಮಾಡಿ ಅದನ್ನು ಅಭಿವೃದ್ಧಿ ಪಡಿಸ್ತಾ ಇದೆ. ಮಾನ್ಯ ಸದಸ್ಯರು ಇನ್ನಷ್ಟು ಪ್ರವಾಸೋದ್ಯಮ ಜಾಸ್ತಿ ಆಗಬೇಕು ಅನ್ನುವ ಕಾರಣಕ್ಕೆ ಕೇಬಲ್ ಕಾರ್ ಬೇಕು, ರೋಪ್ ವೇ ಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಸಲಹೆಯನ್ನು ಇಲಾಖೆ ತೆಗೆದುಕೊಳ್ಳುತ್ತೆ. ಅತಿ ಶೀಘ್ರದಲ್ಲಿ ಈ ವರ್ಷದ ಬಜೆಟ್ನ ಅನುದಾನವನ್ನ ನೋಡಿಕೊಂಡು ಇದಕ್ಕೆ ಅನುದಾನವನ್ನು ಒದಗಿಸುವಂತ ಪ್ರಯತ್ನವನ್ನ ಖಂಡಿತ ನಾವು ಮಾಡ್ತೇವೆ. ನಾರಾಯಣ ಸ್ವಾಮಿ ಬಂಗಾರಪೇಟೆ ಮತ್ತಿನ್ನೇನು ಕೊಡ್ತೀನಿ ಅವ್ರಿಗೆ ಅಷ್ಟೇ. ಇಲ್ಲಿ ಏನಾಗಿದೆ, ನಾನು ಒಂದ್ಸಾರಿ ಅಮೆರಿಕಾಗೆ ಹೋಗಿದ್ದೆ. ನಯಾಗರ ಫಾಲ್ಸು ನಮ್ಮ ಫಾಲ್ಸ್ ಮುಂದೆ ಏನೇನು ಇಲ್ಲ. ಈ ಗಗನಚುಕ್ಕಿ ಫಾಲ್ಸು ಇದು ಜೋಗ ಫಾಲ್ಸ್ ಮುಂದೆ ನಯಾಗರ ಫಾಲ್ಸ್ ಏನೇನು ಇಲ್ಲ. ಅಲ್ಲೊಂದೇನೋ ಏನಪ್ಪ ಅದು ಲಿಫ್ಟ್ ಹಾಕ್ಬಿಟ್ಟು ಕೆಳಗಡೆ ನದಿಗೆ ಹೋಗಿ ಹತ್ತಿರದಲ್ಲಿ ನೀರು ಮುಟ್ಟೋದು. ನಾವು ಕೇಬಲ್ ಕಾರ್ ಮಾಡಿ ಆ ಗಗನಚುಕ್ಕಿ ನೀರು ಬೀಳ್ತಾ ಇರುತ್ತೆ, ಅದನ್ನ ಹತ್ತಿರದಿಂದ ವೀಕ್ಷಣೆ ಮಾಡ್ಲಿಕ್ಕೆ ಒಂದು ಕೇಬಲ್ ಕಾರ್ ಮಾಡ್ಕೊಡಿ ಅಂತ ನಾವು ಇದನ್ನ ಮಾಡೋದಿಲ್ಲ ಅಂತ ಹೇಳಲಿಲ್ಲ, ಇದನ್ನ ಪ್ರವಾಸೋದ್ಯಮಕ್ಕೆ ಇದು ಅರ್ಹತೆ ಇಲ್ಲ ಅಂತ ಹೇಳಲೇ ಇಲ್ಲ. ನೀವು ಹೇಳಿರುವಂತ ಸಂಗತಿಯನ್ನ ಅತ್ಯಂತ ಗೌರವವಾಗಿ ನಾನು ಒಪ್ಕೊಂಡೆ. ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಗತ್ಯ ಇದೆ, ಮಾಡಬೇಕು ಅನ್ನೋದನ್ನ ಒಪ್ಕೊಂಡೆ. ಇವತ್ತಿನ ಅನುದಾನದ ಲಭ್ಯತೆಯಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದೆ, ಮುಂದೆ ಮಾಡೋದಿಲ್ಲ ಅಂತ ಹೇಳಲೇ ಇಲ್ಲ. ಖಂಡಿತ ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿ ಮಾಡೋಣ. ನಮ್ದೇ ಸರ್ಕಾರ ಬರುತ್ತೆ, ನೀವು ಅನುದಾನ ದುಡ್ಡು ಕೊಡ್ತೀವಿ. ಬಂದಾಗ ನೋಡೋಣ. ಸುನೀಲ್ ಅವರ ಬರ್ಲಿ, ಸಂತೋಷ. ಒಂದ್ ನಿಮಿಷ ಈಗ ರಾಮನ್ ಬಗ್ಗೆ ಬಹಳ ಪ್ರೀತಿ ಇವ್ರಿಗೆ. ಒಂದ್ ನಿಮಿಷ, ರಾಮ ಓಡಾಡಿರೋ ಭೂಮಿ ಮುತ್ತತ್ತಿ ಅಭಿವೃದ್ಧಿಗೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ನೀವು ಸರ್ಕಾರ? ಬಿಡ್ರಿ, ಮಾಡ್ತಾರೆ. ಮುತ್ತತ್ತಿ ಆಂಜನೇಯನ್ಗೆ ಎಷ್ಟು ದುಡ್ಡು? ಆಯ್ತು, ಮಾಡ್ತಾರೆ ಬಿಡಿ, ಮಾಡ್ತಾರೆ. ಹೇಳಿ ನಾರಾಯಣ ಸ್ವಾಮಿ. ಮುತ್ತತ್ತಿ ಆಂಜನೇಯ ಸ್ವಾಮಿ ಪ್ರಶ್ನೆ ಸಂಖ್ಯೆ ಅಲ್ವಾ? ಓಕೆ, ಮಾಡ್ತಾರೆ. ರಾಜ್ಕುಮಾರ್ ಅವರು ಆಯ್ತು, ಹೇಳಾಯ್ತು, ಮಾಡ್ತಾರೆ. ಹೇಳಿ ನಾರಾಯಣ ಸ್ವಾಮಿ. ನಮ್ಮನೆ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1141 ಮಾನ್ಯ ಆರೋಗ್ಯ ಸಚಿವರನ್ನ ಕೇಳ ಬಯಸ್ತೇನೆ. ಓಕೆ, ಸಚಿವರು. ಮೊನ್ನೆ ಸಭಾಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ. ಸಭಾಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ. ಸಭಾಧ್ಯಕ್ಷರ ಕ್ಷೇತ್ರ ತಮಿಳುನಾಡು ಆಂಧ್ರ ಗಡಿ ಇರ್ತಕ್ಕಂಥ ಕ್ಷೇತ್ರ ಅಧ್ಯಕ್ಷರೇ. ಇಲ್ಲಿ 6 ವರ್ಷ 8-10 ವರ್ಷಗಳ ಹಿಂದೆ 3 PHಗಳನ್ನು ನಿರ್ಮಾಣ ಮಾಡಿದ ಅಧ್ಯಕ್ಷರೇ. ಒಂದು ದೊಡ್ಡಚಿನಹಳ್ಳಿ, ಕಾಮಸಮುದ್ರ, ಬೂದಿಕೋಟೆ ಅಂತ. ಅಧ್ಯಕ್ಷರೇ ಈ ಉತ್ತರ ಹೇಳ್ತಾರೆ ಅಭಿವೃದ್ಧಿ ಕೊಟ್ಟಿಲ್ಲ ಹಣ ಅಂತ ಹೇಳ್ತಾರೆ ಅಧ್ಯಕ್ಷರೇ. ಆದರೆ ಅಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳು ಹೆಂಗಿದೆ ಅಧ್ಯಕ್ಷರೇ? ಕೆಲವು ಕಡೆ ಕಾಂಪೌಂಡೇ ಇಲ್ಲ, ಸಾರ್ವಜನಿಕ ಶೌಚಾಲಯ ಇಲ್ಲ. ನಾನು ಅನೇಕ ಬಾರಿ ಕೂಡ ಆ ಸಚಿವರಿಗೆ ಮನವಿ ಮಾಡಿದ್ದೇನೆ ಅಧ್ಯಕ್ಷರೇ, ಅಲ್ಲಿ ಸ್ವಲ್ಪ ಅಭಿವೃದ್ಧಿ ಕೊಟ್ಟು ಆ ಏನು ಪ್ರೈಮರಿ ಹೆಲ್ತ್ ಸೆಂಟರ್ಗಳಿದೆ ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಹಣ ಕೊಡಿ ಅಂತ ನಾನು ಮನವಿ ಮಾಡಿದ್ದೀನಿ ಅಧ್ಯಕ್ಷರೇ. ಆದರೆ ನಮ್ಮ ಸಚಿವರು ಇವರು ಕೂಡ ಯಾವುದೇ ಹಣವನ್ನು ಮಂಜೂರು ಮಾಡಿಲ್ಲ.
ಆಮೇಲೆ ಅಧ್ಯಕ್ಷರೇ, ನನ್ನ ಭಾಗದಲ್ಲಿ ಇವತ್ತು ಒಂದು ಕನಮನಹಳ್ಳಿ, ಸೂಲಿಕುಂಟೆ ಮತ್ತು ವಡಗೂರಿನಲ್ಲಿ PHCಗಳು ಬೇಕು ಅಂತ ನಾನು ಕೇಳಿದ್ದೆ. ಸಚಿವರು ಭರವಸೆ ಕೊಟ್ಟಿದ್ರು. ಹೀಗೆ ಹೇಳ್ತಾರೆ, ಅದನ್ನ ನಾವೆಲ್ಲ ಕೂಡ ಯಾವ ತಗೊಳ್ತಾ ಇಲ್ಲ, ಅದನ್ನ ಕೈ ಬಿಟ್ಟಿದ್ದೀವಿ ಅಂತ ತಗೊಳ್ತಾ ಅಧ್ಯಕ್ಷರೇ. ಈಗ ನಮ್ಮ ಭಾಗದಲ್ಲಿ ಈ ಬಡವರಿಗೆ ಸೇವೆ ಮಾಡ್ಬೇಕಂತಲೇ PHCಗಳು ಇದ್ದಾವೆ. ಆದರೆ ಒಂದು ಕಡೆ ಅಭಿವೃದ್ಧಿನೂ ಮಾಡ್ತಾ ಇಲ್ಲ, ಅಭಿವೃದ್ಧಿ ಹಣನೂ ಕೊಡ್ತಾ ಇಲ್ಲ. ಎರಡನೇದಾಗಿ ಹೊಸದಾಗಿ ಆ PHCಗಳನ್ನ ಕೂಡ ನಿರ್ಮಾಣ ಮಾಡ್ತಾ ಇಲ್ಲ ಅಧ್ಯಕ್ಷರೇ. ಆ ಬಗ್ಗೆ ಒಂದು ಸಚಿವರೇ ಒಟ್ಟಿಗೆ ಹೇಳ್ಬಿಡಿ, ಹಾಗೆ ಒಟ್ಟಿಗೆ ಹೇಳ್ತೀನಿ ಅಧ್ಯಕ್ಷರೇ. ಮತ್ತೆ ನನ್ನ ಭಾಗದಲ್ಲಿ ಬೂದಿಕೋಟೆ, ಕಾಮಸಮುದ್ರ, ತೊಪ್ಪನಹಳ್ಳಿಗಳ ಅಧ್ಯಕ್ಷರೇ ಇವತ್ತು ಒಬ್ಬೇ ಡಾಕ್ಟರ್ ಕೂಡ ಕಳೆದ 6 ತಿಂಗಳಿಂದ ಇಲ್ಲ ಅಧ್ಯಕ್ಷರೇ. ಗ್ರಾಮೀಣ ಭಾಗದಲ್ಲಿ ಡಾಕ್ಟರ್ಸ್ PHCಗಳನ್ನ 24/7 ಕೆಲವು ಮಾಡಿದ್ದೀವಿ. ಆದರೆ 24/7 ಅಧ್ಯಕ್ಷರೇ ಕೇವಲ 2 ಗಂಟೆ ಡಾಕ್ಟರ್ ಸಿಗ್ತಾ ಇಲ್ಲ ಅಲ್ಲಿ. ಕಾಮಸಮುದ್ರ ಅಂತ ಹೋಬಳಿ ಹೆಡ್ ಕ್ವಾರ್ಟರಲ್ಲಿ ಅಧ್ಯಕ್ಷ, ಹೋಬಳಿ ಹೆಡ್ ಕ್ವಾರ್ಟರಲ್ಲಿ ಡಾಕ್ಟರ್ ಎಷ್ಟು ತೊಂದರೆ ಆಗಿದೆ ಅಂದರೆ ಆ ಪೇಷಂಟ್ಸ್ ಸುಮಾರು 20 ಕಿಲೋಮೀಟರಿಂದ ಗಡಿಭಾಗಿ ನಡ್ಕೊಂಡ್ಬರ್ತಾರೆ. ಆದರೆ ಆ ಭಾಗದಲ್ಲಿ ಇವತ್ತು ಸೇವೆ ಸಿಗ್ತಾ ಇಲ್ಲ ಅಧ್ಯಕ್ಷರೇ. ದಯಮಾಡಿ ಈ ಬಗ್ಗೆ ಸಚಿವರು ತುರ್ತಾಗಿ ನನಗೆ ಅಲ್ಲಿ ಡಾಕ್ಟರ್ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ನನಗೆ ಬಹಳ ಕಷ್ಟ ಆಗುತ್ತೆ ಡಾಕ್ಟ್ರೆ. ಆಯ್ತು, ಮಾನ್ಯ ಸಭಾಧ್ಯಕ್ಷರೇ, ಹೇಳಿ ಮಾನ್ಯ ಸದಸ್ಯರು, ಕಳೆದ 3 ವರ್ಷಗಳಲ್ಲಿ ಇವರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ದುರಸ್ತಿಗೆ ಮತ್ತು ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ ತಮಗೆ ಗೊತ್ತಿದೆ 19, 20ರಲ್ಲಿ ಸ್ವಲ್ಪ ಹಣವನ್ನು ಕೊಟ್ಟಿದ್ದೇವೆ. 21, 22ರಲ್ಲಿ ನೀವು ಕೇಳಿರ್ತಕ್ಕಂಥ ಬೂದಿಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದುರಸ್ತಿ ಮತ್ತು ನವೀಕರಣಕ್ಕೆ 20 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಅದೇ ರೀತಿ ತೊಪ್ಪನಹಳ್ಳಿಗೂ ಕೂಡ 20 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ದೊಡ್ಡ ಚಿನ್ನಹಳ್ಳಿಗೂ ಕೂಡ 20 ಲಕ್ಷ ರೂಪಾಯಿ ಕೊಟ್ಟು 3 ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳಿಗೆ ದುರಸ್ತಿಗೆ ಅಂತೇಳಿ 60 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಹೊಸ ಒಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳನ್ನು ಮಾಡಿಕೊಡ್ಬೇಕು ಅಂತ ಪ್ರಸ್ತಾವನೆ ಅವರು ಕೊಟ್ಟಿದ್ದಾರೆ. ಆದರೆ ತಮಗೆ ತಿಳಿದಿರೋ ಹಂಗೆ ಕಳೆದ 5 ವರ್ಷಗಳಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ಹೊಸ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳನ್ನು ತೆಗೆದುಕೊಂಡಿಲ್ಲ ನಾವು. ಈಗಾಗಲೇ ನಮ್ಮ ರಾಜ್ಯಕ್ಕೆ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು ಅಗತ್ಯಕ್ಕಿಂತ ಕೂಡ ಹೆಚ್ಚಿದೆ ಅನ್ನುವಂಥದ್ದು. ಆ ಕಾರಣಕ್ಕೆ ನಾವು ರಾಜ್ಯದಲ್ಲಿ ಹೆಚ್ಚು ತೆಗೆದುಕೊಳ್ಳಿಕ್ಕೆ ಆಗಿಲ್ಲ. ಆದರೆ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಿಂದ ಸಮುದಾಯ ಚಿಕಿತ್ಸಾ ಕೇಂದ್ರವನ್ನು ಮೇಲ್ದರ್ಜೆಗೇರಿಸುವಂಥ ಕಾರ್ಯಕ್ರಮ ನಾವು ತೆಗೆದುಕೊಂಡಿದ್ದೇವೆ. 2 ವರ್ಷಕ್ಕೆ ತೆಗೆದುಕೊಂಡಿದ್ದೀವಿ. ಆ 100ರಲ್ಲಿ ಈಗಾಗಲೇ 43ಕ್ಕೆ ಇವತ್ತು ಕಾಮಗಾರಿಕೆಗೆ ಆದೇಶವನ್ನು ಕೊಟ್ಟಿದ್ದೇವೆ. ಇನ್ನೂ 57 ಇವತ್ತು ಪ್ರಗತಿಯಲ್ಲಿದೆ. ಅದು ಕೂಡ ಸದ್ಯದಲ್ಲೇ ಆಡಳಿತ ಅನುಮೋದನೆ ಕೂಡ ಸಿಕ್ಕುತ್ತೆ. ಅಧ್ಯಕ್ಷರೇ, 20 ಲಕ್ಷ ರೂಪಾಯಿ ಕೊಟ್ಟಿದ್ದ ಹೋದ ವರ್ಷ ಕೊಟ್ಟಿದ್ದಾರೆ. ಅದರಲ್ಲಿ ಆ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಕಾಗಿಲ್ಲ. ಬಹಳಷ್ಟು ಕೆಲಸಗಳು ಕೂಡ ಶೌಚಾಲಯ ಕೆಲವು ಕಡೆ ಇಲ್ಲ, ಕಾಂಪೌಂಡ್ ಇಲ್ಲವೇ ಇಲ್ಲ. ರಾತ್ರಿ ವೇಳೆಯಲ್ಲಿ ಅಲ್ಲಿ ಬಿಡಾಡಿ ದನಗಳೆಲ್ಲ ಬಂದು ಹೂಡ್ತವೆ. ಅಲ್ಲಿ ತಾವು 20 ಲಕ್ಷ ಕೊಟ್ಟಿದ್ದೀರಿ ಅಧ್ಯಕ್ಷರೇ. 20 ಲಕ್ಷದಲ್ಲಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು. ಎರಡನೇದು, ಡಾಕ್ಟರ್ಸೇ ಇಲ್ಲವಲ್ಲ. ನಾನು ಅನೇಕ ಬಾರಿ ಮನವಿ ಮಾಡಿದ್ದೀನಿ, ಅನೇಕ ಬಾರಿ ಕೇಳಿದೆ ಅಧ್ಯಕ್ಷರೇ, ಡಾಕ್ಟರ್ಸೇ ಬರ್ತಾ ಇಲ್ಲ 6 ತಿಂಗಳಿಂದ. ಒಂದ್ ಕಡೆ ಇಲ್ಲ, 3 ಕಡೆ ಬರ್ತಾ ಇಲ್ಲ. ತೊಪ್ಪರಹಳ್ಳಿ ಇಲ್ಲ, ಕಾಮಸಮುದ್ರ ಇಲ್ಲ, ಬೂದಿಕೋಟೆ ಇಲ್ಲ. ಡಾಕ್ಟರ್ಸೇ ಬಂದಿಲ್ಲ ಅಂದ್ರೆ ಆ ಒಂದು ಯಾವ ರೀತಿಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಕೊಡಬೇಕು? ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ವೈದ್ಯರ ಬಗ್ಗೆ ಹೇಳಿಲ್ಲ. ನಾನು ಅದರ ಮಾಹಿತಿಯನ್ನು ಕಲೆ ಹಾಕ್ತೀನಿ. ಕಲೆ ಹಾಕಿ ವೈದ್ಯರು ಅಲ್ಲಿ ನೇಮಕ ಆಗಿ ಬಂದಿದ್ದಾರಾ ಬಂದಿಲ್ವಾ ಅಥವಾ ನೇಮಕಾತಿನೇ ಆಗಿಲ್ವಾ ಅನ್ನೋಂಥದ್ದನ್ನ ಮಾಹಿತಿಯನ್ನು ತರಿಸ್ಕೊಂಡು ತಮಗೆ ನಾನು ಮಾಹಿತಿಯನ್ನು ಒದಗಿಸ್ತೇನೆ. ಬಂದಿಲ್ಲ ಅಂದರೆ ಆದಷ್ಟು ಬೇಗ ನಾವು ಅಲ್ಲಿಗೆ ವೈದ್ಯರನ್ನು ಪೋಸ್ಟ್ ಮಾಡುವಂಥ ಕೆಲಸ ಮಾಡ್ತೀವಿ. ಅಧ್ಯಕ್ಷ, ಒಂದು ಮಾತು ಅಧ್ಯಕ್ಷ, ಸಚಿವರು ಅಧ್ಯಕ್ಷ ಬೂದಿಕೋಟೆಗೆ ಒಂದು ಹೊಸ ಮಂಜೂರು ಮಾಡಿದೆ ಅಂತ ಹೇಳಿದ್ರು ಮೊದಲು. ಅದು ಯಾವ ಹಂತದಲ್ಲಿದೆ ದಯಮಾಡಿ ತಿಳಿಸ್ಬೇಕು. ಈಗ ಹೊಸ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು ಈ ವರ್ಷ ಯಾವುದೂ ಕೂಡ ತೆಗೆದುಕೊಂಡಿಲ್ಲ. ಅಧ್ಯಕ್ಷ ಸಚಿವರೇ, ದಯಮಾಡಿ ಆಸ್ಪತ್ರೆ 100 ಬೆಡ್ ಹಾಸ್ಪಿಟಲ್ ಬೂದಿಕೋಟೆಗೆ 100 ಹಾಸಿಗೆಗಳ ಆಸ್ಪತ್ರೆಯನ್ನ ತಾವು ಮಂಜೂರು ಮಾಡಿದ್ದೀವಿ ಅಂತೇಳಿ ಕಳೆದ ಬಾರಿ ಉತ್ತರ ಕೊಟ್ಟಿದ್ದೀವಿ ತಾವು. ಈಗ ಮಾದರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಏನು 19-20ರಲ್ಲಿ ನಾವು ಘೋಷಣೆ ಮಾಡಿದ್ವು, ಆ ಯೋಜನೆ ಬದಲುನೇ ಇವಾಗ ಮಾದರಿ ಸಮುದಾಯ ಆರೋಗ್ಯ ಕೇಂದ್ರಗಳನ್ನಾಗಿ ಮೇಲ್ದರ್ಜೆಗೇರಿಸುವಂತ ಏನು ಯೋಜನೆ ಇದೆ
ಅದನ್ನು ತೆಗೆದುಕೊಂಡಿರೋದ್ರಿಂದ 19-20ರಲ್ಲಿ ನಾವು ಘೋಷಣೆ ಮಾಡಿದಂಥ 250 ಮಾದರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕೈ ಬಿಡಲಾಗಿದೆ. ಓಕೆ, ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಇಲ್ಲ, ಅನಿಲ್ ಚಿಕ್ಕಮಾದು ಇಲ್ಲ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇಲ್ಲ, ಕೆ ಮಹಾದೇವ್ ಇಲ್ಲ, ತನ್ವೀರ್ ಸೇಠ್ ಇಲ್ಲ, ಕೃಷ್ಣಾರೆಡ್ಡಿ ಇಲ್ಲ. ಪ್ರಶ್ನೋತ್ತರ ಮುಕ್ತಾಯವಾಯಿತು. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಯನ್ನು ಮಂಡಿಸುವುದು. ಮಾನ್ಯ ಸಭಾಧ್ಯಕ್ಷರೇ, 23/2/2023 8ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 117 ಪ್ರಶ್ನೆಗಳ ಪೈಕಿ 56 ಪ್ರಶ್ನೆಗಳಿಗೆ ಉತ್ತರವನ್ನು ಸದನದಲ್ಲಿ ಮಂಡಿಸಲಾಯಿತು. ಸಭೆಯ ಮುಂದಿಡಲಾದ ಕಾಗದ ಪತ್ರಗಳು. ಮಾನ್ಯ ಮುಖ್ಯಮಂತ್ರಿಗಳು. ಮಾನ್ಯ ಸಭಾಧ್ಯಕ್ಷರೇ, ಭಾರತದ ಸಂವಿಧಾನದ 151ನೆಯ 2ನೆಯ ಅನುಚ್ಛೇದದ ಮೇರೆಗೆ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮಿತ ಮೇಲಿನ ಕಾರ್ಯನಿರ್ವಹಣಾ ಲೆಕ್ಕ ಪರಿಶೋಧನೆ ವರದಿ 2022ನ ವರ್ಷದ ವರದಿ ಸಂಖ್ಯೆ 9 ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಾರ್ಯಕ್ಷಮತೆ ಮೇಲಿನ ಕಾರ್ಯನಿರ್ವಹಣಾ ಲೆಕ್ಕ ಪರಿಶೋಧನೆ ವರದಿ 2022ನೇ ವರ್ಷದ ವರದಿ ಸಂಖ್ಯೆ 10 ಹಾಗೂ ಮಾರ್ಚ್ 2021ಕ್ಕೆ ಕೊನೆಗೊಂಡ ವರ್ಷದ ಭಾರತದ ಲೆಕ್ಕ ನಿಯಂತ್ರಕರ ಮತ್ತು ಮಹಾಲೆಕ್ಕ ಪರಿಶೋಧಕರ ಅನುಪಾಲನಾ ಲೆಕ್ಕ ಪರಿಶೋಧನೆಯ ವರದಿಯನ್ನು 2023ನೇ ವರ್ಷದ ವರದಿ ಸಂಖ್ಯೆ 1 ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಓಕೆ, ಸಭೆ ಮುಂದೆ ಇಡಲಾದ ಕಾಗದ ಪತ್ರಗಳನ್ನು ಮಂಡಿಸಲಾಯಿತು. ವರದಿಯನ್ನು ಒಪ್ಪಿಸೋದು MP ಕುಮಾರಸ್ವಾಮಿ. ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ 15ನೇ ವಿಧಾನಸಭೆಯ 2021-22 ಹಾಗೂ 22-23 ಸಾಲಿನ 7ನೇ ವರದಿಯನ್ನು ಸಮಿತಿಯ ಅಧ್ಯಕ್ಷನಾಗಿ ಸಮಿತಿಯ ಪರವಾಗಿ ಸದನದ ಮುಂದೆ ಮಂಡಿಸಿದ್ದೇನೆ. ಓಕೆ, ಈಗ ವಿತ್ತೀಯ ಕಲಾಪದ ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ಕರಿತೀನಿ. ಈಗ ಅದಕ್ಕಿಂತ ಮೊದಲು ಡಾಕ್ಟರ್ CN ಅಶ್ವತ್ಥನಾರಾಯಣ ಒಂದು ಬಿಲ್ ಮಂಡಿಸೋದಿದೆ, ತಾವು ಮಂಡಿಸಿ ಆ ಬಿಲ್ಲು. ಮಾನ್ಯ ಸಭಾಧ್ಯಕ್ಷರೇ, 2022ನೇ ಸಾಲಿನ BMS ವಿಶ್ವವಿದ್ಯಾನಿಲಯ ವಿಧೇಯಕವನ್ನು ಮಂಡಿಸಲು ಅನುಮತಿಯನ್ನು ಕೋರುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. 2023ನೇ ಸಾಲಿನ BMS ವಿಶ್ವವಿದ್ಯಾಲಯ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಈಗ ವಿಧೇಯಕವನ್ನು ಮಂಡಿಸಬೇಕು. ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತೇನೆ. ಓಕೆ, ವಿಧೇಯಕವನ್ನು ಮಂಡಿಸಲಾಯಿತು. ಮಧ್ಯಾಹ್ನ ಮೇಲೆ ಇದಕ್ಕೆ ಪರಿಶೀಲನೆಗೆ ತಗೋತೀನಿ. ಅದು ಆವಾಗ ಉಳಿದ ವಿವರಗಳನ್ನು ಹೇಳಿ ಮಾತನಾಡೋದಕ್ಕೆ ಅವಕಾಶ ಕೇಳೋಣ. ಈಗ ವಿತ್ತೀಯ ಕಲಾಪಗಳು ಕನ್ನಡದ ಅಲ್ಲ, ಅದನ್ನು ತಗೊಂಡ್ರೆ ಮತ್ತೆ ಮಧ್ಯ ಮೇಲೆ ತಗೊಂಡ. ಇದು ಮಂಡಿಸೋದಷ್ಟೇ ಇತ್ತು, ಹಾಗಾಗಿ ಮಂಡಿಸಿದೀವಿ. ಮಂಡಿಸೋದಷ್ಟೇ ಇತ್ತು, ಅದು ಮಂಡಿಸಿದ್ದೀನಿ. ಪರ್ಯಾಲೋಚನೆಗೆ ತಗೊಳ್ಳೋದನ್ನ ಮಧ್ಯಾಹ್ನ ಮೇಲೆ ತಗೊಳ್ಳೋಣ. ಈಗ ವಿತ್ತೀಯ ಕಲಾಪದಲ್ಲಿ ಈಗ ಬಜೆಟ್ ಮೇಲೆ ಮಾತನಾಡೋದಕ್ಕೆ ನನಗೆ ಕಾಂಗ್ರೆಸ್ ಪಕ್ಷದಿಂದ, JDS ಪಕ್ಷದಿಂದ, BJPಯಿಂದ ಎಲ್ಲ ಹೆಸರುಗಳನ್ನು ಬರೆದು ಕೊಟ್ಟಿದ್ದಾರೆ. ಈಗ ಇದುವರೆಗೆ BJPಯಿಂದ 2, JDSಯಿಂದ 3 ಜನ, ಕಾಂಗ್ರೆಸ್ಸಿಂದ 5 ಜನ, ಒಟ್ಟು 10 ಜನ ಮಾತನಾಡಿದ್ದಾರೆ. ಈಗ ನಮಗೆ 1:30 ತನಕ ಸಮಯ ಇದೆ. ಹಾಗಾಗಿ ಇನ್ನೂ ಸಾಕಷ್ಟು ಜನ ಮಾತಾಡೋರಿದ್ದಾರೆ. ನಾನು ಒಬ್ಬೊಬ್ಬರ ಹೆಸರು ಕರಿತೀನಿ. ಅವರು ಈಗ 10 ರಿಂದ 15 ನಿಮಿಷ ಏನು ಹೇಳ್ರಿ, ಕೇಳ್ತಾ ಇದೆ. ದಿನಾಂಕ 16ರಂದು ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ 3 ಜನ ಮಾಡೋದು ಕಲಿಸಿತ್ತು. ಅದಾಯ್ತು, ಆಮೇಲೆ ಉತ್ತರ ತರಿಸ್ಕೊಡ್ತೀನಿ ನಾನು. ಅದೆಲ್ಲ ಚರ್ಚೆ ಆಗಿದೆ. ಉತ್ತರ ತರಿಸ್ಕೊಡ್ತೀನಿ, ಹೇಳಿದ್ದೀನಿ. ಅದು 2 ಇಲಾಖೆದಿದೆ. ನೀರಿನ ಸಂಬಂಧಪಟ್ಟಿದ್ದು RDPR
ಆರೋಗ್ಯದ ಇಲಾಖೆದು ಒಂದು ಇದೆ, ಅದು ಎರಡು ಉತ್ತರ ತರಿಸ್ಕೊಡ್ತೀನಿ. ಅವ್ರಿಗೆ ಪರಿಹಾರದ್ದು ಹೇಳಿದೀವಿ, ಅದು ಹೇಳಿದೀವಿ. ಈಗ ಅದು ಬೇಡ ಅಧ್ಯಕ್ಷರೇ, ಪರಿಹಾರ ಮೂಗರಿಗೆ ಪರಿಹಾರ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ, ಕೊಡ್ತಾರ್ರಿ. ಅದು ಸ್ಪಷ್ಟ ಉತ್ತರದಲ್ಲಿ ಹೇಳಿದ್ದಾರೆ. ಮತ್ತೆ ಇನ್ನೇನು ಅನುಕೂಲ ಆಗುತ್ತೆ ಅದು ಮಾಡಿಸೋಣ. ಈಗ ಒಂದು 10 ರಿಂದ 15 ನಿಮಿಷ ಈಶ್ವರ್ ಖಂಡ್ರೆ ಅವರೇ, 10 ರಿಂದ 15 ನಿಮಿಷ. ಆಮೇಲೆ ನಿಮ್ಮ ಭಾಗದ ಬಗ್ಗೆ ನಾನು ಹಂಗೆ ಹೇಳಿದ್ದೀನಿ ಹಿಂಗೆ ಹೇಳಿದ್ದೀನಿ ಹೇಳ್ಕೊಂಡಿರ್ಬೇಡ್ರಿ. 10 ರಿಂದ 15 ನಿಮಿಷದಲ್ಲಿ ಮುಗಿಸ್ರಿ. ನೀವೇ ನಿಶ್ಚಯ ಮಾಡ್ಕೊಂಡು ಕಾಲಿಂಗ್ ಅಟೆನ್ಷನ್ ತಗೋತೀನಿ. ಅಲ್ಲ, ಉತ್ತರ ನಾನು ನೋಡಿದ್ದೀನಿ, ತರಿಸ್ಲಿಕ್ಕೆ ಹೇಳಿದ್ದೀನಿ, ನಾನು ಹೇಳಿದ್ದೀನಿ ಇಲ್ಲಿಂದ. ಅವರು ನಮ್ಮವ್ರು ಫಾಲೋ ಅಪ್ ಮಾಡಿದ್ದಾರೆ, ಉತ್ತರ ತರಿಸಿ ಹೇಳ್ತಾರೆ. ಈಶ್ವರ್ ಖಂಡ್ರೆ ಅವರು, ಅದಾದ್ಮೇಲೆ ಡಾಕ್ಟರ್ ರಂಗನಾಥ್, ಅಲ್ಲ ಇವರು ಸಾರಿ, ನನಗೆ ಮಹಾಂತೇಶ್ ದೊಡ್ಡಗೌಡರ್, ಅದಾದ್ಮೇಲೆ ಇವ್ರದ್ದು ಈಶ್ವರ್ ಖಂಡ್ರೆ ಅವ್ರದ್ದಾದ್ಮೇಲೆ ನಿಮ್ದು. ಸನ್ಮಾನ್ಯ ಸಭಾಧ್ಯಕ್ಷರೇ, ನನಗೆ ಆಯವ್ಯಯದ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವತ್ತು ನಾನು ವಿಶೇಷವಾಗಿ, ಯಾಕೆಂದರೆ 15 ನಿಮಿಷ ಸಮಯ ಕೊಟ್ಟಿದ್ದೀರಿ, ಇದರಲ್ಲಿ ಪ್ರಮುಖವಾದಂಥ ಒಂದು 4 ವಿಷಯಗಳ ಬಗ್ಗೆ ಮಾತನಾಡ್ತೇನೆ. ಇವತ್ತೇನು ರಾಜ್ಯದಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮಾಡಬೇಕು ಅಂತ ಹೇಳಿ ಬಹಳ ದಿವಸದಿಂದ ಏನು ಬೇಡಿಕೆ ಇತ್ತು, ಅದಕ್ಕೆ 2012ರಲ್ಲಿ UPA ಸರ್ಕಾರ ಇದ್ದಾಗ ಕಲ್ಯಾಣ ಕರ್ನಾಟಕದಲ್ಲಿ ಈ ಭಾಗಕ್ಕೆ ವಿಶೇಷ ಸ್ಥಾನಮಾನ ಕೊಡಬೇಕು ಅಂತೇಳಿ 371ಕ್ಕೆ ತಿದ್ದುಪಡಿ ತಂದು ಇವತ್ತೇನು ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಮೀಸಲಾತಿ ಕೊಡುವಂಥದ್ದು, ಹೆಚ್ಚುವರಿ ಅನುದಾನ ಕೊಡಲಿಕ್ಕೆ ಇವತ್ತೊಂದು ಕಾಯ್ದೆಯನ್ನು ಮಾಡಲಾಯಿತು. ನಮ್ಮ ಸರ್ಕಾರ 2013ರಿಂದ 2018ರವರೆಗೆ ಸುಮಾರು ಬಹಳ ಪರಿಣಾಮಕಾರಿಯಾಗಿ ಆ ಒಂದು ಕಲ್ಯಾಣ ಕರ್ನಾಟಕವನ್ನು ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸಾಕಷ್ಟು ವಿಶೇಷವಾಗಿ ಅನುದಾನವನ್ನು ಕೊಟ್ಟರು. ಖಾಲಿದ್ದಂಥ ಸುಮಾರು 36,000 ಹುದ್ದೆಗಳು ಭರ್ತಿ ಮಾಡಲಾಯಿತು. ಕಾಲಕ್ಕೆ ಆ ಭಾಗದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮ ವಹಿಸಲಾಯಿತು. ಆದರೆ ಈ 3.25 ವರ್ಷದಲ್ಲಿ ಇನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದ ಮೇಲೆ ಕಲ್ಯಾಣ ಕರ್ನಾಟಕದಲ್ಲಿ ಈ ಭಾಗಕ್ಕೆ ಯಾವ ರೀತಿಯಲ್ಲಿ ಅನ್ಯಾಯ ಆಯಿತು, ಯಾವ ರೀತಿ ಕಡೆಗಣಿಸಲಾಯಿತು ಅಂತೇಳಿ ನಾನು ತಮ್ಮ ಮುಖಾಂತರ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಮೊದಲು 2.5 ವರ್ಷ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿನೇ ರಚನೆ ಆಗಿಲ್ಲ. ಯಾಕೆ ರಚನೆ ಮಾಡಿಲ್ಲ? ನೀವು ಮಂಡಳಿನೇ ರಚನೆ ಮಾಡಿಲ್ಲ ಅಂದ್ರೆ ಕಾಯ್ದೆ ಪ್ರಕಾರ ಮಾಡಬೇಕಾಗಿತ್ತು. ಸರ್ಕಾರ ಮಾಡಿದಂತ, ಸಂವಿಧಾನ ಮಾಡಿದಂತ ಕಾಯ್ದೆನೇ ಉಲ್ಲಂಘನೆ ಮಾಡಿ 2.5 ವರ್ಷ ಇವತ್ತು ಮಂಡಳಿನೇ ರಚನೆ ಮಾಡದೆ, ಒಂದೂ ಸಭೆ ಮಾಡದೆ, ಕೊಟ್ಟ ಹಣನೂ ಖರ್ಚು ಮಾಡದೆ ಇವತ್ತು ಆ ಭಾಗಕ್ಕೆ ಘೋರ ಅನ್ಯಾಯ ಮಾಡಿದ್ದು ಇವತ್ತು ಇಡೀ ರಾಜ್ಯದ ಜನರ ಗಮನದಲ್ಲಿದೆ. ಅದಾದ್ಮೇಲೆ ಇವತ್ತು ನಮ್ಮ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಉಸ್ತುವಾರಿಯಾಗಿ ಸಚಿವರಿಗೆ ನೇಮಕಾತಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಸರ್ಕಾರ ನಿರ್ಧಾರ ಮಾಡಿತ್ತು. ಅದರ ಉದ್ದೇಶ ಏನಿತ್ತಪ್ಪ ಅಂತ ಹೇಳಿದ್ರೆ, ಅಲ್ಲಿ ಯಾರಾದ್ರೂ ಸಚಿವ ಸಂಪುಟದ ಸಚಿವರಿದ್ರೆ ಆ ಭಾಗದ ಏನು ಜ್ವಲಂತ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳು ಅವ್ರ ಸರ್ಕಾರದ ಗಮನಕ್ಕೆ ತರ್ತಾರೆ ಅಂತೇಳಿ ಹೇಳಿ. ಆದರೆ ಇದು ಯಾವ ರೀತಿಯಲ್ಲಿ ಅನ್ಯಾಯ ಅಂದ್ರೆ, ಅದನ್ನು ಉಸ್ತುವಾರಿ ಸಚಿವರ ಬದಲು ಅದನ್ನು ಕೆಳದರ್ಜೆಗೆ ಇಳಿಸಲಾಯಿತು. ಯಾಕೆ ಕೆಳದರ್ಜೆಗೆ ಇಳಿಸಿದ್ರಿ? ಅಲ್ಲಿದ್ದಂತ ಏನು 7 ಜಿಲ್ಲೆಗಳಿದ್ದಾವೆ, ಆ 7 ಜಿಲ್ಲೆಗಳ ಉಸ್ತುವಾರಿ ಸಚಿವರಲ್ಲಿ ಒಬ್ಬರನ್ನು ನೇಮಕಾತಿ ಮಾಡಬಹುದಾಗಿತ್ತಲ್ಲ. ನೋಡಿ, ಆದ್ಮೇಲೆ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಆ ಭಾಗಕ್ಕೆ ಪ್ರತಿ ವರ್ಷ ಸರ್ಕಾರದಾಗ 1,500 ಕೋಟಿ ರೂಪಾಯಿ ಅನುದಾನ ವಿಶೇಷವಾಗಿ ಸಿಗ್ತಾ ಇತ್ತು. ಆದರೆ ಹೋದ ವರ್ಷ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ, ಬರೀ ಅನುದಾನ ಘೋಷಣೆ ಮಾಡಿದ್ರೆ ಏನೂ ಆಗೋದಿಲ್ಲ, ಅದನ್ನು ಅನುಷ್ಠಾನಕ್ಕೆ ತರಬೇಕು.
ಹಣ ಬಿಡುಗಡೆ ಮಾಡಿದ್ರೆ ಉಪಯೋಗ ಆಗೋದಿಲ್ಲ. ಬಿಡುಗಡೆ ಮಾಡಿದಂತ ಹಣ ವೆಚ್ಚ ಮಾಡಬೇಕಲ್ಲ. ವೆಚ್ಚ ಮಾಡಲಿಕ್ಕೆ ಮೂಲ ಸೌಕರ್ಯ ಇರಬೇಕು, ಆ ವ್ಯವಸ್ಥೆ ಇರಬೇಕು, ಅಧಿಕಾರಿಗಳು ಇರಬೇಕು. ಆದರೆ ವೆಚ್ಚ ಮಾಡಲಿಕ್ಕೂ ಇವತ್ತು ಯಾವ ರೀತಿಯಲ್ಲಿ ತಾರತಮ್ಯ ಆಗಿದೆ. ಹೋದ ವರ್ಷ ಉದಾಹರಣೆಗೆ ಕಲ್ಯಾಣ ಕರ್ನಾಟಕಕ್ಕೆ 3,000 ಕೋಟಿ ರೂಪಾಯಿ, ಬ್ರೇಕಿಂಗ್ ನ್ಯೂಸ್ ಇದು. ನಮ್ಮ ಜನ ಬಹಳ ಖುಷಿ ಆದ್ರು. ಏನಪ್ಪ 1,500 ಕೋಟಿ ಇದ್ದಿದ್ದು 3,000 ಕೋಟಿ ಆಗಿದೆ. ಘೋಷಣೆಯಾಗಿಯೇ ಉಳಿತು. ಏಕೆ ಅಂತ ಹೇಳಿದ್ರೆ ಆ 3,000 ಕೋಟಿಯಲ್ಲಿ ನಮಗೆ ನಂಜುಂಡಪ್ಪ ವರದಿ ಪ್ರಕಾರ ವಿಶೇಷ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಏನು ಎಲ್ಲ ಸುಮಾರು 114 ತಾಲೂಕುಗಳಿಗೆ ಹಣ ಬರ್ತಿತ್ತಲ್ಲ, ಅತಿ ಹಿಂದುಳಿದ ತಾಲೂಕುಗಳು ನಮಗೆ ಇತ್ತು. ಅದ್ರಲ್ಲಿ ನಮಗೆ 1,500 ಕೋಟಿ 1,200 ಕೋಟಿ ಬರ್ತಾನೆ ಇತ್ತು. ಆ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಅದನ್ನು ಇದರಲ್ಲಿ ಸೇರಿಸಿ ಬರೀ 1,500 ಕೋಟಿ ರೂಪಾಯಿಗೆ ಕ್ರಿಯಾಯೋಜನೆ ಮಾಡಿ ಅದರಲ್ಲಿ ಅಂಕಿಅಂಶಗಳು ನಿನ್ನೆವರೆಗೆ ಹೇಳ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು 2022-23ರಲ್ಲಿ ಎಷ್ಟು ಹಣ ಖರ್ಚು ಮಾಡಿದ್ದಾರೆ? ಇವತ್ತು 3,000 ಕೋಟಿ ರೂಪಾಯಿಯಲ್ಲಿ ಇವರು ಮಾಡಿದಂಥದ್ದು ಇವತ್ತು KKRDBಯಲ್ಲಿ ನೀವು ನೋಡಿ. ಇವತ್ತು 2022-23 ಬರೀ ಬೀದರ್ನಲ್ಲಿ 14%, ಬೀದರ್ ಜಿಲ್ಲೆಯಲ್ಲಿ ಅಂದ್ರೆ ಈ ಜಿಲ್ಲೆಗೆ ಇವತ್ತು ಹಂಚಿಕೆ ಆಗಿದ್ದು 375 ಕೋಟಿ, ಖರ್ಚಾಗಿದ್ದು ನಿನ್ನೆವರೆಗೆ ಈ ವರ್ಷ 55 ಕೋಟಿ. 2000 ಕಲಬುರಗಿಗೆ ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ. ಕಲಬುರಗಿಗೆ ಹಂಚಿಕೆ ಆಗಿದ್ದು 733 ಕೋಟಿ ರೂಪಾಯಿ. ಆ 733 ಕೋಟಿ ರೂಪಾಯಿ ಹಂಚಿಕೆ ಈ ವರ್ಷ ಆದರೆ ಈಗ ನಾವು ಹೊಸ ಆಯವ್ಯಯ ಈ ವರ್ಷದ ಮುಂದಿನ ವರ್ಷದ ಆಯವ್ಯಯ ಮಂಡನೆ ಮಾಡಿದ್ದೇವೆ. ನೋಡಿ ಇವತ್ತು ಆಲೋಚನೆ ಮಾಡಿ ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರದಲ್ಲಿದ್ದವರು ಕಣ್ಣು ತೆರಿಬೇಕು, ನೋಡ್ಬೇಕು ಯಾವ ರೀತಿಯಲ್ಲಿ ಘೋರ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ. ಖರ್ಚು ಮಾಡಿದ್ದು ನಿನ್ನೆವರೆಗೆ, ನಿನ್ನೆದು ರಿಪೋರ್ಟ್ ಇದೆ, ಅದು 19 ಕೋಟಿ 48 ಲಕ್ಷ. ಅಂದ್ರೆ ಇವತ್ತು 733 ಕೋಟಿ ರೂಪಾಯಿದಲ್ಲಿ 19 ಕೋಟಿ 48 ಲಕ್ಷ ಮಾತ್ರ ಖರ್ಚು ಮಾಡಿದ್ದು ನಿನ್ನೆವರೆಗೆ 2 ಕೋಟಿ 65 ಲಕ್ಷ ಮಾತ್ರ. ಏನ್ ಸಾಧನೆ ಮಾಡಿದ್ರಿ? ಏನ್ ಹೇಳ್ಕೊಳ್ತೀರಿ? ಏನ್ ಕೊಟ್ಟಿವಿ ಅಂತ ಹೇಳ್ತೀರಿ ಕಲ್ಯಾಣ ಕರ್ನಾಟಕಕ್ಕೆ? ಇವತ್ತು ನೋಡಿ, ಕ್ರಿಯಾ ಯೋಜನೆ ಮಾಡಿದ್ದು, ಅಲೋಕೇಶನ್ ಮಾಡಿದ್ದು 2,495 ಕೋಟಿ, ಅದರಲ್ಲಿ 249 ಕೋಟಿ ಖರ್ಚು ಮಾಡಿದ್ದು 7 ಜಿಲ್ಲೆಗಳು ಸೇರಿದ್ರೆ 10% ಸಾಧನೆ. ಈ ಒಂದು ವರ್ಷ, ಆರ್ಥಿಕ ವರ್ಷ ಮುಗಿಯುವವರೆಗೆ ನೀವು ಖರ್ಚೇ 10% ಮಾಡಿದ್ರೆ, ನಾವು ಕಲ್ಯಾಣ ಕರ್ನಾಟಕಕ್ಕೆ 3,000 ಕೋಟಿ ಕೊಟ್ಟಿದ್ದೇವೆ. ಆ 3,000 ಕೋಟಿಯಲ್ಲಿನೂ 100 ಕೋಟಿ ರೂಪಾಯಿ ಕಾನೂನಿಗೆ ಮೀರಿ ಇವತ್ತೊಂದು ಮಾನವ ಸಂಪನ್ಮೂಲ ಕೃಷಿ ಅಭಿವೃದ್ಧಿ ಸಂಸ್ಥೆಗೆ ಇಲ್ಲ, ನಾನು ನೋಡಿದೆ 100 ಕೋಟಿ, ಹೋದ ವರ್ಷ 200 ಕೋಟಿ. ಆ ಕೋಟಿಗೆ ಲೆಕ್ಕಪತ್ರನೇ ಇಲ್ಲ, ಎಲ್ಲೋಗಿದೆ, ಯಾರು ಖರ್ಚು ಮಾಡ್ತಾ ಇದ್ದಾರೆ, ಯಾರಿಗೆ ಕೊಡ್ತಾ ಇದ್ದಾರೆ. 41 ಕ್ಷೇತ್ರಗಳಲ್ಲಿರುವಂತ ಯಾವ ಶಾಸಕರಿಗೂ ಅದ್ರ ಬಗ್ಗೆ ಇವತ್ತು ಮಾಹಿತಿನೂ ಇಲ್ಲ. ತಮ್ಮ ಸಂಘ ಸಂಸ್ಥೆಗಳಿಗೆ ಕೋವಿಡ್ ಅಲ್ಲಿ ತೀರು ಹೋಗಿದ್ದವರಿಗೂ ಅದರಲ್ಲಿ ಪರಿಹಾರ ಕೊಡಲಾಗಿದೆ. ಇವತ್ತು ಇದಕ್ಕೆ ಏನು ಹೇಳ್ತೀರಿ ಮಾನ್ಯ ಸಭಾಧ್ಯಕ್ಷರೇ? ಇವತ್ತೇನಾದ್ರೂ ಉತ್ತರದಾಯಿತ್ವ ಇದೆಯಾ? ಏನ್ ನಡೀತಾ ಇದೆ? ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ 3 ವರ್ಷದ ಅವಧಿಯಲ್ಲಿ 20, 21, 22, 22, 23ರಲ್ಲಿ ಸಂಪೂರ್ಣವಾಗಿ ಬರೀ 36% ನಿಮ್ ಸಾಧನೆ. ಇವತ್ತು ಆಲೋಚನೆ ಮಾಡಿ ಯಾವ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಘೋರ ಅನ್ಯಾಯ ಆಗಿದೆ ನೋಡಿ. ಇವತ್ತು ನಮ್ಮ ಸರ್ಕಾರ ಇದ್ದಾಗ ಸುಮಾರು 30-36 ಸಾವಿರ ಸರ್ಕಾರಿ ನೌಕರಿಗಳನ್ನು ತುಂಬಿ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಇರುವಂತಹ ಖಾಲಿ ಇರುವಂತಹ ಏನು ಹುದ್ದೆಗಳಿದ್ದಾವೆ, ಆ ಹುದ್ದೆಗಳಿಗೆ ಇವತ್ತು ಆರ್ಥಿಕ ಇಲಾಖೆಯ ಅನುಮತಿ ಅವಶ್ಯಕತೆ ಇಲ್ಲದೆ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಂಥದ್ದು. ಕೋವಿಡ್ ನೆಪ ಒಡ್ಡಿ ಎಲ್ಲಾ ನೇಮಕಾತಿಗಳಿಗೆ ನೀವು ಇವತ್ತು ಸ್ಥಗಿತಗೊಳಿಸಿದ್ದೀರಿ. ಸ್ಥಗಿತಗೊಳಿಸಿ ನೇಮಕಾತಿ ಆಗುವಂಥದ್ದಕ್ಕೂ ಅನೇಕ ರೀತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿ PSI ನೇಮಕಾತಿ ಇರ್ಬೋದು, KPTCL ನೇಮಕಾತಿ ಇರ್ಬೋದು, DCC ಬ್ಯಾಂಕ್ಗಳಲ್ಲಿ ಸಹಕಾರ ಸಂಸ್ಥೆಗಳ ನೇಮಕಾತಿ ಇರ್ಬೋದು, ಎಲ್ಲಾ ನೇಮಕಾತಿಗಳನ್ನು ಮಾರಿಕೊಂಡು ಇವತ್ತು ಇಡೀ ರಾಜ್ಯದ ಘನತೆ ಗೌರವ ಹಾಳು ಮಾಡುವಂತ ಕೆಲಸ ಆಯ್ತು. ಆದ್ರೆ ಇವತ್ತು ನೋಡಿ, ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ
ಒಂದು ಆದೇಶ ಹೊರಡಿಸಿದ್ರೆ, ನಮ್ಮ ಸರ್ಕಾರ ಇದ್ದಾಗ ಎಲ್ಲಾ ನೇಮಕಾತಿಯಲ್ಲಿ ಮೊದಲು ಮಿಕ್ಕುಳಿದ ವೃಂದದ ಏನು ನೇಮಕಾತಿ ಆಗ್ತವೆ ಆ ನೇಮಕಾತಿಗೆ ಆದ್ಯತೆ ಕೊಡಬೇಕು ರಾಜ್ಯದಾದ್ಯಂತ. ಅದಾದ್ಮೇಲೆ ಕಲ್ಯಾಣ ಕರ್ನಾಟಕದ ನೇಮಕಾತಿಯನ್ನು ಭರ್ತಿ ಮಾಡಬೇಕು ಅಂತಿತ್ತು. ಆ ಒಂದು ಸುತ್ತೋಲೆಯನ್ನು ಬದಲಾವಣೆ ಮಾಡಿ ನೀವೇನ್ ಮಾಡಿದ್ರಿ, ಇವತ್ತು ಮೆರಿಟ್ ಹೊಂದಿದ್ರು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮಿಕ್ಕುಳಿದ ವೃಂದದಲ್ಲಿ ಆಯ್ಕೆಗೆ ಅವಕಾಶ ಹಿಂತೆಗೆತ ಮಾಡಿದ್ರಿ. ಇವತ್ತು ಹಿಂತೆಗೆತ ಯಾಕೆ ಮಾಡಿದ್ರಿ? ಯಾಕೆ ಅನ್ಯಾಯ ಮಾಡಿದ್ರಿ? ಮೀಸಲಾತಿ ಕೊಟ್ಟು ಏನು ಉದ್ದೇಶ ಆಯ್ತು? ಮೊನ್ನೆ ಒತ್ತಾಯ ಮಾಡಿದ ಮೇಲೆ ಒಂದು 15 ದಿವಸ ಕೆಳಗಡೆ ಆ ಒಂದು ಸುತ್ತೋಲೆಯನ್ನು ಹಿಂಪಡೆದಿದ್ದೀರಿ. ಏದಕ್ಕೆ? ಇವತ್ತಿಗೂ ಸುಮಾರು 50,000 ಹುದ್ದೆಗಳು ಇವ್ರು ಲಿಖಿತವಾಗಿ ಹೇಳ್ತಾರೆ. ಪ್ರಶ್ನೆ ಕೇಳಿದ್ರು ವಿಧಾನಸಭೆಯಲ್ಲಿ ದಿನ ಒಂದು ಹೇಳಿಕೆಗಳು ಬರ್ತವೆ. ಒಂದ್ಸಲ ಕೇಳಿದ್ರೆ 25 ಅಂತಾರೆ, ಮತ್ತೊಂದ್ಸಲ 35 ಅಂತಾರೆ. ನನ್ನ ಪ್ರಕಾರ, ನಾನು ಅಧ್ಯಯನ ಮಾಡಿದ ಪ್ರಕಾರ 50,000 ಸರ್ಕಾರಿ ನೌಕರಿ ಹುದ್ದೆಗಳು ಖಾಲಿ ಇದೆ. ಈ ಖಾಲಿ ಇರುವಂತಹ ಹುದ್ದೆಗಳು ಯಾವಾಗ ಭರ್ತಿ ಮಾಡ್ತೀರಿ? ಖಾಲಿನೇ ಇದ್ದ ಮೇಲೆ ಇವತ್ತು ಬರೀ ನಿರುದ್ಯೋಗಿ ಯುವಕರಿಗೆ ಯಾವ ರೀತಿಯಲ್ಲಿ ಅಮಿತ್ ಶಾ ನಾವು ಹಂಗೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ, 2 ಕೋಟಿ ಉದ್ಯೋಗ ಕೊಡ್ತೀವಿ, ಕಲ್ಯಾಣ ಕರ್ನಾಟಕದ ಎಲ್ಲಾ ನೌಕರಿಗಳು ಭರ್ತಿ ಮಾಡ್ತೀವಿ. ಎಲ್ಲಿ ಭರ್ತಿ ಮಾಡಿದಿರಿ ಸ್ವಾಮಿ? ಇವತ್ತು 50,000 ಹುದ್ದೆಗಳು ಭರ್ತಿ ಇಟ್ಕೊಂಡು, ಖಾಲಿ ಇಟ್ಕೊಂಡು ನಮ್ಮ ಭಾಗದ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಇವತ್ತು ನೋಡಿ, ಶೈಕ್ಷಣಿಕ ಅಭಿವೃದ್ಧಿ ಬಗ್ಗೆ ಮಾತನಾಡ್ತೀವಿ. ನಮ್ಮ ಉನ್ನತ ಶಿಕ್ಷಣದಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ನಮ್ದೇನಿದೆ? ಒಂದೊಂದು ವಿಶ್ವವಿದ್ಯಾಲಯ ತೆಗೆದುಕೊಳ್ಳ್ರಿ ನೀವು. ಕಲಬುರಗಿ ವಿಶ್ವವಿದ್ಯಾಲಯ, ಈ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಸುಮಾರು 80% ಹುದ್ದೆಗಳು ಖಾಲಿ ಇದೆ. ಯಾಕೆ? ಇವತ್ತು ನಮ್ಮಲ್ಲಿರುವಂತ ಕೃಷಿ ವಿಶ್ವವಿದ್ಯಾಲಯ ತಗೊಳ್ರಿ, ಪಶು ವಿಶ್ವವಿದ್ಯಾಲಯ ನಮ್ಮ ಬೀದರ್ದಲ್ಲಿ ಪ್ರಾರಂಭ ಮಾಡಿದಿರಿ. ಆ ಪಶು ವಿಶ್ವವಿದ್ಯಾಲಯದಲ್ಲಿ ಸುಮಾರು 100 ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಅಲ್ಲಿರುವಂತ ಉಪಕುಲಪತಿಗಳು, ಅಲ್ಲಿರುವಂತ ಅಧಿಕಾರಿಗಳು, ನಾನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸದಸ್ಯನಾಗಿ ಅದನ್ನು ತನಿಖೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಸಲ ಒತ್ತಾಯ ಮಾಡಿದ್ರು. ಇವತ್ತಿನ್ನೂ ಆಮೆಗತಿಯಲ್ಲಿ ನಡೀತಾ ಇದೆ. ಒತ್ತಾಯ ಮಾಡಿದ್ರೆ ಈ ತರ ಲೂಟಿ ಆಗಿದ್ರೆ ಆ ಭಾಗದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದಾ? ಟೈಮ್ ಇಲ್ಲ, 15 ನಿಮಿಷ ಕೊಟ್ಟಿದ್ದಾರೆ. ನನ್ನ ಕ್ಲಿಯರ್ ಮಾಡಿ, ತಾವು ಆರೋಪ ಮಾಡ್ತಾ ಇದ್ರಿ. ನಾನು ಈ ವೆಟರ್ನರಿ ಯೂನಿವರ್ಸಿಟಿ ಬೀದರ್ನಲ್ಲಿ ಏನಾಗಿದೆ ಭ್ರಷ್ಟಾಚಾರ 17 ಆಗಿದೆ. ನಾವು ಬಂದ್ಮೇಲೆ ಎನ್ಕ್ವೈರಿ ಮಾಡಿದ್ದೀನಿ, ಸಸ್ಪೆಂಡ್ ಕೂಡ ಮಾಡಿದ್ದೀನಿ. ಅದಕ್ಕಾಗಿ ಸರ್ಕಾರಕ್ಕೆ ಹೇಳ್ರಿ, 17-18ನಲ್ಲಿ ಭ್ರಷ್ಟಾಚಾರ ಆಗಿದೆ. ಯಾವ ಸರ್ಕಾರ ಇತ್ತು? ಆಮೇಲೆ ವೈಸ್ ಚಾನ್ಸಲರ್ಗೆ ಸಸ್ಪೆಂಡ್ ಮಾಡಿದ್ದೀನಿ ಸಭಾಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರಿಗೆ ಸರ್ಕಾರಕ್ಕೆ ಉತ್ತರ ಕೊಡ್ಲಿಕ್ಕೆ ಒಂದು ಏನಾಗಿದೆ ಅಂದ್ರೆ, ನಿಮ್ ಕಾಲದಲ್ಲಿ ಏನಾಯ್ತು, ನಮ್ ಕಾಲದಲ್ಲಿ ಏನಾಯ್ತು, ಅವಾಗಾಯ್ತು, ಇವಾಗಾಯ್ತು. ಇದೆಲ್ಲ ಮಾನ್ಯ ಮಂತ್ರಿಗಳು ಅರ್ಥ ಮಾಡಿಕೊಳ್ಳಬೇಕು. ಯಾವ ಕಾಲದಲ್ಲಿ ಭ್ರಷ್ಟಾಚಾರ ಇದ್ದಿದ್ದು ಭ್ರಷ್ಟಾಚಾರ, ಲೂಟಿ ಹೊಡೆಯವನೇ, ಅಪರಾಧ ಮಾಡಿದವನು ಅಪರಾಧನೇ, ಗುಂಡಾ ವ್ಯಕ್ತಿ ಗುಂಡಾನೇ. ಇವತ್ತು ಅವನು ಮಾಡಿದಾನೆ. ನಿಮ್ ಕಾಲದಲ್ಲಿ ನೀವು ಇಷ್ಟು ಮಾಡಿದಿರಿ, ನಾವು ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಬಂದಿದ್ದೀವಿ. ಆ ರೀತಿ ಹೇಳ್ತೀರಾ? ಸರ್ಕಾರ ನಾನು ಹೇಳಿದ್ರೆ ಅಸತ್ಯ ಇದೆಯಾ? 100 ಕೋಟಿ ರೂಪಾಯಿ ತರ್ತಾ ಇದ್ದೀನಿ. ಎನ್ಕ್ವೈರಿ ಮಾಡಿ ಸಸ್ಪೆಂಡ್ ಗುರ್ತಿದೆ. ಸಸ್ಪೆಂಡ್ ಯಾಕಾಯ್ತು ಅಂತ ಅದನ್ನು ಹೇಳ್ತೀನಿ. ಅದಕ್ಕೆ ಇವತ್ತು ಯಾವ ರೀತಿಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ಎಂತ ವೈಸ್ ಚಾನ್ಸಲರ್ಗಳ ನೇಮಕಾತಿ ನಡೀತಾ ಇದೆ, ಅಲ್ಲಿ ಯಾವ ರೀತಿಯಲ್ಲಿ ವ್ಯವಹಾರ ನಡೀತಾ ಇದೆ, ಶಿಕ್ಷಣದ ಗುಣಮಟ್ಟ ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಕಲಬುರಗಿ ಅನೇಕ ವಿಶ್ವವಿದ್ಯಾಲಯಗಳಿದ್ದಾವೆ. ಎಲ್ಲಿ ಇವತ್ತು ನಕಲಿ ಇವತ್ತೇನು ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾ ಇದೆ ಅನ್ನುವಂತ ಆರೋಪಗಳು ಬರ್ತವೆ. ಇವತ್ತು ಯಾವುದೇ ಪರೀಕ್ಷೆಗಳು ನೈಜವಾದಂಥದ್ದು ಆಗೋದಿಲ್ಲ. ಇವತ್ತು ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಸುಮಾರು 80% ಪ್ರೊಫೆಸರ್ ಹುದ್ದೆಗಳು ಖಾಲಿ ಇದೆ. ನೀವು ಹೇಳ್ತೀರಿ ಇವತ್ತು ಬೀದರ್ನಲ್ಲಿ ಒಂದು ಹೊಸ ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಿದಿರಿ. ಏನಿದ್ದಂತ ವಿಶ್ವವಿದ್ಯಾಲಯ ಅದೊಂದು ಏನಿತ್ತು ನಮ್ಮಲ್ಲಿ ಹಾಲಳ್ಳಿಯಲ್ಲಿ ಒಂದು ಎಕ್ಸ್ಟೆನ್ಷನ್ ಮಾಡಿ ಇವತ್ತೊಂದು ಸ್ನಾತಕೋತ್ತರ ಪದವಿ ಪ್ರಾರಂಭ ಮಾಡಿದ್ದಾರೆ ಕೋರ್ಸ್. ನಾವಿದ್ದಾಗ ಸುಮಾರು 15-16 ವರ್ಷ ಆಯ್ತು. ಅದರಲ್ಲಿ 16 ಕೋರ್ಸ್ಗಳಿಗೆ 100 ಜನ ಉಪನ್ಯಾಸಕರು, ಪ್ರೊಫೆಸರ್ಗಳು ಬೇಕು. ಒಬ್ಬ ಖಾಯಂ ಪ್ರೊಫೆಸರ್, ಒಬ್ಬನೇ ಒಬ್ಬ. ಹೆಂಗ್ ಮಾಡ್ತೀರಿ? ಏನ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗ್ತದ? ನಿಮ್ದು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಬರ್ತಾರ? ಅವ್ರು ವ್ಯಾಸಂಗ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಆಲೋಚನೆ ಮಾಡ್ಬೇಕಲ್ಲ. ಇವತ್ತು ವಿಶ್ವವಿದ್ಯಾಲಯದ ಎಲ್ಲಾ ವಿಶ್ವವಿದ್ಯಾಲಯಗಳು ಬಹಳ ವಿವರವಾಗಿ ಹೇಳಿದ್ರೆ ಬಹಳ ಸಮಯ ಆಗ್ತದೆ. ವಿಶ್ವವಿದ್ಯಾಲಯ ಇರ್ಬೋದು, ಪದವಿ ಕಾಲೇಜುಗಳಿರ್ಬೋದು, ಪದವಿ ಪೂರ್ವ ಕಾಲೇಜುಗಳಿರ್ಬೋದು, ಪ್ರೌಢಶಾಲೆ ಇರ್ಬೋದು, ಪ್ರಾಥಮಿಕ ಶಾಲೆ ಇರ್ಬೋದು,
ಈ ಎಲ್ಲಾ ಕಡೆ ಸಾವಿರಾರು ಹುದ್ದೆಗಳು, ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು ಇವತ್ತು ಮಕ್ಕಳ ಶಿಕ್ಷಣ ಕುಂಠಿತ ಆಗ್ತಾ ಇರ್ತಕ್ಕಂಥದ್ದು ಸರ್ಕಾರದ ಗಮನದಲ್ಲಿದ್ರು ನಾವು ಹೊಸ ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಿದ್ದೀವಿ. ಏನು ಗಮನದಾರಿ ಕೆಲಸ ಮಾಡಿದ್ರಪ್ಪ? ಎಷ್ಟು ಅನುದಾನ ಇಕ್ಕಿ ಹೊಸ ವಿದ್ಯಾಲಯಕ್ಕೆ? 2 ಕೋಟಿ ರೂಪಾಯಿ. ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಪ್ರಾಥಮಿಕ ಶಾಲೆ ಸರಿಯಾಗಿ ಮಾಡಬೇಕು ಅಂತೇಳಿ 5 ಕೋಟಿ ರೂಪಾಯಿ ವೆಚ್ಚ ಮಾಡ್ತಾ ಇದ್ದೇವೆ ಪ್ರಾಥಮಿಕ ಶಾಲೆಗೆ. ಆದರೆ ವಿಶ್ವವಿದ್ಯಾಲಯಕ್ಕೆ 2 ಕೋಟಿ ಕೊಟ್ಟು ಇವತ್ತು ನಾವು ಹೊಸ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾ ಇದ್ವಿ. ಏನ್ ಮಾಡ್ತಾ ಇದ್ದೀರಿ? ಇದ್ದ ವಿಶ್ವವಿದ್ಯಾಲಯಕ್ಕೂ ಯಾವುದೇ ರೀತಿಯ ಮೂಲ ಸೌಕರ್ಯ ಕೊಡ್ತಾ ಇಲ್ಲ, ಇದ್ದಂತ ಹುದ್ದೆಗಳು ಭರ್ತಿ ಮಾಡ್ತಾ ಇಲ್ಲ. ಇವತ್ತು ಇಂಥದ್ರಲ್ಲಿ ಆ ಭಾಗದಲ್ಲಿ ಶಿಕ್ಷಣದಲ್ಲಿ ಹೆಚ್ಚಿನ ಪ್ರಗತಿ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಕಂಪ್ಯೂಟರ್ ಕಲಿಕೆಯಲ್ಲಿ ಸಮಸ್ಯೆ ಇದೆ, ಅಲ್ಲಿರುವಂತದ್ದು ಅನೇಕ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಎಲ್ಲಾ ರೀತಿಯಲ್ಲಿ ವಿಜ್ಞಾನದಲ್ಲಿ, ಇಂಗ್ಲಿಷ್ನಲ್ಲಿ, ಎಲ್ಲಾ ಕೋರ್ಸ್ಗಳಲ್ಲಿ ಹೆಚ್ಚಿಗೆ ಮಾಡಬೇಕಲ್ಲ. ಇವತ್ತು ಖಾಸಗಿ ಏನ್ ಶಾಲೆಗಳಿದಾವೆ, ಹೈಕೋರ್ಟ್ದು ಏನು ನಿರ್ದೇಶನ ಇದೆ ಅಂತೇಳಿ ಹೇಳಿ ಇವತ್ತು ಖಾಸಗಿ ಶಾಲೆಗಳಿಗೆ ಪರವಾನಗಿ ನವೀಕರಣ ಮಾಡ್ಲಿಕ್ಕೂ 10 ಸಲ ಹೋಗ್ಬೇಕು. ಆ ಫೈರ್ದು ಪರ್ಮಿಷನ್ ತೆಗೆದುಕೊಳ್ಳಲಿಕ್ಕೆ ಸುಮಾರು ಲಂಚ ಕೊಡದೆ ಏನೂ ಮಾಡಂಗಿಲ್ಲ ಅಂತೇಳಿ ಹೇಳಿ ಅವ್ರು ಸ್ವತಃನೇ ಖಾಸಗಿ ಸಂಸ್ಥೆಯ ಅಧ್ಯಕ್ಷರುಗಳು ಇವತ್ತು ಸರ್ಕಾರಕ್ಕೆ ಪತ್ರ ಬರೆದು ಗಮನಕ್ಕೆ ತಂದ್ರು. ಏನ್ ಆಕ್ಷನ್ ಆಯ್ತು? ಇವತ್ತು ಆಲೋಚನೆ ಮಾಡಿ. ಇವತ್ತು ಯಾವ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕವನ್ನು ಕಡೆಗಣಿಸಲಾಗಿದೆ ಹೇಳಿ. ಇವತ್ತು ಎಷ್ಟು ದಿವಸದಲ್ಲಿ ನೀವು ಕಲ್ಯಾಣ ಕರ್ನಾಟಕದ ಖಾಲಿ ಇರುವಂತ ಎಲ್ಲಾ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡ್ತೀರಿ ಅನ್ನುವಂಥದ್ದು ಈಗಂತೂ ಸಮಯನೇ ಮುಗ್ದೋಗಿದೆ. ಇದರ ಅರ್ಥ ಏನಾಗಿದೆ? ಸಂಪೂರ್ಣ ಕಡೆಗಣಿಸಲಾಗಿದೆ. ಒಪ್ಕೊಳ್ಬೇಕು ಸರ್ಕಾರ, ಹೌದು ನಾವು ಘೋರ ಅನ್ಯಾಯ ಮಾಡಿದ್ದೇವೆ, ಕಲ್ಯಾಣ ಕರ್ನಾಟಕಕ್ಕೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದೇವೆ ಅಂತೇಳಿ ಹೇಳಬೇಕು. ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಯಾವ ರೀತಿಯಲ್ಲಿ ಆ ಭಾಗದಲ್ಲಿ ಆರೋಗ್ಯದ ಇಲಾಖೆ ತೆಗೆದುಕೊಳ್ಳಿ. ಇವತ್ತು ನಮ್ಮ ಭಾಗದಲ್ಲಿ ಬೀದರ್ ಇದೆ. ಸುಮಾರು ಸಲ ನಾನು ಇವತ್ತು ಅಧಿವೇಶನದಲ್ಲಿ ನಾನು ಚರ್ಚೆ ಮಾಡಿದ್ದೇನೆ. ಬೀದರ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಆ ಸಂಸ್ಥೆಯ ಪರಿಸ್ಥಿತಿ ಏನಿದೆ? ಆ ಬೀದರ್ನಲ್ಲಿ ಇವತ್ತು ಯಾರಿಗಾದರೂ ಹೃದ್ರೋಗದ ಸಮಸ್ಯೆ ಆಯಿತು ತಕ್ಷಣವೇ ಅಂದ್ರೆ ಸಾಯದ್ ಬಿಟ್ರೆ ಬೇರೆ ಗತಿನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು 2017-18ರಲ್ಲಿ ನಾನು ಉಸ್ತುವಾರಿ ಮಂತ್ರಿ ಇದ್ದ. 6-7 ಕೋಟಿ ರೂಪಾಯಿಯಲ್ಲಿ ಒಂದು ಕ್ಯಾತ್ ಲ್ಯಾಬ್ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಹಣ ರಿಲೀಸ್ ಮಾಡಿಸಿದೆ. ಹಣ ಹಾಗೇ ಇದೆ, ಇವತ್ತಿಗೂ ಇದೆ. ಇವತ್ತಿಗೂ ಹಣ ಇವತ್ತು ಕ್ಯಾತ್ ಲ್ಯಾಬ್ಗಾಗಿ ಇಕ್ಕಿದ್ದೇವೆ. ಇದು ನಾನು ಆರೋಗ್ಯ ಇಲಾಖೆಯ ಮಂತ್ರಿಯವ್ರ ಗಮನಕ್ಕೂ ಇದೆ, ಇದು ಪ್ರಧಾನ ಕಾರ್ಯದರ್ಶಿಯವ್ರ ಗಮನಕ್ಕೂ ಇದೆ. 10 ಸಲ ಅಧಿವೇಶನದಲ್ಲೂ ಚರ್ಚೆ ಮಾಡಿದ್ದೇವೆ. ಆದರೆ ನಿಮ್ಗೆ ಇಚ್ಛಾಶಕ್ತಿ ಇದೆಯಾ? ಅಲ್ಲಿರುವಂತಹ ಜನ ಇವತ್ತು ಹಾರ್ಟ್ ಅಟ್ಯಾಕ್ ಆಗಿ ಸಾತ್ರೆ ಪರವಾಗಿಲ್ಲ, ಯಾರು ಕ್ಯಾರೆ ಅನ್ನೋರಿಲ್ಲ, ಯಾರು ಕೇಳೋರಿಲ್ಲ. ಯಾಕೆ ನೀವು ಕ್ಯಾತ್ ಲ್ಯಾಬ್ ಪ್ರಾರಂಭ ಮಾಡಿಲ್ಲ? 4 ವರ್ಷದಿಂದ ಇವತ್ತು ಸುಮ್ಮನೆ ಕಾಯ್ತಾ ಯಾಕೆ ಕೂತಿದ್ದೀರಿ? ನಮ್ಮ ಜನರಿಗೆ ಉತ್ತರ ಕೊಡಿ. ಇವತ್ತು ಯಾವ ರೀತಿ ಬರ್ನ್ ಸೆಂಟರ್ ಇದೆಯಾ, ನೆಫ್ರಾಲಜಿ ಸೆಂಟರ್ ಇದೆಯಾ, ಸೂಪರ್ ಸ್ಪೆಷಾಲಿಟಿ ಇದೆಯಾ? ಕನಿಷ್ಠ ಒಂದು ತುರ್ತು ಏನಾದ್ರೂ ಅಪಘಾತಗಳಾದ್ರೆ ಇವತ್ತು ನ್ಯೂರಾಲಜಿ ಆದ್ರೂ ಪ್ರಾರಂಭ ಮಾಡುವಂಥದ್ದು, ಟ್ರಾಮಾ ಸೆಂಟರ್ ಆದ್ರೂ ಪ್ರಾರಂಭ ಮಾಡುವಂಥದ್ದು. ಒಂದು ಜಿಲ್ಲಾ 20 ಲಕ್ಷ ಜನಸಂಖ್ಯೆ ಇದೆ, ಎಲ್ಲಿಗೆ ಹೋಗ್ಬೇಕು ಅವರು? ಬಡವರು ಎಲ್ಲಿ ಹೋಗ್ಬೇಕು? ಹೈದರಾಬಾದ್ಗೆ ಹೋಗ್ಬೇಕು, ಬಾಂಬೆಗೆ ಹೋಗ್ಬೇಕು, ಪೂನಾಗೆ ಹೋಗ್ಬೇಕು, ಸೋಲಾಪುರಕ್ಕೆ ಹೋಗ್ಬೇಕು. ಅಲ್ಲಿರುವಂಥದ್ದು ಅಲ್ಲಿ 150 ಹಾಸಿಗೆಯ ಒಂದು 150 ವಿದ್ಯಾರ್ಥಿಗಳ ಪ್ರವೇಶ ಮಾಡಿದಿರಿ. ಬೀದರ್ ಕಾಲೇಜ್ ಪ್ರಾರಂಭ ಆಗಿದ ನಂತರ ಆಗಿದಂತ ಏನು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಲ್ಲಿ ಎಲ್ಲ ರೆಗ್ಯುಲರ್ ನಿಮ್ PG ಕೋರ್ಸಸ್ ಪ್ರಾರಂಭ ಮಾಡಿದ್ದೀರಿ. ಬೀದರ್ಗೆ ಯಾಕೆ ಮಾಡಿಲ್ಲ? ಬೀದರ್ಗೆ ಇವತ್ತು ಹೊಸದಾಗಿ ನ್ಯಾಷನಲ್ MCI ಹಿಂದೆ ಅದರ ಪರವಾನಗಿ ಪಡೆದಿದ್ದೀರಾ? ಯಾಕೆ ಪ್ರಯತ್ನ ಮಾಡಲಿಲ್ಲ? ಅಲ್ಲಿರುವಂತ ಸ್ವಚ್ಛತಾ ಕರ್ಮಿಗಳ ಪರಿಸ್ಥಿತಿ ಮೊನ್ನೆ ನಾನು ಮಾನ್ಯ ಸಚಿವರ ಗಮನಕ್ಕೆ ತಂದಿದ್ದೇನೆ. ಇವತ್ತು ಯಾವ ರೀತಿಯಲ್ಲಿ ನೀವು ಇವತ್ತು ಕಟ್ಟಡಗಳ ನಿರ್ಮಾಣ ಆಗ್ತಾ ಇದೆ, ಆ ಕಟ್ಟಡಕ್ಕೆ ಬೇಕಾಗುವಂತ ಏನು ಸೌಲಭ್ಯ ಬೇಕು, ಉಪಕರಣಗಳು ಬೇಕು, ಸಿಬ್ಬಂದಿ ಬೇಕು. ಸಿಬ್ಬಂದಿಗಳಿಗೆ ಇವತ್ತು ಮಂಜೂರಾತಿ ಮಾಡ್ತಾ ಇದ್ದೀರಾ? ಇಂಜಿನಿಯರಿಂಗ್ ಕಾಲೇಜ್ ನಾವಿದ್ದಾಗ ಪರವಾನಗಿ ಕೊಟ್ಟಿವಿ, ಅಲ್ಲಿ ಮೊನ್ನೆ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಆಗಿದೆ. ಆದರೆ ಆ ಒಂದು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಒಂದೇ ಒಂದು ಖಾಯಂ ಹುದ್ದೆ ಇದೆಯಾ? ಖಾಯಂ ಹುದ್ದೆ ಇರದೆ ಪ್ರವೇಶ ತೆಗೆದುಕೊಳ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿಸ್ತೀರಿ ನೀವು ಮಕ್ಕಳಿಗೆ? ಇವತ್ತು ಉತ್ತರ ಕೊಡ್ಬೇಕಲ್ಲ ಬೀದರ್ ಜಿಲ್ಲೆ ಜನರಿಗೆ. ಯಾವ ರೀತಿಯಲ್ಲಿ ಏನು ಇವತ್ತು ಇಂಥದ್ದು ಈ ರೀತಿಯ ಏನು ತಾರತಮ್ಯ, ಈ ರೀತಿಯಲ್ಲಿ ಏನು ಘೋರ ಅನ್ಯಾಯ ಕಲ್ಯಾಣ ಕರ್ನಾಟಕದ ಜನರಿಗೆ ನಡೀತಾ ಇದೆ. ಇದು ಸರ್ಕಾರ ಹೌದು ನಾವು ತಪ್ಪು ಮಾಡಿದೀವಿ ಅನ್ನೋಂಥ ಮಾತು ಸದನದಲ್ಲಿ ಹೇಳಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು ಹಿಂದೇನು ನಮ್ಮ ಅನೇಕ ಬೇಡಿಕೆಗಳಿದ್ದು, IITಯಲ್ಲಿ ರಾಯಚೂರು ಪ್ರಾರಂಭ ಮಾಡಬೇಕು, ರೈಲ್ವೆ ವಿಭಾಗೀಯ ಕಚೇರಿ ಮಾಡಬೇಕು, ಜವಳಿ ಪಾರ್ಕ್ ಮಾಡಬೇಕು ಘೋಷಣೆ ಮಾಡಿದ್ದೀರಾ? ಇವತ್ತು ನವೀಕರಿಸಬಹುದಾದ ಇಂಧನ ಪ್ರಾದೇಶಿಕ ಕಚೇರಿ ಮಾಡಬೇಕು ಅಂತ ಕೇಳಿದ್ದೇವೆ. 6 ಪ್ರಯೋಗಾಲಯ, ದೂರದರ್ಶನ ಕೇಂದ್ರ, ನಿಮ್ಸ್, ಏಮ್ಸ್, IIT, ತೊಗರಿ ತಂತ್ರಜ್ಞಾನ ಪಾರ್ಕ ಇವೆಲ್ಲವೂ ಕಲಬುರಗಿಯಿಂದ ನಮ್ಮ ಭಾಗದಿಂದ ಎತ್ತಂಗಡಿ ಮಾಡಿಬಿಟ್ಟಿದ್ದೀರಿ.
ಇವತ್ತು ಹೆಲಿಕಾಪ್ಟರ್ ಬಿಡಿ ಭಾಗ ಬೀದರ್ನಲ್ಲಿ ಆಗ್ತದೆ ಅಂತ ತಿಳ್ಕೊಂಡಿದ್ದೀವಿ, ಬೇರೆ ಕಡೆ ಹಾಕ್ಬಿಟ್ಟಿದ್ದೀರಿ. ಏನು ಇವತ್ತು ಬರೀ ತುಡಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾತ್ರ ನಡೀತಾ ಇದೆ. ಇವತ್ತು ಯಾವ ರೀತಿಯಲ್ಲಿ ನೀವು ನೋಡಿ, ಇವತ್ತು ನೀರಾವರಿ ಯೋಜನೆ ಇಡೀ ಜಿಲ್ಲೆ, ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಒಣ ಭೂಮಿ ಇದೆ ಅಂತ ಹೇಳಿದ್ರೆ ಜಿಲ್ಲೆಯಲ್ಲಿ ಅದು ಬರೀ 9-10% ನೀರಾವರಿ ಇದ್ದಂಥದ್ದು ಬೀದರ್. ಅದಾದ್ಮೇಲೆ ಕಲಬುರಗಿ ಬರುತ್ತೆ, ನಮ್ಮ ಭಾಗ ಬರುತ್ತೆ. ಏನ್ ಮಾಡಿದಿರಿ ಇಲ್ಲಿ ಒಂದೊಂದು ಯೋಜನೆಗೆ 15,000 ಕೋಟಿ 20,000 ಕೋಟಿ ರೂಪಾಯಿ ಯೋಜನೆ ಮಾಡ್ತೀರಿ. ಇವತ್ತು 10,000 ಕೋಟಿ ಖರ್ಚು ಮಾಡಿದ್ರು 500 ಕೆರೆ ತುಂಬ್ತೀವಿ ಅಂತ ಹೇಳ್ತೀರಿ. 5 ವರ್ಷ 10 ವರ್ಷದಲ್ಲಿ ಒಂದು ಕೆರೆನೂ ತುಂಬಿಲ್ಲ ಇನ್ನು. ಆದ್ರೆ ನಮ್ಮ ಭಾಗದಲ್ಲಿ ಆ ಕಾರಂಜ ಸಂತ್ರಸ್ತರು ಹೋರಾಟ ಮಾಡ್ತಾ ಇದ್ದಾರೆ. ಮನೆ ಬಂಡಪ್ಪ ಕಾಶಂಪುರ ಅವರು ಎತ್ತಿದ್ರು, ಅವರಿಗೆ 1 ಎಕರೆಗೆ ಪರಿಹಾರ ಕೊಟ್ಟಿದ್ದು 3,000 ರೂಪಾಯಿ. ಕೋರ್ಟ್ ಮುಖಾಂತರ ಕೆಲವರು ತೆಗೆದುಕೊಂಡಿದ್ದಾರೆ. ಅನಕ್ಷರಸ್ಥರಿದ್ರು, ಕೋರ್ಟ್ಗೆ ಹೋಗ್ಲಿಲ್ಲ, ಅನ್ಯಾಯ ಆಗಿದೆ. ಅವ್ರಿಗೆ ವಿಶೇಷ ಪ್ಯಾಕೇಜ್ ಕೊಡ್ರಿ, ಭೂಮಿ ಮತ್ತೆ ಬರೋದಿಲ್ಲ. ಬೆಂಗಳೂರಿನಲ್ಲಿ ಚಿನ್ನದಂತ ಭೂಮಿ ಲ್ಯಾಂಡ್ ಗ್ರಾಬರ್ಸ್ ಯಾವ ರೀತಿಯಲ್ಲಿ ಇವತ್ತು ಭೂಮಿಯನ್ನು ಲೂಟಿ ಹೊಡಿತಾ ಇದ್ದಾರೆ ನೋಡ್ತಿದ್ದೀರಿ. ಆದ್ರೆ ಆ ಭಾಗದಲ್ಲಿ ಮುಕ್ತವಾದಂತ ರೈತರಿಗೆ ಒಂದು ಇವತ್ತು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡ್ರಿ ಆಯವ್ಯಯದಲ್ಲಿ ಅಂತ ಕೇಳ್ತಾ ಇದ್ದೀವಿ. ಸುಮಾರು ವರ್ಷದಿಂದ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕೂ ಸ್ಪಂದನೆ ಇಲ್ಲ. ನಾವು ನೋಡ್ತಾ ಇದ್ದೇವೆ ಅಲ್ಲಿರುವಂತ ನೀರು ವ್ಯರ್ಥವಾಗಿ ಹೋಗ್ತಾ ಇದೆ. 23 TMC ಫೀಟ್ ನೀರು ಗೋದಾವರಿ ಬೇಸಿನ್ ಅಡಿಯಲ್ಲಿ ನಮ್ಗೆ ಹಂಚಿಕೆ ಆಗಿದೆ. ಆ 23 TMC ಫೀಟ್ ಅಲ್ಲಿ ನಾವು ಹೆಚ್ಚುವರಿ ಇದ್ದಂತ ನೀರು ಏನು ಎತ್ತೊಳಿ ಮಾಡಬೇಕು ಅಂತ ಹೇಳಿ ಮೇಕರ್ ಲಿಫ್ಟ್ ಇರಿಗೇಷನ್ 2019-20 ಆಯವ್ಯಯದಲ್ಲಿ ಘೋಷಣೆ ಆಯ್ತು. ಆ ಲಿಫ್ಟ್ ಇರಿಗೇಷನ್ ಘೋಷಣೆ ಆಗಿದ ಮೇಲೆ ಏನಾಯ್ತು, ಇವತ್ತು ಆಯವ್ಯಯದಲ್ಲಿ ಘೋಷಣೆ ಆದ್ರೂ ಅನುಷ್ಠಾನಕ್ಕೆ ಬಂದಿಲ್ಲ. ಇವತ್ತಲ್ಲಿ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೀದರ್ ಜಿಲ್ಲೆ ಇರುವಂತಹ 300 ಕೆರೆ ತುಂಬಬೇಕು ಅಂತ ಘೋಷಣೆ ಆಯ್ತು. ಹನಿ ನೀರಾವರಿ ಯೋಜನೆ ಮಾಡಬೇಕು ಅಂತ ಘೋಷಣೆ ಆಯ್ತು. ಒಂದಾದ್ರೂ ಅನುಷ್ಠಾನಕ್ಕೆ ಬಂತ? 300 ಕೋಟಿ ಸರಾಸರಿ ಹೇಳಿ ಒಂದಾದ್ರೂ ಆಯ್ತಾ? ಇವರೆಗೆ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಆಲೋಚನೆ ಮಾಡಿ ಇವತ್ತು ಯಾವ ರೀತಿಯಲ್ಲಿ ಕಡೆಗಣಿಸಲಾಗ್ತಾ ಇದೆ. ಮೊನ್ನೆ ಬೆಳಗಾಂ ಸಚಿವ ಸಂಪುಟದಲ್ಲಿ ಮೇಕರ್ ಲಿಫ್ಟ್ ಇರಿಗೇಷನ್ ಮತ್ತು ಅವರದ್ದೊಂದು ಮಾಡಿದಿರಿ. ಆದ್ರೆ ಈ ಲಿಫ್ಟ್ ಇರಿಗೇಷನ್ ಇವತ್ತಿನವರೆಗೆ ಟೆಂಡರ್ ಇಲ್ಲ. ಮಾನ್ಯ ನೀರಾವರಿ ಸಚಿವರು ಇಲ್ಲೇ ಇದ್ದಾರೆ, ಅವ್ರ ಗಮನಕ್ಕೆ ಸುಮಾರು ಸಲ ತಂದಿದ್ದೇನೆ. ನೀವು ಸಚಿವ ಸಂಪುಟದಲ್ಲಿ ಚುನಾವಣೆ ಬಂತು ಅಂತ ಮಾಡಿದ್ರು, ಈಗ ನೀವು ನಾಳೆ ನಾಡಿದ್ದು ಟೆಂಡರ್ ಮಾಡಿದ್ರು, ಕಾರ್ಯಗತ ಆಗ್ತದ? ಅದು ಇವತ್ತಿನ ದಿವಸ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ನೀತಿ ಸಂಹಿತೆ ಬಂದ ಮೇಲೆ ಆ ಟೆಂಡರು ಆಗೋದಿಲ್ಲ, ಅನುಷ್ಠಾನ ಬರೋದಿಲ್ಲ. ಯಾಕೆ ವಿಳಂಬ ಮಾಡ್ತಾ ಇದ್ದೀರಿ? 762 ಕೋಟಿ ರೂಪಾಯಿಗೆ ಇವತ್ತು ಅದಕ್ಕೆ ಅಂದಾಜು ವೆಚ್ಚ ಅಂತ ಹೇಳಿ ಮಾಡಿದ್ರು. ನೀವು ಮಾಡಿದ್ದು ಪರವಾನಗಿ ಕೊಟ್ಟಿದ್ದು ಬರೀ 250 ಕೋಟಿ ರೂಪಾಯಿಗೆ. ಯಾಕೆ? ಈ ಕಡೆ ಬೇರೆ ಭಾಗದಲ್ಲಿದ್ರೆ ಸಾವಿರಾರು ಕೋಟಿ ರೂಪಾಯಿ ಟೆಂಡರ್ ಕರೀತೀರಿ. ನಮ್ಮ ಭಾಗಕ್ಕೆ ಒಂದು ಪ್ರಾಜೆಕ್ಟ್ ಇದೆ, ಯೋಜನೆ ಇದೆ, ಅದು ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಅಂತ ಹೇಳಿದ್ರು, ಅದಕ್ಕೆ ನಿರ್ಲಕ್ಷ್ಯ ಮಾಡ್ತೀರಿ. ಯಾಕೆ? ನಮ್ಮ ಭಾಗದವರಿಗೆ ರೈತರೇನಿದ್ದಾರೆ ಬರೀ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ, ಅವರಿಗೆ ಇವತ್ತು ಏನ್ ನೀವು ಮಾಡೋದಿಲ್ವಾ? ಇವತ್ತು ನೋಡಿ ರೈತರ ಪರಿಸ್ಥಿತಿ ಏನಿದೆ. ಇವತ್ತು ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯದಲ್ಲಿ ಹೇಳಿದ್ದಾರೆ, ನಾವು ನಮ್ಮ 4 ವರ್ಷದ ಅವಧಿಯಲ್ಲಿ 4,900 ಕೋಟಿ ರೂಪಾಯಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನಾವು ರೈತರಿಗೆ ಪರಿಹಾರ ಕೊಟ್ಟಿದ್ದೇವೆ. ಇದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಇದು ಒಂದು ಗೋಲ್ಮಾಲ್ ಯೋಜನೆ. ಮಾನ್ಯ ಸಭಾಧ್ಯಕ್ಷರೇ, ಎಲ್ರಿಗೂ ಗುರ್ತಿದೆ, ಯಾರು ಬಾಯಿ ಬಿಡ್ಲಿಕ್ಕೆ ತಯಾರಿಲ್ಲ. ಇವತ್ತು ಯಾವ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ. 2016ಕ್ಕಿಂತ ಪೂರ್ವದಲ್ಲಿ ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ಯೋಜನೆ ಜಾರಿಗೆ ತರ್ತಾ ಇತ್ತು. ಅದಾದ್ಮೇಲೆ ಒಂದು ಬದಲಾವಣೆ ಮಾಡಿ ಇವತ್ತು ಇದರಲ್ಲಿ ಖಾಸಗಿ ಕಂಪನಿಯವರು ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ಮಾಡಿ ಎಂಪ್ಯಾನಲ್ಮೆಂಟ್ ಮಾಡಿ ಆ ಖಾಸಗಿ ಕಂಪನಿಯವರಿಗೆ ನೀವು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ, ಒಳ್ಳೇದು. ಆದರೆ ಇವತ್ತು ಯಾವ ರೀತಿಯಲ್ಲಿ ನೋಡಿ, ಖಾಸಗಿ ಕಂಪನಿಯವರು ಏನ್ ಮೋಸ ಮಾಡ್ತಾ ಇದ್ದಾರೆ. 4,900 ಕೋಟಿ ರೂಪಾಯಿ ಏನ್ ರಾಜ್ಯ ಸರ್ಕಾರ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ರೈತರ ಕಂತು ಎಷ್ಟಿದೆ? ರಾಜ್ಯ ಸರ್ಕಾರದ ಕಂತು ಎಷ್ಟಿದೆ? ಇದರಲ್ಲಿ ಕೇಂದ್ರದ ಕಂತು ಎಷ್ಟಿದೆ ಹೇಳ್ಬೇಕಲ್ಲ. ಇದರಲ್ಲಿ ಅದು ತೋರಿಸಿಲ್ಲ. ಇಷ್ಟು ಕೋಟಿ ಜನರಿಗೆ ಆಗಿದೆ. ಅವ್ರು ಏನ್ ಮೋಸ ಮಾಡ್ತಾ ಇದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ ಮಾನ್ಯ ಸಭಾಧ್ಯಕ್ಷರೇ. 2,19,000 ಜನ ರೈತರು ಇವತ್ತು ಕಂತು ಕಟ್ತಾರೆ, ಸುಮಾರು 15 ಕೋಟಿ ಈ ವರ್ಷನೂ ಕಟ್ಟಿದ್ದಾರೆ. ಅದರಲ್ಲಿ 20 ಕೋಟಿ ರೂಪಾಯಿ ರೈತರ ಕಂತು, 100 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಕಂತು, 100 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಕಂತು, 220 ಕೋಟಿ. ಇವತ್ತೆಲ್ಲ ಪ್ರವಾಹ ಬಂದು ನಮ್ದು ಸೋಯಾಬೀನ್ ಹೋಯ್ತು, ಎಲ್ಲ ಹೋಯ್ತು. ಎಲ್ಲ ಹೋದ್ರು ಒಂದು ಪರಿಹಾರ ಕೊಟ್ಟಿದ್ದು 26 ಕೋಟಿ. 26 ಕೋಟಿ ಲೋಕಲೈಸ್ ಕೆಲಮಿಟಿಯಲ್ಲಿ ಪರಿಹಾರ ಕೊಡ್ತಾನೆ, ಅದು ಸುಳ್ಳು. ಆ ಲೋಕಲೈಸ್ ಕೆಲಮಿಟಿಯಲ್ಲಿ ಇವ್ರು ನೀತಿ ನಿಯಮ ಹೆಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ, 72 ಗಂಟೆಗಳಲ್ಲಿ ಪ್ರವಾಹ ಬಂದ್ರೆ ಆ ರೈತ ಅವನಿಗೆ ಮಾಹಿತಿ ಕೊಡ್ಬೇಕು.
ಆ 72 ಗಂಟೆಗಳಲ್ಲಿ ಮಾಹಿತಿ ಕೊಡದೇ ಇದ್ರೆ ಅವನು ಇವತ್ತಿನ ದಿವಸ ಮಾಹಿತಿ ಕೊಟ್ಟರು ನಿರರ್ಥಕ ಆಗ್ತದೆ. ಓಕೆ, ಅದು ಅದಕ್ಕೆ ಅವನಿಗೆ ಟೋಲ್ ಫ್ರೀ ನಂಬರ್ ಕ್ಲೋಸ್, ವೆಬ್ ಲಿಂಕ್ ಕ್ಲೋಸ್, ಎಲ್ಲರೂ ಸೇರಿಕೊಂಡು ಇವತ್ತು 1 ನಿಮಿಷ 5 ನಿಮಿಷ ಮಾತಾಡಿ ಮುಗಿಸ್ತೇನೆ. ಸಭಾಧ್ಯಕ್ಷರು ಕೇಳಿ, ಬಹಳ ಅತ್ಯಂತ ಮಹತ್ವದಾದಂತಹ ವಿಚಾರ ಮಾತಾಡ್ತಾ ಇದ್ದೇನೆ. ನನಗೇನಿಲ್ಲ, ಎಲ್ಲರೂ ಕೂಡಿ ಇದಕ್ಕೆ ಒಂದು ಕೊನೆ ಹಾಡಬೇಕು ಅಂತ ಹೇಳಿ, ಯಾವ ರೀತಿಯಲ್ಲಿ ಮೋಸ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಕಡೆಗಣಿಸ್ತಾ ಇದ್ದಾರೆ, ಖಾಸಗಿ ಕಂಪನಿಯವರು ಲೂಟಿ ಹೊಡಿಲಿಕ್ಕೆ ಆಗಿದೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ಇವತ್ತು 2016ರಿಂದ 22 ಅಂಕಿಅಂಶ ಹೇಳ್ತಾ ಇದ್ದೀನಿ ಕೇಳಿ. ಇವತ್ತು ಇದರಲ್ಲಿ 10,000 ಕೋಟಿ ಖಾಸಗಿ ಕಂಪನಿಗಳಿಗೆ ಹೋಗಿದೆ. ನೀವು ರೈತರಿಗೆ ಕೊಟ್ಟಿದ್ದು 7,800 ಕೋಟಿ. 10 ಅಂದ್ರೆ 6 ವರ್ಷದಲ್ಲಿ ಖಾಸಗಿ ಕಂಪನಿಗಳಿಗೆ ಮಾನ್ಯ ಕಾನೂನು ಸಚಿವರೇ ಇವತ್ತು ತಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ, ಅವನಿಗೆ ಲಾಭ ಆಗಿದ್ದು 2,200 ಕೋಟಿ ರೂಪಾಯಿ. ಯಾರ ರೈತರಿಗೆ 1 ಕೋಟಿ ಅದ್ರ ಲಾಭ ಆಗಿದ್ದಿದೆಯಾ? 5 ಜನ 10 ಜನ ಖಾಸಗಿ ಕಂಪನಿಗಳು ಇವತ್ತಿಷ್ಟು 2,000 ಕೋಟಿ ರೂಪಾಯಿ ರೈತರದು ರಾಜ್ಯ ಸರ್ಕಾರದ ಹಣ ಲೂಟಿ ಹೊಡಿತಾರೆ. ಸರ್ಕಾರ ಮುಚ್ಕೊಳ್ತದೆ. ಯಾಕೆ ನೀವು ರಾಜ್ಯ ಸರ್ಕಾರದಿಂದ ಇಂಪ್ಲಿಮೆಂಟ್ ಮಾಡಿ? ಅದು ಮಾನ್ಯ ಕೃಷಿ ಸಚಿವರಿಗೆ ಹೇಳಿದ್ದೆ ನಾನು ಹೋದ ಅಧಿವೇಶನದಲ್ಲಿ. ಕೆಜಿಐಡಿ ಪ್ರಕಾರ ನೀವೇ ಯಾವ್ದಾದ್ರು ಅನುಷ್ಠಾನ ತಂದ್ರೆ ಹಣ ಆದ್ರೂ ಉಳಿತದಲ್ಲ. ಯಾವ ಲೂಟಿ ಹೊಡಿತಾರೆ ಉದ್ಯೋಗಪತಿ ಅಂಬಾನಿ ಅಂತವ್ರು, ಅದಾನಿ ಅಂತವ್ರು ಏನಿದಾರಲ್ಲ, ಸೋಂಪು ಕಂಪನಿ ಅವದೇ ಇದೆ. 1 ವರ್ಷದಲ್ಲಿ 200 ಕೋಟಿ ಲಾಭ ಅವನಿಗೆ. ಎಸ್ಟಾಬ್ಲಿಷ್ಮೆಂಟ್. ಇವಾಗ ರಾಜ್ಯಪಾಲರ ವಂದನಾ ನಿರ್ಣಯದ ಬಗ್ಗೆನೂ ಇದನ್ನು ಪ್ರಸ್ತಾಪ ಮಾಡಿದ್ರಿ ತಾವು. ಮತ್ತೆ ರಿಪೀಟ್ ಮಾಡೋದು ಬೇಡ, ಯಾಕಂದ್ರೆ ಮೆಂಬರ್ಸ್ ಪಾಪ ಅವರು ಕಾಯ್ತಾ ಇದ್ದಾರೆ, ಇವರು ಕಾಯ್ತಾ ಇದ್ದಾರೆ. ಸ್ವಲ್ಪ ಕನ್ಕ್ಲೂಡ್ ಮಾಡಿಬಿಟ್ರೆ ವಿ ಕ್ಯಾನ್ ಫಿನಿಶ್. ಯಾಕಂದ್ರೆ ಸೇಮ್ ವಿಚಾರ ಮಾತಾಡಿದ್ರಿ. ಒಂದು ನಿಮಿಷದಲ್ಲಿ ಫಿನಿಶ್ ಮಾಡಿ. ಅವರು ಕಾಯ್ತಾರೆ, 6 ಜನ ಇದ್ದಾರೆ ನೋಡಿ. ಮುಖ್ಯಮಂತ್ರಿಗಳು 3 ಗಂಟೆಗೆ ರಿಪ್ಲೈ ಕೊಡಬೇಕು. ಹಾಗಾಗಿ ದಯಮಾಡಿ ಹೇಳ್ಬಿಡ್ತೇನೆ ನಿಮ್ಗೆ ಇನ್ನೂ ಒಂದು 5 ನಿಮಿಷ ಮುಗಿಸ್ತೇನೆ. 120 ಮುಗಿಸ್ತೇನೆ. ಅಲ್ಲಿ 115 ಆಗಿದೆ, 120 ಮುಗಿಸ್ತೇನೆ. ಇದ್ದದ್ನ ಸಲಹೆ ಕೊಡ್ತಾ ಇದ್ದೀನಿ. ನಾನು ನೇರವಾಗಿ ನೀವು ಮಾಡಿದಿರಿ ಅವ್ರು ಮಾಡಿದಿರಿ ಅಂತ ವ್ಯವಸ್ಥೆಯಲ್ಲಿ ಒಂದೇ ಬೋಟಲ್ಲಿ ಎಲ್ಲರೂ ಹೋಗ್ತಾ ಇದ್ದಾಗ ಆದಷ್ಟು ಮಟ್ಟಿಗೆ ಸರಿ ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಗಮನ ಸೆಳಿಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಏನಾಗಿದೆ, ಏನು ನಡೀತಾ ಇದೆ, ನಾವು ಇವತ್ತು ಸರ್ಕಾರದ ಗಮನಕ್ಕೆ ತಂದ್ರು ಯಾವ ರೀತಿಯಲ್ಲಿ ಇವತ್ತು ಉದ್ಯೋಗಪತಿಗಳು ಲೂಟಿ ಹೊಡಿತಾ ಇದ್ದಾರೆ ಅದು ಹೇಳ್ತಾ ಇದ್ದೀನಿ. ಅದಕ್ಕೆ ಕಡಿತ ನಿಮ್ಮಲ್ಲಿ ವೆಬ್ಸೈಟ್ ಇದರಲ್ಲಿ ಯಾರ ರೈತರಿಗೂ ಮಾಹಿತಿ ಇರಲ್ಲ. ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು, ಯಾವ ರೀತಿಯಲ್ಲಿ ಮಾಡ್ತಾರೆ, ಲೋಕಲೈಸ್ ಕೆಲಮಿಟಿ ಅಂದ್ರೆ ಏನು, ಇವತ್ತು ಅಡ್ವರ್ಸಿಟಿ ಅದು ಅಡ್ವರ್ಸಿಟಿ ಇನ್ವೋಕ್ ಮಾಡೋದೇನು, ಯಾರಿಗೂ ಮಾಹಿತಿ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಮಾಹಿತಿ ಇಲ್ಲದೆ ಇವತ್ತು ತಂತ್ರಜ್ಞಾನವನ್ನು ಬಳಸಿಕೊಂಡು ಇವತ್ತೇನು ಪಾಸ್ವರ್ಡ್ ಇದೆ ಒಬ್ಬ ಅಧಿಕಾರಿಗಳ ಹತ್ರ ಇಟ್ಕೊಂಡು ಜಿಲ್ಲಾಧಿಕಾರಿ ಗುರ್ತಿಲ್ಲ, ಜೆಡಿ ಗುರ್ತಿಲ್ಲ, ಯಾರಿಗೂ ಗುರ್ತಿಲ್ಲ, ವಿಳಂಬ ಮಾಡಿ ಲೂಟಿ ಹೊಡೆಯುವಂತ ಒಂದು ಕೆಲಸ ನಡೀತಾ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕೋವಿಡ್ ಬಂತು, 1000 ಜನ ಸತ್ತೋಗಿದ್ದಾರೆ. ಆ ಯಾರ್ಯಾರು ತೀರೋಗಿದ್ರು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕೇಂದ್ರ ಸರ್ಕಾರ 50,000 ಕೊಟ್ಟು, ರಾಜ್ಯ ಸರ್ಕಾರ 1 ಲಕ್ಷ BPL ಇದ್ದವರಿಗೆ. ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಸುಮಾರು 1000 ಜನ ಇದನ್ನು ತಂದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಕೊಡಿಸ್ತೀವಿ ಅಂತ ಹೇಳಿ ಬಡವರಿದ್ದಾರೆ, BPL ಕಾರ್ಡ್ ಹೋಲ್ಡರ್ ಇದ್ದಾರೆ. ನನ್ನ ಕ್ಷೇತ್ರದಲ್ಲಿ ಸುಮಾರು 267 ಜನ ಏನೋ ತೀರೋಗಿದ್ದಾರೆ ಕೋವಿಡ್ ಇಂದ. 27 ಜನರಿಗೆ ಮಾತ್ರ 1 ಲಕ್ಷ ರಾಜ್ಯದ್ದು, 50,000 ಕೇಂದ್ರ ಸಿಕ್ಕಿದೆ. ಬಾಕಿಯವ್ರು ಏನ್ ತಪ್ಪು ಮಾಡಿದ್ದಾರೆ, ಏನ್ ಪಾಪ ಮಾಡಿದ್ದಾರೆ, ಅವ್ರಿಗೆ ಯಾಕೆ ಕೊಟ್ಟಿಲ್ಲ? ಇವತ್ತು ಜಿಲ್ಲಾಧಿಕಾರಿ ಪ್ರಸ್ತಾವನೆ ಸಲ್ಲಿಸಿದ್ರು. ಇವತ್ತು ನಿಮ್ಗೆ ಹಣದ ಕೊರತೆ ಇದೆಯಾ? 3,09,000 ಕೋಟಿ ರೂಪಾಯಿದು ಆಯವ್ಯಯ ಸಾಲ ಮಾಡಿ ಇವತ್ತೆಲ್ಲ ಆಯವ್ಯಯ ಮನ್ನಣೆ ಮಾಡಿದಿರಿ. ಯಾರು ಕೋವಿಡ್ ಇಂದ ಮೃತಪಟ್ಟಿದ್ದಾರೆ ಅದನ್ನು ನಿಯಂತ್ರಣ ಮಾಡ್ಲಿಕ್ಕಾದ್ರೂ ಆಗಲಿಲ್ಲ, ಅವ್ರಿಗೆ ಉಳಿಸ್ಲಿಕ್ಕಾದ್ರೂ ಆಗಲಿಲ್ಲ. ಕನಿಷ್ಠ ಅವರು ಸತ್ತ ಮೇಲೆ ಅವರಿಗೆ ಪರಿಹಾರ ಕೊಡೋದಕ್ಕೆ ಏನಾಗಿದೆ? ಮಾನ್ಯ ಸಭಾಧ್ಯಕ್ಷರೇ, ಪರಿಹಾರ ಈಗಲಾದ್ರೂ ಕೊಡ್ಲಿ, ಅವರಿಗೆ ಪುಣ್ಯ ಬರ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ವಸತಿ ಬಗ್ಗೆ ಹೇಳಿಕೆ ಬಯಸ್ತಾ ಇದ್ದೀನಿ. ವಸತಿ ಸಚಿವರು ಇಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ಘೋಷಣೆ ಮಾಡಿದ್ರು. ಬೆಂಗಳೂರಿನಲ್ಲಿ ಹೋದ ವರ್ಷನೇ 30,000 ಮನೆ ಕೊಡದೇ ಇದ್ರೆ ರಾಜೀನಾಮೆ ಕೊಡ್ತೀನಿ. ರಾಜೀನಾಮೆ ಕೊಟ್ರ? ಹೇಳಿದ್ರ? ಇವತ್ತು ಅಂಕಿಅಂಶಗಳ ಪ್ರಕಾರ ಹೇಳ್ತಾ ಇದ್ದೀನಿ, 2018-19ವರೆಗೆ 20 ಲಕ್ಷ ಮನೆ ಮಂಜೂರಿ ಆಗಿದ್ದು, 15 ಲಕ್ಷ ಮನೆ ಕಟ್ಟಿದ ಮೇಲೆ 5 ಲಕ್ಷ ಮನೆ ಪ್ರಗತಿಯಲ್ಲಿತ್ತು. 5 ಲಕ್ಷದಲ್ಲಿ ಪ್ರಾರಂಭ ಆಗಿಲ್ಲ ಅಂತ 3 ಲಕ್ಷ ಮನೆ ರದ್ದಾಯ್ತು. 2.5 ಲಕ್ಷ ಮನೆ ಇದೆ ಇನ್ನು. ಆ 2.5 ಲಕ್ಷ ಮನೆ ಇವತ್ತು ಯಾರು ಅಡಿಪಾಯ ಹಾಕಿದ್ದಾರೆ, ಯಾರು ಲಿಂಟಲ್ ಬಂದಿದ್ದಾರೆ, ಯಾರು ಛಾವಣಿಗೆ ಬಂದಿದ್ದಾರೆ. ಆದ್ರೆ ಅವ್ರಿಗೆ ಇನ್ನೂ ಕಂತುಗಳ ಬಿಡುಗಡೆ ಆಗಲಿಲ್ಲ. ಕಂತುಗಳ ಬಿಡುಗಡೆ ಮಾಡದೆ ಇವತ್ತು ನಾವು ಇಷ್ಟು ಲಕ್ಷ ಮನೆ ಕಟ್ಟಿದೀವಿ. ನಿಮ್ಮ ಕಾರ್ಯಕ್ರಮದಲ್ಲಿ 1 ಮನೆ ಕಟ್ಟಿದ್ದೀರಾ? 1 ಮನೆ ಬಂದಿಲ್ಲ. 2022ರವರೆಗೆ ಎಲ್ಲರಿಗೂ ಸೂರು.
ಇವತ್ತು ರೋಟಿ ಕಪಡ ಮಕಾನ್ ಎಲ್ಲರಿಗೂ ಬೇಕು, ಅದು ಬೇಡಿಕೆ ಅಲ್ಲ, ಅವಶ್ಯಕತೆ ಇದೆ, ಕೊಡ್ಲೇಬೇಕು. ಆದರೆ ಇವತ್ತು ಅನುಷ್ಠಾನ ಆಗಿದೆಯಾ? ಆಗಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ಇವತ್ತು ರಾಜಕೀಯ ದುರುದ್ದೇಶದಿಂದ ತನಿಖೆ ಮಾಡಿ ವಿಸ್ತೀರ್ಣ ಕಡಿಮೆ ಇದೆ ಅಂತೇಳಿ ಹೇಳಿ ಅಲ್ಲಿ ಅಂದು ಮಂಜೂರಿ ಆಗಿದಂತ ಮನೆ 1ನೇ ಕಂತು ಬಿಡುಗಡೆ ಆಗಿ ಅದನ್ನು ಇವತ್ತು ತಡೆ ಹಿಡಿದಿದ್ರು. ಅದಾದ್ಮೇಲೆ 250 ಸ್ಕ್ವೇರ್ ಫೀಟ್ ಬೇಕಂತೆ. ಯಾವ ಇವತ್ತು ಫಲಾನುಭವಿ ಇದ್ದಾನೆ, ಅವನು ಅಳತೆ ಒಂದು ವೇಳೆ ಕಡಿಮೆ ಇತ್ತು, ಅಷ್ಟೇ ಅಳತೆಯಲ್ಲಿ ಮನೆ ಕಟ್ಟಿಕೊಂಡಿದ್ದಾನೆ ಅಂದ್ರೆ ಏನ್ ಪಾಪ ಮಾಡಿದ್ದಾನೆ ಅವನು? ಇವತ್ತು 10 ಸ್ಕ್ವೇರ್ ಫೀಟ್ ಕಡಿಮೆ ಇದೆ ಅಂತ ತಿಳ್ಕೊಳ್ಳಿ, ಅವನಿಗೆ ಇವತ್ತು 1 ಕಂತು 2 ಕಂತು ಕೊಟ್ಟು ಆಮೇಲೆ ಆ ಕಂತನ್ನು ರಾಜಕೀಯ ದುರುದ್ದೇಶದಿಂದ ನಿಲ್ಲಿಸಿ ಅವನು ಇವತ್ತು ಮಳೆಯಲ್ಲಿ, ಚಳಿಯಲ್ಲಿ, ಗಾಳಿಯಲ್ಲಿ ಇವತ್ತು ಬೇರೆಯವ್ರ ಹತ್ರ ಹಣ ತೆಗೆದುಕೊಂಡು ಸಾಲದ ಮೇಲೆ ತಂದು ಅರ್ಧಕ್ಕೆ ನಿಲ್ಲಿಸಿ ಸತ್ತೋದ. ಅವನು ಇವತ್ತು ಯಾವ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಶಾಪ ಹಾಕ್ದ. ಆದರೆ ಇವತ್ತು ನೋಡಿ, ಅದಾದ್ಮೇಲೆ ಮೊನ್ನೆ 250 ಇದ್ದು ಪ್ರವಾಹ ಬಂದ ಅಂತೇಳಿ 150 ಸ್ಕ್ವೇರ್ ಫೀಟ್ ಮಾಡಿದಿರಿ. ಅದ್ರಲ್ಲಿ 3000 ಮನೆ ಅರ್ಹರಾದು. 3 ವರ್ಷಗಳವರೆಗೆ ಅವನು ಸಫರ್ ಆದ, ಅವನಿಗೆ ದುಡ್ಡೇ ಬಂದಿಲ್ಲ. ಅದಕ್ಕೆ ಯಾರು ಜವಾಬ್ದಾರರು? ಮಾನ್ಯ ಸಭಾಧ್ಯಕ್ಷರೇ, 2,49,000 ಮನೆ ಪ್ರಗತಿಯಲ್ಲಿದ್ದಾವೆ ಅಂತ ಕೊಟ್ಟಿದ್ದಾರೆ. 4 ವರ್ಷದಿಂದ ಒಂದೇ ನಿವೇಶನದಲ್ಲಿ ಕಟ್ಕೊಳ್ತಾ ಇದ್ದಾನೆ. ಪ್ರಗತಿಯಲ್ಲಿದ್ದಾವೆ ಅಂತ ಹೇಳಿದಿರಿ. ಆ ಪ್ರಗತಿಯಲ್ಲಿ ಇದ್ರೆ ಅವನ್ ಕಂತು ಬಿಡುಗಡೆ ಮಾಡಿಲ್ಲ. ಯಾವ್ಯಾರು ಪ್ರಾರಂಭ ಮಾಡಿದ ರದ್ದು ಮಾಡಿದಿರಿ. ಕಂತು ಯಾಕೆ ಬಿಡುಗಡೆ ಆಗಿಲ್ಲ? ಬಿಜಿಲಿ ಆ್ಯಪ್ ಮಾಡಿದಿರಿ, ಅದು ಶೋಷಣೆ ಮಾಡ್ಲಿಕ್ಕೆ. ಇಲ್ಲ, ಫೋಟೋ ಹಿಂಗ್ ನೋಡ್ತೀವಿ, ಹೆಂಗ್ ನೋಡ್ತೀವಿ. ಹಿಂದೆ ಮುನೀಶ್ ಇದ್ದಾಗ ಒಂದು ಇಂದಿರಾ ಆ್ಯಪ್ ಮಾಡಿದಿರಿ. ಇಂದಿರಾ ಆ್ಯಪ್ ಮಾಡಿದಾಗ ಸಲೀಸಾಗಿ ದುಡ್ಡು ಬರ್ತಾ ಇತ್ತು. ಬಿಜಿಲಿ ಆ್ಯಪ್ ಮಾಡಿದ ನಂತರ ಎಲ್ಲಾ ಕಡೆ ಹಂತದಲ್ಲಿ ತಡೆ ಹಿಡಿದು ಇವತ್ತು ಅವರೆಲ್ಲ ಎಲ್ಲಾ ರೀತಿಯಲ್ಲಿ ಆ ಫಲಾನುಭವಿಗಳು ಶೋಷಣೆಗೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನೋಂಥ ಪರಿಸ್ಥಿತಿ ಬಂತು. ಇದು ವಾಸ್ತವಾಂಶ ಹೇಳ್ತಾ ಇದ್ದೇನೆ, ಅರ್ಥ ಮಾಡಿಕೊಳ್ಬೇಕು. ಇವತ್ತು ಎಲ್ಲಿದೆ ಸಮಯ? ಇವತ್ತು ಒಳ ಜಗಳಗಳು, ಒಬ್ಬರ ಮೇಲೆ ಒಬ್ಬರು ಆರೋಪಗಳು, ಇದರಲ್ಲಿ ಏನು ಆಡಳಿತ ಮಾಡ್ಲಿಕ್ಕೆ ಸಮಯ ಇದೆಯಾ? ಒಳ್ಳೆ ಆಡಳಿತ ಕೊಟ್ಟಿದ್ದೀರಾ? ಕಾನೂನು ಸುವ್ಯವಸ್ಥೆ ಅಂತ ಹೇಳಿದ್ರೆ ಎಲ್ಲಾ ಗುಂಡಾ ಎಲಿಮೆಂಟ್ ಗಳನ್ನು 25,000 ಜನರಿಗೆ ಗುಂಡಾ ಪಟ್ಟಿಯಿಂದ ತೆಗೆದುಹಾಕಿದ್ದೀರಿ. ಇವತ್ತು ಕಾನೂನು ಸುವ್ಯವಸ್ಥೆ ಉಳಿತಿದ? ಈ ಬುಕ್ ಅಲ್ಲಿ ಎಲ್ಲಾದ್ರೂ ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ದೀರಾ? ಮುಗಿಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಒಂದು ವರ್ಡ್ ಇಲ್ಲ ಭ್ರಷ್ಟಾಚಾರ. 5 ನಿಮಿಷ ಇವಾಗ ಹಿಂದಿದೆ ಅಂತ ಹೇಳ್ತಾ ಇಲ್ಲ. ಇಂದು ಅಲ್ಪ ಪ್ರಮಾಣದಲ್ಲಿ ಇದ್ದಿದ್ದು ಬ್ರಹ್ಮಾಂಡ ಆಗಿದೆ. ಹಾಡು ಹಗಲ ನಡೀತಾ ಇದೆ. ಕರ್ನಾಟಕ ರಾಜ್ಯಕ್ಕೆ ಕೆಟ್ಟ ಹೆಸರು ಬಂದಿದೆ. ಯಾರೇ ಮಾಡಿರ್ಲಿ, ಆ ಕಡೆ ಈ ಕಡೆ ಯಾರೇ ಇದ್ರು ಅದಕ್ಕೆ ನಿಯಂತ್ರಣ ಮಾಡುವುದಕ್ಕೆ ಏನಾದ್ರೂ ಹೇಳ್ಬೇಕಾಗಿತ್ತಲ್ಲ. ದಯಮಾಡಿ ಸಾಕರಿಸಿ. ಅದಕ್ಕೆ ಇವತ್ತು ಥ್ಯಾಂಕ್ ಯು ಮಾಂತೇಶ್, ಥ್ಯಾಂಕ್ ಯು. ದಾರಿ ತಪ್ಪಿಸುವಂತದ್ದಿದೆ. ಅದಕ್ಕೆ ಈ ಒಂದು ನೀವು ಮಾತಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ವಂದಿಸಿ. ಈಗಲಾದ್ರೂ ಕಡಿಮೆ ಸಮಯ ಇದೆ, ಕಡಿಮೆ ಸಮಯದಲ್ಲಾದ್ರೂ ಮಾಡಿದ ತಪ್ಪುಗಳನ್ನು ಸ್ವಲ್ಪ ಆದ್ರೂ ಸರಿಪಡಿಸಿಕೊಳ್ಳಿಕ್ಕೆ ಇಚ್ಛಾಶಕ್ತಿ ಇತ್ತು ಅಂತ ಹೇಳಿದ್ರೆ ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾನೆ. ಗೌಡ್ರು 5 ನಿಮಿಷ, ಯಾಕಂದ್ರೆ ಉಳಿದವ್ರು ಎಲ್ಲರಿಗೂ 5 ನಿಮಿಷ ಕೊಟ್ಟಿದ್ದಾರೆ. ನಾವು ಕ್ಲೋಸ್ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು 3 ಗಂಟೆಗೆ ರಿಪ್ಲೈ ಇದೆ, ದಯಮಾಡಿ. ಮಾನ್ಯ ಸಭಾಧ್ಯಕ್ಷಗೆ 2023-24ನೇ ಐಎ ಮೇಲೆ ಮಾತನಾಡಲು ಅವಕಾಶ ಕೊಟ್ಟಕ್ಕೆ ತಮಗೆ ಸ್ವಾಗತ ಬಯಸುತ್ತಾ, ಭಾರತ ದೇಶದಲ್ಲಿ ಇವತ್ತು ಡಬಲ್ ಇಂಜಿನ್ ಸರ್ಕಾರ ಇವತ್ತು ಕೆಲಸ ಮಾಡ್ತಾ ಇದೆ. ಕರೋನಾ ಆದ ನಂತರ ಇಡೀ ಜಗತ್ತಿನಲ್ಲಿ ಪಕ್ಕದಿರ್ತಕ್ಕಂಥ ಪಾಕಿಸ್ತಾನ ಇರ್ಬೋದು, ಶ್ರೀಲಂಕಾ ಇವತ್ತು ಆರ್ಥಿಕ ಪರಿಸ್ಥಿತಿ ನೋಡಿದಾಗ ಭಾರತ ದೇಶದ ಆರ್ಥಿಕ ಪರಿಸ್ಥಿತಿ ಇವತ್ತು 6.5 GDP ನಾವು ಕಂಡಿದ್ದೀವಿ. ಈ ಆಧಾರದ ಮೇಲೆ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂಥ ಬಸವರಾಜ ಬೊಮ್ಮಾಯಿ ಸರ್ ಭಾಳ ಒಳ್ಳೆಯ ಬಜೆಟನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಭಾಗದಿಂದ ಅನಂತ ಅಭಿನಂದನೆ ಸಹಿತ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಕಿತ್ತೂರು ಇತಿಹಾಸದಲ್ಲಿ ತಾಯಿ ಚೆನ್ನಮ್ಮಾಜಿಗೆ ಅವತ್ತಿನ ದಿನಮಾನದಲ್ಲಿ ಬಾಂಬೆ ಕರ್ನಾಟಕ ಅಂತ ಕರೀತಕ್ಕಂಥ ಇವತ್ತು ಕಿತ್ತೂರು ಕರ್ನಾಟಕ ಅಂತ ಮಾಡಿದ ಮಹಾನ್ ನಾಯಕರು. ಜೊತೆಗೆ ಇವತ್ತಿನ ಬಜೆಟ್ನಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ ಬರ್ತಕ್ಕಂಥ 7 ಜಿಲ್ಲೆಗಳನ್ನ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕೊಟ್ಟಂಥ ಒಬ್ಬ ಮಾನ್ಯ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಆ ಭಾಗದ ಎಲ್ಲ ವತಿಯಿಂದ ಶಾಸಕರಿಂದ ಭಾಗದಿಂದ ಮೊದಲು ಅಭಿನಂದನೆ ಸಹಿತ ಸಲ್ಲಿಸುತ್ತ. ಇತಿಹಾಸದಲ್ಲಿ ಆ ಭಾಗದಲ್ಲಿ ಮಹದಾಯಿ ಕಳಸಾ ಬಂಡುಗೆ ಒಂದು ಯೋಜನೆ ಕೇವಲ ಕನಸಾಗಿತ್ತು. ಇವತ್ತು ಇರ್ತಕ್ಕಂಥ ಭಾಳ ಜನ ವಿರೋಧ ಪಕ್ಷದ ನಾಯಕರನ್ನ ನಾನು ಕೇಳ್ತೀನಿ, ಸರ್ಕಾರವನ್ನು ಅವತ್ತಿನ ಪಕ್ಷವನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅವತ್ತಿನ ಭಾಳ ಜನ ಜನಪ್ರತಿನಿಧಿಗಳು, ರೈತ ಪ್ರತಿನಿಧಿಗಳು, ಇವತ್ತಿನ ಮುಖ್ಯಮಂತ್ರಿಗಳ ಜೊತೆಗೆ CC ಪಾಟೀಲ್ ಇರ್ಬೋದು, ಮಾನ್ಯ HK ಪಾಟೀಲ್, ಆ ಒಂದು ಮಹದಾಯಿ ಯೋಜನೆ ಕಳಸಾ ಬಂಡುಗೆ ಆಗ್ಬೇಕಂತ ಕನಸು ಇವತ್ತು ಕೇಂದ್ರ ಸರ್ಕಾರ DPR ಕೊಟ್ಟಿದೆ. ರಾಜ್ಯ ಸರ್ಕಾರ ವಿಶೇಷವಾಗಿ 1000 ಕೋಟಿಗಳ ಅನುದಾನವನ್ನು ಈ ಅವಧಿಯಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಆ ಭಾಗದಲ್ಲಿ ಖಾನಾಪುರದಿಂದ ಹಿಡಿದು
ಬೈಲೊಂಗಲು, ಕಿತ್ತೂರು, ನವಲಗುಂದಗೆ ವಿಶೇಷ ಅಂತ ಕುಡಿ ನೀರುವುದು, ಲಿಫ್ಟ್ ಯೋಜನೆ ವಿಶೇಷವಂತ ಒಂದು ಹೆಚ್ಚಿನ ಅನುಕೂಲ ಆಗುತ್ತೆ. ಆದಷ್ಟು ಬೇಗ ಆ ಯೋಜನೆ ತೀವ್ರತೆಯಾಗಿ ಪ್ರಾರಂಭ ಆಗಲಿ ಅಂತೇಳಿ ಮಾನ್ಯ ಸರ್ಕಾರವನ್ನು ವಿನಂತಿ ಮಾಡ್ತೀವಿ. ಆ ಯೋಜನೆ ಮುಖಾಂತರ ಇವತ್ತು ಹಳ್ಳಿ ಮಟ್ಟದಲ್ಲಿ ಇವತ್ತು 75 ವರ್ಷ ಆಯ್ತು. ಇವತ್ತು ಮನೆಗಳಿಗೆ JJM ಮುಖಾಂತರ ನಲ್ಲಿಯನ್ನು ಕೊಡ್ತಕ್ಕಂಥ ಯೋಜನೆ ಎಲ್ಲವೂ ತಿಳ್ಕೊಂಡಿದ್ದು 2024ಕ್ಕೆ ಏನು ದೇಶ ಪ್ರಧಾನಮಂತ್ರಿ ರಾಜ್ಯದ BJP ಸರ್ಕಾರ ಯಾವ ರೀತಿ ಕೊಡ್ತಂತ ಒಂದು ಕನಸನ್ನು ಕಂಡಿದೆ. ಇವತ್ತು ಪ್ರತಿಯೊಂದು ಗ್ರಾಮಗಳಿಗೆ ಇವತ್ತು JJM ಮುಖಾಂತರ ಪ್ರತಿಯೊಂದು ಮನೆಗೆ ನಲ್ಲಿಯನ್ನು ಕೊಡ್ತಕ್ಕಂಥ ಇರ್ಬೋದು. ಆವತ್ತಿನ ದಿನಮಾನದಲ್ಲಿ ಒಂದು ಕ್ಷೇತ್ರದಲ್ಲಿ ಒಂದು 4 OST ಕಟ್ಟಬೇಕಾದ್ರೆ ಅವತ್ತಿನ ಶಾಸಕರು ಸರ್ಕಾರ ಭಾಳ ಪ್ರಯತ್ನ ಮಾಡ್ತೇವೆ. ಇವತ್ತು ಪ್ರತಿಯೊಂದು ಗ್ರಾಮಗಳಿಗೆ OST ಕೊಡ್ತಕ್ಕಂಥ ಇರ್ಬೋದು. ಅದರ ಜೊತೆಗೆ ಒಂದು JJM ಮುಖಾಂತರ ನಲ್ಲಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇಷ್ಟಕ್ಕೆ ಸೀಮಿತ ಆಗದೆ ಡಬಲ್ ಇಂಜಿನ್ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅನುದಾನದಲ್ಲಿ ವಿಶೇಷವಾಗಿ ಬಹುಗ್ರಾಮ ಯೋಜನೆ ಕೊಡ್ತಕ್ಕಂಥ ಕೆಲಸವನ್ನು ಇಡೀ ದೇಶ ಅಂತ ರಾಜ್ಯದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ನನ್ನದೇ ಆದಂಥ ಕ್ಷೇತ್ರ ಇವತ್ತು ಕಿತ್ತೂರು, ಬೈಲೊಂಗಲು, ಖಾನಾಪುರ ಜೊತೆಗೆ ಸೌಂದತ್ತಿಗೆ ಇವತ್ತು 950 ಕೋಟಿಗಳಿಂದ ಮಲ್ಟಿವಿಲೇಜ್ ಬಹುಗ್ರಾಮದ ಯೋಜನೆಯನ್ನು ಒಂದು ಎಗ್ಜಾವಿ ಬಹುಗ್ರಾಮ ಯೋಜನೆ, ಇನ್ನೊಂದು ನಮ್ಮ ದೇಗಾಂವದ ಬಹುಗ್ರಾಮ ಯೋಜನೆ ಕೊಟ್ಟು ಇವತ್ತು ಯಶಸ್ವಂತ ಟೆಂಡರ್ ಪ್ರಕ್ರಿಯೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಧಾನಮಂತ್ರಿಗಳು ನಾಳೆ 27ನೇ ತಾರೀಕು ಬೆಳಗಾವದಲ್ಲಿ ಇವತ್ತು ಅದನ್ನು ಒಂದು ಅಡಗಲ್ಲನ್ನು ಮಾಡ್ತಕ್ಕಂಥ ಕೆಲಸವನ್ನು ಭಾಳ ಜನ ಹೆಣ್ಮಕ್ಳು ಇವತ್ತು ನೆನೆಸ್ತಿದ್ದಾರೆ. ಇವತ್ತು ಮನೆ ಬಾಗಿಲಲ್ಲಿ ನೀರು ಬಂದಾಗ ಆ ತಾಯಿಯಿಂದ ಇವತ್ತು ಕೇಂದ್ರ ಸರ್ಕಾರವನ್ನು, ರಾಜ್ಯ ಸರ್ಕಾರವನ್ನು ನೆನೆಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತದೆ. ಅದರ ಜೊತೆಗೆ ಇವತ್ತು ನಮ್ಮ ಶಿಕ್ಷಣಕ್ಕೆ ವಿಶೇಷ ಆದ್ಯತೆ ಕೊಟ್ಟಂಥ ಡಬಲ್ ಇಂಜಿನ್ ಸರ್ಕಾರ ಇವತ್ತಿನ ದಿನಮಾನ ತಾವೆಲ್ಲ ನೋಡ್ಬೋದು. ಇವತ್ತಿನ ಶಾಲೆ ಮಟ್ಟದಲ್ಲಿ ಅಧ್ಯಕ್ಷ ತಮಗೂ ಗೊತ್ತದ, ಕಳೆದ ಎಷ್ಟು ವರ್ಷದಿಂದ ಇವತ್ತು ಶಾಲೆ ರಿಪೇರಿ ಆಗಿರಲಿಲ್ಲ, ಶಾಲೆ ಗ್ರೌಂಡ್ ಆಗಿರಲಿಲ್ಲ, ಶಾಲೆ ಕಂಪೌಂಡ್ ಆಗಿಲ್ಲ, ಶೌಚಾಲಯ ಆಗಿಲ್ಲ. ಇವತ್ತು ಪ್ರತಿಯೊಂದು ಶಾಲೆಗಳಿಗೆ ಹೋದರೆ ನನ್ನ ಕ್ಷೇತ್ರಕ್ಕೆ ಮೊನ್ನೆ ಶಿಕ್ಷಣ ಸಚಿವರು ಬಂದಿದ್ದು, ಅಲ್ಲಿರ್ತಕ್ಕಂಥ ಶಾಲೆಯ ವ್ಯವಸ್ಥೆ ನೋಡಿ ಭಾಳ ಖುಷಿಯನ್ನು ಪಡ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಸರ್ಕಾರ ಸಾಲಿನ ಭಾಳ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಪ್ರತಿಯೊಂದು ಶಾಲೆಗೆ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಶೌಚಾಲಯ ಕೊಡಲಿಕ್ಕೆ ಹೆಜ್ಜೆ ನೀಡ್ತಕ್ಕಂಥ ಕೆಲಸ ಮಾಡಿ ಪ್ರತಿಯೊಂದು ಶಾಲೆಗೆ ಶೌಚಾಲಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಇವತ್ತು ಇಡೀ ರಾಜ್ಯದಲ್ಲಿ 9,000ಕ್ಕಿಂತ ಹೆಚ್ಚು ಇವತ್ತು ಕೊಠಡಿಯನ್ನು ಕೊಡ್ತಕ್ಕಂಥ ವಿವೇಕ್ ಕೊಠಡಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿ ನಮ್ಮ ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇತ್ತು. ಅದ್ರ ಜೊತೆಗೆ ಶಿಕ್ಷಕರ ಕೊರತೆ ಇವತ್ತು ಇತಿಹಾಸದಲ್ಲಿ ಭಾಳ ವರ್ಷದಿಂದ ಬೇಡಿಕೆ ಇತ್ತು. ಇವತ್ತು ಸರ್ಕಾರ 15,000 ಶಿಕ್ಷಕರ ನೇಮಕಾತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮೊನ್ನೆ ನನ್ನ ಆಫೀಸ್ಗೆ ಒಂದು 200 ಜನ ಶಿಕ್ಷಕರ ನೇಮಕಾತಿ ಬಂದಿದ್ದು. ಸರ್ ನಿಮ್ಮ ಕಡೆ ವಿನಂತಿ ಅದ, ಮಾನ್ಯ ಶಿಕ್ಷಣ ಸಚಿವ ಕಡೆ ವಿನಂತಿ ಅದ, ಮಾನ್ಯ CM ಅವ್ರ ಕಡೆ ವಿನಂತಿ ಅದ, ನಮ್ಗೆ ಕೊಟ್ಟಂಥ ಆದೇಶನ ಆದಷ್ಟು ತೀವ್ರಗತವಾಗಿ ಕೊಡಬೇಕು, ಕೋರ್ಟ್ ಆದೇಶ ತಗೊಂಡು ನಾವು ನಿಮ್ಮದೇ ಆದಂಥ ಈ ಅವಧಿಯಲ್ಲಿ ಒಂದು ಅವಕಾಶವನ್ನು ಕೊಡಬೇಕಂತೇಳಿ ಭಾಳ ವಿನಂತಿಯನ್ನು ಮಾಡ್ತಕ್ಕಂಥ ಕೆಲಸ ಇವತ್ತಿನ ಸರ್ಕಾರ ಮೇಲೆ ಆಗಿರ್ತಕ್ಕಂಥ ಬರ್ತಕ್ಕಂಥ ನೇಮಕಾತಿ ಮಾಡಿದ ಶಿಕ್ಷಕ ವಿಶ್ವಾಸ ಇದೆ. ಈ ರೀತಿಯ ಸರ್ಕಾರ ಶಿಕ್ಷಣದ ವಿಶೇಷವಂತ ಒಂದು ಅವಕಾಶವನ್ನು ಮತ್ತು ಉನ್ನತೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ರೈತರಿಗೆ ವಿಶೇಷವಂತ ಬೇಡಿಕೆಯನ್ನು ಇವತ್ತು ಪ್ರತಿಯೊಂದು ರೈತ ಖಾತೆಗೆ ಅಲ್ಲಿರ್ತಕ್ಕಂಥ ರೈತ ಪ್ರತಿಯೊಬ್ಬ ಶಾಸಕ ಮನೆಗೆ ಬಂದು ತೋರಿಸ್ತಾರೆ. ನೋಡಿ ನನಗೆ ಮಾನ್ಯ ಪ್ರಧಾನಮಂತ್ರಿಗಳು ಜೊತೆಗೆ ಮುಖ್ಯಮಂತ್ರಿಗಳು ಕೊಟ್ಟಂಥ ಅವತ್ತಿನ ದಿನಮಾನದಲ್ಲಿ ಮಾನ್ಯ ಯಡಿಯೂರಪ್ಪನವರು ಜೊತೆಗೆ ಇವತ್ತಿನ ಮಾನ್ಯ ಬಸವರಾಜ ಬೊಮ್ಮಾಯಿ ಕೊಡ್ತಕ್ಕಂಥ 6,000 ಜೊತೆಗೆ 4,000 ಕೊಡ್ತಕ್ಕಂಥ ರೈತ ಸನ್ಮಾನ ಯೋಜನೆಯನ್ನು ಇವತ್ತು ಒಂದು ಪಾಸ್ಬುಕ್ ತಂದು ತರಿಸ್ತಾರೆ, ನಮಗೆ ಮನೆ ಜಮಾ ಆಗಿದೆ, ಅದಕ್ಕೆ ಈ ಅನುದಾನವನ್ನು ಬ್ಯಾಂಕ್ನಲ್ಲಿ ನಮ್ಮ ಕಟ್ಟಾಕಿರ್ತಕ್ಕಂಥ ಯಾವುದೇ ಖಾತೆ ಪಡೆದು ಅದನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿ ಅಂತೇಳಿ ಅಭಿನಂದನೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ರೈತರಿಗೆ ಹೆಚ್ಚಿನ ಒಂದು ರೈತ ಸನ್ಮಾನ ಯೋಜನೆ ಕೊಡ್ತಕ್ಕಂಥ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ. ಅದರ ಜೊತೆಗೆ ರೈತರ ಮಕ್ಕಳಿಗೆ ಇತಿಹಾಸದಲ್ಲಿ ಇವತ್ತು ರೈತ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ, ಯಾವುದೇ ಕಂಡೀಷನ್ ಇಲ್ಲ. ಇವತ್ತು ಇನ್ಕಮ್ ಟ್ಯಾಕ್ಸ್ ಇರಲಿ, ಹೊಲದ ಮಿತಿ ಎಷ್ಟೇ ಇರಲಿ, ಆ ಎಲ್ಲ ಮಕ್ಕಳಿಗೆ ಇವತ್ತು ರೈತ ವಿದ್ಯಾನಿಧಿಯನ್ನು ಕೊಡ್ತಕ್ಕಂಥ ಹೆಮ್ಮೆಯ ಹೆಜ್ಜೆ ಇಟ್ಟಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್. ಇವತ್ತು ಕೂಲಿ ಕಾರ್ಮಿಕರು ಇರ್ಬೋದು, ಅದ್ರ ಜೊತೆಗೆ ಆಟೋ ಓಡಿಸ್ತಕ್ಕಂಥ ಇರ್ಬೋದು, ಡ್ರೈವರ್ ಮಕ್ಕಳಿಗೆ ಇರ್ಬೋದು, ಅದ್ರ ಜೊತೆಗೆ ಮೀನುಗಾರ ಮಕ್ಕಳಿಗೆ ಇರ್ಬೋದು, ನೇಕಾರ ಮಕ್ಕಳಿರ್ಬೋದು, ಎಲ್ಲರಿಗೂ ವಿದ್ಯಾನಿಧಿಯನ್ನು ಕೊಟ್ಟು ಇವತ್ತು ಮಕ್ಕಳು ಸ್ಕೂಲ್ನೇ ಮಾತಾಡ್ತಾರೆ. ನನಗೆ ಫೀಸ್ ಕೊರತೆ ಇತ್ತು, ನನಗೆ ಪುಸ್ತಕನ ಕೊರತೆ ಇತ್ತು, ಅದನ್ನೆಲ್ಲ ನೀಗಿಸ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ಅಂತೇಳಿ ನಮ್ಮ ಕಿತ್ತೂರು ಸ್ಥಳದಲ್ಲಿ ಮಾನ್ಯ ಮುಖ್ಯಮಂತ್ರಿ ಬಂದಾಗ ಅವ್ರನ್ನ ಭಾಳ ಪ್ರೀತಿಯಿಂದ ಅಭಿನಂದನೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತಿನ ಮಕ್ಕಳು ಮಾಡ್ತಕ್ಕಂಥ ಕೆಲಸವನ್ನು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಭಾಳ ಕೆಟ್ಟದ ಮೇಲೆ ನಮ್ಮ ಚಗಮದ ಗಂಟು ಹೋಗಿ ಬಂತು. ವಿಶೇಷ ಸರ್ಕಾರಕ್ಕೆ ಆ ತೊಂದರೆಗಳ ಸತಿ ಹೆಜ್ಜೆನಿಟ್ಟು ಇವತ್ತು ಎತ್ತುಗಳಿಗೆ 30,000, ಆಕಳಿಗೆ 20,000, ಕರುಗಳಿಗೆ 5-6 ಸಾವಿರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅವಾಗ ಸಹಾಯಧನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ರೈತರಿಗೆ ಒಂದು ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ಜೊತೆಗೆ ನೀರಾವರಿ ಇಲಾಖೆಯಲ್ಲಿ ಇವತ್ತು ಮಾನ್ಯ ಬಸವರಾಜ ಬೊಮ್ಮಾಯಿ ಸರ್ನ ಜೊತೆಗೆ ಕಾರಜೋಳ ಸರ್ನ ಭಾಳ ಹೆಮ್ಮೆಯಿಂದ ನಾವು ಅಭಿನಂದಿಸಬೇಕಾಗಿತ್ತು. ಆ ಕಿತ್ತೂರು ಕರ್ನಾಟಕ ಒಂದು ಭಾಗದಲ್ಲಿ ಮೊನ್ನೆ ಬೆಳಗಾವಿ ನಡೆದಂಥ ಅಧಿವೇಶನದಲ್ಲಿ 12-13 ಯೋಜನೆಗಳನ್ನ
ಇವತ್ತು ಅವತ್ತು ಘೋಷಣೆ ಮಾಡಿ 5,200 ಕೋಟಿಗಳ ಅನುದಾನವನ್ನು ಅವತ್ತು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದು. ವಿಶೇಷವಾಗಿ ಇವತ್ತು ಹೇಳ್ಬೇಕು, ಇತಿಹಾಸದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ 11,236 ಕೋಟಿಗಳಲ್ಲಿ ಹಲವಾರು ಯೋಜನೆ 38 ಯೋಜನೆಗಳನ್ನ ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿದೆ. ನನ್ನದೇ ಅಂಥ ಕ್ಷೇತ್ರದಲ್ಲಿ ಚೆನ್ನದ ಬಸ್ ಅಂತಕ್ಕಂಥ ಯೋಜನೆ ನಾನು ಶಾಸಕನಾದಾಗಿಂದ ಕೇಳ್ತಾ ಇದ್ದೀನಿ. ಅದಕ್ಕೆ ವಿಶೇಷವಾಗಿ 520 ಕೋಟಿಗಳ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು 200 ಕೋಟಿಗಳ ಪ್ರಥಮ ಹಂತದಲ್ಲಿ ಮಾನ್ಯ ಸಂಬಂಧಪಟ್ಟಂಥ ಇಲಾಖೆ ಸಚಿವಂತ ಕಾಳಜಿ ಮಾನ್ಯ ಮುಖ್ಯಮಂತ್ರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದೆ. ಈ ರೀತಿ ಆ ಕಿತ್ತೂರು ಕರ್ನಾಟಕ ಇರ್ಬೋದು, ಸುತ್ತಮುತ್ತ ಇಡೀ ಕರ್ನಾಟಕದಲ್ಲಿ 38 ಯೋಜನೆ ಕೊಡ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ನಮ್ಮ ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಈ ಸರ್ಕಾರ ಇವತ್ತು ವಿಶೇಷವಾಗಿ ಆರೋಗ್ಯದಲ್ಲಿ ಭಾಳ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಂಡು ಇವತ್ತು 100 CSC ಸೆಂಟರ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ವಿಶೇಷವಾಗಿ ನೂತನ ತಾಲೂಕಾದಂಥ ಕಿತ್ತೂರಲ್ಲಿ ಇವತ್ತು 100 ಬೆಡ್ದ ಆಸ್ಪತ್ರೆಯನ್ನು ಕೊಡ್ತಕ್ಕಂಥ ಕೆಲಸ ಮಾನ್ಯ ಆರೋಗ್ಯ ಸಚಿವಂತ ಸುಧಾಕರ್ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಸಹಿತ ಇವತ್ತು ಸರ್ಕಾರ ನಮ್ಮ ಸರ್ಕಾರ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಇವತ್ತು ವಿಶೇಷವಾಗಿ ಅದರ ಜೊತೆಗೆ ಇವತ್ತು ನಮ್ಮ ಕ್ಲಿನಿಕ್ ಅಂತಕ್ಕಂಥ ಯೋಜನೆಯಲ್ಲಿ ಇವತ್ತು 230ಕ್ಕಿಂತ ಹೆಚ್ಚು ನಮ್ಮ ಕ್ಲಿನಿಕ್ಲಿ ಹೊಸ ಆಸ್ಪತ್ರೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅದ್ರ ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಹಿತ ನಾನು ಕ್ಲಿನಿಕ್ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಭಾಳ ಜನ ದುಡಿತಕ್ಕಂಥ ಇವತ್ತು ಆಶಾ ಕಾರ್ಯಕರ್ತ ಇರ್ಬೋದು, ಅಂಗನವಾಡಿ ಕಾರ್ಯಕರ್ತ ಇರ್ಬೋದು, ಬಿಸಿ ಊಟ ತಯಾರಕ ಇರ್ಬೋದು, ಜೊತೆಗೆ ಅತಿಥಿ ಉಪನ್ಯಾಸಕರು, ಗ್ರಾಮ ಪಂಚಾಯತಿ ಸಹಾಯಕ ಇರ್ಬೋದು, ಗ್ರಾಮ ಪಂಚಾಯತಿ ಗ್ರಂಥಾಲಯನ ಮೇಲ್ವಿಚಾರಕ ಇರ್ಬೋದು, ಎಲ್ಲರಿಗೂ ಇವತ್ತು 775 ಕೋಟಿ ಹೆಚ್ಚಿನ ಒಂದು ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಮಹಿಳೆಯರಿಗಾಗಿ ವಿಶೇಷವಾಗಿ ಭಾಳ ದಿನ ಇವತ್ತು ಬೇರೆ ಪಕ್ಷ ಕಾಂಗ್ರೆಸ್ ಹೇಳ್ತಾರೆ ನಾವು ಬರ್ತಕ್ಕ ಮುಂದಿನ ನಿರ್ಮಾಣದಲ್ಲಿ 2,000 ರೂಪಾಯಿ ನಾವು ಕೊಡ್ತೀವಿ ಅಂತೇಳಿ. ಈಗಾಗಲೇ ಸರ್ಕಾರ ಬಜೆಟ್ ಘೋಷಣೆ ಮಾಡಿದೆ ನಮ್ಮ ಸರ್ಕಾರ 500 ರೂಪಾಯಿನ ಕೃಷಿ ಹೊಂದಂಥ ಕೂಲಿಕಾರ ಇವತ್ತು ಯಾರಿಗೆ ಭೂಮಿ ಇಲ್ಲ ಅವಾಗ 500 ರೂಪಾಯಿ ಕೊಡ್ತಕ್ಕಂಥ ಒಂದು ಭಾಳ ಹೆಮ್ಮೆಯ ಯೋಜನೆ. ಪ್ರತಿ ತಿಂಗಳು 500 ರೂಪಾಯಿ ಕೊಡ್ತಕ್ಕಂಥ ಯೋಜನೆ ಇವತ್ತು ಮಾನ್ಯ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತನ್ನು ಹೇಳ್ತಕ್ಕಂಥ ಸಂದರ್ಭ. ಜೊತೆಗೆ ಶಿಕ್ಷಣ ಕಲಿತಕ್ಕಂಥ ವಿದ್ಯಾರ್ಥಿನಿಗೆ ಇವತ್ತು ಶಾಲೆ ಕಾಲೇಜ್ ಓದ್ತಕ್ಕಂಥ ಎಲ್ಲರಿಗೂ ಫ್ರೀ ಪಾಸ್ ಕೊಡ್ತಕ್ಕಂಥ ಇರ್ಬೋದು, ಅಂತ ಫ್ರೀಯಾಗಿ ಇವತ್ತು ಅಡ್ಮಿಷನ್ ಫೀಸನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತೀವಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಅದ್ರ ಜೊತೆಗೆ ಅಂಗನವಾಡಿ ಇವತ್ತು ವಿಶೇಷವಾಗಿ 1000 ಅಂಗಡಿಗಳನ್ನ ನಾವು ನೂತನ ಅಂಗಡಿ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಮಾನ್ಯ ಸಂಬಂಧಪಟ್ಟಂಥ ಸಚಿವ ಹಾಲಪ್ಪಾಚಾರ್ ಇರ್ಬೋದು, ಮಾನ್ಯ ಬಸವರಾಜ ಬೊಮ್ಮಾಯಿ ಸಾವು ಇಡೀ ರಾಜ್ಯದಲ್ಲಿ ಇವತ್ತು 1000 ಅಂಗಡಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅಂಗನವಾಡಿ ಕೊಡ್ತಕ್ಕಂಥ ಕೆಲಸ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು. ಅದ್ರ ಜೊತೆಗೆ ವಿಶೇಷವಾಗಿ ಅಂಗವಿಕಲಗಿರ್ತಕ್ಕಂಥ ದ್ವಿಚಕ್ರವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿನಂತಿ ಅದ ಸರ್ಕಾರದಲ್ಲಿ ಬರ್ತಕ್ಕಂಥ ಇಲ್ಲ ಇವತ್ತು CSC ಅಮೌಂಟ್ ಮುಖಾಂತರ ಇರ್ತಕ್ಕಂಥ ರಾಜ್ಯ ಇರ್ತಕ್ಕಂಥ ಹೆಚ್ಚಿನ ಒಂದು 3 ವೀಲರ್ನ ಕೊಡ್ತಕ್ಕಂಥ ಕೆಲಸ ಮಾನ್ಯ ಸಂಬಂಧಪಟ್ಟಂಥ ಇಲಾಖೆ ಸಚಿವ ಒಂದು ಟೈಮ್ನಲ್ಲಿ ತಾವು ಮತ್ತು ಮಾನ್ಯ ಮುಖ್ಯಮಂತ್ರಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಭಾಳ ಹೆಮ್ಮೆಯನ್ನು ಪಡ್ತಕ್ಕಂಥ ಕೆಲಸ ಆಗುತ್ತೆ ಅನ್ನೋ ಮಾತನ್ನು ಹೇಳುತ್ತಾ, ಜೊತೆಗೆ ಇವತ್ತು SC ST ಇವತ್ತು ರಿಸರ್ವೇಷನ್ ಹೆಚ್ಚಿಗೆ ಮಾಡ್ತಕ್ಕಂಥ ಇರ್ಬೋದು, ಎಲ್ಲ OBC ಇರ್ಬೋದು, SC ST OBCಯಲ್ಲಿ ಗಂಗಾ ಕಣಿಯಲ್ಲಿ ಇವತ್ತು TBT ಮುಖಾಂತರ ಇವತ್ತಿನ ಹಣವನ್ನು ಜಮಾ ಮಾಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಿದ್ರೆ ಭಾಳ ದಿಟ್ಟವಾದಂಥ ಹೆಜ್ಜೆ. ಅಲ್ಲಿರ್ತಕ್ಕಂಥ ರೈತರು, ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನ ಇವತ್ತು ಮಾನ್ಯ ನಮ್ಮ ಸರ್ಕಾರವನ್ನು ನಮ್ಮ ಮುಖ್ಯಮಂತ್ರಿಗಳನ್ನ ಎನಿಸ್ತಕ್ಕಂಥ ಕೆಲಸವನ್ನು ಸಹಿತ ಮಾಡ್ತಾ ಮಾತನ್ನು ಹೇಳುತ್ತಾ, ವಿಶೇಷವಾಗಿ ಇವತ್ತು ನಮ್ಮಲ್ಲಿ ಬರ್ತಕ್ಕಂಥ ಇವತ್ತು ಮಾನ್ಯ ಸಂಗೊಳ್ಳಿ ರಾಯಣ್ಣಗ ಒಂದು ಹಿಂದಿನ ಸರ್ಕಾರದಲ್ಲಿ ಯೋಜನೆ ಕೊಟ್ಟಂತಕ್ಕೆ ವಿಶೇಷ ಅವತ್ತು 53 ಕೋಟಿಗಳ ಒಂದು ಅನುದಾನ ಕೊಟ್ಟಿದ್ದು. ಇವತ್ತು ನಮ್ಮ ಸರ್ಕಾರ ಇವತ್ತು 203 ಕೋಟಿಗಳ ಅನುದಾನ ಕೊಟ್ಟು ಸಂಪೂರ್ಣ ಯೋಜನೆ ಸಂಪೂರ್ಣವಾಗಿ ಯಶಸ್ವಿ ಮಾಡಿ ಇವತ್ತು ಸೈನಿಕ ಶಾಲೆಯನ್ನು ಕೊಡ್ತಕ್ಕಂಥ ಕೆಲಸ ಇವತ್ತಿನ ಕಿತ್ತೂರು ಕರ್ನಾಟಕದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅದ್ರ ಜೊತೆಗೆ ತಾಯಿ ಚೆನ್ನಮ್ಮಾಜಿಗೆ ವಿಶೇಷ ಅಂತ ಆಗಮಣಿಗೆ ಇವತ್ತು 113 ಕೋಟಿಗಳನ್ನ ಯೋಜನೆಯನ್ನು ತಯಾರು ಮಾಡಿಸಿದೆ. ಇರ್ತಕ್ಕಂಥ ಹಳೆಯ ಕೋಟೆಗೆ ಇವತ್ತು 27 ಕೋಟಿಗಳ ಅನುದಾನ ಕೊಡ್ತಕ್ಕಂಥ ಬರ್ತಕ್ಕಂಥ ಕ್ಯಾಬಿನೆಟ್ಲಿ ಕೊಡ್ತಕ್ಕಂಥ ಯೋಜನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಿಶೇಷ ಒಂದು ಯೋಜನೆ ಇರ್ತಕ್ಕಂಥ ಕೆಲಸ ಮಾಡಿದೆ. ಇಂಥ ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಸಹಿತ ಹೇಳಬೇಕಾಗುತ್ತೆ. ಅತಿವೃಷ್ಟಿ ಸಂದರ್ಭದಲ್ಲಿ ಭಾಳ ಜನ ಏನೇನೋ ಮಾತಾಡಿದ್ರು. ಅವತ್ತಿನ ನಿರ್ಮಾಣದಲ್ಲಿ 97,000 ಒಂದು ಅತಿವೃಷ್ಟಿ ಮನೆಯಿಂದ 5 ಲಕ್ಷ ಮನೆ ಅಂತ ಮಾನ್ಯ ಯಡಿಯೂರಪ್ಪನವು ಆ ಇಡೀ ನಮ್ಮ ರಾಜ್ಯದಲ್ಲಿ 3 ಲಕ್ಷ ಹೆಚ್ಚಿನಕ್ಕಿಂತ ಇರ್ತಕ್ಕಂಥ ಮನೆಗಳನ್ನು ಕೊಡ್ತಕ್ಕಂಥ ಕೆಲಸ ಇರ್ಬೋದು. 2,627 ಕೋಟಿಗಳ ಅನುದಾನ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ವಿಶೇಷವಾಗಿ ಬೆಳಗಾವದಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬ್ ಮುಖ್ಯಮಂತ್ರಿ ಆದಂಥ 7,000ಕ್ಕಿಂತ ಹೆಚ್ಚು ಮನೆಗಳನ್ನ ಉಳಿದಂಥ ಮನೆಗೆ ವಿಶೇಷ ಅನುದಾನ ಕೊಟ್ಟು ಇವತ್ತು ಆ ಜನ ಅವ್ರನ್ನ ಅಭಿನಂದಿಸತಕ್ಕಂಥ ಕೆಲಸವನ್ನು ಸಹಿತ ಮಾಡ್ತಾ ಇದೆ. ವಿಶೇಷ ಕುಡಿನಲ್ಲಿ ಇರ್ತಕ್ಕಂಥ ಅಮೃತ್ 2 ಯೋಜನೆಯಲ್ಲಿ ಇವತ್ತು ನಗರ ಪಟ್ಟಣದಲ್ಲಿ ಇವತ್ತು 7x24 ಯೋಜನೆಗೆ ಇವತ್ತು ವಿಶೇಷವಂತ ಅನುದಾನ ಕೊಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಡಬಲ್ ಇನ್ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ವಿಶೇಷವಾಗಿ ನನ್ನ ಕ್ಷೇತ್ರದಲ್ಲಿ MK ಒಳಗೆ
18 ಕೋಟಿ, ಕಿತ್ತೂರಿಗೆ ಇವತ್ತು 25 ಕೋಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಆ ಜನಗ ಅಭಿನಂದನೆಗೆ ಆಗ್ಯದಂಥ ಸರ್ಕಾರ ನಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತದೆ. ಅತ್ತಿಗೆ ವಿಶೇಷವಂತ ಸ್ಮಾರ್ಟ್ ಸಿಟಿ ಇವತ್ತು ವಿಶೇಷ ನಮ್ಮ ರಾಜ್ಯದಲ್ಲಿ 7 ಸ್ಮಾರ್ಟ್ ಸಿಟಿಯನ್ನು ಕೊಟ್ಟಂತಂದ್ರೆ ಇವತ್ತು ಬೆಳಗಾವನ್ನ ನೋಡಿದಾಗ ತಾವೆಲ್ಲ ಅಧಿವೇಶನ ಬಂದಾಗ ನೋಡಿದ್ವಿ. ಇವತ್ತು ಸ್ಮಾರ್ಟ್ ಸಿಟಿ ಇರ್ತಕ್ಕಂಥ ಆಯುಕ್ತವನ್ನು, ಸ್ವಚ್ಛತೆಯನ್ನು, ರಸ್ತೆಗಳನ್ನ, ಲೈಟ್ಗಳನ್ನ, ಕುಡಿ ನೀರು ಯೋಜನೆ ಸಂಪೂರ್ಣ ಡಬಲ್ ಇಂಜಿನ್ ಸರ್ಕಾರ ಕೊಟ್ಟಿದೆ ಅಂತ ಹೇಳಿಕೆ ನಮಗೆ ಆ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕನ್ನಡದ ಭಾಳ ಹೆಮ್ಮೆ ಅನ್ನಿಸ್ತದೆ. ನೇಕಾಗ ಬೇಡಿಕೆ ಇತಿಹಾಸದಲ್ಲಿ ಬೇಡಿಕೆಯಾಗಿ ಉಳಿದಿತ್ತು. ಇವತ್ತಿನ ದಿಟ್ಟ ನಿರ್ಧಾರ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಬಜೆಟ್ನಲ್ಲಿ ಇವತ್ತು ಅವಾಗೆ 3,001 ನೇಕಾಗ ಸನ್ಮಾನ ಯೋಜನೆಗೆ ಇವತ್ತು 5,000 ಕೊಡ್ತಕ್ಕಂಥ ಕೆಲಸ, TBT ಮುಖಾಂತರ ಜಮಾ ಮಾಡ್ತಕ್ಕಂಥ ಕೆಲಸ, 5 HP ಇರತಕ್ಕಂಥ ವಿದ್ಯುತ್ತನ್ನು ಫ್ರೀಯಾಗಿ ಕೊಡ್ತಕ್ಕಂಥ ಕೆಲಸ, 1 ಕೋಟಿವರೆಗೆ ಸಣ್ಣ ಕೈಗಾರಿಕೆ ಮಾಡ್ತಕ್ಕಂಥ ನೇಕಾಗೆ 50% ಅಥವಾ 50 ಲಕ್ಷನ ಸಹಾಯಧನ ಕೊಡ್ತಕ್ಕಂಥ ಯೋಜನೆ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ. ಯುವಕರಿಗೆ ವಿಶೇಷವಂತ ವಿವೇಕಾನಂದ ಒಂದು ಯೋಜನೆ ಕೊಡತಕ್ಕಂಥ 5 ಲಕ್ಷಕ್ಕೆ ವಿಶೇಷವಂತ ಅವಾಗೆ ಒಂದು ಉದ್ಯೋಗ ಮಾಡಲಿಕ್ಕೆ ಇವತ್ತು ಅವಕಾಶ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿದಂತ ಹೇಳಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಅದರ ಜೊತೆಗೆ ಇಡೀ ರಾಜ್ಯದಲ್ಲಿ ಒಂದು ವಿಶೇಷವಂತ ರೈಲ್ವೆ ಯೋಜನೆ 7,000ಕ್ಕಿಂತ ಹೆಚ್ಚು ಅನುದಾನ ಕೊಟ್ಟಂಥ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರ ವಿಶೇಷ ಹೊಸ ಯೋಜನೆ ಕೊಡ್ತಕ್ಕಂಥ ಕೆಲಸ ಮಾಡೋದು. ಇತಿಹಾಸದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಇವತ್ತು ಬೆಳಗಾವಿ, ಕಿತ್ತೂರು, ಧಾರವಾಡ ಮಧ್ಯೆ ಇರ್ತಕ್ಕಂಥ ಒಂದು ರೈಲು ಹಳಿಯನ್ನು ಇವತ್ತು ಯಾವುದೇ 60 ವರ್ಷ ಆದಂಥ ಕಾಂಗ್ರೆಸ್ ಸರ್ಕಾರ ಮಾಡಲಿಕ್ಕಾಗಲಿಲ್ಲ. ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ಮುಖ್ಯಮಂತ್ರಿಗಳು ವಿಶೇಷವಂತದಕ್ಕೆ ವಿಶೇಷ ಅನುದಾನ ಕೊಟ್ಟು ಅದಕ್ಕೆ 900 ಕೋಟಿಗೆ ಹೆಚ್ಚಿನ ಬಜೆಟನ್ನು ಕೊಟ್ಟಿದ್ದಾಗ ಈ ಸಲ 150 ಕೋಟಿಗಳನ್ನ ರಸ್ತೆಯ ಒಂದು ಟ್ರ್ಯಾಕನ್ನು ಮಾಡಲಿಕ್ಕೆ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿ ಈ ರೀತಿ ಒಳ್ಳೊಳ್ಳೆ ಕೆಲಸ ಮಾಡಿದಂಥ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿನ ಜೊತೆಗೆ ಒಳ್ಳೆಯ ಆಯೋಗ ಕೊಟ್ಟಂಥ ಮುಂದೆ ಬರ್ತಕ್ಕಂಥ ಎಲ್ಲ ಸಾಮಾನ್ಯ ಜನರಿಗೂ ಸಹಿತ ಒಳ್ಳೆಯ ಒಂದು ಆಯೋಗ ಕೊಡ್ತಕ್ಕಂಥ ಕೆಲಸ ಮಾಡಿದ, ಆರ್ಥಿಕವಾಗಿ ರಾಜ್ಯದಲ್ಲಿ ಸದ್ಗಡ ಮಾಡ್ತಕ್ಕಂಥ ಕೆಲಸ ಮಾಡಿದ. ಅದಕ್ಕೆ ಈ ಮುಖಾಂತರ ಮಾನ್ಯ ಕಿತ್ತೂರು ಕರ್ನಾಟಕ ಇರ್ಬೋದು, ಈ ಭಾಗದ ರೈತ ವತಿಯಿಂದ ಜೊತೆಗೆ ಎಲ್ಲ ವತಿಯಿಂದ ನಮ್ಮ ರಾಜ್ಯವನ್ನು ಅಭಿನಂದಿಸತಕ್ಕಂಥ ವೈಯಕ್ತಿಕವಾಗಿ ನನ್ನ ಕ್ಷೇತ್ರದ ಸಹಿತ ಅಭಿನಂದಿಸತಕ್ಕ ಕೆಲಸವನ್ನು ಮಾಡ್ತೀನಿ ಅಂತೇಳಿ ನನಗೆ ಸಮಯದಲ್ಲಿ ಮಾತನಾಡ ಅವಕಾಶ ಕೊಟ್ಟಂಥ ಅಧ್ಯಕ್ಷರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಒಂದೆರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಡಾಕ್ಟರ್ ರಘುನಾಥ್ ಅವರು ಬ್ರೀಫ್ ಆಗಿದ್ಬಿಡಿ. ರಘುನಾಥ್ ಅವರೇ ಸರ್, ಬಜೆಟ್ ಮೇಲೇನೆ ಬ್ರೀಫ್ ಆಗಿ. ಓಕೆ, ಇನ್ನ ಮಾತನಾಡೋರಿದ್ದಾರೆ, ಸಮಯದ ಮೇಲೆ ಒಂಚೂರು ಗಮನ ಇರಲಿ. 10 ನಿಮಿಷ ಸರ್. 5 ನಿಮಿಷ ಅಂದ್ರಿ ಮತ್ತೆ ಒಂದೇ ಸರಿ ಜಂಪ್ ಆಗ್ಬಿಟ್ರಿ. ಮಾನ್ಯ ಸಭಾಧ್ಯಕ್ಷರೇ, ತಮಗೆ ಧನ್ಯವಾದಗಳು. ಇದು ನಮ್ಮ 5ನೇ ವರ್ಷದ ಅವಧಿಲಿ ಕೊನೆಯ ಅವಕಾಶ ಅಂತ ಅನ್ಕೋತೇನೆ. ಇವತ್ತು ಬಜೆಟಿನ ಮಂಡನೆ ಆಗಿರೋಂಥ ವಿಚಾರದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ, ಮೊದಲನೇದಾಗಿ ನಾನು ಸರ್ಕಾರದ ಮುಂದೆ ಕೆಲವು ಪ್ರಶ್ನೆಗಳನ್ನು ಕೇಳೋಂಥದ್ದಿತ್ತು. ಅದರ ಜೊತೆ ಇವತ್ತೇನು ಬಜೆಟ್ ಕೊಟ್ಟಿರೋಂಥ ವಿಚಾರಗಳಲ್ಲಿ ಕೆಲವು ನ್ಯೂನತೆಗಳ ಬಗ್ಗೆ ನನ್ನ ಗಮನಕ್ಕೆ ಬಂದಿರೋಂಥದ್ದನ್ನು ಎತ್ತಿ ತೋರಿಸೋಂಥ ಒಂದು ಪ್ರಯತ್ನ ಮಾಡ್ತೇನೆ. ಇವತ್ತೇನು ನಾವೆಲ್ಲ ಸರ್ಕಾರದ ಒಂದು ಸಂಪತ್ತಿನ ವ್ಯವಸ್ಥೆಗೆ, ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿರೋಂಥ ಶಾಸಕನಾಗಿ ಆ ಕಡೆ ಮುಖ ಮಾಡ್ಕೊಂಡು ನೋಡ್ತಾ ಇರ್ತೇವೆ. ನಮ್ಮಲ್ಲಿ ಸಾಕಷ್ಟು ಜನ ಅಲ್ಪಸಂಖ್ಯಾತರಿದ್ದಾರೆ, ಸಾಕಷ್ಟು ಜನ ಹಿಂದುಳಿದವರಿದ್ದಾರೆ, ಸಾಕಷ್ಟು ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿದ್ದಾರೆ. ಏನಿವತ್ತು ನಮ್ಮೆಲ್ಲರ ಗುರಿ ಹಿಂದುಳಿದಂಥ ಜನಾಂಗದವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡೋದ್ರಲ್ಲಿ ಯಾವ ರೀತಿ ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಇವತ್ತು ಏನು ಬಜೆಟಿನ ವಿಂಗಡಣೆ ಮಾಡೋವಂಥ ವ್ಯವಸ್ಥೆಯಲ್ಲಿ ಹಿಂದೆ ನಿರ್ಧಾರಗಳ ವ್ಯವಸ್ಥೆನ ಎಲ್ಲೋ ಒಂದು ಕಡೆ ಆ ಒಂದು ಚೌಕಟ್ಟಲ್ಲಿ ಇಲ್ಲ ಅನ್ನೋದನ್ನು ನೋವು ನಾನು ಹೇಳಲಿಕ್ಕೆ ದುಃಖ ಆಗುತ್ತೆ. ಇವತ್ತು ಒಂದು ಉದಾಹರಣೆ ಮಾನ್ಯ ಸಭಾಧ್ಯಕ್ಷರೇ, 2018-19 ಸಾಲಿನಲ್ಲಿ ಆಯವ್ಯಯದಲ್ಲಿ ಸುಮಾರು 2 ಲಕ್ಷ ಕೋಟಿ ಬಜೆಟ್ ಇದ್ದಂಥ ಸಂದರ್ಭದಲ್ಲಿ 29,690 ಕೋಟಿಗಳನ್ನು ಮುಡುಪಾಗಿಟ್ಟಿದ್ದಂಥದ್ದು. ಆದರೆ 2023ನೇ ಇವತ್ತು ಕೊನೆ ಬಜೆಟ್ ಆದಂಥ ಈ ಸರ್ಕಾರದಲ್ಲಿ ಸುಮಾರು 3,99,981 ಕೋಟಿ ರೂಪಾಯಿ ಇರುವಂಥ ಬಜೆಟಿನಲ್ಲಿ ಕೇವಲ 30,000 ಕೋಟಿ ರೂಪಾಯಿನ ಮುಡುಪಾಗಿಟ್ಟಿರೋದು ಭಾಳ ನೋವಾಗುತ್ತೆ ಮಾನ್ಯ ಸಭಾಧ್ಯಕ್ಷರು. ಯಾವ ರೀತಿ ಬೆಳವಣಿಗೆ ಅಭಿವೃದ್ಧಿ ಏಳಿಗೆ ಆಗಬೇಕೋ ಅದೇ ರೀತಿ ಎಲ್ಲ ಜಾತಿವಾರನ್ನ ತೆಗೆದುಕೊಂಡು ಹೋಗೋಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಕಾರಣಕ್ಕೋಸ್ಕರ ನಾನು ಮತ್ತೊಮ್ಮೆ
ಇವತ್ತು ನಾನು ಕೇಳ್ಕೊತೇನೆ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಗಮನ ಹರಿಸಿ ಏನು SCP ಮತ್ತು TSPಯ ಒಂದು ದುಡ್ಡಿನ ಅವಶ್ಯಕತೆ ಬಹಳಷ್ಟು ಇರೋದ್ರಿಂದ ಯಾವ ರೀತಿ ಇವತ್ತು 2 ಲಕ್ಷದಿಂದ 3 ಲಕ್ಷ ಕೋಟಿ ರೂಪಾಯಿಯಷ್ಟು ಬಜೆಟ್ ಆಯವ್ಯಯ ಜಾಸ್ತಿ ಆಗಿರೋ ರೀತಿಯಲ್ಲಿ ಅದೇ ರೇಷ್ಯದಲ್ಲಿ ಮಾಡಿಕೊಡ್ಲಿ ಅಂತ ನಾನು ಇವತ್ತು ಮನವಿ ಮಾಡ್ತಾ ಇದ್ದೇನೆ. ಹಾಗೇನೆ ಬರ್ತಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಿಂದುಳಿದ ವರ್ಗದ್ದು ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜೊತೆಗೆ ಅಲ್ಪಸಂಖ್ಯಾತರು ನಮ್ಮಲ್ಲಿ ಸಾಕಷ್ಟು ಜನ ಅಲ್ಪಸಂಖ್ಯಾತರು ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಎಲ್ಲೋ ಒಂದ್ ಕಡೆ BJP ಸರ್ಕಾರದವರು ಪ್ರತಿಯೊಂದು ಬಾರಿ ಯಾವುದೇ ಮಾಧ್ಯಮಕ್ಕೂ ಬಂದರೆ ನಮಗೆ ಅಲ್ಪಸಂಖ್ಯಾತರ ಓಟ್ ಬೇಕಾಗಿಲ್ಲ, ಅವರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಎಲ್ಲೋ ಒಂದ್ ಕಡೆ ಮಾನವೀಯತೆಯ ಒಂದು ಮನುಷ್ಯತ್ವದ ದೂರ ಆಗ್ತಿದ್ದಾರೆ ಅಂತ ಭಾವಿಸ್ತೇನೆ. ಇವತ್ತು ರಂಗನಾಥ್ ಈಗ ಓಪನ್ ಆಗಿ ಕೇಳಿದೆ ನಾವು ಕೂಡ, ನಮ್ಗೆ ಅಲ್ಪಸಂಖ್ಯಾತ ಓಟು ಬೇಡ ಅಂತ ಮೈಕಲ್ಲಿ ಬೆಳಿಗ್ಗೆ ಹೊತ್ತು ಹೇಳ್ತಾರೆ, ಸಂಜೆ ಹೊತ್ತು ಗುಟ್ಟಲ್ಲಿ ಮೀಟಿಂಗ್ ಮಾಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ನಾವು ರಾಜಕೀಯದ ವ್ಯವಸ್ಥೆಲ್ಲೋ ಇಲ್ಲ ಓಟ್ಗೋಸ್ಕರ ಒಂದ್ ನಿಮಿಷ ಹೇಳ್ಬಿಟ್ಟು ಮುಗಿಸ ಮತ್ತೆ ಕಂಟಿನ್ಯೂ ಮಾಡ್ಬಿಡಿ. ಅವ್ರು ರಂಗನಾಥ್ ಮುಗಿಸ್ಲಿಲ್ಲ ಕೇಳಿಲ್ಲ. ಈಗ ರಂಗನಾಥ್ ಹೇಳಿದಾಗೆ ಕೆಲವೊಂದು BJP ನಾಯಕರು ನಮ್ಮ ಕಡೆ ನೋಡಿದ್ದೇನೆ, ಬೆಳಿಗಿನ ಹೊತ್ತು ಪಬ್ಲಿಕ್ ಮೀಟಿಂಗ್ ಮಾಡುವಾಗ ಪಬ್ಲಿಕ್ ಮೀಟಿಂಗ್ಲಿ ನಮಗೆ ಅಲ್ಪಸಂಖ್ಯಾತ ಓಟೇ ಬೇಡ, ಓಟ್ ಬೇಡ ನಮಗೆ ಎಲ್ಲ ಹೇಳ್ತಾರೆ ಮೈಕಿನಲ್ಲಿ. ಅವರೇ ಸಂಜೆ ಹೊತ್ತು ಗುಟ್ಟಲ್ಲಿ ಮೀಟಿಂಗ್ ಮಾಡ್ತಾರಂತೆ ಮೈನಸ್ ಜೊತೆ ಕೂತ್ಕೊಂಡು ಓಟಿಗೆ ಬೇಕಾಗಿ. ಇವತ್ತು 5 ವರ್ಷದಲ್ಲಿ 7.5 ಲಕ್ಷ ಕೋಟಿಯಷ್ಟು ದುಡ್ಡನ್ನ ಆಯವ್ಯಯದಲ್ಲಿ ಇಟ್ಟಂತ ಸಂದರ್ಭದಲ್ಲಿ ಆಗ ಖರ್ಚು ಮಾಡಿದಂತ ದುಡ್ಡು 40,778 ಕೋಟಿ. ಅದೇ ಈಗ 4 ವರ್ಷದಲ್ಲಿ 10 ಲಕ್ಷ ಕೋಟಿ ರೂಪಾಯಿ ಆಯವ್ಯಯದ ವ್ಯವಸ್ಥೆಯಲ್ಲಿ ಕೇವಲ 38,000 ಕೋಟಿ ರೂಪಾಯಿನ ಖರ್ಚು ಮಾಡಿರೋಂಥದ್ದು ವರದಿಯಾಗಿರೋಂಥದ್ದು. ಇವತ್ತು ಯಾವ ರೀತಿ ಆಯವ್ಯಯ ಜಾಸ್ತಿ ಆಗುತ್ತೆ ಅದೇ ರೀತಿ ಖರ್ಚಿನ ಬಾಬ್ತನ್ನು ಜಾಸ್ತಿ ಮಾಡೋಂಥದ್ರಲ್ಲಿ ಯಾವ ಕಾರಣಕ್ಕೋಸ್ಕರ ಈ ಒಂದು ನಿರಾಸಕ್ತಿ ಇರೋಂಥದ್ದನ್ನು ನಾನು ಪ್ರಶ್ನೆ ಮಾಡಬೇಕು ಅಂತ ಸರ್ಕಾರದಲ್ಲಿ ಕೇಳ್ಕೊತಾ ಇದ್ದೇನೆ. ಹಾಗೆಯೇ ಮಾನ್ಯ ಸಭಾಧ್ಯಕ್ಷರೇ, ಮಕ್ಕಳ ಮಹಿಳಾ ಇಲಾಖೆಯಲ್ಲಿ ಇವತ್ತೇನು ನಮ್ಮ ಭವಿಷ್ಯ ಇರೋಂಥದ್ದು ಮಕ್ಕಳು, ನಮ್ಮ ಕುಟುಂಬದ ಸಂಪ್ರದಾಯ ಇರೋಂಥದ್ದು ಮಹಿಳೆಯರು, ಅವರು ಸುಮಾರು 7,50,000 ಹಿಂದೆ ಸರ್ಕಾರದಲ್ಲಿ ನಡೆದಂಥ ಸಂದರ್ಭದಲ್ಲಿ 19,558 ಕೋಟಿ ರೂಪಾಯಿ ಖರ್ಚು ಮಾಡಿದರು. ಆದರೆ ಈಗ 10 ಲಕ್ಷ ರೂಪಾಯಿ ಒಂದು ವ್ಯವಸ್ಥೆಯಲ್ಲಿ ಕೇವಲ ಅವರು ಖರ್ಚು ಮಾಡಿರೋಂಥದ್ದು 17,000 ಕೋಟಿ, ಅಂದರೆ 1,175 ಕೋಟಿ ಕಡಿಮೆ ಖರ್ಚು ಮಾಡಿದ್ದಾರೆ. ಈ ಒಂದು ವಿಚಾರದಲ್ಲಿ ಮುಂದಿನ ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ಏನಾದರೂ ಕರೆಕ್ಟ್ ಮಾಡ್ಕೋಬಹುದಾ ಅಂತ ಒಂದು ಅವರ ಮುಂದೆ ಮನವಿ ಮಾಡ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ದಿನ ಯಾವುದೇ ಒಂದು ಪ್ರಗತಿ ಆಗಬೇಕಂದ್ರೆ ದೇಶ ರಾಜ್ಯ ಹೆದ್ದಾರಿಗಳ ಮುಖಾಂತರ ಆಗೋಂಥದ್ದನ್ನು ನೋಡಿದ್ದೀರಿ. ಏನು ರೋಡ್ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಿಂದಿನ ಕಾಲದಲ್ಲೆಲ್ಲ ಯಾವುದು ಏರ್ವೇಸ್ ಇರ್ತಿರ್ಲಿಲ್ಲ, ಮೊದಲನೇದಾಗಿ ರೋಡ್ವೇಸೇ ಜಾಸ್ತಿ ಪ್ರಾಮುಖ್ಯತೆ ಇತ್ತು. ಈಗ ರೈಲ್ವೇಸ್ ಬಂದಿದೆ, ಇನ್ನು ಮುಂದಕ್ಕೆ ಏರ್ವೇಸ್ ಇದೆ. ಆದರೂ ಸಹ ಕರ್ನಾಟಕದಲ್ಲಿ ಮನಮೋಹನ್ ಸಿಂಗ್ ಇದ್ದಂಥ ಸರ್ಕಾರದಲ್ಲಿ 6,177 ಕಿಲೋಮೀಟರ್ ಹೈವೇ ಮಾಡಿದ್ದಂಥದ್ದನ್ನ ಇದು ನಾನು ಕಲ್ಪಿತವಾಗಿ ಕೊಟ್ಟಿದ್ದಂಥದ್ದಲ್ಲ, RB ಅವ್ರ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿರೋಂಥದ್ದು. ಆದರೆ ಇವತ್ತು 9 ವರ್ಷದ ಅವಧಿಲಿ ಸುಮಾರು 22ನೇ ಮಾರ್ಚ್ವರೆಗೂ 7,656 ಕಿಲೋಮೀಟರ್ ಹೈವೇ ಮಾತ್ರ ಮಾಡಿದ್ದಾರೆ. ಶೇಕಡವಾರು 23% ಮಾತ್ರ ಹೆಚ್ಚಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಕರ್ನಾಟಕಕ್ಕೆ. ಆದರೆ ಇವತ್ತು ಏನು ಗುಜರಾತ್ ಮಾಡಲ್ ಅಂತ ತರ್ತಾ ಇದ್ದಾರೆ, ಗುಜರಾತ್ ಮುಂದುವರೆದಿದೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು 9 ವರ್ಷದಲ್ಲಿ ಗುಜರಾತಿಗೆ 3,199 ಕಿಲೋಮೀಟರ್ ಹೆಚ್ಚಿಗೆ ಮಾಡಿದ್ದಾರೆ. ಅಂದ್ರೆ 68% ರಸ್ತೆಗಳನ್ನ ಗುಜರಾತ್ ಅಲ್ಲಿ ಮಾಡಲಿಕ್ಕೆ ತಯಾರಿದ್ದಾರೆ, UPಲಿ 53% ಮಾಡಲಿಕ್ಕೆ ತಯಾರಿದ್ದಾರೆ. ಆದರೆ ಕರ್ನಾಟಕದವರು ಅತಿ ಹೆಚ್ಚಿನ ಟ್ಯಾಕ್ಸ್ ಕಟ್ಟಿರೋರು ಕೇವಲ 23% ಮಾಡಿರೋಂಥದ್ದು ಒಬ್ಬ ಕನ್ನಡಿಗನಾಗಿ ನಾನು ಕೇಳಲಿಕ್ಕೆ ದುಃಖ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರೇ. ಹಾಗೆ ರೈಲ್ವೇಸು ಇವತ್ತಿನ ದಿನ 3,281 ಕಿಲೋಮೀಟರ್ ಆಗಿದ್ದಂಥದ್ದು ಮನಮೋಹನ್ ಸಿಂಗ್ ಅವಧಿಲಿ. ಇವತ್ತು 9 ವರ್ಷದ ಅವಧಿಲಿ 3,593 ಕಿಲೋಮೀಟರ್, ಅಂದ್ರೆ 300 ಕಿಲೋಮೀಟರ್ ಮಾತ್ರ ಹೆಚ್ಚಾಗಿದೆ. ಬಜೆಟ್ ಅಲ್ಲಿ ಅವ್ರು ಹೇಳಿರೋಂಥದ್ದು ಆಗಿರೋಂಥದ್ದು ಬಹಳ ವ್ಯತ್ಯಾಸ ಇರೋಂಥದ್ದನ್ನ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ. ಈ ವ್ಯತ್ಯಾಸ ಸರಿಪಡಿಸುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಕೇಳ್ಕೊತಾ ಇದ್ದೇನೆ. ಹಾಗೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನನಗೆ ಒಬ್ಬ ವಿದ್ಯಾವಂತನಾಗಿ, ನಾನು ಒಬ್ಬ ಟ್ಯಾಕ್ಸ್ ಪೇಯರ್ ಆಗಿ ನಾನು ಸರ್ಕಾರಕ್ಕೆ ಕೇಳೋಂಥ ಪ್ರಶ್ನೆ ಬಹಳ ಸಾಮಾನ್ಯ ಜನರು ಕೇಳೋಂಥ ಪ್ರಶ್ನೆ. ಇವತ್ತು ಕರ್ನಾಟಕ ರಾಜ್ಯದಿಂದ ಸುಮಾರು
4,73,00,000 ರೂಪಾಯಿನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತೀವಿ. ನೀವು ಆ ದುಡ್ಡನ್ನ ವಾಪಸ್ ಪಡೀಲಿಕ್ಕೆ ನಮ್ಮಲ್ಲಿ 25 ಜನ MP ಗಳಿದ್ದಾರೆ. ದಿನ ಬೆಳಗ್ಗೆ ಎದ್ರೆ ನಾವು ಮುಖ್ಯಮಂತ್ರಿಗಳ ಹತ್ರ ನಮ್ಮ ಅಪೋಸಿಷನ್ ಲೀಡರ್ ಇಂದ ಹಿಡಿದು ಎಲ್ಲ ನಾಯಕರುಗಳು ಕೇಳೋಂಥ ಸಂದರ್ಭ ಯಾಕೆ ನಿರ್ಮಾಣ ಮಾಡ್ಕೊಡ್ತಾ ಇದ್ದೀರಿ? ಯಾವ ಕಾರಣಕ್ಕೋಸ್ಕರ ಇವತ್ತು ಪ್ರತಿ ಒಂದು ಸಭೆಯಲ್ಲೂ ನೀವು ಇವತ್ತು 5,000 ಕೋಟಿ ಕೊಡ್ಲಿ, 10,000 ಕೋಟಿ ಕೊಡ್ಲಿ ಅನ್ನೋದನ್ನ ನಮಗೆ ಬರೋ ಅಂತ ದುಡ್ಡನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಭಿಕ್ಷೆ ಕೇಳೋಂಥ ಅವಶ್ಯಕತೆ ನಿರ್ಮಾಣ ಮಾಡ್ಕೊಂಡಿದ್ದೀರಿ. ನಾವೆಲ್ಲ ಬರ್ತೀವಿ ನಿಮ್ಮ ಜೊತೆ, ಪ್ರತಿಯೊಬ್ರು ಕೂಡೋಣ. ಇವತ್ತಿನ ದಿನ IT ಎಕ್ಸ್ಪೋರ್ಟ್ ಕರ್ನಾಟಕದಿಂದ ತೆಗೆದುಕೊಂಡು ಹೋಗ್ತಿರೋದು 9 ಲಕ್ಷ ಕೋಟಿ, ಸುಮಾರು 48% ಅಷ್ಟು ದುಡಿತಾ ಇರೋದು ಕನ್ನಡಿಗರು, ಕರ್ನಾಟಕದ ದುಡ್ಡು. ಯಾವ ಕಾರಣಕ್ಕೋಸ್ಕರ ಇವತ್ತು ಬಿಜೆಪಿಯವರು ಹಿಂದಿ ಬೆಲ್ಟಲ್ಲಿ ಗುಜರಾತ್ಗೆ, UPಗೆ, ಮಧ್ಯಪ್ರದೇಶಕ್ಕೆ ನಮ್ಮ ದುಡ್ಡು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಏನಾದರೂ 100 ರೂಪಾಯಿ ನಾವು ಕೊಟ್ರೆ ನಾವು ಬರೋದು ನಮಗೆ 18 ರೂಪಾಯಿ, ಗುಜರಾತ್ಗೆ ಹೋಗೋದು 42 ರೂಪಾಯಿ, UPಗೆ ಹೋಗೋದು 62 ರೂಪಾಯಿ. ಇದಕ್ಕೆ ಯಾರು ಕೇಳೋ ಅಂತ ಅವಶ್ಯಕತೆ ಇಲ್ವಾ? ಯಾವ ರೀತಿ ಅದು ಹಿಂದುಳಿದಿದೆ ಗುಜರಾತ್, ಯಾವ ರೀತಿ UP ಹಿಂದುಳಿದಿದೆ? ನಮ್ಮ ಶ್ರಮ, ನಮ್ಮ ಬೆವರು ಇವತ್ತಿನ ದಿನ ಹಿಂದಿ ಬೆಲ್ಟರು ಅದನ್ನು ಅನುಭವಿಸುವಂಥದ್ದನ್ನು ಪ್ರಶ್ನೆ ಮಾಡೋಂಥದ್ದು ನಮಗೆಲ್ಲ ಹಕ್ಕಿದೆ ಅಂತ ನಾನು ಮಾನ್ಯ ಸಭಾಧ್ಯಕ್ಷರ ನಿಮ್ಮ ಮುಂದೆ ಕೇಳ್ತಾ ಇದ್ದೇನೆ. ಹಾಗೇನೆ ಇವತ್ತಿನ ದಿನ 1 ಕಿಲೋಮೀಟರ್ ರೋಡ್ಗೆ ಸುಮಾರು 50 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ 64,000 ರೂಪಾಯಿ ಕೋಟಿಯಷ್ಟಕ್ಕೆ ಮಾಡಿದ್ದೇನೆ, 1,20,00,000 ಕೋಟಿ ಮಾಡ್ತೇವೆ ಅಂತ ಬಜೆಟಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ನೀವು ಹೇಳಿರೋಂಥ 6,500 ಕಿಲೋಮೀಟರ್ ಅಷ್ಟು ಅಭಿವೃದ್ಧಿ ಆಗಿಲ್ಲ. ಕೇವಲ ಆಗಿರೋಂಥದ್ದು ನಿಮ್ಮ ಲೆಕ್ಕಾಚಾರ ಪ್ರಕಾರ 1,473 ಕಿಲೋಮೀಟರ್ ರಸ್ತೆ ಮಾತ್ರ ಆಗಿರೋಂಥದ್ದನ್ನ ನಾನು ಎಲ್ಲ ಸರ್ಕಾರಕ್ಕೆ ಗಮನಕ್ಕೆ ಮತ್ತೊಮ್ಮೆ ನಾನು ತಿಳಿದಿರೋಂಥ ಮಾಹಿತಿನ ಹೇಳ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಮತ್ತೊಮ್ಮೆ ನಿಮ್ಮಲ್ಲಿ ನನ್ನ ಮನವಿ ಏನು ಅಂತ ಅಂದರೆ, ಇವತ್ತಿನ ದಿನ ನಾನು ಗ್ರಾಮೀಣ ಪ್ರದೇಶ ಬಂದಿರೋಂಥ ರೈತರ ಸಮಸ್ಯೆ ಹಲವಾರಿದೆ. ನಾವು ಕೇಳ್ತಿರೋದ್ರಿಂದ ಏನು ನಿಮ್ಮ ಹತ್ರ? ಒಂದು ದೊಡ್ಡ ಡ್ಯಾಮ್ ಕೇಳ್ತಾ ಇಲ್ಲ, ದೊಡ್ಡ ರೈಲ್ವೆ ಪ್ರಾಜೆಕ್ಟ್ ಕೇಳ್ತಾ ಇಲ್ಲ, ಇಲ್ಲ ದೊಡ್ಡ ಸೋಲಾರ್ ಪ್ರಾಜೆಕ್ಟ್ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋಂಥದ್ದು ಇರಲಿಕ್ಕೆ ಒಂದು ಸಣ್ಣದಾದ ಮನೆ, ಒಳಗಡೆ ವಿದ್ಯಾಭ್ಯಾಸಕ್ಕೆ ಓದಲಿಕ್ಕೆ ಒಂದು 24 ಗಂಟೆ ಕರೆಂಟು, ನಮ್ಮ ತಂದೆ ತಾಯಿಗಳು ಆಚೆ ಬಂದರೆ ನಡಿಲಿಕ್ಕೆ ಒಂದು ಸಣ್ಣ ಹಳ್ಳಿಲಿ ಡಾಂಬರೀಕರಣದ ಒಂದು ಸಣ್ಣ ರಸ್ತೆ, ಊಟ ಮಾಡಲಿಕ್ಕೆ ಬೇಕಾದಂತ ನಾವು ಏನು ಹಿಂದಿನ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದವ್ರು ಕೊಡಂಥದ್ದು ಫುಡ್ ಸೆಕ್ಯೂರಿಟಿ ಆಕ್ಟ್, ಅವತ್ತು 7 kg ಅಕ್ಕಿ ಕೊಟ್ಟಿದ್ದಂಥದ್ದು, ನಾನು ಕೊರೋನಾದಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ಮನುಷ್ಯನನ್ನು ಉಳಿಸಿರೋಂಥದ್ದು ಅನ್ನಭಾಗ್ಯ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ನೀವು 5 kg ತಂದಿರೋಂಥದ್ದಲ್ಲಿ ಹೆಚ್ಚಿಗೆ ಮಾಡ್ಕೊಡ್ಬೇಕು ಈ ಬಜೆಟ್ ಅಲ್ಲಿ ಅಂತ ನಾನು ಕೇಳ್ಕೊತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರು, ಒಂದೆರಡು ಸಭಾಧ್ಯಕ್ಷರು, ಇನ್ನು ನನ್ನ ಸ್ಥಳೀಯ ಪ್ರಾಬ್ಲಮ್ ಬಂದಿಲ್ಲ. ಇವತ್ತಿನ ದಿನ ಮಾಧುಸ್ವಾಮಿ ಅವರು ಇದ್ದಾರೆ ಎದುರುಗಡೆ, ಒಂದು ಮಾತನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಕುಣಿಗಲ್ ತಾಲೂಕಿಗೆ 3,100 MCFT ನೀರನ್ನ ಕೊಡಬೇಕಾಗಿರೋದು ನನ್ನ ಹಕ್ಕೋದು, ತಾಲೂಕಿನ ಹಕ್ಕೋದು, ನನ್ನ ರೈತರ ಹಕ್ಕು. ಅವ್ರನ್ನೇ ಕೇಳ್ತೀನಿ, 2 ವರ್ಷದಿಂದ ಎಲ್ಲ ಒಂದ್ ಕಡೆ ಸಹಾಯ ಮಾಡಿದ್ದೀರಿ, ಆದ್ರೆ ಅದು ತಾತ್ಕಾಲಿಕ ಸಹಾಯ ಅಂತನೂ ಗೊತ್ತಿದೆ. ನಾನು ಅವತ್ತಿಂದ ನಿಮ್ಮ ಹತ್ರ ಪ್ರತಿ ಬಾರಿ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪರಿದ್ದಾಗಲೂ ಗಲಾಟೆ ಮಾಡಿದ್ದೇನೆ, ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಸಾಹೇಬರಿದ್ದಾಗಲೂ ಗಲಾಟೆ ಮಾಡಿದ್ದೇನೆ, ಮಾನ್ಯ ಮಂತ್ರಿಗಳಾದಂಥ ಮಾಧುಸ್ವಾಮಿ ಅವ್ರ ಮುಂದೆ ಅಂಗಲಾಚಿದ್ದೇನೆ ನಾನು ಸರ್ಕಾರಕ್ಕೆ. ನಾನು ಕೇಳ್ತಿರೋಂಥದ್ದು 3,100 MCFT ನೀರನ್ನ ನನ್ನ ತಾಲೂಕಿಗೆ ಬಂದಿರೋ 25 ವರ್ಷದಿಂದ ವಂಚನೆ ಆಗಿರೋದನ್ನ ಪಡೀಲಿಕ್ಕೆ ಒಂದು ಲಿಂಕ್ ಕೆನಾಲ್ 614 ಕೋಟಿ ರಿಲೀಸ್ ಮಾಡ್ತಿರೋದು ಹಿಂದಿನ ಸರ್ಕಾರದಲ್ಲಿ. ಯಾವ ಕಾರಣಕ್ಕೋಸ್ಕರ ನೀವು ತಡೆ ಹಿಡಿತೀರಿ? ಡಾಕ್ಟ್ರೆ, ಇದನ್ನ ಬಹಳ ಇದು ಬಜೆಟ್ ಅಲ್ಲಿ ಹಾಕ್ಬೇಕಾಯ್ತು ಗುರುಗಳೇ. ಇದು ಮಾನ್ಯ ಸಭಾಧ್ಯಕ್ಷರೇ, ಈ ವಿಚಾರದಲ್ಲಿ ನಾನು ಮಾತಾಡಕ್ ಬಿಡ್ಬೇಕು. ಒಂದು 5 ನಿಮಿಷ ನಾನು ಸ್ಟಾರ್ಟ್ ಮಾಡಿ ನನ್ನ ಟೈಮ್ ಎಣಿಸ್ಕೊತೀನಿ, 7 ಮಿನಿಟ್ಸ್ ಆಗಿದೆ. ಆಗುದಿಲ್ಲ ಈಗ ಒಂದ್ ನಿಮಿಷ ಮಾನ್ಯ ಸಭಾಧ್ಯಕ್ಷರೇ, ಈಗ ನಮ್ಗೆ ಬಂದಂತದ್ದು ಇವಾಗ ಮಕ್ಕಳಿಗೆ ಬಸ್ಸು, ಇಲ್ಲಿ ಬಸ್ಸು 1,000 ಬಸ್ಸಸ್ ತೆಗೆದುಕೊತೀನಿ ಅಂತ ಹೇಳಿದ್ರು. ಪ್ರತಿ ಸೋಮವಾರ 300 ಜನ ಮಕ್ಕಳುಗಳು ಡಿಪೋ ಮುಂದೆ ನಿಂತ್ಕೊಂಡು 4 ಅವರ್ ಕಾಯ್ತಾರೆ. ಇಮ್ಯಾಜಿನ್ ಮಾಡಿ, ನಿಮ್ಮ ಮಕ್ಕಳುಗಳು ಶಾಲೆ ಕ್ಲಾಸ್ಗಳು ಮಿಸ್ ಆಗ್ಬಿಟ್ರೆ ಎಷ್ಟು ನೋವಾಗತ್ತೆ. ಇದು 2 ವರ್ಷದಿಂದ ನಾನು ನೆನ್ನೆ ಹೇಳಿದೆ, ಚಾಕ್ಲೇಟ್ ಕೊಡ್ತಾವ್ರೆ ನನಗೆ ಗೌರ್ಮೆಂಟ್ ಅವರು ಅಂತ.
ಬಸ್ ತಗೋತೀವಿ ಅಂತ ಮೊನ್ನೆ ಇವರು ಸುನೀಲ್ ಕುಮಾರ್ ಅವ್ರದ್ದು ಸಂಬಂಧ ಇಲ್ಲ, ಬಟ್ ಅವ್ರೇನೋ ಈ ಬೇರೆ ಪರವಾಗಿ ಮಾತಾಡಿದ್ರು, ವಕಾಲತ್ ಎತ್ಕೊಂಡ್ರು. 100% ನೀವು ಮಾಡ್ತಿರೋ ಇಲ್ಲ ಅಂತ ಹೇಳ್ಬಿಡಿ ಮಾನ್ಯ ಸಭಾಧ್ಯಕ್ಷ. ನಾವು ಎಲೆಕ್ಷನ್ಗೆ ಹೋಗ್ತಾ ಇದ್ದೀವಿ, ನಮ್ಮನ್ನ ತೂಚಿ ಅಂತ ಬೈತಾ ಇದ್ದಾರೆ. ಒಂದು ಆಯ್ತು, ವೆಟರ್ನರಿ ಇವರು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಇದ್ರು. ಈಗ ಒಬ್ಬ ಮಿನಿಸ್ಟ್ರಿಗೆ ಏನ್ ಕಾರಣಕ್ಕೋಸ್ಕರ ಲಂಪಿ ಸ್ಕಿನ್ ಡಿಸೀಸ್ ಬರುತ್ತೆ ಅಂತ ತಿಳ್ಕೊಬೇಕು, ಯಾವ ರೀತಿ ಪ್ರಿವೆಂಟ್ ಮಾಡಬೇಕು ಅಂತ ತಿಳ್ಕೊಬೇಕು, ಅದ್ರದ್ದು ಏನು ಎಫೆಕ್ಟ್ ಅಂತ ತಿಳ್ಕೊಬೇಕು. ಅವ್ರಿಗೇನು ಅರ್ಥನೇ ಆಯ್ತಿಲ್ಲ ಅವ್ರಿಗೆ. ನಾನು ಹೇಳ್ತಾ ಇದ್ದೀನಿ, ಎಷ್ಟು ನೀವು ವ್ಯಾಕ್ಸಿನೇಷನ್ ರಿಲೀಸ್ ಮಾಡಿದ್ದೀರಿ ಅಂತಂದ್ರೆ ಏನೇನೋ ಲೆಕ್ಕ ಹೇಳ್ತಾರೆ, ಅವ್ರಿಗೆ ಗೊತ್ತಾಗಿಲ್ಲ ಸಬ್ಜೆಕ್ಟು. ಅವ್ರ ಅಧಿಕಾರಿಗಳು ಹೇಳ್ಬೇಕಾಯ್ತು. ಇವತ್ತು ನಾನು ಕೇಳಿದೆ ರೀ, ಫಸ್ಟ್ ನೀವು ಲಂಪಿ ಸ್ಕಿನ್ ಡಿಸೀಸು ರಾಜಸ್ಥಾನ ಮಧ್ಯಪ್ರದೇಶಲ್ಲಿ ಬರ್ತಾ ಇದೆ, ನೀವು ಅದು ಪ್ರಿಪೇರ್ ಆಗಿ ಅಂತ. ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ. ಅದಕ್ಕೆ ಇವತ್ತಿನ ದಿನ 1 ಲಕ್ಷ ಲೀಟರ್ ಮಿಲ್ಕು ಕಡಿಮೆ ಆಗಿದೆ. ಇದ್ರ ಯಾವ್ದು ಎಫೆಕ್ಟು? ನಮ್ಗೆ ನಿಮ್ಗಲ್ಲ ಸರ್. ಹೆಣ್ಣು ಮಕ್ಕಳಿಗೆ ದಿನ ಬೆಳಗ್ಗೆ 5 ಗಂಟೆಗೆ ಹಾಲು ಕರೀತಾರೆ, ಸಂಜೆ ಆದ್ರೆ 5 ಗಂಟೆಗೆ ಹಾಲು ಕರೀತಾರೆ. ಅವ್ರು ದುಡಿದಂಥ ಬೆವರಿನ ಹನಿಯ ದುಡ್ಡನ್ನ ನೀವೆಲ್ಲ ಒಂದ್ ಕಡೆ ಗಮನ ಹರಿಸಿದ್ರಲ್ಲಿ ನಿಮ್ಮ ನಿರಾಸಕ್ತಿಲಿ ಇವತ್ತಿನ ದಿನ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾ ಇದ್ದೀರಿ. ಮತ್ತೊಮ್ಮೆ ಇದನ್ನು ವಿಚಾರದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವತ್ತಿನ ದಿನದಿಂದನೇ ಹೇಳ್ತಾರೆ ನಾನು ಡಾಕ್ಟರ್ಗಳು ತಗೊಂಡಿದ್ದೀನಿ ಅಂತ. ನನ್ನ ಹತ್ರ 19 PSCಗಳಿದೆ. ಇವತ್ತು ಡಾಕ್ಟರ್ ಇರೋದು 8, ಒಬ್ಬ ಕಾಂಪೌಂಡರ್ ಇಲ್ಲ ಒಂದು ಕಡೆನು. ಹಾಗೇನೆ ಯುದ್ಧ ಬಜೆಟ್ ಅಲ್ಲಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಬೇಕು ಸರ್. ನೀವು ಬೆಂಗಳೂರಲ್ಲಿ 5 ಸಲ ರೋಡ್ ಮಾಡಿಸ್ತೀರಿ, ವೈಟ್ ಟಾಪಿಂಗ್ ರೋಡ್ಸ್ಗಳು ಬೇಕು ಅಂತ ಹೇಳ್ತೀರಿ. ಇಂಥವನ್ನ ಬೇಸಿಕ್ಸ್ ಮಾಡ್ತಾರೆ ಹೆಂಗೆ ಸರ್? ನಾನು ಸರ್ಕಾರಕ್ಕೇನು ಅವಮಾನ ಮಾಡ್ತಾ ಇಲ್ಲ, ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀನಿ ನಾನು. ಇವತ್ತು PSC ನಮ್ಮ ಸುಧಾಕರ್ ಸರ್ ಅವರೇ, ನಾನು ಕೇಳಬೇಕು ಅಂತಿದ್ದೀನಿ. ಈಗ ನೀವು THOನ ಬದಲಾವಣೆ ಮಾಡ್ಬೇಕಾರೆ ಅದಕ್ಕೇನು ಬೇಕು? ಮೂಲಭೂತವಾದಂಥ ವ್ಯವಸ್ಥೆ ಬೇಕಲ್ವೇ? ಇವತ್ತು ನಿಮಗೆ ಗೊತ್ತಿಲ್ಲ ಸರ್, ಕರೋನಾದಲ್ಲಿ ನಿಮ್ಗೆ ಆದಂಥ ವ್ಯವಸ್ಥೆಯಲ್ಲಿ ಇಲ್ಲಾಗ್ತೀರಾ? THO ಪಕ್ಕದಲ್ಲೇ ಕ್ಲಿನಿಕ್ ಇಟ್ಕೊಂಡು ಕ್ಲಿನಿಕ್ ನಡೆಸ್ತಾವನೆ, ಅವನಲ್ಲಿ ಇರ್ಕೂಡ್ದು ಕುಣಗಳಲ್ಲಿಂತ ನಾನ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಾಗಲೇ ತೀರ್ಮಾನ ತಗೊಂಡು ತಮಗೂ ಹೇಳಿದ್ದೆ. ನಿಮ್ಮ ಎದುರಿಗೆ ಆ THO ಹೇಳ್ದ, ನಂದು 5 ಗಂಟೆಗೆ ಡ್ಯೂಟಿ ಮುಗಿದೋಗ್ಬಿಡುತ್ತೆ, ಆಮೇಲೆ ನಾನು ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ಕೋತೀನಿ. ನೀನು THO ಮಾರಾಯ, ಕೋವಿಡ್ ಇದೆ, ಏನೋ ಈ ರೀತಿ ಮಾತಾಡಿರೋ THO ಅಂತಂದು ನೀವು ಟ್ರಾನ್ಸ್ಫರ್ ಮಾಡಿದ್ನು ಹಿಂಗೆ ಚರ್ಚೆ ಮಾಡ್ಬಿಟ್ರಿ ನಿಂತ್ಕೊಂಡು. ನಿಮ್ಮ ಸಮಕ್ಷಮ ಚರ್ಚೆ ಮಾಡಿದ್ವಿ. ನಾನು ಹೇಳ್ತಿರೋದು ಸರ್, ನಿಮ್ಮ ಸಮಕ್ಷಮ ನೀವು ತೆಗೆದುಕೊಳ್ಳೋ ನಿರ್ಧಾರನ ನನ್ನ ವಿಶ್ವಾಸ ಅವೈಲಬಲ್ ಅಂತಾನೆ. ಏನ್ ಹಿಂಗ ಸರ್ ಒಂದ್ ನಿಮಿಷ ಪ್ಲೀಸ್. ಆಗಲ್ಲ ನನ್ಗೆ ಇದು ಲಾಸ್ಟ್ ಟಾಕ್ ಸರ್. ನಾನು ಕೇಳ್ತಿರೋದು THO ಆಗ್ಲಿ ಏಮೋ ಆಗ್ಲಿ ಸರ್, ಏಮೋ ಬಿಟ್ರೆ ಡಾಕ್ಟ್ರು ತಣ್ಣಗಾಗ್ಬಿಡ್ತಾರೆ. ನೀವ್ ಎದ್ದು ಬಿಟ್ರೆ ಡಾಕ್ಟರ್ ತಣ್ಣಗಾಗ್ಬಿಡ್ತಾರೆ. ಸರ್ ಒಂದ್ ನಿಮಿಷ ಕೇಳಿ ಸರ್. ಸ್ವಲ್ಪ ಹೆಲ್ತ್ ಸರ್ವಿಸಸ್ಗೆ ಸ್ವಲ್ಪ ಭಾರಿ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂದ್ರೆ ಇವರೇ ನಂಬರ್ 1 ಡಾಕ್ಟ್ರು. ಯಾವ ಡಾಕ್ಟರ್ ಹೇಳಿದ್ದು ಇವ್ರು ಕೇಳಲ್ಲ ಸರ್. ನಾನು ಅದೇ ಆಗ್ಬೇಕು. ವಾರ ಕ್ಯಾಂಪು, ತಿಂಗಳ ಕ್ಯಾಂಪ್ ಮಾಡಿದಾಗ ಎಲ್ಲಿ ಪ್ರಾಬ್ಲಮ್ ಇದೆ ಸರ್? ಹೆಲ್ತ್ ಪ್ರಾಬ್ಲಮ್ ಕುಣಗಳಲ್ಲಿ ಸರ್ ಇರ್ಲಿ. ಅದು ವ್ಯಂಗ್ಯವಾಗಿ ಹೇಳ್ತಾ ಇದ್ದೀರೋ ಹೊಗಳ್ತಾ ಇದ್ದೀರೋ, ನಾನಂತೂ ಮಾಡಿದ್ದೀನಿ 85 ಹೆಲ್ತ್ ಕ್ಯಾಂಪ್ಸ್ ಮಾಡಿದ್ದೀನಿ. ನಾನು ಐ ಆಮ್ ಪ್ರೌಡ್ ಫಾರ್ ದಟ್. ಕರೋನಾದಲ್ಲಿ 2 ತಿಂಗಳು ನಾನೇ ಕೂತು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಐ ಆಮ್ ಪ್ರೌಡ್ ಆಫ್ ಇಟ್. ಬಟ್ ನಾನು ಇನ್ನೂ ಒಂದು ಹೇಳ್ತೀನಿ, ಸರ್ಕಾರದವ್ರು ಮಾಡ್ಬೇಕಾಗಿರೋಂಥ ಇಮ್ಯುನಿಟಿ ಡ್ರಗ್ಸು, ಜಿಂಕ್ ಆಕ್ಸೈಡ್ ಇಂದ ಹಿಡಿದು ಕ್ಯಾಲ್ಸಿಯಂ ಇಂದ ಹಿಡಿದು 20 ಲಕ್ಷ ಮಾತ್ರ ಹಂಚಿದ್ದೀನಿ ಸರ್. ಐ ಆಮ್ ಪ್ರೌಡ್ ಆಫ್ ಇಟ್. ನಾನು ಕೇಳ್ತಿರೋಂಥದ್ದು, ಒಬ್ಬ ಏಮೋ ಚೇಂಜ್ ಮಾಡ್ಬೇಕಾರೆ ನಮ್ಮ ಮಿನಿಸ್ಟರ್ ಸರ್ ಎಷ್ಟು ಸಲ ಕೇಳ್ಕೊಂಡಿದ್ದೀನಿ, ಏನಾರು ಆದ್ರೂ ನನ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಇವತ್ತಿನ ದಿನ ಸ್ಪೈನ್ ಅನಸ್ತೇಷಿಯಾ ಕೊಡ್ತಾ ಇದ್ರು ಸರ್. ಜನರಲ್ ಅನಸ್ತೇಷಿಯಾ ಕನ್ವರ್ಟ್ ಮಾಡಕ್ಕೆ ಆಗ್ದಲ್ಲ ಒಂದು ಹೆಣ್ಮಗು ಗರ್ಭಿಣಿ ಸತ್ತೋಗುತ್ತೆ ಸರ್. ಅದನ್ನ ವಿಚಾರದಲ್ಲಿ ನನಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಆಗ್ಲಿಲ್ಲ ಸರ್. ಅವ್ರ ಬಗ್ಗೆ ಗೌರವ ಇದೆ. ವಿಚಾರಗಳು ಕೇಳ್ಕೊಳ್ಳಿ ಸರ್. ಇವತ್ತು ಫಿನಿಶ್ ಮಾಡಬೇಕು ದಯಮಾಡಿ. ಫಿನಿಶ್ ಮಾಡಿ ಕನ್ಕ್ಲೂಡ್ ಮಾಡ್ಕೊಳ್ಳಿ ಪ್ಲೀಸ್ ಸರ್. ನಮ್ಮಂತವ್ರಿಗೆ ಯಾರು ಕೊಡ್ತೀರಾ ಸರ್? ನೀವು ನೋಡಿ, ನೀವು ಕೇಳಿದ್ದೆ 10 ಮಿನಿಟ್ಸ್, ಈಗ 20 ನಿಮಿಷ ಆಗಿದೆ. ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಹೇಳಿದ್ರು, हमको घर बना रहते हैं, घर में नल भी होगा, नल में जल भी होगा, घर में बिजली होगी, घर में शौचालय भी होगा और गैस भी जुलांगे होगा ಅಂತ ಹೇಳಿದ್ದಾರೆ. ನಾನು 2 ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ಇವತ್ತು ನನಗೆ ಜಲ್ ಮಿಷನ್ ಅಲ್ಲಿ ಪೈಪ್ಲೈನ್ ಕೊಡ್ತಿರೋಂಥದ್ದು ಮೆಚ್ಚುಗೆ ಪಾತ್ರವಾದ ಶ್ಲಾಘನೀಯ, ವೆರಿ ಗುಡ್. ಇವತ್ತು ಮೀಟರ್ ಹಾಕ್ತಾವ್ರೆ. ನನಗೆ ಹೆಣ್ಮಕ್ಳು ಕೇಳ್ತಾವ್ರೆ, ಏನು ಕಾರಣಕ್ಕೋಸ್ಕರ ಮೀಟರ್ ಹಾಕ್ತಿದ್ದೀರಿ? ಏನು ನೀವು ಇವತ್ತಿನ ದಿನ ನಮಗೆ ನೀರು ತೋರಿಸ್ಬಿಟ್ಟು ಲಾಸ್ಟಲ್ಲಿ ಮೀಟ್ರಲ್ಲಿ ಸುಲಿಗೆ ಮಾಡಕ್ಕೆ ಹೊಟ್ಟಿದ್ದೀರಾ ಅಂತ. ದಯವಿಟ್ಟು ನಾನು ಕೈ ಮುಗಿ ಕೇಳ್ಕೊತೀನಿ ಸರ್, ಸರ್ಕಾರದವರು ಈ ಒಂದು ವಿಚಾರದಲ್ಲಿ ಇವತ್ತು ನೀವು ನಿರ್ಧಾರ ತಗೋಬೇಕು, ಮುಂದಿನ ಬರೋ ಸರ್ಕಾರ ತಗೋಬೇಕು. ಯಾವುದೇ ಕಾರಣಕ್ಕೂ ನೀರಿನ ಹೊರೆನ ಅಲ್ಲಿರೋಂಥ ತಾಯಂದಿರ್ಗೆ ಹಾಕ್ಬಿಡಿ ಸರ್. ಯಾಕೆಂದ್ರೆ ಬರೀ ಮನುಷ್ಯರು ಮಾತ್ರ ಕುಡಿಯಲ್ಲ ಸರ್ ನಮ್ಮ ಹಳ್ಳಿಲಿ.
ಕುರಿ ದನ ಮೇಕೆ ಎಲ್ಲ ಕುಡಿಯುತ್ತೆ ಸರ್. ಯಾವ ಕಾರಣಕ್ಕೋಸ್ಕರ ಅದಕ್ಕೆಲ್ಲ ದುಡ್ಡು ಕೊಡ್ಬೇಕು ಸರ್? ಇವತ್ತು ನಿಮ್ಗೆ ಒಂದು ವಿಚಾರ ಸರ್, ಸ್ಕೂಲ್ ಒಂದ್ ನಿಮಿಷ ಕೇಳಿ ಸರ್. ಅವತ್ತಿನ ದಿನ ಎಷ್ಟು ಹೋರಾಟ ಮಾಡಿದ್ದೀನಿ ಸರ್ ಸ್ಕೂಲ್ಗೆ. ಇವತ್ತು 160 ಶಾಲೆಗಳನ್ನ ಸರ್ ಒಂದ್ ನಿಮಿಷ ಸರ್, ಪ್ಲೀಸ್ ಸರ್, ಸಿಂಗ್ಜಿ ಒಂದು 2 ನಿಮಿಷ, 2 minutes I want to complete it sir, 2 minutes I want to complete my sir. ಮುಖ್ಯಮಂತ್ರಿಗಳ ರಿಪ್ಲೈ ಇದೆ ಸರ್, 2 minutes ರನ್ ಇದೆ, ಯಾಕಂದ್ರೆ ದಯಮಾಡಿ ಸಹಕರಿಸಬೇಕು. ಡಾಕ್ಟ್ರೇ ಫಿನಿಶ್ ಮಾಡಿ, ಪ್ಲೀಸ್ ಸಿಟ್ ಡೌನ್. ಅಜಯ್ ಸಿಂಗ್ ಅವರು ಸ್ಟಾರ್ಟ್ ಮಾಡಿ. ಹಲೋ, ಈಗ ನಾನು ಕೇಳ್ತಾ ಇರೋಂಥದ್ದು ನಮ್ಮಲ್ಲಿ ದೊಡ್ಡ ನೋಡ್ರಿ ಸರ್ ಶಾಲೆದು. ಇವತ್ತು ಶಾಲೆಯಲ್ಲಿ ಇವತ್ತು ನಮಗೆ ಸೋರ್ತಾ ಇದೆ ಸರ್. ಶಾಲೆಗಳನ್ನ ಮಾಡ್ಕೊಡಿ ಅಂತ ಹೇಳಿ 100 ಕೋಟಿ ರಿಲೀಸ್ ಮಾಡೋದು ನಾಗೇಶ್ ಸರ್ ನಮ್ಮ ಜಿಲ್ಲೆಯವರು. ಏನ್ ಕೊಡ್ತೀನಿ ಅಂತ 50 ಲಕ್ಷ ರೂಪಾಯಿ 150 ಶಾಲೆ ಕೊಡಕ್ಕಾಗತ್ತೆ. ಅದ್ರ ಜೊತೆಗೆ ಇದು ಬಜೆಟ್ ಅಲ್ಲಿ ಬರ್ಬೇಕಾಯ್ತು ಸರ್ ಮಕ್ಳಿಗೋಸ್ಕರ. ಅದ್ರ ಜೊತೆಗೆ ಇವತ್ತು ನಾನ್ ಕೇಳ್ತಿರೋಂಥದ್ದು, ಕೊರೋನಾ ವ್ಯಾಕ್ಸಿನ್ ಕೊಟ್ರಲ್ಲ ಸರ್, ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನ ಮಂತ್ರಿಗಳು ಹೇಳಿದ್ರು ವೆರಿ ಗುಡ್ ಅಂತ. ನಾನ್ ಕೇಳಂತದ್ದು ಸರ್, ಆಗಿನ ಕಾಲದಲ್ಲಿ ಪೋಲಿಯೋ ವ್ಯಾಕ್ಸಿನ್ ಮತ್ತೆ ಲೆಫ್ಟ್ ಅಲ್ಲಿ ಆಮೇಲೆ ಇರೋಂತ BCG ವ್ಯಾಕ್ಸಿನ್ಸ್ ಕಾರು ಯಾರು ಮಾಡಿದ್ದು ಸರ್? ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ದು ಸರ್. ಆ ವಿಚಾರದಲ್ಲೂ ಸರ್ ಎಲ್ಲಾ ಪಕ್ಷದವ್ರು ಬಂದಿರೋರೆಲ್ಲ ಮಾಡ್ತಾರೆ ಸರ್. ಹಾಗೇನೆ ಇವತ್ತೊಂದು ದಿನ ನಾನ್ ಕೇಳಂತ ಕೊನೆ ಪ್ರಶ್ನೆ ಸರ್, ಇವತ್ತು ನಾನು ಮಾನ್ಯ ಮಂತ್ರಿಗಳಿದ್ದಾರೆ, ಮಾನ್ಯ ಮಂತ್ರಿಗಳು ಎಜುಕೇಶನ್ ಮೆಡಿಕಲ್ ಮಿನಿಸ್ಟರ್ ಇದ್ದಾರೆ ಸರ್. ತುಮಕೂರು ಡಿಸ್ಟ್ರಿಕ್ಟ್ಗೆ ಅಜಯ್ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದ್ದೆ. ಈ ತರ ನಮ್ ತಲೆ ಮೇಲೆ ಸರ್ ಲಾಸ್ಟ್ ಕೇಳಕ್ ಬಿಡಿ ಸರ್. ಏನ್ ಸರ್ ಇದು ಅಜಯ್ ಸರ್? ಎಲ್ಲ ತಲೆ ಮೇಲೆ ಕಲ್ಲೆಳಕ್ಕೆ ಒಂದೇ ನಿಮಿಷ, ಲಾಸ್ಟ್ ಒಂದೇ ಒಂದು ಸೆಂಟೆನ್ಸ್ ಮಾಧುಸ್ವಾಮಿ ಸರ್, ಲಾಸ್ಟ್ ಒಂದೇ ಒಂದು. ನೀವು ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಪ್ರತಿ ಡಿಸ್ಟ್ರಿಕ್ಟ್ ಗೆ ಮೆಡಿಕಲ್ ಕಾಲೇಜ್ ಕೊಡ್ತಾ ಇದ್ದೀರಾ. ಡಾಕ್ಟ್ರೇ ಮೆಡಿಕಲ್ ಕಾಲೇಜು ಎಲ್ಲ ಡಿಸ್ಟ್ರಿಕ್ಟ್ ಕೊಡ್ತಾ ಇದ್ದೀರಾ. ಯಾವ ಕಾರಣಕ್ಕೋಸ್ಕರ ತುಮಕೂರು ಕೊಟ್ಟಿ ಇಲ್ಲಿ ತಗೊಂಡಿಲ್ಲ? ನಾನ್ ಕೇಳ್ತೀರ, ನಿಮ್ ತುಮಕೂರು ಇಂಟ್ರೆಸ್ಟ್ ಇಲ್ವಾ? ಕುಣಿಗಲ್ ಕೊಡಿ, ನಾವು ನಡೆಸ್ತೀವಿ. ಮಾನ್ಯ ಮಂತ್ರಿಗಳಿಗೆ ನಾನು ಕೇಳ್ಕೊಳ್ಳುವಂಥದ್ದು, ಕೈ ಮುಗಿದು ಕೇಳ್ತೀನಿ, ನೀವು ಸ್ಟೇಟ್ ಗವರ್ಮೆಂಟ್ ಇಂದ ಮೆಡಿಕಲ್ ಕಾಲೇಜ್ ಕುಣಿಗಲ್ ಕೊಡಿ. ಪ್ಲೀಸ್ ಸಭಾಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷ, ನನಗೆ 2023 ಕರೆದಿದ್ದಾರೆ ಅವ್ರು. ನೀವು ಸ್ಟಾರ್ಟ್ ಮಾಡಕ್ಕೆ ರೆಡಿ ಇಲ್ಲ ಆದ್ರೆ ನಾನು ಏನ್ ಮಾಡ್ಲಿ? ಅಲ್ಲ ಇಲ್ಲ, ನಾನು ಕರೆದಿದ್ದಾರೆ. ಒಂದ್ ನಿಮಿಷ ಬಿಡೋದಿಲ್ಲ ಇವರು. ನಮ್ಗೆ ಯಾರಿಗೆ ಅವಕಾಶ ಸಿಕ್ಕಿಲ್ಲ. ದಯಮಾಡಿ ದಯಮಾಡಿ ಸಹಕರಿಸಿ. 5 ನಿಮಿಷ ಸಭಾಧ್ಯಕ್ಷರೇ, ಮಾತಾಡಕ್ಕೆ ಅವಕಾಶ ಕೊಡೋದಕ್ಕಾಗಿ ತಮಗೆ ಧನ್ಯವಾದಗಳು. ನಮ್ಮ ತಂದೆಯವರು ದಿವಂಗತ ಧರಮ್ ಸಿಂಗ್ ಅವರು ಹೇಳ್ತಾ ಇದ್ರು, सभी कुछ हासिल नहीं मिलता, नदी की हर लहर को साहिल नहीं मिलता, ये दिल वालों की दुनिया है, अजब है दास्तान इसकी, किसी का दिल नहीं मिलता तो कोई दिल से नहीं मिलता. ಒಂದೇ ಸೆಕೆಂಡ್, ಮಾನ್ಯ ಸಚಿವರೇ ಗೋವಿಂದ ಕಾರಜೋಳ ಅವರು ತಮ್ಮ ಹತ್ರನೇ ಕೆಲಸ ಇದೆ, ಒಂದ್ 2 ನಿಮಿಷ ಹೋಗ್ಬಿಡ್ಬೋದು. 2 ನಿಮಿಷ ಅಲ್ಲ, ಅವರು ತಮ್ಮ ಹತ್ರನೇ ಕೆಲಸ ಇದೆ, ತಾವೇ ಮಾಡಬೇಕು. ತಮ್ಗೆ ಕಾಯ್ತಾ ಇದ್ದೆ ನಾನು. ನಮ್ಮ ವಿಶ್ವಗುರು ಬಸವಣ್ಣ ಅವರು ಹೇಳದಂತೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿಯದೊಳಗೆ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಒಲಿವ ಹೇಳಿದಂತೆ. ಹಿಂದೆ ಇರ್ತಕ್ಕಂಥ ನಮ್ಮ ಸರ್ಕಾರ ಇದ್ದಾಗ ನಾವು ನಮ್ಮ ಮ್ಯಾನಿಫೆಸ್ಟೋ ಅಲ್ಲಿ ಹೇಳಿದ್ವಿ 50,000 ಕೋಟಿ 2013 ಖರ್ಚು ಮಾಡ್ತೀವಂತ. ನಾವು ಅನುದಾನ ಒದಗಿಸಿದ್ದು 2013ರಿಂದ 18 ಸುಮಾರು 65,000 ಕೋಟಿ, ಖರ್ಚು ಮಾಡಿದ್ದು 54,000 ಕೋಟಿ. ನಾನಿದು ಯಾಕೆ ಹೇಳ್ತಾ ಇದ್ದೀನಂದ್ರೆ, ನನ್ನ ಮತಕ್ಷೇತ್ರದಲ್ಲಿ ವಿಶೇಷವಾಗಿ ಬಹುಶಃ ತಮ್ಮ ಬಿಜೆಪಿ ಸರ್ಕಾರ ಒಂದು ಸುಫಲಾಂ ಯೋಜನೆ ಅಡಿಯಲ್ಲಿ 1,50,000 ಕೋಟಿ ಖರ್ಚು ಮಾಡ್ತೀವಂತ ಹೇಳಿದ್ವಿ. ಬಹುಶಃ ನಂಗೆ ತಿಳಿದಿರುವಂತೆ 70,000 ಕೋಟಿಗಿಂತ ಹೆಚ್ಚಾಗಿಲ್ಲ. ಮಾನ್ಯ ಸಚಿವರು ಕೂಡ ಇಲ್ಲೇ ಇದ್ದಾರೆ. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮಲ್ಲಾಬಾದಿ ಲಿಫ್ಟ್ ಇರಿಗೇಷನ್ ಲಿಫ್ಟ್ ಅಡಿ 1 ಮತ್ತು 2ರಲ್ಲಿ ಅದು ಕಂಪ್ಲೀಟ್ ಆಗ್ಬೇಕಂದ್ರೆ ಸುಮಾರು 295 ಕೋಟಿ 26 ಲಕ್ಷ ಅವಶ್ಯಕತೆ ಇದೆ. ನಾನು ಡಿಸೆಂಬರ್ 4ನೇ ತಾರೀಕಿಗೆ ಮಾನ್ಯ ಸಚಿವರಲ್ಲಿ ಕೇಳಿದ್ದೆ. 5ನೇ ತಾರೀಕಿಗೆ ನಡೆದಿರುವಂತಹ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಅಜೆಂಡಾದಲ್ಲಿ ಫಸ್ಟ್
ಫಸ್ಟ್ ಪಾಯಿಂಟ್ ಇದ್ದಿದ್ದು ಮಲ್ಲಾಬಾದ್ ಲಿಫ್ಟ್ ಇರಿಗೇಷನ್. ನಂತರ ಬೆಲ್ಗಾಂ ಅಧಿವೇಶನದಲ್ಲಿ ಡಿಸೆಂಬರ್ 28ನೇ ತಾರೀಕಿಗೆ ಮಾನ್ಯ ನೀರಾವರಿ ಸಚಿವರಲ್ಲಿ ನಾನು ಕೂಡ ಕೇಳಿದ್ದೆ, ಮತ್ತೆ ವಿರೋಧ ಪಕ್ಷದ ನಾಯಕರು ಕೂಡ ನಾವು ಕೇಳಿದ್ವಿ. ಅವರು ಸದನದಲ್ಲಿ ಎಲ್ಲರ ಮುಂದೆ ಅವ್ರು ಹೇಳಿದ್ದಾರೆ, ನಾನು ಉತ್ತರ ಕರ್ನಾಟಕದವನು, ಉತ್ತರ ಕರ್ನಾಟಕ ನೀರಾವರಿ ಬಗ್ಗೆ ಹೆಚ್ಚಿನ ಒಂದು ನನಗೆ ಕಾಳಜಿ ಇದೆ, ಮಲ್ಲಾಬಾದಿ ಲಿಫ್ಟ್ ಇರಿಗೇಷನ್ ನಾನು ಯಾವ ಕಾರಣಕ್ಕೂ ಮಾಡೇ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಬಹುಶಃ ನಂಗೆ ತಿಳಿದಿರುವಂತ ಇವತ್ತು ಅಮಿತ್ ಶಾ ಅವರು ಬಂದು ಹೋದ ನಂತರ ಇವತ್ತು ಸಾಯಂಕಾಲ ಇಲ್ಲ ಅಂದ್ರೆ ನಾಳೆ ಮೀಟಿಂಗ್ ಆಗಬಹುದು. ಮಾನ್ಯ ಸಚಿವರು ದಯವಿಟ್ಟು ಈ ಒಂದು ಮಲ್ಲಾಬಾದ್ ಲಿಫ್ಟ್ ಇರಿಗೇಷನ್ 295 ಕೋಟಿ ದಯವಿಟ್ಟು ನಾಳೆ ಇರ್ತಕ್ಕಂತ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ತಾವು ಕ್ಲಿಯರ್ ಮಾಡಬೇಕು ಅಂತ. ತಾವು ಮುಖ್ಯ ಸಚೇತಕರಿದ್ದೀರಿ ವಿರೋಧ ಪಕ್ಷಕ್ಕೆ, ಕನಿಷ್ಠ ನೀವು ಮಾತಾಡ್ಬೇಕಾದ್ರೂ ಸಭೆಯಲ್ಲಿ ಕೋರಮ್ ಮೇಂಟೈನ್ ಮಾಡ್ಕೊಂಡು ಮಾತಾಡೋದು ಒಳ್ಳೇದಪ್ಪ. ನಾವು ಅದಕ್ಕೆ ಹೋಗ್ತಿದ್ದು ಕೋರಮ್ ಇಲ್ಲ ಅಂತ. ದಿಸ್ ವೋಂಟ್ ಲುಕ್ ನೈಸ್. ಓಕೆ, ನಾವೊಂದು 5-10 ನಿಮಿಷದಲ್ಲಿ ಮುಗಿಸ್ತೀನಿ. ಅಲ್ಲ ನಮ್ದು ಇರ್ತಕ್ಕಂತ ದಯವಿಟ್ಟು ಅಲ್ಲ ಬೇಸಿಕ್ಲಿ ಕೋರಮ್ ಇಲ್ದಿರೋ ಅಬ್ಜೆಕ್ಷನ್ ತೆಗೆದಿರೋದ್ರಿಂದ ವಿ ಕೆನಾಟ್ ರನ್ ದಿಸ್ ಹೌಸ್. ಅಲ್ಲ ಮಾನ್ಯ ಅಧ್ಯಕ್ಷರೇ, ನಾವು ಪ್ರಾರಂಭ ಮಾಡಿದೀವಿ, ಮುಗಿಸ್ಬಿಡ್ತೀವಿ. ಕೋರಮ್ ಇಲ್ಲದೆ ಸಭೆ ಹೆಂಗ್ ನಡೆಸ್ತೀರಾ? ಸಭೆ ಎಲ್ಲ ನಡೆಸೋದು ಕಷ್ಟ ಆಗುತ್ತೆ. ಒಂದ್ 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ. ಅಲ್ಲ ಮುಗಿಸೋದಲ್ಲ, ಮುಗಿಸೋ ಪ್ರಶ್ನೆ ಅಲ್ಲ. ಅಲ್ಲ 5 ನಿಮಿಷದಲ್ಲಿ ಇವಾಗ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ. ಅಲ್ಲ ಕೋರಮ್ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ಅವರು ಅಬ್ಜೆಕ್ಷನ್ ತಗೊಂಡಿದ್ದಾರೆ. ಸೊ ಮೆಂಬರ್ಸ್ ಎಲ್ಲ ಈಗ ಕಾದರ್ ಮಾತಾಡ್ ನಿಮ್ ಸದಸ್ಯರು ಹೋಗಕ್ ಶುರು ಮಾಡ್ಬಿಟ್ರೆ ಏನಂತಾರೆ ವ್ಯವಸ್ಥೆನ? ಆಯ್ತಲ್ಲ, ಯಾರ್ದಾರ ಆಗ್ಲಪ್ಪ, ಕೋರಮ್ಗೆ ಎರಡೂ ಕಡೆಯವ್ರು ಬೇಕಾದ್ರೆ ಸಭೆಯನ್ನ 3 ಗಂಟೆಗೆ ಮುಂದೂಡಲಾಗಿದೆ.